ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಅವರ ಡಬಲ್ ಸ್ಟಾರ್ ಅವಲಕ್ಕಿ, ಪವರ್ಡ್ ಬೈ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಲಲಿತಾ ಜ್ಯುವೆಲರಿ, ಸಾಯಿ ಓಷಿಯನ್ ಮಾರ್ಟ್, ನರನ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ವೆನ್ಯೂ ಪಾರ್ಟ್ನರ್ ಐಡಿಎಸ್ ಮ್ಯಾಂಗ್ಳೂರ್, ಮಾಸ್ಟರ್ ಕ್ಲಾಸ್, ಫಾರ್ಮ್ ಬ್ಯೂಟಿ, ಕಾಸ್ಟ್ಯೂಮ್ ಕರ್ಟಸಿ, ಮಂತ್ರ ಐಎಕ್ಸಿ ಫ್ಯಾಷನ್. ಬೆಳಕು ಹರಿದಂತೆ ಎಲ್ಲರ ಮನೆಗೆಂದು ಸುಪ್ರಭಾತದ ಜೊತೆಗೆ ಬೆಳಗ್ಗಿನ ಉಪಹಾರದ ಘಮಘಮ. ಅದರಲ್ಲೂ ದಕ್ಷಿಣ ಭಾರತದ ಭಾಗದಲ್ಲಿ ಹೆಚ್ಚಾಗಿ ಇಡ್ಲಿ, ದೋಸೆ ಜೊತೆಗೆ ಅವಲಕ್ಕಿಯು ನಿತ್ಯದ ಉಪಹಾರದಲ್ಲಿ ಒಂದು. ಅವಲಕ್ಕಿ ಅಂದಾಕ್ಷಣ ಎಷ್ಟೋ ಮಂದಿಯ ಪ್ರೀತಿಯ ಉಪಹಾರ. ಈ ಅವಲಕ್ಕಿಯನ್ನ ಬಳಸಿ ಅದ್ಭುತವಾದ, ರುಚಿಕರವಾದ ಮತ್ತು ವಿಶಿಷ್ಟವಾದ ಖಾದ್ಯಗಳನ್ನ ತಯಾರಿಸುವ ಗೃಹಿಣಿಯರು ಕೂಡ ಅದೆಷ್ಟೋ. ಅಂಥವರಿಗೆ ಈ ಒಂದು ಸ್ಪರ್ಧೆ ಅವಲಕ್ಕಿ ಅದ್ಭುತ. ಈ ಒಂದು ಸ್ಪರ್ಧೆಗೆ ನೂರಾರು ಸ್ಪರ್ಧಾಳುಗಳು ಅರ್ಜಿಯನ್ನ ಸಲ್ಲಿಸಿ ಅದರಲ್ಲಿ ಕೇವಲ 50 ಜನರು ಆಯ್ಕೆಯಾಗಿ ಅದ್ಭುತವಾದ ಅವಲಕ್ಕಿ ಖಾದ್ಯಗಳೊಂದಿಗೆ ತಮ್ಮ ಕೈರುಚಿಯನ್ನ ಇದುವರೆಗೂ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಎಷ್ಟೋ ಸ್ಪರ್ಧಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬೇಷ್ ಎನಿಸಿಕೊಂಡ್ರೆ, ಇನ್ನು ಕೆಲವರು ಹೊಸ ಅನುಭವವನ್ನ ಪಡೆದು ಸಂತುಷ್ಟರಾಗಿದ್ದಾರೆ. ಅವಲಕ್ಕಿಯಲ್ಲಿ ಎಂದಿಗೂ ಕೇಳರಿಯದ ವಿಶಿಷ್ಟ ಖಾದ್ಯಗಳನ್ನ ತಯಾರಿಸಿ ತೀರ್ಪುಗಾರರಿಗೂ ಅಚ್ಚರಿಯನ್ನ ಮೂಡಿಸಿದ ಹೆಗ್ಗಳಿಕೆಯೂ ಕೂಡ ಈ ಸ್ಪರ್ಧೆ ಸಾಕ್ಷಿಯಾಗಿದೆ. 50 ಜನರಲ್ಲಿ ಕೇವಲ 10 ಜನರು ತಮ್ಮ ಕೈರುಚಿಯಿಂದ ವಿಭಿನ್ನ ಅವಲಕ್ಕಿ ಖಾದ್ಯದಿಂದ ಫಿನಾಲೆಗೆ ಸೆಲೆಕ್ಟ್ ಆಗಿದ್ದಾರೆ. ನೋಡೋಣ ಈ ದಿನ ತೀರ್ಪುಗಾರರು ಕೊಟ್ಟ ಟಾಸ್ಕ್ ನಲ್ಲಿ ಯಾರು ತಮ್ಮ ಅದ್ಭುತ ಅವಲಕ್ಕಿ ಖಾದ್ಯಗಳಿಂದ ತೀರ್ಪುಗಾರರ ಮನಗೆದ್ದು 2023ರ ಅವಲಕ್ಕಿ ಅದ್ಭುತ ಪಾರಿತೋಷಿಕವನ್ನ ತಮ್ಮದಾಗಿಸಿಕೊಳ್ತಾರೆ ಎಂದು. ನಮಸ್ಕಾರ ಎಲ್ರಿಗೂ ಕೂಡ. ಎಸ್ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಹೋಸ್ಟ್ ವಿಜೆ ಡಿಕ್ಸನ್. ಅವಲಕ್ಕಿಯಲ್ಲಿ ಇದು ಸಾಧ್ಯನಾ? ಅವಲಕ್ಕಿ ಇದು ಬೇಡ ಅಂತ ಹೇಳಿ ಎಲ್ಲವೂ ಈ ನೆಗೆಟಿವಿಟಿಯನ್ನು ಸೈಡ್ಗೆ ಇಟ್ಕೊಂಡು ಪಾಸಿಟಿವ್ನೆಸ್ ತಂದಿಟ್ಟಿದೆ ಈ ನಿಮ್ಮ ಸುಂದರವಾದಂತಹ ಕಾರ್ಯಕ್ರಮ. ಹೌದು, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ವಂಡರ್ಫುಲ್ ಆದಂಥ ಬ್ರೇಕ್ಫಾಸ್ಟ್ ಮಾಡ್ಬೋದು. ಮಧ್ಯಾಹ್ನ ಊಟ ಇಲ್ಲ ಅಂತ ಹೇಳಿದ್ರು ಜಟ್ಪಟಾಕಾಗಿ ಊಟ ತಯಾರಿಸಬಹುದು. ರಾತ್ರಿ ಹೊತ್ತಿಗೆ ಬಿರಿಯಾನಿನೂ ಬೇರೆ ಮಾಡ್ಬೋದು ಅಂತ ಹೇಳಿಕೊಟ್ಟಿದೆ ಈ ನಿಮ್ಮ ನೆಚ್ಚಿನ ಕಾರ್ಯಕ್ರಮ. ಹೌದು ವೀಕ್ಷಕರೇ, ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ. ಅವಲಕ್ಕಿಯಲ್ಲಿ ವಿಶಿಷ್ಟವಾಗಿ ಮತ್ತು ವಿಭಿನ್ನವಾಗಿ ಖಾದ್ಯಗಳನ್ನು ತಯಾರಿಸುವಂತಹ ಕಾರ್ಯಕ್ರಮ ಅವಲಕ್ಕಿ ಅದ್ಭುತ, ಈ ನಿಮ್ಮ ಕಾರ್ಯಕ್ರಮ. ಸೊ ಇದು ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಪ್ರಸ್ತುತಪಡಿಸ್ತಾ ಇರುವಂತಹ ಅವಲಕ್ಕಿ ಅದ್ಭುತ ಗ್ರ್ಯಾಂಡ್ ಫಿನಾಲೆ. ಹಾಗೇನೆ ನಮ್ಮ ಈ ಕಾರ್ಯಕ್ರಮದ ಪವರ್ಡ್ ಬೈ ಸ್ಪಾನ್ಸರ್ಸ್ ಬಂದ್ಬಿಟ್ಟು ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಜೊತೆಗೆ ಕೋ ಸ್ಪಾನ್ಸರ್ಡ್ ಬಂದ್ಬಿಟ್ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಲಲಿತಾ ಜ್ಯುವೆಲ್ಲರ್ಸ್ ಮತ್ತು ಸಾಯಿ ಓಷನ್ ಮಾರ್ಟ್. ಇಷ್ಟು ಸುಂದರವಾದಂತಹ ಅಡುಗೆ ಕೋಣೆ, ದ ಕಿಚನ್ ಸ್ಟುಡಿಯೋ, ದ ವೆನ್ಯೂ ಪಾರ್ಟ್ನರ್ ಇಸ್ ಪ್ರೊವೈಡೆಡ್ ಬೈ IDS ಇಂಡಿಯನ್ ಡಿಸೈನ್ ಸ್ಕೂಲ್, ಮಾಸ್ಟರ್ ಕ್ಲಾಸ್ ಮತ್ತು ಫಾರ್ಮ್ ಬುಟಿಕ್. ಹಾಗೆಯೇ ನಾವು ಸುಂದರವಾಗಿ ಕಾಣಬೇಕಾದ್ರೆ ನಮ್ಮ ಕಾಸ್ಟ್ಯೂಮ್ ಕರ್ಟಸಿ ಬಂದ್ಬಿಟ್ಟು ಮಂತ್ರ IXC ಫ್ಯಾಷನ್ ವಿಲ್ಲಾ. ಸೊ ವೀಕ್ಷಕರೇ, ನಾನು ಆಗಲೇ ಹೇಳಿದಾಗೆ ಅವಲಕ್ಕಿಯಲ್ಲಿ ಅದ್ಭುತವಾದಂತಹ ಖಾದ್ಯಗಳು 180 ಕಂಟೆಸ್ಟೆಂಟ್ ಇಂದ ಹಿಡಿದು 50 ಜನ ಮೊದಲ ಸುತ್ತಿಗೆ, ಆ 50 ಜನರಲ್ಲಿ ಆ ಮೊದಲ ಸುತ್ತಿಂದ 10 ಜನ ನಮ್ಮ ಗ್ರ್ಯಾಂಡ್ ಫಿನಾಲೆಗೆ. ಹಾಗಿರುವಾಗ ಗ್ರ್ಯಾಂಡ್ ಫಿನಾಲೆ ಅಂತೂ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ಅಂಡ್ ಗ್ರ್ಯಾಂಡ್ ಆದಂತಹ ಕಿಚನ್ ನಲ್ಲಿ ಅದ್ಭುತವಾದಂತಹ ಖಾದ್ಯಗಳು ಈ ಫಿನಾಲೆಯಲ್ಲೂ ಕೂಡ ಬರುತ್ತೆ. ಹಾಗಿರುವಾಗ ನಮ್ಮ ಫಿನಾಲೆಯ ಈ ಒಂದು ಮುಖ್ಯ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಅವರ
ಡಬಲ್ ಸ್ಟಾರ್ ಅವಲಕ್ಕಿ. ಸೊ ಅವರೇ ವಿಭಿನ್ನವಾದಂತಹ ಆಪ್ಷನ್ಸ್ಗಳನ್ನು ನಮಗೆ ಕೊಟ್ಟಿದ್ದಾರೆ. ಅದು ದಪ್ಪ ಅವಲಕ್ಕಿ, ಕೆಂಪು ಅವಲಕ್ಕಿ, ತೆಳು ಅಥವಾ ಬಿಳಿ ಅವಲಕ್ಕಿ. ಅವಲಕ್ಕಿಯ ವಿಧಾನಗಳು ಬಂದಿದೆ ಅಂತ ಹೇಳಿದಾಗ ಖಾದ್ಯಗಳ ವಿಧಾನಗಳು ನಿಮಗೆ ಪರಿಚಯ ಆಗಿದೆ. ಹಾಗಿರುವಾಗ ಈ ನಮ್ಮ ಗ್ರ್ಯಾಂಡ್ ಫಿನಾಲೆಯ 10 ಜನ ಕಂಟೆಸ್ಟೆಂಟ್ಗಳಲ್ಲಿ 3 ವಿಜೇತರಾಗ್ತಾರೆ. ಸೊ ಇವತ್ತಿನ ಫಿನಾಲೆ ಹೇಗೆ ನಡೆಯುತ್ತೆ ನನಗೂ ಕ್ಯೂರಿಯಾಸಿಟಿ ಇದೆ, ನೀವು ಕೂಡ ಕಾಯ್ತಾ ಇರಬೇಕು. ಅಂಡ್ ಲೆಟ್ಸ್ ಬಿಗಿನ್ ದಿಸ್ ಫಿನಾಲೆ ರನ್. ನಮಗೆ ತುಂಬ ಖುಷಿ ಆಗ್ತಿದೆ. ಯಾಕೆಂತ ಹೇಳಿದರೆ ನಾವು ಫಸ್ಟಿಗೆ ನಾವು ಸಪ್ರೇಟ್ ನನಗೆ ಇವರು ನಾನು ಯಾರು ಅಂತೇಳಿ ಗೊತ್ತೇ ಇರಲಿಲ್ಲ ನಮಗೆ. ಈಗ ನಾವು ಮೊನ್ನೆ ಸಿಲೆಕ್ಷನ್ ರೌಂಡ್ ಎಲ್ಲ ಆಗಿ ಈ ಫೈನಲ್ ರೌಂಡಿಗೆ ಬರುವ ತನಕ ನಾವು ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿದ್ದೇವೆ ನಾವು. ಆಮೇಲೆ ತುಂಬ ಟಿಪ್ಸನ್ನು ನಾವಿಬ್ಬರು ಹಂಚ್ಕೊಂಡಿದ್ದೇವೆ. ನಮಗೆ ಯಾವುದೇ ಕಾಂಪಿಟಿಷನ್ ಆ ಥರ ಏನಿಲ್ಲ, ಯಾಕೆಂದರೆ ಟಾಪ್ 10ಗೆ ಬರೋದೇ ದೊಡ್ಡ ವಿಷಯ ಅಲ್ವಾ. ಹಾಗಾಗಿ ನಾವಿಬ್ಬರು ಸಹ ಎಲ್ಲ ಟಿಪ್ಸ್ ಎಂತೆಲ್ಲ ಬೇಕೆಲ್ಲ, ಆದರೆ ಸ್ವಲ್ಪ ಅವಲಕ್ಕಿ ಕೊಡ್ತಾ ಇದೆ ಎದೆಯಲ್ಲಿ, ಅದು ಸ್ವಲ್ಪ ಅಷ್ಟೇ. ಆದರೆ ನಾವು ಚೆನ್ನಾಗಿ ಮಾಡ್ತೇವೆ, ಇವರು ತುಂಬ ಒಳ್ಳೆ ಕುಕ್ ಅಂತ ಹೇಳಿ ನಂಗೆ ಗೊತ್ತು. ಹಾಗಾಗಿ ಚೆನ್ನಾಗಿ ಮಾಡ್ತೇವೆ ಅಂತ ಹೇಳಿ ನಮಗೆ ಭರವಸೆ ಇದೆ. ನನ್ನ ಮಗಳು ಇದು ನನಗೆ ಕಳಿಸಿದ್ದು, ಬ್ಯಾಂಗ್ಳೂರಲ್ಲಿದ್ದಾಳೆ. ಹಾಗೆ ನಾನು ಈ ಕಾಂಪಿಟೇಷನಿಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಯಿತು. ಅವಳಿಗೆ ತುಂಬ ಖುಷಿ ಆಯಿತು ನಾನು ಫಿನಾಲೆಗೆ ಸಿಲೆಕ್ಟ್ ಆಗಿದ್ದು. ಆರಂಭದಲ್ಲಿ ನಾನು ಅಡುಗೆ ಮಾತ್ರ ಚೆನ್ನಾಗಿರಬೇಕು ನಂದು ಅಂತ ನಾನು ಊಹಿಸಿ ಬಂದದ್ದು. ನಾನು ಆಯ್ಕೆ ಆಗ್ಬೋದಂತ ಒಂದು ಸ್ವಲ್ಪ ನಿರೀಕ್ಷೆ ಇರಲಿಲ್ಲ. ಆದರೆ ಈ ಸಲ ಆಯ್ಕೆ ಆದ ಕಾರಣ ನಾನು ಇನ್ನಷ್ಟು ಚಂದವಾಗಿ ಎಲ್ಲರ ನಿರೀಕ್ಷೆಗೆ ಪಾತ್ರವಾಗಬೇಕಂತ ಎಲ್ಲರೂ ನನಗೆ ಶುಭ ಹಾರೈಸಿದ್ದಾರೆ. ನಮ್ಮ ಮನೆಯವರಿಗೆಲ್ಲ ತುಂಬ ಖುಷಿಯಾಗಿದೆ. ನಮ್ಮ ಫ್ಯಾಮಿಲಿ ಅಂತೂ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲರೂ. ಮತ್ತು ಒಂದು ಅಂದರೆ ನಮ್ಮ ಅಮ್ಮ 82 ವರ್ಷದವಳು, ಅವ್ರಿಗೂ ಸಹ ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ಮೊಮ್ಮಗಳು 10 ವರ್ಷದವಳು, ಅವಳು ಸಹ ತುಂಬ ಸಪೋರ್ಟ್ ಮಾಡ್ತಾರೆ. ತುಂಬ ಖುಷಿಯಲ್ಲಿದ್ದಾರೆ ಎಲ್ಲರೂ. ನಾನೇ ಫೈನಲಿಸ್ಟ್ ಆಗಿ ನಾನೇ ವಿನ್ ಆಗಬೇಕು ಅಂತ ಎಲ್ಲರಿಗೂ ಇದೆ. ಯಾರೇ ವಿನ್ ಆದರೂ ಏನೂ ಇದಿಲ್ಲ. ಅದು ನಾವೆಲ್ಲರಿಗೂ ಫ್ರೆಂಡ್ಸ್ ಆಗಿದ್ದೇವೆ 10 ಜನ. ಅದಕ್ಕೆ ಯಾರೇ ವಿನ್ ಆದರೂ ಏನೂ ಇಲ್ಲ. ನಾವು ಫೈನಲಿಸ್ಟ್ ಆಗಿ ಕಾಂಪಿಟೀಟ್ ಮಾಡ್ತಾ ಇದ್ದೀವಲ್ಲ, ಅದೇ ಮುಖ್ಯ. ಅವಲಕ್ಕಿಯಿಂದ ಏನೆಲ್ಲ ಮಾಡ್ಬೋದು ಅಂತ ತುಂಬ ಯೋಚನೆ ಮಾಡಿಕೊಂಡಿರುವಾಗ ಕೆಲವೆಲ್ಲ ಟ್ರೈ ಮಾಡಿ ಕಡೆಗೆ ಒಂದು ಸಿಲೆಕ್ಷನ್ ಮಾಡಿದೆ. ಆದರೂ ಇಲ್ಲಿ ಬಂದು ಒಳ್ಳೆ ರೀತಿಯಲ್ಲಿ ಮಾಡಿದೆ ನಾನು, ಆದರೂ ಸಿಲೆಕ್ಷನ್ ಆದೆ. ತುಂಬಾ ಖುಷಿಯಾಯಿತು. ಫಸ್ಟ್ ಆಫ್ ಆಲ್ ನಾನು ನಮ್ಮ ಟಿ ವಿ ಅವರಿಗೆ ಧನ್ಯವಾದ ತಿಳಿಸ್ತೇನೆ. ನಾನು ಈ ಆ್ಯಡನ್ನು ನೋಡಿದ್ದು ಒಂದು ಯಾವುದೋ ಒಂದು ಗ್ರೂಪಲ್ಲಿ ಕಳಿಸಿದ್ರು. ಅಂದರೆ ನಾನು ಫ್ರೀ ಇರುವಾಗ ಪಾರ್ಟ್ ಟೈಮ್ ಆಗಿ ಎಂಬ್ರಾಯ್ಡ್ರಿ ಮಾಡ್ತೇನೆ, ಸ್ಟಿಚಿಂಗ್ ಮಾಡ್ತೇನೆ, ಕ್ರಾಫ್ಟ್ ವರ್ಕ್ ಎಲ್ಲ ಥರದ ವರ್ಕ್ ಮಾಡ್ತೀನಿ. ಫ್ರೀ ಇರುವುದಿಲ್ಲ ಮನೆಯಲ್ಲಿ. ಆದರೂ ನನ್ನ ಮಗಳ ಒಂದು ಸಪೋರ್ಟಲ್ಲಿ ನಾನು ಇದಕ್ಕೆ ಹೆಸರು ಕೊಟ್ಟು ಸ್ವಲ್ಪ ದಿವಸ ಆಗುವಾಗ ನನಗೆ ಇನ್ನೂ ಕಾಲ್ ಬಂದಿಲ್ಲ ಅಂತೇಳಿ ನನಗೆ ಒಂದು ಟೆನ್ಷನ್ ಇತ್ತು. ನಾನು ಮ್ಯಾಮಿಗೆ ತುಂಬ ಸಲ ಕಾಲ್ ಮಾಡಿದ್ದೆ, ನನ್ನ ಬ್ಯಾಡ್ ಲಕ್. ಅವರು ಕಾಲ್ ಮಾಡುವಾಗ ನನ್ನ ಮೊಬೈಲ್ ಸರಿ ಇರಲಿಲ್ಲ, ನಾಟ್ ರೀಚೇಬಲ್, ಏನೋ ಪ್ರಾಬ್ಲಮ್ ಇತ್ತು. ಮತ್ತು ನನಗೆ ನಾನೇ ವಾಪಸ್ ಒಂದು 2 ದಿವಸ ಬಿಟ್ಟು ಕಾಲ್ ಮಾಡುವಾಗ ಅವರು ನಾನು ಟಾಪ್ 50 ಮೆಂಬರ್ಸಲ್ಲಿ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿದರು. ತುಂಬ ಖುಷಿ ಆಯಿತು. ಯಾರು ಸಹ ಮನೆಯಲ್ಲಿ ಯಾರೂ ಅವಲಕ್ಕಿ ಮುಟ್ಟುವುದಿಲ್ಲ. ಈಗ ಈ ಅವಲಕ್ಕಿಯಿಂದ ಇಷ್ಟೆಲ್ಲ ರೆಸಿಪಿ ಎಲ್ಲ ಒಳ್ಳೊಳ್ಳೆ ಒಬ್ಬೊಬ್ಬರು ಒಂದೊಂದು ಒಳ್ಳೊಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಅದನ್ನು ನೋಡಿ ಮಕ್ಕಳಿಗೆ ಹೋಗಿ ಮನೆಯಲ್ಲಿ ಹೇಳುವಾಗ ಅವರು ಸಹ ಇಷ್ಟೆಲ್ಲ ಮಾಡ್ತಾರೆ ಅವಲಕ್ಕಿಯಿಂದೆಲ್ಲ ಹೇಳ್ತಿದ್ರು. ಪ್ರಿಪ್ರೇಷನ್ ಮಾಡಿದ್ದೆ ಒಂದು 2-3 ಸರಿ. ನಾನು ಮಾಡುವಂಥ ಡಿಶನ್ನು ಮೊದಲೇ ಮಾಡಿ ನಮ್ಮ ಮನೆಯವರಿಗೆ ಬಡಿಸಿ ಹೇಗಿದೆ ಅಂತ 2-3 ಸತಿ ಕೇಳಿದ್ದೆ. ಅವರು ಒಳ್ಳೆಯದಾಗ್ತದೆ ಅಂತ ಹೇಳಿದ ಮೇಲೆ ಆ ಡಿಶನ್ನು ನಾನು ಇಲ್ಲಿ ಪ್ರೆಸೆಂಟ್ ಮಾಡಿದ್ದು. ನಂತರ ಇವತ್ತು ಈ ಗ್ರ್ಯಾಂಡ್ ಫಿನಾಲೆಗೆ ಬಂದಾಗ ನಿಜವಾಗಿಯೂ ಅತ್ಯಂತ ಖುಷಿ ಎನಿಸ್ತಿದೆ. ಈ 10 ಜನದಲ್ಲಿ ಯಾರು ಬಂದರೂ ಸಹ ಖುಷಿ. ಆದರೂ ನಾವು ಎಲ್ಲ ಒಟ್ಟಿಗೆ ಸೇರಿ ನಾವು ಅವಲಕ್ಕಿ ಅದ್ಭುತವನ್ನು ಮಾಡಿ ತೋರಿಸ್ಬೇಕಂತ ನನಗೆ ಈ ಅವಲಕ್ಕಿ ಅದ್ಭುತ ಕಾಂಪಿಟೇಷನ್ ಮಾಡಲಿಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ಆದರೆ ಇವರು ನನ್ನ ಕೋ-ಸಿಸ್ಟರ್ ಅವರ ಒತ್ತಾಯ ಮಾಡಿದ್ದು, ಅದರಿಂದ ನಾನು ಇಲ್ಲಿಗೆ ಬಂದೆ. ಆದರೆ ಫೈನಲ್ಗೆ ಸೆಲೆಕ್ಟ್ ಆಗಿ ತುಂಬ ಖುಷಿ ಆಗ್ತದೆ. ಮನೆಯವರಿಗೆಲ್ಲ ತುಂಬ ಖುಷಿಯಾಗಿದೆ. ಇವತ್ತಿನ ನಮ್ಮ ಗ್ರ್ಯಾಂಡ್ ಫಿನಾಲೆಗೆ ನಮ್ಮ ತೀರ್ಪುಗಾರರು ಜಡ್ಜಸ್ಗಳು ಕೂಡ ಗ್ರ್ಯಾಂಡ್ ಆಗಿ ರೆಡಿ ಆಗಿದ್ದಾರೆ. ಇನೋವೇಷನ್, ಪ್ರೆಸೆಂಟೇಷನ್ ಅಂಡ್ ಟೇಸ್ಟ್, ಇದು 3 ಕೂಡ ಅಳೆದು ತೂಗಿ ಮಾರ್ಕ್ಸ್ ಕೊಟ್ಟು ಫಿನಾಲೆಯಲ್ಲಿ ಯಾರನ್ನು ವಿನ್ ಮಾಡ್ತಾರೆ ಆ ಟೆನ್ಷನ್ ನಮ್ಗಿಲ್ಲ ಬಿಡಿ, ಅವ್ರಿಗೇ ಇರುವಂಥದ್ದು. ಸೊ ಹಾಗಿರುವಾಗ ಜಡ್ಜಸ್ಗಳನ್ನು ವೆಲ್ಕಮ್ ಮಾಡೋಣ. ಅಂಡ್ ಇವತ್ತು ಮೊದಲನೇದಾಗಿ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ನಮ್ಮ ಕೋಸ್ಟ್ ಏಷ್ಯಾ ಹೋಟೆಲ್ಸ್ಗಳಲ್ಲಿ ಕೆಲಸ ಮಾಡ್ತಾ ಇದ್ಕೊಂಡು ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಹೊರ ರಾಜ್ಯದಲ್ಲಿ ರಾಷ್ಟ್ರಗಳಲ್ಲಿ ಕ್ರೂಸ್ ಲೈನಲ್ಲೂ ಕೂಡ ಅಡುಗೆಯಲ್ಲಿ ಪಳಗಿ
ಅಡುಗೆಯ ರುಚಿಯ ಜೊತೆ ಜ್ಞಾನವನ್ನು ತುಂಬಿಸಿದಂತಹ ಒಂದು ವಂಡರ್ಫುಲ್ ಶೆಫ್. ಜೊತೆಗೆ ನನ್ನ ಮತ್ತು ಅವರ ಒಂದು ಸಣ್ಣ ಎಗ್ರಿಮೆಂಟ್ ಇದೆ, ಏನಂತ ನಿಮಗೂ ಗೊತ್ತಿದೆ, ಸಣ್ಣ ಮಟ್ಟದೊಂದು ಕೆಫೆ ಮಾಡುವ, ಅದು ಕೂಡ ಅವಲಕ್ಕಿಯನ್ನು ಯೂಸ್ ಮಾಡ್ಕೊಂಡು. ಬಟ್ ಜೋಕ್ಸ್ ಅಪಾರ್ಟ್, ನೋಡುವ ಇವತ್ತು ಫಿನಾಲೆಯಲ್ಲಿ ಅವರ ಎಕ್ಸ್ಪೆಕ್ಟೇಷನ್ ಹೇಗಿದೆ ಅಂತ ಹೇಳಿ ಅವರನ್ನು ಪ್ರೀತಿಯಿಂದ ಸ್ವಾಗತಿಸೋಣ. ಅ ವಾರ್ಮ್ ವೆಲ್ಕಮ್ ಟು ಶೆಫ್ ಮಿಥುನ್, ಪ್ಲೀಸ್. ವಾರ್ಮ್ ವೆಲ್ಕಮ್ ಫಾರ್ ಗ್ರ್ಯಾಂಡ್ ಫಿನಾಲೆ. ಎಂಚ ಒಂದು ಎಂಚ ಇರ್ನ ಫೀಲ್ ಕಂಪ್ಲೀಟ್ ಆದ ಇತ್ತೆ ಒಂದು ಕಾಂಪಿಟಿಷನ್ ಪಂಡ ಬಾರಿ ಟಫ್ ಲೋಪು ಬೊಕ ಸರ್ಪ್ರೈಸ್ ಲೋಪು ಅವಲಕ್ಕಿಡಿ ಎಂಚಿನ ಮನ್ಪರ ಹಾಕೊಂಡು ಎಂಕ್ಲೆಲ್ಲ ಸರ್ಪ್ರೈಸ್ ಆತಂಡು. ಅದೇ ಕಾನ್ಸೆಪ್ಟೇ ಟಫ್ ಉಂಟು. ಅವಲಕ್ಕಿ ಅದ್ಭುತ ಅಂದಕ್ಕೆ ಏನಾಗ ಏರ್ಲ ಎನ್ನದುಪ್ಪರ ಒಂದು ಲೈಕ್ ಪಂಡ ಈ ಅವಲಕ್ಕಿನ ಯೂಸ್ ಮಾಡ್ತದ, ಬಜಿಲ್ ಯೂಸ್ ಮಾಡ್ತದ, ದಾದಾಪುರ ಮಲ್ಪರ ಏಪಲ್ ಅವೇನೇ ತಿನ್ಪುನೇನೆ ಕಾನ್ಸೆಪ್ಟ್ ತರೆಟ್ ಇತ್ತನ್. ಬಟ್ ಈ ಒಂಜಿ ರಿಯಾಲಿಟಿ ಶೋ ಜನಕಲ್ನ ತರೆಟ್ ಎಸ್ ಈ ಅರಿತ್ತ ಬದಲ್ ಅವಲಕ್ಕಿಲ್ಲ ಈ ಬಜಿಲ್ ಯೂಸ್ ಮಾಡ್ಕೊಳ್ಳಿ ಬಂದ್. ಸೊ ಎಂಚ ಉಂಡು ಸರ್ ರಿವ್ಯೂಸ್ ಈರ್ನ ಸೈಡ್ ಇರಪೋನಾಗ ಅತ್ ಕಂಟೆಸ್ಟೆಂಟ್ ನಕ್ಲ ವಿಷಯ ಆದಪ್ಪು ವ್ಯೂವರ್ಸ್ ನಕ್ಲೆಗೆ ಒಂದು ಕಲ್ಪರೆಲ್ಲ ಮಸ್ತ್ ಒಂದು ಉಂಡು ಪಂಡ ಬೇತೆ ಬೇತೆ ಡಿಶಸ್ ಮಂತ್ ತುಜೋ ಒಂದೆಟ್ ಶೋಟ್ ತೂವರೆ ತಿಕ್ಕಂಡು ಅವೇ ಇಲ್ಲಡ್ಲ ಮನ್ಪೊಲಿ ಅಕುಲ್ಲ ಸರ್ಪ್ರೈಸ್ ಮನ್ಪೊಲಿ ಅಕಲ್ನ ಇಲ್ಲಡ್. ಓಕೆ ಅಂಚೆನೆ ಪಾರ್ಟಿಸಿಪೆಂಟ್ಸ್ ನ ಮಂತೊಂದು ಲೇರ ಅವು ತೂದು ಕಲ್ಪನಾ ವಿಷಯ. ಸೊ ಎನ್ನ ಇರ್ನ ಡೀಲ್ ದಾದಾಂಡ್ ಬಟ್ ಎನಿವೇ ಆಕ್ಚುಲಿ ಇಟ್ ಇಸ್ ಅ ಗುಡ್ ಕಾನ್ಸೆಪ್ಟ್. ಅದೇ ಡೆಫಿನೆಟ್ಲಿ ಏರೆಗ್ಲೇ ಅವಲಕ್ಕಿ ಅದ್ಭುತ ಪಂತಿನ ಎಂಗ್ಲ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ದಕ್ಲು ಅಕ್ಲು ಪ್ರೆಸೆಂಟ್ ಮಲ್ದೆ. ಸೊ ನೆತ್ತ ಮುಖಾಂತರ ಅಕಲ ಒಂಜಿ ಬೇಸ್ ಇಂದಿತ್ತು ನಮ್ಮ ಒಂಜಿ ದಾಲ ಮಲ್ಪುಗ ಬಂದ್. ಬಟ್ ಇಂಗ್ಲಿಗ್ ಮಸ್ತ್ ನೆಟ್ ಕಲ್ಪರ್ಲ ಅದೇ. ಸೊ ಈರೆಗ್ಲ ಇರ್ನ ಕ್ರೂಸ್ ಲೈನ್ಸ್ ಆರ್ ರೆಸ್ಟೋರೆಂಟೆಡ್ ಇಂಚಿಂದ ಒಂಜಿ ಐಡಿಯಾಸ್ ಪಾಡೋಲಿ ಪಂತಿನಲ್ಲಿ ಇರೆಗ್ ತಿಕ್ಕ ಡೆಫಿನೆಟ್ಲಿ. ಸೊ ಈ ಫಿನಾಲೆಗೆ ಎಂಗ್ಲ ಕಂಟೆಸ್ಟೆಂಟ್ ನಕ್ಲು ರೆಡಿ ಆದ್ರೆ ಸೊ ಆಲ್ ಸೆಟ್. ಅದೇ ಸೊ ಇನಿ ಫಿನಾಲೆ ಬೇಸಿಕಲಿ ದಾದ ಇರೆ ಜಾಸ್ತಿ ಎಕ್ಸಾಮಿನ್ ಮಲ್ಪ ಅದೇ ಈ ಕಂಟೆಸ್ಟೆಂಟ್ ನಕ್ಲಿ ತೂತಾರೆ ಅಂಡ್ ಪ್ರತಿ ಒಂದು ಜನ ಇತ್ತದ 10 ಜನಲ್ಲ ಒಂದೊಂಜಿ ಫೀಲ್ಡೆಡ್ ಒಂದೊಂಜಿ ಸೆಗ್ಮೆಂಟೆಡ್ ಎಕ್ಸ್ಪರ್ಟ್ ಉಲ್ಲೆ. ಸೊ ವಾಟ್ ಯು ಆರ್ ಲುಕಿಂಗ್ ಇನ್ ಟು ಇನೋವೇಷನ್ ದಾದ ವೆರೈಟಿ ಮಲ್ಲ ಅವತ್ತಂದೆ ಇನ್ನಿತ್ತ ಕಾನ್ಸೆಪ್ಟ್ ನನ್ನ ಇನ್ನಿಕ್ಲು 3 ಜನ ಸೇರ್ದಿಂಕ್ಲಿ ಪ ನೋಡು ಸಂಚಾದುಪನ ತೂಕ ಸರ್. ಎನಿವೇ ಸೊ ವೆರಿ ಎಕ್ಸೈಟೆಡ್ ಅಂಡ್ ವಾರ್ಮ್ ವೆಲ್ಕಮ್. ಇನ್ನೋರ್ವ ತೀರ್ಪುಗಾರರು ಬಂದ್ಬಿಟ್ಟು ಎಲ್ಲರೂ ಇವರ ಒಂದು ಫ್ಯಾನ್. ನಮ್ಮ ಒಂದು ಈ ಅವಲಕ್ಕಿ ಅದ್ಭುತದ ಕಿಚನ್ ಒಳಗಡೆ ಬಂದಾಗ ಬಟ್ರುಲ್ಲೆರ ಈ ತರ ಮೊದಲು ನೋಡ್ಕೊಂಡೇ ಎಂಟ್ರಿ ಆಗೋದು ನಮ್ಮ ಕಿಚನ್ಗೆ. ಸೊ ಇವರು ಒಂಥರ ನಮ್ಮ ಕಿಚನ್ ಅಲ್ಲಿ ಒಂಥರ ಫ್ಯಾನ್ ಬೇಸ್ ಇರುವಂತಹ ಒಂದು ಜಡ್ಜ್ ಅಂತ ಹೇಳ್ಬೋದು. ಜೊತೆಗೆ ಈ ಫ್ಯಾನ್ ಬೇಸ್ ಬರಬೇಕಾದ್ರೆ ಖಂಡಿತವಾಗ್ಲೂ ಆ ಒಂದು ಬಂದಂತಹ ಪಾಸ್ಟ್ ಲೈಫ್ ಏನಿದೆ ದಟ್ ಈಸ್ ಅ ಸ್ಟ್ರಗಲ್ ಲೈಫ್. ಸೊ ಈ ಅಡುಗೆ ಎಂಬುದನ್ನು ಪ್ಯಾಷನ್ ಆಗಿ ಇಟ್ಕೊಂಡು ಅದರ ಬಗ್ಗೆ ಜಾಸ್ತಿ ಒಲವು ಮತ್ತು ಆಸಕ್ತಿ ಹಾಕಿದಾಗ ಎಲ್ಲಾದ್ರೂ ಒಂದು ರೀಚ್ ಆಗ್ಬೋದು ಅಂತ ಹೇಳಿ ಅಡುಗೆಯನ್ನೇ ಕಲೆಯನ್ನಾಗಿ ಬದಲಿಸಿಕೊಂಡಿದ್ದಾರೆ. ಜೊತೆಗೆ ಯೂಟ್ಯೂಬ್ನ ಮುಖಾಂತರ ಆಗಿರಬಹುದು, ತಮ್ಮ ಅಡುಗೆಯ ಚಾಕಚಕ್ಯತೆಯ ಮುಖಾಂತರ ಎಲ್ಲರ ಚಿರಪರಿಚಯ ಆದಂತಹ ಮಿಸ್ಟರ್ ಸುದರ್ಶನ್ ಭಟ್ ಅವರು. ಸೊ ಲೆಟ್ಸ್ ವೆಲ್ಕಮ್ ಹಿಮ್ ಫಾರ್ ದ ಫಿನಾಲೆ. ಸೊ ವಾರ್ಮ್ ವೆಲ್ಕಮ್ ಟು ಸುದರ್ಶನ್ ಭಟ್. ವಾ ಇವತ್ತಂತೂ ಸುದರ್ಶನ್ ಭಟ್ ಅವರು ಫುಲ್ ಫಿನಾಲೆ ಸೆಟ್ ಆಗಿದ್ದಾರೆ ಅಲ್ವಾ? ಹೇಗೆ ಅನಿಸ್ತಾ ಇದೆ ಸರ್? ಇದು ತುಂಬಾ ಟಫ್ ಕಾಂಪಿಟೇಷನ್. ಈಗಾಗಲೇ 47 ರೆಸಿಪಿಗಳನ್ನು ನಾವು ನೋಡಿದ್ದೇವೆ ಅವಲಕ್ಕಿಯಲ್ಲಿ. ಹಾಗೆ ನಮ್ಮ ಮೆಂಟಾಲಿಟಿಯಲ್ಲಿ ಕೂಡ ಆ ರೀತಿಯಾಗಿ ಅವಲಕ್ಕಿಯಲ್ಲಿ ಒಂದು ಈ ರೀತಿಯಾಗಿ 47 ಐಟಮ್ 50 ಐಟಮ್ ಮಾಡ್ಬೋದು ಅಂತೇಳಿ ನಾನು ಖಂಡಿತವಾಗಿಯೂ ಅನಿಸಿಲ್ಲ. ನನ್ನ ಪರ್ಸನಲ್ ಲೈಫಲ್ಲಿ ಕೂಡ ಈ ರೀತಿಯಾಗೆಲ್ಲ ಮಾಡ್ಬೋದು ಅಂತೇಳಿ ಒಂದು ಐಡಿಯಾ ಬಂತು ಅಲ್ವಾ. ಹಾಗೆ ಇವತ್ತಿನ ಕಾಂಪಿಟೇಷನ್ ಅಂತ ಹೇಳಿದ್ರೆ ಎಲ್ಲ ಒಂದು ಕೋರ್ಸ್ ಮಾಡ್ತಾ ಇದ್ದಾರೆ, ಅದನ್ನ ಫುಲ್ಲನ್ನು ಟೇಸ್ಟ್ ಮಾಡುವಂಥದ್ದು. ಟೇಸ್ಟ್ ಇಸ್ ದ ಮೇನ್. ಹಾಗೆ ಅದನ್ನ ನೋಡುವಂತ ಒಂದು ಉತ್ಸಾಹದಲ್ಲಿ ನಾನಿದ್ದೇನೆ. ಖಂಡಿತ ಆ ಉತ್ಸಾಹ ಕಾಣ್ತಾ ಇದೆ ತಮ್ಮ ಮುಖದಲ್ಲಿ. ಸೊ ಇದಾದ ನಂತರ ಈಗ ಈ ಎಪಿಸೋಡ್ಸ್ ಗಳು ಅಥವಾ ಆಡಿಷನ್ ಮೊದಲು ರೌಂಡ್ ಆದ ತಮ್ಮ ಈ ಭಟ್ ಅಂಡ್ ಭಟ್ ಚಾನೆಲ್ ಅಂತ ಇದೆ. ಸೊ ಅದರಲ್ಲಿ ಏನಾದರೂ ಇದರಲ್ಲಿ ತಕೊಂಡಂತ ಐಡಿಯಾಸ್ ಅನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರ? ಇಲ್ಲ, ಈಗ ಮಾಡ್ಲಿಲ್ಲ. ಇನ್ನೀಗ ಸ್ವಲ್ಪ ಸಮಯ ಕಳೆದ ಮೇಲೆ ನಾವು ಅದನ್ನ ಒಂದೆರಡು ರೌಂಡ್ ನಾವು ಕೂಡ ಟೆಸ್ಟ್ ಮಾಡಿ ಆಗಬೇಡ. ಈಗ ಅವ್ರು ಮಾಡಿದ್ದನ್ನು ನಾವು ಟೇಸ್ಟ್ ಮಾಡಿ ಅವರಿಗೆ ಹೇಗಾಗಿದೆ ಅಂತ ಹೇಳಿದೇವಲ್ಲದೆ ನಾವು ಮಾಡಿ ನೋಡ್ಲಿಲ್ಲ. ಇನ್ನೀಗ ನೋಡ್ಬೇಕಾದದ್ದುಂಟು ಅಲ್ವಾ. ಸೊ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಈ ಒಂದು ಅವಲಕ್ಕಿ ಅದ್ಭುತದ ಮುಖಾಂತರ ತುಂಬಾ ಜನರಿಗೆ ಅವಲಕ್ಕಿಯಲ್ಲಿ ಈ ತರ ಮಾಡಬಹುದು ಅಂತ ಹೇಳಿ ಪರಿಚಯ ಆಗಿದೆ. ಸೊ ಅದರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತವಾಗಿ ಎಲ್ಲರಿಗೂ ಹೆಲ್ಪ್ ಆಗುವಂತ ಒಂದು ವಿಷಯ ಅಂತ ಹೇಳಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕೂಡ ಒಂದು ಖಂಡಿತವಾಗಿ ಒಂದು ಅರ್ಥ ಬಂದಿದೆ. ಈ ಅವಲಕ್ಕಿ ಅಂತ ಹೇಳುವಾಗ ಒಂದು ಅಯ್ಯೋ ಅದೆಂತ ಅಂತ ಹೇಳಿಕೊಂಡು ಹೇಳುವಂತ ಒಂದು ಮನೋಭಾವದಿಂದ ಈಗ ಶಿಫ್ಟ್ ಆಗಿದ್ದಾರೆ. ಅದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಜಡ್ಜ್ ಆಗಿದ್ದುಕೊಂಡು ಅದೇ ಕೂಡ ನಮ್ಮ ಟಿವಿ ಅವರದ್ದು ಸಂತೋಷ್ ರೈಸ್ನವರದ್ದು ಎಲ್ಲರೂ ಕೂಡ ಒಂದು ಪ್ರಾಯೋಜಕತ್ವದಲ್ಲಿ ಏನು ಪ್ರೋಗ್ರಾಮ್ ಆಗ್ತಿದೆ ಅದಕ್ಕೆ ನಮಗೆ ಕೂಡ ಸಂತೋಷ ಅಂತ ಹೇಳುವಂಥದ್ದು. ಯಾಕೆಂತ ಹೇಳಿದ್ರೆ ಅವಲಕ್ಕಿಗೆ ಒಂದು ಒಳ್ಳೆ ವ್ಯಾಲ್ಯೂ ಅನ್ನು ಕಲ್ಪಿಸಿದೆ. ಹಾಗೆ ತುಂಬಾ ಸಂತೋಷ. ಪ್ರೇಕ್ಷಕರಿಗೆ ಕೂಡ ಎಲ್ಲರೂ ಕೂಡ ಸರಿಯಾಗಿ ಅವಲಕ್ಕಿಯನ್ನು ಸದುಪಯೋಗಪಡಿಸಬಹುದು ಅಂತ ಹೇಳಿ ನಮ್ಮ ಕಾಂಪಿಟೇಟರ್ಸ್ಗಳಲ್ಲಿ ಒಬ್ರು ಹೇಳಿದ್ರು, ಇಂಡಿಯನ್ ಅಂತ ಹೇಳುದಂದ್ರೆ
ಇನ್ಸ್ಟೆಂಟ್ ಆಗಿ ಉಪಯೋಗಿಸುವಂತಹ ಒಂದು ರೀತಿಯ ಇಂಡಿಯನ್ ಫಾಸ್ಟ್ ಫುಡ್ ಅಂತ ಹೇಳಿ. ಹೌದು ನೋಡಿ, ಅವಲಕ್ಕಿಗೆ ಕೂಡ ನಮ್ಮ ಕಾರ್ಯಕ್ರಮದ ಮುಖಾಂತರ ಅದರ ಒಂದು ವೇಟೇಜ್ ಏನಾಗಿದೆ. ಸೊ ಅವಲಕ್ಕಿಯ ಒಂದು ರಾಜ ಅಂತ ಇದ್ರೆ ಹೇಳುವರು, ನಮ್ಮ ಟಿವಿ ನಮ್ಮ ಇನ್ನು ಮುಂದೆ ದೇವಸ್ಥಾನ ಇದ್ದ ಹಾಗೆ. ಯಾಕಂತ ಹೇಳಿದ್ರೆ ಅವಲಕ್ಕಿಯನ್ನು ಎಲ್ಲಿ ಇದ್ದ ಅವಲಕ್ಕಿಯನ್ನು ಎಲ್ಲಿಗೆ ತಂದು ತಲುಪಿಸಿದ್ರಂತ ಅಲ್ವಾ. ಸೊ ಹಾಗಿರುವಾಗ ಖಂಡಿತವಾಗ್ಲೂ ಖುಷಿ ಆಯ್ತು. ಅಂಡ್ ಐ ಥಿಂಕ್ ಈ ನಮ್ಮ ಒಂದು ಪ್ರಯಾಣ ಏನಿದೆ, ನಮ್ಮ ಅವಲಕ್ಕಿ ಅದ್ಭುತದ ಪ್ರಯಾಣ, ತಮ್ಮ ಮುಖಾಂತರ ತುಂಬಾ ವಿಷಯಗಳನ್ನು ನಾವು ಕಲ್ತ್ಕೊಂಡಿದ್ದೇವೆ. ತಮ್ಮ ಅನುಭವಗಳಾಗಿರ್ಬೋದು, ತಮ್ಮ ಈ ಪಾಸ್ಟ್ ಸ್ಟ್ರಗಲ್ ಲೈಫ್ ಆಗಿರ್ಬೋದು, ಈ ಅಡುಗೆ ಬಗ್ಗೆ ಇರುವಂತಹ ಒಲವು ಎಲ್ರಿಗೂ ಇಷ್ಟ ಆಗಿದೆ. ಅಂಡ್ ಎನಿವೆ, ಇವತ್ತು ಫಿನಾಲೆಯಲ್ಲಿ ತಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನನಗೆ ಮೇಯ್ನ್ ಆಗಿ ಟೇಸ್ಟ್, ನಾನು ಫಸ್ಟ್ ರೌಂಡಿಂದಲೇ ಟೇಸ್ಟ್ ಅನ್ನು ನೋಡಿಕೊಂಡು ಬಂದಿರೋದು. ಇವತ್ತು ಕೂಡ ಖಂಡಿತ ಟೇಸ್ಟ್ನ ಬಗ್ಗೆ ನಾನು ತುಂಬಾ ಒಲವು ನೋಡಿ ಅಲ್ವಾ. ಸೊ ಎನಿವೆ, ಹೇಗಾಗತ್ತೆ ಅಂತ ನಾನು ಕ್ಯೂರಿಯಾಸಿಟಿಲಿದ್ದೇನೆ. ಒನ್ಸ್ ಅಗೇನ್ ತಮಗೆ ಪ್ರೀತಿಯ ಸ್ವಾಗತ, ಪ್ಲೀಸ್. ಇನ್ನು ನಮ್ಮ ಮೂರನೇ ಜಡ್ಜ್ ಬಂದ್ಬಿಟ್ಟು ಖಂಡಿತವಾಗ್ಲೂ ಎಲ್ರಿಗೂ ಪರಿಚಯ, ನಮ್ಮ ಟಿವಿಯ ನಮ್ಮವರೇ ಆಗಿದ್ದುಕೊಂಡು ನಿರೂಪಕಿಯಾಗಿ ನಿರೂಪಣೆ ಕ್ಷೇತ್ರದಲ್ಲಿ ಎಲ್ರಿಗೂ ಕೂಡ ಹಿಡಿಸಿದಂತಹ ಅಡುಗೆ ಕೋಣೆಯ ರಾಣಿ ಅಂತ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ 1700 ಎಪಿಸೋಡ್ಗಳ ಮುಖಾಂತರ ನಮ್ಮ ರುಚಿಯ ಮುಖಾಂತರ ಎಲ್ರಿಗೂ ಪರಿಚಯ ಆಗಿದ್ದಾರೆ. ಜೊತೆಗೆ ದೊಡ್ಡ ತೆರೆಯಲ್ಲಿ ಸಿನಿಮಾಗಳ ಮುಖಾಂತರ, ಅದು ತುಳು ಸಿನಿಮಾ ಬಂದ್ಬಿಟ್ಟು, ಕನ್ನಡ ಸಿನಿಮಾ ಬಂದ್ಬಿಟ್ಟು, ಎಲ್ಲ ಅರೆಭಾಷೆಯ ಸಿನಿಮಾಗಳಲ್ಲೂ ಕೂಡ ಎಲ್ಲರ ಮನೆ ಮಾತಾದಂತಹ ಒಂದು ಸುಂದರವಾದಂತಹ ವ್ಯಕ್ತಿತ್ವ. ಜೊತೆಗೆ ಇವರು ಡಾನ್ಸರ್ ಕೂಡ ಹೌದು. ಅಂಡ್ ಅಡುಗೆ ಕೋಣೆಯಲ್ಲಿ ಅಡುಗೆ ಅಂತ ಬಂದಾಗ ಅದು ಇದೇ ತರ ಇರಬೇಕು ಅಂತ ಹೇಳಿ ಪರ್ಫೆಕ್ಷನಿಸ್ಟ್ ಆಗಿರುವಂತಹ ಒಂದು ಜಡ್ಜ್. ಸೊ ಅವರನ್ನು ಕೂಡ ವೆಲ್ಕಮ್ ಮಾಡುವ. ಸೊ ಶ್ರೀಮತಿ ಸುಕನ್ಯಾ ಮೇಡಮ್ ಅವರನ್ನು. ಸೊ ವಾರ್ಮ್ ವೆಲ್ಕಮ್ ಮೇಡಮ್. ಹಾಯ್ ಹಾಯ್, ಐ ಆಮ್ ಗುಡ್. ಸೊ ಮೇಡಮ್, ತಾವು ಹೇಗಿದ್ದೀರಾ? ನಾನು ಸೂಪರ್ ಫೈನ್ ಆಗಿದ್ದೀನಿ. ಹಾಗೇನೆ ಈ ಒಂದು ಫಿನಾಲೆಗೆ ಫುಲ್ ಎಕ್ಸೈಟೆಡ್ ಆಗಿ ರೆಡಿಯಾಗಿ ಬಂದಿದ್ದೀನಿ ಅಲ್ವಾ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ? ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಹೇಳ್ಬೇಕಪ್ಪ, ಖಂಡಿತ ನಾನು ಅದನ್ನ ಹೇಳೋದಕ್ಕಿಂತ ಮುಂಚೆ ತಾವು ಕೇಳಿಬಿಟ್ರಿ. ಬಟ್ ಏನೇ ಆಗ್ಲಿ, ನೀವು ವೀಕ್ಷಕರು ಒಬ್ಸರ್ವ್ ಮಾಡಿದಿರಿಲ್ವ ಅಂತ ನಂಗೆ ಗೊತ್ತಿಲ್ಲ, ನಮ್ಮ ಅವಲಕ್ಕಿ ಅದ್ಭುತನೇ ಹೊಸ ಕಾನ್ಸೆಪ್ಟ್. ಅದರಲ್ಲೂ ತಾವು ಹೊಸತಾಗಿ ಮೂಡ್ ಬಂದಿದ್ದೀರ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ, ಯಾವಾಗ್ಲೂ ಸೇಮ್ ಇದ್ರೆ ಹೇಗೆ ಅಲ್ವಾ, ಸ್ವಲ್ಪ ಡಿಫ್ರೆಂಟ್ ಆಗಿರೋಣ ಅಂತ. ನಾವು ಅದು ಯಾವ ತರ ಟೇಸ್ಟ್ ಅಲ್ಲಿ ಡಿಫ್ರೆಂಟ್ ತಂದಿದ್ದೇವಾ. ಸೊ ತಮ್ಮ ಒಂದು ಪ್ರೆಸೆಂಟೇಷನ್ ವೈಸ್ ಕೂಡ ತಾವು ತುಂಬಾ ಜನರಿಗೆ ಹಿಡಿಸಿದ್ದೀರಾ. ಹಾಗಿರುವಾಗ ತಮ್ಮ ಕಮೆಂಟ್ಸ್ಗಳಾಗಿರ್ಬೋದು, ತಾವು ಕೊಟ್ಟಂತಹ ಟಿಪ್ಸ್ಗಳಾಗಿರ್ಬೋದು, ಎಲ್ಲರೂ ಹೇಳ್ತಾ ಇದ್ದಾರೆ ಸುಕನ್ಯಾ ಮೇಡಮ್ ಇಂಚ. ಕೆಲವರಿಗೆ ಹೆದರಿಕೆನೂ ಇದೆ, ಮೇಡಮ್ ದಾದ ಪನ್ಪೇರ ಎಂಚಿನ ಪನ್ಪೇರ ಇನಿ ದಾದ ಕಮೆಂಟ್ ಬರ್ಪುನ ಅಂತ ಹೇಳಿ. ಬಟ್ ಎನಿವೆ, ಗ್ರ್ಯಾಂಡ್ ಫಿನಾಲೆಗೆ ತಲುಪಿದ್ದೇವೆ ಮೇಡಮ್. ಒಂದು ಒಳ್ಳೆ ಕಾನ್ಸೆಪ್ಟ್. ನಾನು ಆಡಿಷನ್ ಆಗಿ ಮೊದಲ ಸುತ್ತಲ್ಲಿ ಬಂದಾಗ್ಲೇ ಹೇಳ್ತಾ ಇದ್ದೆ, ಅವಲಕ್ಕಿ ಅಂತ ಹೇಳಿದಾಗ ಇದರಲ್ಲಿ ಸಾಧ್ಯ ಇದೆಯಾ ಅಂತ ನಾನು ಕೇಳ್ತಾ ಇದ್ದೆ. ಬಟ್ ಈಗ ಹೌದು, ಏನ್ ಸಾಧ್ಯ ಇಲ್ಲ ಅಂತ ಕೇಳ್ಬೇಕಷ್ಟೇ. ಖಂಡಿತ. ಯಾಕೆಂತ ಹೇಳಿದ್ರೆ ನಾವು ಈ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ನನಗೆ ಗೊತ್ತಿರುವಂಥ ಕೆಲವೊಂದು ರೆಸಿಪೀಸಲ್ಲಿ ಈಗ ಇಲ್ಲಿ ಆಗ್ತಾ ಇರುವಂಥ ರೆಸಿಪೀಸ್ ನೋಡಿದಾಗ ಅದು ಏನೂ ಇಲ್ಲ. ಸೊ ಎಷ್ಟೆಲ್ಲ ವಿಭಿನ್ನ ರೀತಿಯಾದಂತಹ ಖಾದ್ಯಗಳನ್ನು ಇಲ್ಲಿ ತಯಾರಿಸ್ತಾ ಇದ್ದಾರೆ. ಅಂದರೆ ಐಡಿಯಾಸ್, ಪ್ರತಿಯೊಬ್ಬರು ವ್ಯಕ್ತಿ ಕೂಡ ಅಷ್ಟೇ ಟ್ಯಾಲೆಂಟೆಡ್ ಆಗಿರ್ತಾರೆ, ಅವರ ಐಡಿಯಾಸೇ ಬೇರೆ ಇರುತ್ತೆ. ಆ ಒಂದು ವೇದಿಕೆಯನ್ನು ಕಲ್ಪಿಸಿದ್ದು ನಮ್ಮ ಈ ಸಂತೋಷ್ ರೈಸ್ ಭದ್ರಾವತಿ ಅವರ ಅವಲಕ್ಕಿ ಅವರು, 2 ಸ್ಟಾರ್ ರೈಸ್ ಅವಲಕ್ಕಿ ಅವರು. ಹಾಗಾಗಿ ಅವಲಕ್ಕಿ ಅಂತ ತುಂಬ ಕಡೆಗಣಿಸ್ತಾ ಇದ್ರು, ಎಸ್ಪೆಷಲಿ ಈ ಯಂಗರ್ ಜನರೇಷನ್. ಯಂಗರ್ ಜನರೇಷನ್ ಈ ಒಂದು ಅವಲಕ್ಕಿಯನ್ನ ನಾವು ಬೇಡ, ಅವಲಕ್ಕಿ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಇವತ್ತು ನಾನು ಮನೆಯಲ್ಲಿ ನನಗೆ ಬ್ರೇಕ್ಫಾಸ್ಟ್ ಬೇಡ ಅಂತ ಹೇಳಿ ಹೋಗ್ತಾ ಇರೋದು ಅದ್ರಲ್ಲೂ ನಾನು ಒಬ್ನು ಹೌದು. ಬಟ್ ಅದ್ರ ನಂತರ ಗೊತ್ತಾಯ್ತು ಅವಲಕ್ಕಿಯಲ್ಲಿ ಈ ತರ ಮಾಡಬಹುದು ಅಂತ. ಅದಕ್ಕೋಸ್ಕರವೇ ಈ ಒಂದು ವೇದಿಕೆಯನ್ನ, ಅಂದ್ರೆ ನಮ್ಮ ತಾಯಂದ್ರಿಗೂ ಕೂಡ ಇನ್ನು ಸುಲಭ ಆಗ್ಬೇಕು, ಮನೆಯಲ್ಲಿ ಮಕ್ಕಳು ಮನೆಯಲ್ಲೇ ಆದಷ್ಟು ಮನೆಯ ಅಡುಗೆಯನ್ನ ತಿಂದು ಹೋಗ್ಬೇಕು ಅಂತ ಹೇಳಿ. ಹಾಗಾಗಿ ಈ ಒಂದು ವೇದಿಕೆಯಲ್ಲಿ ವಿಭಿನ್ನ ರೀತಿಯಾದಂಥ ಅವಲಕ್ಕಿಯಲ್ಲಿ ವಿವಿಧ ರುಚಿಯನ್ನ ಮಾಡಿ ಮನೆಯಲ್ಲೇ ಉಣಬಡಿಸಬಹುದು ಅಂತ ಹೇಳಿ ಅಲ್ವಾ. ಸೊ ಅದರಲ್ಲಿ ಮೇಡಮ್ ತಮ್ಗೆ ಜಜ್ಮೆಂಟ್ ಅಲ್ಲಿ ಕೂತ್ಕೊಂಡಾಗ, ಈಗ ನಾರ್ಮಲಿ ನಾವು ಡಿಶಸ್ ಗಳಿಗೆ ಕುಕಿಂಗ್ ಕಾಂಪಿಟೇಷನ್ ಇರುತ್ತೆ ಅಥವಾ ಯಾವ್ದಾದ್ರು ಶೆಫ್ ತರ ಏನಾದ್ರು ಇರುತ್ತೆ, ಟೇಸ್ಟ್ ಮಾಡೋದು ತುಂಬಾ ಈಸಿ, ಡಿಫರ್ಸ್ ಮಾಡ್ಲಿಕ್ಕೆ ಇವರು ಇದು ಮಾಡಿದ್ರು ಇವರು. ಬಟ್ ಇದು ಕಾನ್ಸ್ಟೆಂಟ್ ಆಗಿ ಅವಲಕ್ಕಿ ಎಲ್ಲದರಲ್ಲೂ ಇರುತ್ತೆ. ಬಟ್ ತಮ್ಗೆ ಕಷ್ಟ ಅಂತ ಅನಿಸ್ತಾ ಇದು ಜಡ್ಜ್ ಮಾಡುವಾಗ? ಕೆಲವೊಂದು ಊಹಿಸಲಾಗದಂತಹ ರೆಸಿಪೀಸ್, ಅದರಲ್ಲೂ ಸ್ವೀಟ್ ಡಿಶಸ್, ಡೆಸರ್ಟ್ ರೆಸಿಪೀಸ್. ಸೊ ಖಾರದಲ್ಲಿ ನಾವು ಏನಾದರೂ ಅಲ್ಲಿ ಮಸಾಲೆ ಹಾಕಿ ನಾವು ಮಾಡ್ತೇವೆ, ಹೌದು. ಆದರೆ ಡೆಸರ್ಟ್ ಮಾಡೋದು ಉಂಟಲ್ಲ, ತುಂಬ ಕಷ್ಟ ಆಗುತ್ತೆ. ಹೌದು. ಸೊ ಅದು ತುಂಬ ನನಗೆ ಹಿಡಿಸಿದ್ದು, ಕೆಲವೊಂದು ರೆಸಿಪೀಸ್ ತುಂಬ ಹಿಡಿಸಿದೆ. ಸೊ ನಾನು ಕೂಡ ಅದನ್ನು ಪ್ರಯತ್ನ ಮಾಡಬೇಕು ಅಂತ ರೆಸಿಪೀಸನ್ನು ಸ್ವಲ್ಪ ಕಾಪಿ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಒಳ್ಳೊಳ್ಳೆ ಡೆಸರ್ಟ್ ರೆಸಿಪೀಸ್ ಆಗಿರ್ಬೋದು, ಡಿಫ್ರೆಂಟ್ ರೆಸಿಪೀಸ್ ಇದೆ. ಸೊ ಇದನ್ನು ಕೂಡ ಎಲ್ಲರೂ ನಮ್ಮ ಪ್ರೇಕ್ಷಕರು ಕೂಡ ಇದನ್ನು ಟ್ರೈ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸಂತೋಷ್ ರೈಸ್ ಅವರ ರೈಸ್ ಎಸ್ಪೆಷಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅದೊಳ್ಳೆ ಮುತ್ತು ಇದ್ದ ಹಾಗೆ ಅನ್ನ. ಹೌದು.
ಸೊ ಅದು ನಾನಂತೂ ಅದರ ಫ್ಯಾನ್. ಸೊ ಹಾಗೇನೆ ಈ ಅವಲಕ್ಕಿಯಲ್ಲೂ ಕೂಡ ಅಷ್ಟೇ ಆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇರುತ್ತೆ. ಅಂಡ್ ಯಾರೆಲ್ಲ ಡಯಟ್ ಕಾನ್ಶಿಯಸ್, ಕೆಲವರು ಕಾರ್ನ್ಫ್ಲೇಕ್ಸ್ ಅಥವಾ ಬೇರೆ ಬೇರೆ ಇದಕ್ಕೆ ಹೋಗ್ತಾರೆ, ನಮ್ಮದೇ ಆದಂಥ ಅವಲಕ್ಕಿಯಿಂದ ಕೂಡ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಾಗಿರ್ಲಿ ಅಥವಾ ಡಯಟ್ಗೆ ಏನು ಪೂರಕವಾಗಿ ಇರಬೇಕು ಅದನ್ನೆಲ್ಲ ಇದರಲ್ಲೇ ಮಾಡ್ಕೊಳ್ಬಹುದು. ಇದಕ್ಕೆಲ್ಲ ನಾವು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ ಭದ್ರಾವತಿ ಅವರ ಕಾನ್ಸೆಪ್ಟ್ ಆಗಿತ್ತು. ಜೊತೆಗೆ ಇನ್ನೊಂದು ಮೇಡಮ್ ನಂಗೆ ಹೇಳ್ಬೇಕಿತ್ತು, ಈಗ ನಿಮ್ ತರಾನೇ ಎಷ್ಟೋ ಜನ ಮಹಿಳಾ ಮನಿಗಳಾಗಿರ್ಬೋದು ಅಥವಾ ಫಿಮೇಲ್ಸ್ ಗಳಾಗಿರ್ಬೋದು ಅಥವಾ ನಮ್ಮ ತರ ಬ್ಯಾಚುಲರ್ಸ್ ಗಳಾಗಿರ್ಬೋದು, ವೇದಿಕೆ ಅಂತ ಹೇಳಿದಾಗ ಸಂತೋಷ್ ರೈಸ್ ಮಿಲ್ಸ್ ಅವರು ಯಾವಾಗ್ಲೂ ಇಲ್ಲ ಅಂತ ಹೇಳಿಲ್ಲ. ಅಂಡ್ ಈ ಬಾರಿ 50 ಜನ ಕಂಟೆಸ್ಟೆಂಟ್ ಅವರಿಗೆ ಪ್ರೋತ್ಸಾಹ ಧನ ಬೇರೆ ಕೊಟ್ಟಿದ್ದಾರೆ. ಅದೆಲ್ಲ ಮಹಿಳೆಯರಿಗೆ ಏನಾದ್ರೂ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಹಿಂಜರಿಕೆ, ಮನೆಯಲ್ಲಿ ಏನು ಹೇಳ್ತಾರೆ, ನಾನು ಇದಕ್ಕೆ ಖರ್ಚು ವೆಚ್ಚ ಮಾಡಬೇಕು ಅಂತ ಹೇಳಿದ್ರೆ ಏನಾದರೂ ಹೇಳ್ತಾರಾ ಅಂತ. ಬಟ್ ಇದರಲ್ಲಿ ನೀವು ಫ್ರೀ ಆಗಿ ಬಂದು ಆರಾಮ್ಸೆ ನೀವು ಬಂದು ಟೆನ್ಷನ್ ಫ್ರೀ ಆಗಿ ಮಾಡಿ. ಸೊ ನಿಮಗೆ ಅದಕ್ಕೆ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಪ್ರೋತ್ಸಾಹ ಧನವನ್ನು 2,000 ರೂಪಾಯಿ ಆಗಿ ಪ್ರೋತ್ಸಾಹ ಧನವನ್ನು ಕೂಡ ಪ್ರತಿಯೊಬ್ಬ ಕಂಟೆಸ್ಟೆಂಟಿಗೂ ಕೂಡ 50 ಜನ ಸೆಲೆಕ್ಟ್ ಆದಂತ ಕಂಟೆಸ್ಟೆಂಟ್ಸ್ಗೂ ಕೂಡ ಕೊಟ್ಟಿದ್ದಾರೆ. ಇದು ಶ್ಲಾಘನೀಯ. ಎಸ್ ಎಸ್ ಡೆಫಿನೆಟ್ಲಿ ಥ್ಯಾಂಕ್ ಯು ಸೋ ಮಚ್ ಟು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿ. ನನ್ಗನಿಸುತ್ತೆ ಇನ್ನು ಮುಂದೆ ಮಾರುಕಟ್ಟೆಯಲ್ಲಿ ಈಗಲೇ ಈ ಒಂದು ಅವಲಕ್ಕಿಗೆ ಬೇಡಿಕೆ ಬಂದಿದೆ ಅಲ್ವಾ? ಸೊ ಎಲ್ಲರೂ ಹೋಗಿ ನಮಗೆ ಸಂತೋಷ್ ರೈಸ್ ಮಿಲ್ಸ್ ಏನೋ ಒಂದು ಅವಲಕ್ಕಿ ಬಂದಿದೆ ಅಂತಲ್ವ, ಒಮ್ಮೆ ನಾವು ಟ್ರೈ ಮಾಡೋ ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಬಂದಿದೆ, ಅದು ನಮಗೆ ಸಂತೃಪ್ತಿಯನ್ನು ನೀಡಿದೆ. ಸೊ ಹಾಗಿರುವಾಗ ಜೊತೆಗೆ ಈ ಕಿಚನ್ ಸೆಟಪ್ ಆಗಿರ್ಬೋದು ಎಲ್ಲದನ್ನು ಕೂಡ ನಮ್ಗೆ ಇಂಪ್ಲಿಮೆಂಟ್ ಮಾಡಿ ಕೊಟ್ಟಿದ್ದಾರೆ, ಹೊಸತು ಜನರಿಗೆ ಪರಿಚಯ ಆಗಿದೆ. ಸೊ ಫಿನಾಲೆಗೆ ರೆಡಿ ಆಗಿದ್ದೀರಾ ಮೇಡಮ್, ಅಂಡ್ ಏನ್ ನೀವ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನನ್ನ ನೋಡುವಾಗ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಖಂಡಿತವಾಗ್ಲೂ ನೀವು ಏನಾದ್ರೂ ಡಿಫ್ರೆಂಟ್ ಆಗಿ ಅಂಡ್ ಪ್ರೆಸೆಂಟೇಬಲ್ ಆಗಿ ಏನಾದ್ರೂ ಇರ್ಬೇಕಂತ ಯೋಚಿಸ್ತಾ ಇರ್ಬೋದು. ಅದನ್ನೇ ನಾನು ಪ್ರೆಸೆಂಟೇಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾವುದೇ ನೀವು ಆಹಾರವನ್ನ ನೀವು ಅಡಿಗೆ ಮಾಡಿ ಹಾಗೆ ತಂದು ಬಡಿಸಿದ್ರೆ ಅದಷ್ಟು ಖುಷಿ ಅನ್ಸಲ್ಲ. ನೋಡುವಾಗ ಅದು ತಿನ್ಬೇಕು ಅನ್ಸ್ಬೇಕು. ಅದನ್ನ ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಮಾತ್ರ ಅದು ಫಸ್ಟ್ ಕಣ್ಣಿಗೆ ಮುದ ನೀಡಬೇಕು, ತಂತಾನೆ ಹೊಟ್ಟೆಗೆ ಮುದ ನೀಡುತ್ತೆ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಸೊ ಮೇಡಮ್, ಇವತ್ತು ಅವಲಕ್ಕಿ ಅದ್ಭುತ ನಮ್ದು ಈ ಸೀಸನ್ ಮುಗಿಯುತ್ತೆ. ಅವಲಕ್ಕಿ ಅತ್ಯದ್ಭುತ ಅಂತ ಹೇಳಿ ಏನಾದ್ರು ಮುಂದೆ ಬರುತ್ತಾ? ಖಂಡಿತ ಬರುತ್ತೆ, ಬರ್ಬೋದಲ್ವಾ? ಇದು ಒಂದಕ್ಕೆ ಸ್ಟಾಪ್ ಮಾಡೋ ಹಾಗೆ ಇಲ್ಲ ಅಲ್ವಾ? ಸೊ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೆ, ಬಟ್ ಇವತ್ತು ಫಿನಾಲೆ ಏನಾಗ್ತದೆ ಅಂತ ನೋಡುವ. ಎಸ್ ಮೇಡಮ್, ವಾರ್ಮ್ ವೆಲ್ಕಮ್ ತಮ್ಗೆ. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ನಮ್ಮ ಗ್ರ್ಯಾಂಡ್ ಫಿನಾಲೆಯಲ್ಲಿ 10 ಜನ ಕಂಟೆಸ್ಟೆಂಟ್ಗಳು ಕಾಂಪೀಟ್ ಮಾಡ್ತಾರೆ. ಹಾಗಾದ್ರೆ ವಿಜೇತರಿಗೆ ಏನ್ ಸಿಗುತ್ತೆ? ಖಂಡಿತವಾಗ್ಲೂ 3 ವಿಜೇತರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಅದರಲ್ಲಿ ಪ್ರಥಮ ಬಹುಮಾನ ಬಂದ್ಬಿಟ್ಟು 30,000 ನಗದು ಬಹುಮಾನ, ದ್ವಿತೀಯ ಬಂದ್ಬಿಟ್ಟು 25,000 ನಗದು ಬಹುಮಾನ ಮತ್ತು ತೃತೀಯ 20,000 ನಗದು ಬಹುಮಾನದ ಜೊತೆಗೆ ಒಂದು ಸುಂದರವಾದಂತಹ ಟ್ರೋಫಿ, ಗಿಫ್ಟ್ ಹ್ಯಾಂಪರ್ಸ್ಗಳು ಕೂಡ ಇರುತ್ತೆ. ಜೊತೆಗೆ ವಿಶೇಷವಾಗಿ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಇವರ ಡಬಲ್ ಸ್ಟಾರ್ ಅವಲಕ್ಕಿ ಇದರ ಪ್ಯಾಕೆಟ್, ಇದರ ಪೊಟ್ಟಣ ನೀವು ನೋಡಿರಬಹುದು. ಈ ಪ್ಯಾಕೆಟ್ ಅಲ್ಲಿ ಆಯ್ದಂತಹ ಡಿಶಸ್ಗಳು, ಇದರಲ್ಲಿರುವಂತಹ ಸುಂದರವಾಗಿ ಡೆಡಿಕೇಟ್ ಆಗಿ ಮಾಡಿದಂತಹ ಈ ಡಿಶಸ್ಗಳು, ಈ ಖಾದ್ಯಗಳು ಅವರ ಪ್ಯಾಕೆಟ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಸೊ ಇಷ್ಟೆಲ್ಲ ಅವಕಾಶವನ್ನು ನೀಡುವುದರ ಜೊತೆಗೆ ಪ್ರತಿ ಒಂದು ಕಂಟೆಸ್ಟೆಂಟಿಗೂ ಕೂಡ, ಅದು ನಮ್ಮ ಮೊದಲ ಸುತ್ತಿಂದ ಬಂದಂತಹ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಕೂಡ ಪ್ರೋತ್ಸಾಹ ಧನವಾಗಿ 2,000 ರೂಪಾಯಿಯನ್ನು ಕೂಡ ನೀಡಿದ್ದಾರೆ. ಸೊ ಇದಕ್ಕೆಲ್ಲ ಕ್ರೆಡಿಟ್ಸ್ ಹೋಗುತ್ತೆ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಅವರ ಡಬಲ್ ಸ್ಟಾರ್ ಅವಲಕ್ಕಿ. ಸೊ ಹಾಗಿರುವಾಗ ಇವತ್ತಿನ ನಮ್ಮ ಫಿನಾಲೆ ಬೇರೆ ಪ್ರಾರಂಭ ಆಗ್ತಾ ಇದೆ. ವೀಕ್ಷಕರು, ನೀವು ಕಾಯ್ತಾ ಇದ್ದೀರಾ. ಸೊ ತಡ ಮಾಡೋದು ಬೇಡ, ನಮ್ಮ ಎಲ್ಲ ಕಂಟೆಸ್ಟೆಂಟ್ಗಳನ್ನು ವೆಲ್ಕಮ್ ಮಾಡ್ಕೊಳ್ಳೋಣ. ಎಲ್ಲ ಮಹಿಳಾ ಮಣಿಗಳು ಇವತ್ತು ಶಾನ್ದಾರ್ ಫಿನಾಲೆಗೆ ತಯಾರಾಗಿದ್ರಲ್ವಾ? ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ. ಎಸ್, ಸೊ ಮುಖದಲ್ಲಿ ಖುಷಿ ಇದೆ, ಫಿನಾಲೆ ಸ್ವಲ್ಪ ಟೆನ್ಷನ್ ಇದೆ ಅಲ್ವಾ? ಎಸ್ ಮೇಡಮ್, ಹೇಗೆ ಅನಿಸ್ತಾ ಇದೆ ಫಿನಾಲೆಯಲ್ಲಿ? ಮೊತ್ತ ಮೊದಲಿಗೆ ನಾನು ಸಂತೋಷ್ ರೈಸ್ ಮಿಲ್ಸ್ನವರಿಗೆ ಆಭಾರಿಯಾಗಿದ್ದೇನೆ. ಯಾಕೆಂದರೆ ನಮ್ಮಲ್ಲಿ ಇಷ್ಟು ಕ್ರಿಯೇಟಿವಿಟಿ ಉಂಟು ಹೇಳಿ ನಮಗೆ ಗೊತ್ತಿರಲಿಲ್ಲ. ವಾವ್. ಆದ್ದರಿಂದಾಗಿ ನಿಂತರೆ, ಕೂತ್ರೆ, ಮಲಗಿದ್ರೆ ಯಾವ ಥರದ ಡಿಶ್ ಮಾಡೋದು ಎಂಬುದೇ ತಲೆಯಲ್ಲಿ ಈ ಒಂದು ಅಲ್ವಾ? ಅದು ಅವಲಕ್ಕಿಯಲ್ಲಿ ಹೌದು, ಗೊತ್ತಿಲ್ಲ ಹೇಗೆ ಆಗ್ತದೆ ಅಂತ. ಕಾನ್ಫಿಡೆಂಟ್ ಆಗಿ ಬಂದಿದ್ದೇವೆ, ನೋಡೋಣ. ಸೂಪರ್. ಎಸ್, ಹಾಗೇನೆ ಸೀತಮ್ಮಕ್ಕ ಅವರು ಇದ್ದಾರೆ. ಮೇಡಮ್ ತಗೊಳ್ಳಿ, ತುಂಬಾ ಚೆನ್ನಾಗಿ ಕಾಣ್ತಾ ಇದೀರಿ ಇವತ್ತು. ಥ್ಯಾಂಕ್ ಯು. ಎಸ್ ಮೇಡಮ್, ಈಗ ಅವಲಕ್ಕಿಯಲ್ಲಿ ಇಷ್ಟೆಲ್ಲ ಅದ್ಭುತಗಳನ್ನು ನಮ್ಮ ಎಲ್ಲ ಮಹಿಳಾ ಮನಿಗಳು ತೋರಿಸ್ಕೊಟ್ಟಿದ್ದಾರೆ, ಅದು ಕೂಡ ಸಂತೋಷ್ ರೈಸ್ ಮಿಲ್ಸ್ ರವರ ಈ ಒಂದು ದೊಡ್ಡ ಮುತುವರ್ಜಿಯ ಮುಖಾಂತರ. ಸೊ ಹೇಗೆ ಅನಿಸ್ತಾ ಇದೆ ಫಿನಾಲೆಯಲ್ಲಿ? ನನಗಂತೂ ಬಹಳ ಸಂತೋಷ ಆಗಿದೆ. ಫಿನಾಲೆಗೆ ಬಂದದಂತೂ ಇನ್ನೂ ಖುಷಿಯಾಗಿದೆ. ಹಾಗಾಗಿ ನಾನು
ಕಳೆದ ಸಲ ಎದುರಿಸಿದ್ದಕ್ಕಿಂತ ಜಾಸ್ತಿ ಕಾನ್ಫಿಡೆಂಟಾಗಿ ಎದುರಿಸ್ಬೇಕಂತ ಫುಲ್ಲು ಧೈರ್ಯದಲ್ಲಿ ಬಂದೆ ನಾನು ಇವತ್ತು. ಮತ್ತು ನನಗೆ ತುಂಬ ಸಪೋರ್ಟ್ ಮನೆಯಲ್ಲಿ ಮಾಡಿದ್ದಾರೆ. ಹಾಗೆ ಅವ್ರನ್ನೆಲ್ಲ ನೆನಪು ಮಾಡಿಕೊಂಡು, ದೇವರನ್ನ ಸಹ ನೆನಪು ಮಾಡಿಕೊಂಡು ನಾನು ಚಂದದಲ್ಲಿ ಮಾಡ್ತೇನೆ ಅಂತ ಒಂದು ಭರವಸೆ ನನಗಿದೆ. ಸೂಪರ್, ಆಲ್ ದ ವೆರಿ ಬೆಸ್ಟ್ ಮೇಡಮ್. ಹಾಗೆಯೇ ಮೇಡಮ್, ತಮ್ಮ ಹತ್ರ ಕೇಳಲಿಕ್ಕಿತ್ತು, ಮನೆಯಲ್ಲಿ ಯಾವ ಥರ ರೆಸ್ಪಾನ್ಸ್ ಬಂತು ನಮ್ಮ ಎಲ್ಲ ಸಂಚಿಕೆಗಳು ನೋಡಿದಾಗ, ಅಥವಾ ಈ ಒಂದು ಅವಲಕ್ಕಿ ಅದ್ಭುತ ಕಾನ್ಸೆಪ್ಟ್ ಆದ ನಂತರ ಮನೆಯಲ್ಲಿ ಅವಲಕ್ಕಿ ಬಗ್ಗೆ ಒಲವು ಬರ್ತಾ ಇದೆ ಎಲ್ರಿಗೂ? ಈಗ ಬರ್ತಾ ಇದೆ. ಇನ್ನೊಂದೇನು ಅಂತ ಹೇಳಿದ್ರೆ, ನಾನಲ್ಲಿ ಸಿಲೆಕ್ಷನ್ ಆಗಿದೆ ಅಂತ ಹೇಳಿ ಮನೆಯಲ್ಲಿ ಗೊತ್ತಾದಾಗ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿ ಇನ್ನೂ ಕಾನ್ಫಿಡೆನ್ಸ್ ಡಬಲ್ ಆಯ್ತು ಅಲ್ವಾ? ಮತ್ತೆ ಇನ್ನೊಂದೇನಾದ್ರೆ ನಂಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯ್ತು. ಯಾಕೆಂತ ಹೇಳಿದ್ರೆ ಇನ್ನು ನಾನು ರುಚಿ ಕಡಿಮೆ ಮಾಡೋ ಹಾಗಿಲ್ಲ, ಇದೇ ಲೆವೆಲ್ ಮೇಂಟೈನ್ ಮಾಡಬೇಕು. ನನ್ನ ಅವಳು ಪೂರ ಕಿಚನ್ ಪೂರ ಪೋದು ಈ ನಮ್ನ ಪೂರ ಮಲ್ದ ನಾನು ಇಲ್ಲಾಡೆ ನಡೆದು ಡಬ್ಬಲ್ ಆವಡು ಅಲ್ವಾ? ಆ ಒಂದು ರೆಸ್ಪಾನ್ಸಿಬಿಲಿಟಿ. ಓಕೆ, ಬಟ್ ಹೇಗೆ ಅನಿಸ್ತಾ ಇದೆ ಫಿನಾಲೆಯಲ್ಲಿ? ಖುಷಿ ಆಗ್ತಾ ಇದೆ. ನಾವು ಟಾಪ್ 10 ಬಂದದ್ದೇ ನಮ್ಗೆ ಖುಷಿ ಅಲ್ವಾ? 180 ಜನರಲ್ಲಿ 10 ಜನ ಉಳಿದಿರೋದು. ಹೌದು ಹೌದು, ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮೇಡಮ್, ತಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಅವರು ಹೇಳಿದಾಗೆ ರೆಸ್ಪಾನ್ಸಿಬಿಲಿಟಿ ತುಂಬ ಹೆಚ್ಚಾಗಿದೆ. ಯಾಕೆಂದರೆ ಎಲ್ಲರೂ ಫ್ಯಾಮಿಲಿ ರಿಲೇಷನ್ನಲ್ಲಿ ಎಲ್ಲರೂ ಕೂಡ ಇವಳು ಇನ್ನು ಏನು ಹೊಸದು ಮಾಡ್ತಾರೋ, ರೆಸಿಪಿ ಮಾಡ್ತಾರೋ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಮಾಡ್ಬೋದು ನಾವು. ಹಾಗೆ ನಮ್ಮ ಐಡಿಯಾಸ್ ಎಲ್ಲ ಯೂಸ್ ಮಾಡಿ ಮತ್ತು ಚೆನ್ನಾಗಿ ಮಾಡ್ತೇವೆ. ಅದಕ್ಕೆ ಏನು, ಥ್ಯಾಂಕ್ ಯು ಸೋ ಮಚ್. ಸೊ ಹಾಗಿರುವಾಗ ನಮ್ಮ ಎಲ್ಲ ಕಂಟೆಸ್ಟೆಂಟ್ಗಳು ತಯಾರಿದ್ದೀರಾ, ಆ್ಯಂಡ್ ಇವತ್ತು ಫಿನಾಲೆ ಬೇರೆ. ಸೊ ಫಿನಾಲೆ ತನಕ ತಲುಪೋದು ಅಷ್ಟು ಈಸಿ ಅಲ್ಲ ನೋಡಿ. ಒಂದು ಓಟ ಬೇಕಾದರೆ ಓಡ್ಬೋದು, ಅಥವಾ ಇನ್ನೇನಾದರೂ ಇದನ್ನು ಅಭಿನಯಿಸಿ ತೋರಿಸಿದ ಪ್ರತಿಯೊಂದಕ್ಕೂ ಅದರದೇ ಆದಂತಹ ಒಂದು ಡಿಫಿಕಲ್ಟೀಸ್, ಕಷ್ಟ ಅಂತ ಇರುತ್ತೆ. ಬಟ್ ಅಡುಗೆ ಅಂತ ಹೇಳೋದು ನಮ್ಮ ಮನಸ್ಸು, ನಾಲಿಗೆ ಎಲ್ಲದಕ್ಕೂ ಜಡ್ಜ್ಮೆಂಟ್ ಕೊಡಬೇಕಾಗತ್ತೆ. ಹಾಗಿರುವಾಗ ದೊಡ್ಡ ಟಾಸ್ಕ್ ನಿಮಗೆ ಇತ್ತು ಅವಲಕ್ಕಿಯಲ್ಲಿ ಮಾಡಬೇಕು ಅಂತ ಹೇಳುವಾಗ. ಹಾಗಿರುವಾಗ ಫಸ್ಟ್ ಆಫ್ ಆಲ್ 10 ಜನರು ಕೂಡ ದಿ ಬೆಸ್ಟ್ ಕಂಟೆಸ್ಟೆಂಟ್ಸ್ ಅಂತ ಹೇಳ್ಬೋದು. ಅದಕ್ಕೊಂದು ಜೋರಾದ ಚಪ್ಪಾಳೆ ನಾವು ಕೊಡಲೇಬೇಕಾಗತ್ತೆ. ಲೆಟ್ಸ್ ಗಿವ್ ಅ ರೌಂಡ್ ಆಫ್ ಅಪ್ಲಾಸ್. ಸೊ ರೆಡಿನಾ? ಆ ಕಾನ್ಫಿಡೆಂಟ್ ಇಲ್ಲಪ್ಪ, ರೆಡಿನಾ? ಎಸ್. ಸೊ ನಮ್ಮ ಕಂಟೆಸ್ಟೆಂಟ್ಗಳು ರೆಡಿ ಇದ್ದಾರೆ, ಆ್ಯಂಡ್ ವೀಕ್ಷಕರು ಕೂಡ ರೆಡಿ ಇದ್ದಾರೆ, ಜಡ್ಜಸ್ ಕೂಡ ರೆಡಿ ಇದ್ದಾರೆ. ಎಸ್ ಜಡ್ಜಸ್, ಹೇಗೆ ಅನಿಸ್ತಾ ಇದೆ ಇವತ್ತು ಫಿನಾಲೆಯಲ್ಲಿ ಇದ್ದೀರಾ ನಾವು? ಸೊ ನಾವಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀವಿ. ಸೊ ಎಲ್ಲ ನಾರಿಮಣಿಯರು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ, ಎಲ್ರಿಗೂ ಸುಂದರವಾಗಿ ಕಾಣ್ತಾ ಇದ್ದಾರೆ. ಸೊ ಈ ಒಂದು ಗ್ರೂಪ್ ಇದು ಅತ್ಯಂತ ಹಿರಿಯರಾದರೂ ಕೂಡ ಕಿರಿಯರ ಒಂದು ಮನಸ್ಸಿರುವಂಥವರು ಬಹುಶಃ ಸೀತಾ ಅವರು ಅಲ್ಲ, ತುಂಬ ಚೆಂದ ಕಾಣ್ತಾ ಇದ್ದೀರಿ. ಎಸ್ ಮೇಡಮ್. ಸೊ ಹುಡುಗಿಯರ ವಯಸ್ಸು ಕೇಳಬಾರ್ದು ಅಂತ ಹೇಳ್ತಾರೆ, ನಿಮ್ಮ ವಯಸ್ಸು ಕೇಳ್ಬೋದಾ? 1458 ಅವರು ಎಷ್ಟು ಜಾನ್ರು ಅಂತ ಹೇಳಿದ್ರೆ ಅದೇ ಹೇಳಿದ್ದು. ನಾನು ಲೆಕ್ಕ ಹಾಕಿದ್ದು 1458 ಅಂದ್ರೆ ಏನಪ್ಪಾ ಅಂತ ಹೇಳಿ. ಹುಷಾರಲ್ಲ ಸೀತಮ್ಮ ಕೈರು. ಓಕೆ, ಡೈರೆಕ್ಟ್ ಆಗಿ ಯಾರು ಹೇಳೋದಿಲ್ಲ, ಲೆಕ್ಕ ಹಾಕಿ ಕುತ್ಕೊಳ್ಳಿ ಅಂತ ಹೇಳಿ. 1458 ಇರ್ಲಿ. ಓಕೆ, ಸರಿ, ನಾವು ಅದನ್ನ ಫಿಗರ್ ಔಟ್ ಮಾಡ್ತೇವೆ ಅಲ್ವಾ? ಫಿಗರ್ ಔಟ್ ಮಾಡಿ. ಎಸ್, ಸುದರ್ಶನ್ ಸರ್ ಅವರು ಹೇಳಿ, ಇವತ್ತು ಫಿನಾಲೆಯಲ್ಲಿ ಇದ್ದಾರೆ ಎಲ್ಲರೂ ಕೂಡ. ತುಂಬ ಖುಷಿ ಆಗ್ತದೆ. ಅವರೆಲ್ಲರೂ ಕೂಡ ಒಂದು ರೌಂಡಲ್ಲಿ ಕಂಟೆಸ್ಟ್ ಮಾಡಿಕೊಂಡು ಅಷ್ಟು ಜನರಲ್ಲಿ ಸೆಲೆಕ್ಟ್ ಆಗಿ ಬಂದಿದ್ದಾರೆ. ಈಗ 10 ಜನ ಇದ್ದಾರೆ. ತುಂಬ ಒಳ್ಳೆ ಕಾಂಪಿಟೇಟಿವ್ ರೌಂಡ್ ಇರ್ಬೋದು ಅಂತ ಹೇಳಿ ಅನಿಸ್ತದೆ. ಹಾಗೆ ಎಲ್ರಿಗೂ ಆಲ್ ದಿ ಬೆಸ್ಟ್. ನಾವು ಕೂಡ ರೆಡಿಯಾಗಿದ್ದೇವೆ. ಎಲ್ಲರಿಗೂ ಕೂಡ ಚೆನ್ನಾಗಿ ರಿಸಲ್ಟ್ಸ್ ಬರಬೇಕು. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಎಸ್, ಶೆಫ್ ಮಿಥುನ್ ಪನ್ಲೆ, ಬೆಸ್ಟ್ ಆಫ್ ಲಕ್ ಪೂರಕ್ಲೆಗೆ. ಎಂಕ್ಲೆಗೆ ಲಾಸ್ಟ್ ಎಪಿಸೋಡ್ಗೆ ಪೂರ ನಿಖುಲು ಸರ್ಪ್ರೈಸ್ ಮಂತು ಬಿಡ್ತಾರೆ. ಇತ್ತೆ ಎಂಚಿನ ಸರ್ಪ್ರೈಸ್ ಅನ್ಪಾರು ಅವತ್ತು ಓಡವು. ಎಸ್, ಸೊ ಇದು ಸರ್ಪ್ರೈಸ್ ಎಂದು ಪನ್ನಗ ನಮಲ ವೆಯ್ಟ್ ಮಲ್ತೊಂದು ಲೈನ್ ಫಿನಾಲೆಗೆ ಹಾಕ್ಲು ದಾದ ಮಲ್ಪೊಡು ಪಂದ್. ಸೊ ಅಂಚಾದುಪ್ಪನಗ ಇಂಗ್ಲಿಗೆ ಸರ್ಪ್ರೈಸ್ ಆದುಪ್ಪ ಶಾಕಿಂಗ್ ಆದುಪ್ಪ ಗೊತ್ತುಜಿ. ಸೊ ಇನಿ ಫಿನಾಲೆ ಕಾನ್ಸೆಪ್ಟ್ ದಾದ ಸರ್? ಫಿನಾಲೆ ಕಾನ್ಸೆಪ್ಟ್ ಪಂಡ ಒಂಜಿ ಸ್ಟಾರ್ಟರ್, ಒಂಜಿ ಅಪಿಟೈಸರ್, ಬಕ ಮೇನ್ ಕೋರ್ಸ್, ಬಕ ಒಂಜಿ ಡೆಸರ್ಟ್, 4 ಕೋರ್ಸ್ ಮೀಲ್. ವಾವ್, 4 ಐಟಮ್ ಒಂಜಿ ಫುಲ್ ಕಂಪ್ಲೀಟ್ ನೆಟ್ 40 ಮಿನಿಟ್ಸ್ ಇಡು ರೆಡಿ ಆದು. ಓಕೆ, ಸೊ ದಯಪಂಡ ಆ 4 ಐಟಮ್ ಪನ್ನಗ ಹೊರಕ್ ಮಾತ್ರ ಟೆನ್ಷನ್ ಅಂಡ್ ಈ 4 ಐಟಮ್ ನಾನು 20 ನಿಮಿಷ ಪಂಡ್ರಂದ ಗತ್ತಿ ಬಂದತೆ ಮೇಡಮ್ ಅಂಚನೆ ಆಂಡೆ. ಸೊ ಇರೇಗ 20 ನಿಮಿಷ ಕೊರ್ತು ನಂದ ಆತು ಅಂದತೆ ಸಾಧ್ಯ ಇಜ್ಜಿ. ಓಕೆ, ಸೊ 20 ನಿಮಿಷ ರೆಡಿ ಇಲ್ಲರ ಮಲ್ಪರೆ ಇಜ್ಜಿ ಎಲ್ಲ ರೆಡಿ ಇಜ್ಜಿ ಅಲ್ಲ. 20 ಮಿನಿಟ್ಸ್ ಹೇಳಿದ್ರೆ ನೀವೇ ಒಂದ್ಸರಿ ಬಂದು ಮಾಡಿ ತೋರಿಸಿ ಅಂತ ಹೇಳ್ತಿದ್ರ 180 ಜನ ಅಥವಾ 50 ಜನರ ಜೊತೆ ನಿಂತು ಇಲ್ಲಿ ಎಲ್ಲ ನೋಡ್ಕೊಂಡಿದ್ರಲ್ಲ, 20 ನಿಮಿಷದಲ್ಲಿ ನೀವು ಮಾಡಿ ಈಗ ಅಂತ ಅಲ್ವಾ? ಎಸ್. ಸೊ ಮೇಡಮ್, 20 ನಿಮಿಷ ಇದ್ದದ್ದು 40 ನಿಮಿಷ ಆಗಿದೆ ಅಲ್ವಾ? ಹೌದು, ಖಂಡಿತ 40 ನಿಮಿಷದ ಅವಧಿ. ಸೊ ಆದರೆ ಒಂದು ಫುಲ್ ಕೋರ್ಸ್ ಮೀಲ್ ನಾವು ಒಂದು ರೆಸ್ಟೋರೆಂಟ್ಗಾಗಲಿ ಎಲ್ಲಾದರೂ ಹೋದಾಗ
ಒಂದು ಡಿನ್ನರ್ ಆಗಿರಲಿ ಅಥವಾ ಲಂಚ್ಗೆ ನಾವು ಹೋದಾಗ ಒಂದು ಫುಲ್ ಕೋರ್ಸ್ ಮೀಲನ್ನು ನಾವು ಆರ್ಡರ್ ಮಾಡ್ತೇವೆ. ಹಾಗೆ ಇವತ್ತಿನ ಈ ಒಂದು ಫಿನಾಲೆಯಲ್ಲಿ ಸೊ ನಮ್ಮ ಎಲ್ಲ ಕಂಟೆಸ್ಟೆಂಟ್ಸ್ ಕೂಡ ತುಂಬ ಹುಷಾರಿದ್ದಾರೆ, ವಿವಿಧ ರೀತಿಯಾದಂಥ ಅಡುಗೆ ಮಾಡೋದ್ರಲ್ಲಿ ಅಂತ ನಮಗೆ ಖಚಿತವಾಗಿದೆ. ಹಾಗಾಗಿ ಇವರು 10 ಜನ ಸೆಲೆಕ್ಟ್ ಆಗಿದ್ದಾರೆ. ಸೊ ಹಾಗಾಗಿ ಇವರು ಅದರಲ್ಲೇ ಅವಲಕ್ಕಿಯನ್ನು ಬಳಸಿ ಫುಲ್ ಕೋರ್ಸ್ ಮೀಲ್ ತಯಾರಿಸಬಹುದು ಅಂತ ಈ ಚಾಲೆಂಜನ್ನು ಅದನ್ನು ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಸೊ ನೋಡೋಣ ಯಾರು ಹೇಗೆ ಮಾಡ್ತಾರೆ, ಎಷ್ಟೆಲ್ಲ ವಿಭಿನ್ನ ರೀತಿಯಾದಂಥ ಖಾದ್ಯಗಳನ್ನು ಮಾಡ್ತಾರೆ. ಆಲ್ ದ ಬೆಸ್ಟ್ ಎಲ್ರಿಗೂ ಕೂಡ. ಖಂಡಿತ. ಅಂಡ್ ಮೇಡಮ್ ಹೇಳಿದಾಗೇನೆ ಇದು ಮೊಟ್ಟ ಮೊದಲ ಬಾರಿಗೆ ಎಲ್ಲೂ ನಡೆದಿಲ್ಲ ಅವಲಕ್ಕಿಯಲ್ಲಿ ತಯಾರಿಸುವಂತಹ ಈ ಒಂದು ಖಾದ್ಯಗಳ ಒಂದು ಸ್ಪರ್ಧೆ. ಹಾಗಿರುವಾಗ ಇದು ಫಸ್ಟ್ ಟೈಮ್, ಜೊತೆಗೆ ನಿಮ್ಮಲ್ಲಿ ಯಾರು ವಿನ್ನರ್ ಆಗ್ತಾರೆ ಅವರು ಫಸ್ಟ್ ಟೈಮ್, ಅವಲಕ್ಕಿಯಲ್ಲಿ ಇದು ಆಗುತ್ತೆ ಅಂತ ಹೇಳಿ ಮಾಡಿ ತೋರಿಸೋದು ಅದು ಫಸ್ಟ್ ಟೈಮ್. ಜೊತೆಗೆ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಅವರ ಡಬಲ್ ಸ್ಟಾರ್ ಅವಲಕ್ಕಿಯ ಪ್ಯಾಕೆಟ್ ನೋಡಿರ್ಬೋದು. ಅದು ಎಷ್ಟೋ ಕಡೆಗಳಿಗೆ ನಮ್ಮ ರಾಜ್ಯ ಅಷ್ಟೇ ಅಲ್ಲ ಅಂತಾರಾಷ್ಟ್ರ ಮಟ್ಟಕ್ಕೂ ಹೋಗುತ್ತೆ. ಅಲ್ಲಿ ನೀವು ತಯಾರಿಸಿದಂತಹ ಖಾದ್ಯದ ಫೋಟೋ ಏನಿದೆ ಅಥವಾ ಚಿತ್ರಣ ಏನಿದೆ ಅದರಲ್ಲಿ ಪ್ರಿಂಟ್ ಆಗುತ್ತೆ ಅಲ್ವಾ ಸುದರ್ಶನ್ ಸರ್? ಹೌದು. ಸೊ ನನ್ಗನಿಸುತ್ತೆ ಇದೊಂದು ಬಿಗ್ಗೆಸ್ಟ್ ಅಪಾರ್ಚುನಿಟಿ ಅಲ್ವಾ ಸುದರ್ಶನ್ ಸರ್ ಅವರೇ? ಖಂಡಿತ, ಅವರಿಗೆ ಕೂಡ ಒಂದು ಅಪರ್ಚುನಿಟಿ, ಮಾಡಿದವರಿಗೆ ಕೂಡ ಒಂದು ಅಭಿಮಾನ, ಮತ್ತೆ ರೆಸ್ಟೋರೆಂಟ್ಗಳಿಗೆ ಕೂಡ ಒಂದು ಒಳ್ಳೆ ನಾವು ಇದೊಂದು ಹಿಂಟ್ ಕೊಟ್ಟಾಗ ಆಗ್ತದೆ. ಯಾಕೆಂತ ಹೇಳಿದ್ರೆ ಈ ರೀತಿಯಾಗಿ ಅವಲಕ್ಕಿಯಲ್ಲಿ ಕೂಡ ಮಾಡಬಹುದು ಅಂತ ಹೇಳುವಂಥದ್ದು. ನೀವು ಈಗಾಗಲೇ 2-3 ಎಪಿಸೋಡ್ಗಳಲ್ಲಿ ಹೇಳಿದ್ದೆ ಅಂತ ಹೇಳಿ ನೀವು ಮತ್ತು ಮಿಥುನ್ ಸರ್ ಸೇರಿಕೊಂಡು ಒಂದು ರೆಸ್ಟೋರೆಂಟ್ ಬಗ್ಗೆ ಹೇಳ್ತಾ ಇದ್ದೀರಾ ಅಥವಾ ನಮ್ಮ ಕೆಫೆ ಬಗ್ಗೆ ಹೇಳ್ತಾ ಇದ್ದೀರಾ? ನೋಡಿ ಮಿಥುನ್ ಇರ ತುಂಬೆ ಈ ಸೀಕ್ರೆಟ್ ಪೂರ ಲೀಕ್ ಮಲ್ಪೋದಿಲ್ಲಾರ ಇದು ಯಾರೊಂದು ಐಡಿಯಾ ಪಾಡೋದಿತ್ತು ನೆಟ್ ಮೇನ್ ಕೋರ್ಸ್ ಓಪರ್ ರೆಡಿ ಆಪ್ ನಾವೇನು ಪೂರ ಮಲಮಲ್ಲ ಬಜೆಟ್ ದಿದ್ದು 1099 ಪ್ರೈಸ್ ಪೂರ ಪಾಡ್ದು ದಯಪಡ ತಿಕ್ಕುಜಿ ಅವಲಕ್ಕಿಯಲ್ಲಿ ರೆಡಿ ಆಗುದು ಅದು. ಸೊ ಅವಲಕ್ಕಿಯಲ್ಲಿ ಈ ತರ ಎಲ್ಲ ಸಿಗುದಿಲ್ಲ. ಸೊ ಆಲ್ರೆಡಿ ಆ ಮೆಟ್ ಪೂರ ಲೀಕ್ ಆತ ನಿನ್ನ ವಿಷಯ ಪೂರ ಸರ್ ರೆಸ್ಟೋರೆಂಟ್ ಬಂದು ಇಂಡೈರೆಕ್ಟ್ ಬರೋದಿಲ್ಲ ಹೆಂಗ್ಲ ಕೆಫೆತ್ತ ವಿಷಯ ಎಂದು. ಓಕೆ ಎಸ್, ಬಟ್ ಎನಿವೇ ಖಂಡಿತ ಅದರಲ್ಲಿ ಕೂಡ ನಿಮಗೆ ಮಾಡುವ ರೀತಿಯಲ್ಲಿ ಇವತ್ತಿವರಿಗೆ ಹೇಗೆ ಮಾಡುದು ಅಂತ ಹೇಳಿ ತೋರಿಸಿಕೊಡ್ತಾರೆ ಅಲ್ವಾ? ಹಾಗೆ ಹೇಗಾಗ್ತದೆ ಅಂತ ಹೇಳಿ ನಾವು ಕೂಡ ನೋಡ್ಬೇಕಾದದುಂಟು. ಎಸ್, ಸೊ ಹಾಗಿರುವಾಗ ಇವತ್ತು ಏನು ಫಿನಾಲೆಯಲ್ಲಿ ನಡೆಯುತ್ತೆ ಜಡ್ಜಸ್ಗಳು ಹೇಳಿದ್ದಾರೆ ಅಂಡ್ ಅದರ ಜೊತೆಗೆ ನೀವು ಕೂಡ ತಯಾರಾಗಿದ್ದೀರಾ. ಸೊ ನನ್ಗನಿಸುತ್ತೆ ಅದೇ ಸ್ಪಿರಿಟ್ ಅಲ್ಲಿ ರುಚಿ, ಪ್ರೆಸೆಂಟೇಷನ್ ಮತ್ತು ಎಕ್ಸಾಕ್ಟ್ ಓವರ್ ಆಲ್ ಏನೆಲ್ಲ ನೀವು ಮಾಡ್ತೀರಾ ಮೇನ್ ಕೋರ್ಸ್ ಇವತ್ತಿನ ಅವಲಕ್ಕಿ ಅದ್ಭುತದ ಫಿನಾಲೆಯಲ್ಲಿ ಸೊ ಚೆನ್ನಾಗಿ ಪ್ರೆಸೆಂಟ್ ಮಾಡಿ. ವಿನ್ನರ್ ಈಸ್ ಇಂಪಾರ್ಟೆಂಟ್, ಜೊತೆಗೆ ಪಾರ್ಟಿಸಿಪೇಷನ್ ಅವ್ರದ್ದು ಕೂಡ ರೋಲ್ ಇಂಪಾರ್ಟೆಂಟ್ ಇರುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್ ಎಲ್ರಿಗೂ ಕೂಡ. ಓಕೆ, ಎಸ್, ಓಕೆ. ನೀವು ನೋಡಿರಬಹುದು ದಿಢೀರಾಗಿ 20 ನಿಮಿಷದಲ್ಲಿ ಮಾಡಿಕೊಡಿ ಅಂತ ಹೇಳಿದಾಗ ನಮ್ಮ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಏನಿದೆ ಯಾವಾಗಲೂ ನಮಗೆ ಸಾಥ್ ನೀಡಿದೆ. ಸೊ ತಮ್ಮ ಮನೆಯಲ್ಲೂ ಕೂಡ ದಿಢೀರ್ ಬ್ರೇಕ್ಫಾಸ್ಟ್ ಆಗಬೇಕು ಅಥವಾ ಏನಾದರೂ ಆಗಬೇಕಾದ್ರೆ ನಮ್ಮ ಈ ಅಪ್ಲಯನ್ಸಸ್ಗಳು ಫಾಸ್ಟ್ ಅಂಡ್ ಫಾಸ್ಟ್ ಇರುವಂತಹ ಅಪ್ಲಯನ್ಸಸ್ಗಳು ದಟ್ ಈಸ್ ಫ್ರಮ್ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಜೊತೆಗೆ ಆರೋಗ್ಯಭರಿತವಾದಂತಹ ಎಣ್ಣೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇವತ್ತು ನಮ್ಮ ಮೇಡಮ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ ನೀವು ನೋಡಿರ್ಬೋದು. ಖಂಡಿತವಾಗ್ಲೂ ಮಹಿಳೆಯರಿಗೆ ಅಡುಗೆ ಕೋಣೆ ಒಂದು ಎಲ್ರಿಗೂ ಸಂತೋಷ ನೀಡುವಂತಹ ಒಂದು ಸ್ಥಳ ಆದರೆ ಇನ್ನೊಂದು ಸ್ಥಳ ಅಂತ ಹೇಳಿದ್ರೆ ದಟ್ ಈಸ್ ಅ ವಂಡರ್ಫುಲ್ ಆದಂಥ ಜ್ಯುವೆಲರಿ ಶಾಪ್ ಅಲ್ವಾ? ಸೊ ಹಾಗಿರುವಾಗ ಲಲಿತಾ ಜ್ಯುವೆಲ್ಲರ್ಸ್ನ ಸುಂದರವಾದಂಥ ಜ್ಯುವೆಲರಿ ಇವತ್ತು ನಮ್ಮ ಮೇಡಮ್ ಕೂಡ ಚೆನ್ನಾಗಿ ಕಾಣ್ತಾ ಇದ್ದಾರೆ, ತಾವು ಕೂಡ ಚೆನ್ನಾಗಿ ಕಾಣ್ಬೋದು. ನಮ್ಮ ಮಹಿಳಾ ಮನೆಗಳು ಕೂಡ ಇವತ್ತು ಜಗಮಗಿಸ್ತಾ ಇದ್ದಾರೆ. ಸೊ ಥ್ಯಾಂಕ್ಸ್ ಟು ಲಲಿತಾ ಜ್ಯುವೆಲ್ಲರ್ಸ್. ಹಾಗೇನೆ ಸಾಯಿ ಓಷನ್ ಮಾರ್ಟ್ ಎಲ್ಲ ರಾಪ ಏನು ರೆಡಿ ಆಗಬೇಕಾದ್ರೆ ಆ ಓಷನ್ ಮಾರ್ಟಿಗೆ ಒಂದು ವಿಸಿಟ್ ಮಾಡಿದರೆ ಸಾಕು. ಜೊತೆಗೆ ಇಷ್ಟು ಸುಂದರವಾದಂತಹ ಕಿಚನ್ ಸೆಟಪ್ ಇರುವಂತಹ ವೆನ್ಯೂ ಪಾರ್ಟ್ನರ್ ಬಂದ್ಬಿಟ್ಟು IDS ಇಂಡಿಯನ್ ಡಿಸೈನ್ ಸ್ಕೂಲ್, ಮಾಸ್ಟರ್ ಕ್ಲಾಸ್, ಅದರ ಜೊತೆಗೆ ಫಾರ್ಮ್ ಬುಟಿಕ್. ಅಂಡ್ ಇವತ್ತು ನಾನು ಹಾಕ್ತಾ ಇರುವಂತಹ ಕಾಸ್ಟ್ಯೂಮ್ ಆಗಿರ್ಬೋದು, ಜಡ್ಜಸ್ಗಳ ಕಾಸ್ಟ್ಯೂಮ್ ಆಗಿರ್ಬೋದು, ಎಲ್ಲ ಕಾಸ್ಟ್ಯೂಮ್ ವಿಚ್ ಇಸ್ ಪ್ರೊವೈಡೆಡ್ ಬೈ ಮಂತ್ರ IXC ಫ್ಯಾಷನ್ ವಿಲ್ಲಾ. ವೀಕ್ಷಕರೇ, ನಮ್ಮ ಗ್ರ್ಯಾಂಡ್ ಫಿನಾಲೆಯ ಮೊದಲ ಸುತ್ತಲಿರುವಂತಹ 5 ಜನ ಕಂಟೆಸ್ಟೆಂಟ್ಗಳು ರೆಡಿ ಇದ್ದಾರೆ. ರೆಡಿ ಅಲ್ವಾ? ಎಸ್, ನಾವು ರೆಡಿ, ಜಡ್ಜಸ್ಗಳು ಕೂಡ ರೆಡಿ, ನೀವು ರೆಡಿ. 40 ನಿಮಿಷ ಸಮಯ ಇರುತ್ತೆ ಅವಲಕ್ಕಿಯನ್ನು ಬಳಸ್ಕೊಂಡು ಫುಲ್ ಕೋರ್ಸ್ ಮೀಲ್. ಸೊ ಎಲ್ಲ ಅಲ್ಲಿ ರೆಡಿ ಆಗ್ಲಿಕ್ಕೆ ಇರುತ್ತೆ. ಓಕೆ, ಸೊ ಈ 40 ನಿಮಿಷದ ಸ್ಪರ್ಧೆ, ಈ ಓಟ ಅವಲಕ್ಕಿಯ ಅದ್ಭುತ ಶುರುವಾಗುತ್ತೆ ಈಗ. ಸ್ಟಾರ್ಟಿಂಗ್ ಇಂದಲೇ ನೀವು ಎಷ್ಟು ಫಾಸ್ಟ್ ಆಗಿ ಮಾಡ್ತೀರಾ ಅದು ನಿಮ್ಗೇನೆ ಯೂಸ್ ಬೀಳುತ್ತೆ. ಕೊನೆಯ ಟೈಮಿಗೆ ಪ್ರೆಸೆಂಟೇಷನಿಗೂ ಟೈಮ್ ಸಿಗುತ್ತೆ. ಸೊ झटपट ರೆಡಿ ಮಾಡಲಿಕ್ಕೆ ನಮ್ಮ ಟೆಕ್ನಿಕಾ ಹೋಮ್ ಅಪ್ಲಯನ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ.
ಸೊ ಎಲ್ರಿಗೂ 20 ನಿಮಿಷ ಇದ್ದದನ್ನು 40 ನಿಮಿಷ ಕೊಟ್ಟದ್ರಿಂದ ಸ್ವಲ್ಪ ರಿಲ್ಯಾಕ್ಸಿಂಗ್ ಮೋಡ್ ಕಾಣ್ತಾ ಇದೆ ಅಲ್ವಾ ಜಡ್ಜಸ್ ಅವ್ರು? ಏನು ಹೇಳ್ತೀರಾ? ಸುಕನ್ಯಾ ಮೇಡಮ್ ಬಾರಿ ಬಿಂದಾಸಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಸೊ ಹಾಗಿರುವಾಗ 20 ನಿಮಿಷ ಇದ್ದದನ್ನು 40 ನಿಮಿಷ ಕೊಟ್ಟದ್ರಿಂದ ಭಾರಿ ರಿಲ್ಯಾಕ್ಸೇಷನ್ ಕಾಣ್ತಾ ಇದೆ. ಏನು ಹೇಳ್ತೀರಾ ಮೇಡಮ್? ಖಂಡಿತ ರಿಲ್ಯಾಕ್ಸ್ ಮೂಡಲ್ಲಿ ಮಾಡಿದರೆ ಮತ್ತೆ ತೊಂದರೆ ಆಗ್ಬೋದು. ಹಾಗಾಗಿ ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಬೇಗ ಬೇಗ ಮಾಡಿಕೊಂಡ್ರೆ ಆಮೇಲೆ ರಿಲ್ಯಾಕ್ಸ್ ಇರ್ಬೋದಲ್ವಾ? ಎಸ್. ಸೊ ಸುದರ್ಶನ್ ಅವರೇ, ಎಲ್ಲ ಮೇನ್ ಕೋರ್ಸ್ ಅಂತ ಕೊಟ್ಟಿದ್ದೀರಾ. ಸೊ ಮೇನ್ ಆದಂತಹ ಮೀಲ್ ಯಾವ ಥರ ರೆಡಿ ಆಗುತ್ತೆ ಗೊತ್ತಿಲ್ಲ. ಸೊ ಸುದರ್ಶನ್ ಸರ್ ಅವರೇ, ಮೇನ್ ಕೋರ್ಸ್ ಅಂತ ಕೊಟ್ಟಿದ್ದೀರಾ, ಅದಕ್ಕೆ ಕಾಣುತ್ತೆ ನೋಡಿ ಇಲ್ಲಿ ಮೂರು ನಮೂನೆ ಅವಲಕ್ಕಿದೆ. ಸೊ ಇದು ನಿಮಗೂ ಒಂದು ದೊಡ್ಡ ಟಾಸ್ಕ್. ಮೊದಲು ಒಂದೆರಡು ಇದ್ದಾಗಲೇ ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದ್ದು, ಈಗ ಫುಲ್ ಕೋರ್ಸ್ ಕೊಟ್ಟಿದ್ದೀರಾ, ಹೇಗೆ ಜಡ್ಜ್ ಮಾಡ್ತೀರಾ? ಜಡ್ಜ್ ಎಲ್ಲವನ್ನು ಕೂಡ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತೇಳಿ ನೋಡಿ ಮಾಡಬೇಕಷ್ಟೇ ಅಲ್ವಾ? ಅಂತೆಲ್ಲ ಅಂತೇಳಿ ನಮಗೆ ಕೂಡ ಒಂದು ಟಾಸ್ಕ್. ಅವರಕ್ಕಿಂತ ಟಾಸ್ಕ್ ನಮಗೆ ಟಾಸ್ಕ್, ಇವರಿಗೂ ಟಾಸ್ಕ್. ಅವರು 40 ನಿಮಿಷ ಕೊಟ್ಟ ಕಾರಣ ಸ್ವಲ್ಪ ಆರಾಮದಲ್ಲಿದ್ದಾರೆ ಅಲ್ವಾ? ಅಂದ್ರೆ ಕೆಲವರೆಲ್ಲ ಇದರಲ್ಲಿ 2 ಐಟಮ್ ಮಾಡಿಕೊಂಡು ಸೆಲೆಕ್ಟ್ ಆದವರು ಇದ್ದಾರೆ. ಆಗ 10 ನಿಮಿಷದಲ್ಲಿ 2 ಐಟಮ್ ಮಾಡಿದ್ದಾರೆ. ಈಗ 40 ನಿಮಿಷದಲ್ಲಿ 4 ಐಟಮ್ ಮಾಡಬಹುದು ಅಲ್ವಾ? ಹೌದು, ಇಲ್ಲಾದ್ರೂ ಹೌದು. ಸೊ ಮೇಡಮ್, ತಾವು ಎಷ್ಟು ಐಟಮ್ ಮಾಡಿದ್ರೆ ಸುತ್ತುಗಳಲ್ಲಿ? 2 ಮಾಡಿದ್ರೆ. ಇವತ್ತೊಂದು 8 ಇದೆಯಾ? ಅಷ್ಟು ರಿಸ್ಕ್ ಬೇಡ ಬೇಡ ಅಲ್ಲ, 40 ನಿಮಿಷ ಇದೆಯಲ್ವಾ? ಅಲ್ಲ, ನಾನು 8 ಇರ್ಬೋದು ಅಂತ ಅನಿಸ್ತದೆ. ಸಮಾಧಾನದಲ್ಲಿ ಮಾಡಿ ಮೇಡಮ್. ಸೊ ಇದು ಬೇರೆ ಬೇರೆ ಅವಲಕ್ಕಿ ಅಲ್ವಾ? ಇದು ಯಾವುದು ಮೇಡಮ್? ಇದು ದಪ್ಪ ಅವಲಕ್ಕಿ. ದಪ್ಪ ಅವಲಕ್ಕಿ. ಹಾ. ಸೊ ಇದೆಲ್ಲ ತಗೊಳ್ಬೇಕಾದ್ರೆ ನಿಮಗೆ ಟೆನ್ಷನ್ ಇಲ್ಲ. ಒಂದು ಯಾವುದಾದ್ರೂ ಮಾರ್ಟಿಗೆ ಹೋದ್ರೆ, ಅದರಲ್ಲೂ ನಮಗೆ ಚಿತ್ರಾಪುರ ಸೈಡಿಂದ ಬಂದರೆ ನೀವು, ಸೊ ಸಾಯಿ ಓಷನ್ ಮಾರ್ಟ್ ಅಂತ ಇರುತ್ತೆ, ಅಲ್ಲಿಂದ ನೀವು ಹೋದರೆ ಎಲ್ಲ ಐಟಮ್ ಸಿಗುತ್ತೆ ಅಲ್ವಾ ಇದು? ಓಕೆ. ಸೊ ಕಿಚನಲ್ಲಿ ಯಾರ್ದಾದ್ರೂ ನಾನ್ ವೆಜ್ ಏನಾದರೂ ಆಗ್ತಾ ಇದೆಯಾ? ಇರಲ್ಲ, ನಾನ್ ವೆಜ್ ಸೈಡಿಗೆ ಒಲವೇ ಇಲ್ಲ ಮಾರ್ರೆ, ಯಾರು ಇಲ್ಲ. ನೋಡುವ ಮೇಡಮ್ ಏನಾದರೂ ಮಾಡ್ತಾ ಇದಾರೆ ಅಂತ ಹೇಳಿ. ಮೇಡಮ್ ಇಲ್ವಾ? ನಾನ್ ವೆಜ್ ಏನು ಮಾಡ್ತಾ ಇಲ್ಲ, ಪ್ಯೂರ್ ವೆಜಿಟೇರಿಯನ್. ನಾನು ನೀವು ಏನು ಮಾಡ್ತಾ ಇದ್ದೀರ ಅಂತ ಹೇಳಿ ಇವತ್ತು ಯಾರ ಹತ್ರನೂ ಕೇಳಲ್ಲ. ಲೆಟ್ ಅಸ್ ಕೀಪ್ ಇಟ್ ಸಸ್ಪೆನ್ಸ್. ಸೊ ಜಡ್ಜಸ್ನವರು ಕೂಡ ವೆಯ್ಟ್ ಮಾಡ್ತಾ ಇರಬೇಕು ಅಲ್ವಾ? ಏನು ಹೇಳ್ತೀರಿ ಸುದರ್ಶನ್ ಅವರು? ಭಟ್ರುಳೆ ರಂಚೆ ಏರ್ಲ ಎಲ್ಲರೂ ವೆಜಿಟೇರಿಯನ್ಸಾ? ಓಕೆ. ಮನೆಯವರು ಏನು ಹೇಳಿ ಒಂದು ನಿಮ್ಮನ್ನು ಸಪೋರ್ಟ್ ಮಾಡಿ ಕಳಿಸಿದ್ದಾರೆ ಮೇಡಮ್? ವಿನ್ ಆಗಿ ಬಾ ಅಂತ, ವಿನ್ ಆಗಿ ಬನ್ನಿ ಅಂತ ಹೇಳಿದ್ದಾರೆ. ಓ ಸೂಪರ್. ಆ ಎಕ್ಸ್ಪೀರಿಯನ್ಸ್, ಸ್ಪೀಡ್ ನೋಡಿ, ಕಟ್ ಮಾಡುವಾಗ ಅಷ್ಟೊಂದು ಎಕ್ಸ್ಪೀರಿಯನ್ಸ್ಡ್ ಆಗಿ. ಮೇಡಮ್, ಪಾಯಸನಾ? ಏನು? ಫಿರ್ನಿ. ಓಕೆ. ಆಲ್ರೆಡಿ ನಿಮ್ಮ 7 ನಿಮಿಷಗಳು ಮುಗ್ದಿದೆ. 33 ನಿಮಿಷ ಇದೆ. 33. ಎಂಟು ನಿಮಿಷಗಳಿದೆ. 28 ನಿಮಿಷ ಇದೆ. 28 ಮಿನಿಟ್ಸ್. ಸ್ವಲ್ಪ ನೀವೆಲ್ಲರೂ ಕೂಡ ಸ್ವಲ್ಪ ಸ್ಪೀಡಪ್ ಮಾಡ್ಕೊಳ್ಬೇಕು. 28 ನಿಮಿಷ ಇರುವಂಥದ್ದು. ಸೊ ಶೆಫ್ ಮಿಥುನ್ ಇರಡಲೊಂಜಿ ಕೇಂದ್ರ ಇತ್ತು ದಾಪಂಡ ಇಂಕಾಪುನ್ ಟೈಮ್ ಏತಿತ್ತನಲ್ಲ ಕುಕಿಂಗ್ ಏತಿತ್ತಿನ ಕಮ್ಮಿ ದಾಪಂಡ ಆ ಒಂಜಿ ಕನ್ಸಿಸ್ಟೆನ್ಸಿ ಆ ಒಂಜಿ ಟೇಸ್ಟ್ ಪ್ರೆಸೆಂಟೇಷನ್ ಬರೋಡಂದ 40 ನಿಮಿಷ ಅಥವಾ 1 ಗಂಟೆ ಕೊಂಡಲ್ಲ ಅವು ಕಮ್ಮಿ. ಬಟ್ ಕುಕಿಂಗ್ ಕೆಲವೊಂದು ಟೆಕ್ನಿಕ್ಸ್ ಉಪ್ಪು ನಾವೇನು ಸ್ಪೀಡಪ್ ಮಲ್ಪು ನಂಚಿಂದ. ಸೊ ಮುಕ್ಲಿಗೆ ದಾದಾಂಡಲ್ಲ ಇಲ್ಲಿ ಟಿಪ್ಸ್ ಕೊರ್ಪರಂದಾಂಡ ಟಿಪ್ಸ್ ಪಂಡ ಅವಲಕ್ಕಿ ಇಡೆ ಒಂಜಿ ಕೊರ್ಪೆ ಟಿಪ್ಸ್. ಇತ್ತೆ ಕೆಲವು ಸರ್ತಿ ಗ್ರೇವಿ ಈಜಿನ ಪಾಯಸ ನೀರು ಹಾಪುಂಡು ಪಂಡ ಕನ್ಸಿಸ್ಟೆನ್ಸಿ ಬರೋಡಾಂಡ ತಿಕ್. ಓಕೆ. ಐಕ್ ಅವಲಕ್ಕಿ ಪಾಂಡ ಈಜಿನ ಐತ ಅವಲಕ್ಕಿದ ಪೌಡರ್ ಮಂತ ಪಾಂಡಲ್ಲ ಅವು ತಿಕ್ ಹಾಪುಂಡು. ಸೊ ದಟ್ ಕನ್ಸಿಸ್ಟೆನ್ಸಿ ಬರ್ಪುಂಡು ಅವು ಒಂಜಿ. ಸೊ ಜಾಸ್ತಿ ಅದು ಒಂದೊಂದ್ಸಲ ಇಂಕ್ಲು ಮಲ್ತಿನ ಆ ಕನ್ಸಿಸ್ಟೆನ್ಸಿ ಬೈದಿನ ನೀರು ಹಾಪುಂಡು ಆರ್ ಫ್ಲಾಪ್ ಹಾಪುಂಡು. ಸೊ ಆ ಟೈಮ್ ಮಾಡಿ ಇನ್ನೊಂದು ಆಪತ್ ಬಾಂಧವಿತ್ತಿಲ್ಲ, ಏನೊಂದು ಪೊಡಿ ಮಲ್ದ ಈಗ ಮಿಕ್ಸ್ ಮಲ್ದ ಆ ಕನ್ಸಿಸ್ಟೆನ್ಸಿ ಬರ್ತದೆ. ಓಕೆ.
ಇದು ಜಾಸ್ತಿ ಅದು ಫಸ್ಟ್ ಟೈಮ್ ಅಟೆಂಪ್ ಅಲ್ಲಿ ಬೇರೆ ಕೆಲವೊಂದ್ಸಲ ಅವು ಕನ್ಸಿಸ್ಟೆನ್ಸಿ ಪಂಡ ನಮ್ಮ ಮೆಜರ್ಮೆಂಟ್ ರಾಂಗ್ ಅಂಡ ಮೆಜರ್ಮೆಂಟ್ಸ್ ರಾಂಗ್. ಓಕೆ, ನೈಸ್. ಮೇಡಮ್, ಇದಕ್ಕೋಸ್ಕರ ಏನಾದರೂ ಪ್ರಾಕ್ಟೀಸ್ ಎಲ್ಲ ಮಾಡಿದ್ರ ಮನೆಯಲ್ಲಿ? ಮತ್ತೆ ಮಾಡಬೇಕಲ್ಲ, 40 ಮಿನಿಟ್ಸ್ನೊಳಗೆ ಮಾಡಬೇಕಾದ್ರೆ ನಾವು ಸೀದಾ ಬಂದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಲ್ಲ, ಮನೆಯಲ್ಲಿ ಮಾಡಿದ್ರಿ ಪ್ರಾಕ್ಟೀಸ್? ಪ್ರಾಕ್ಟೀಸ್ ಮಾಡಿದ್ದೇನಪ್ಪ. ಅಪ್ಪ, ಟ್ರೈ ಏನು ರಿಸಲ್ಟ್ ಯಾವ ಥರ ಬಂತು ಮನೆಯಲ್ಲಿ? ಮನೆಯಲ್ಲಿ ರಿಸಲ್ಟ್ ಒಳ್ಳೆ ಬಂದಿದೆ, ಎಲ್ಲ ಹೆಲ್ಪ್ ಮಾಡಿದ್ದಾರೆ ನಮಗೆ ಅಲ್ವಾ? ಇಲ್ಲಿ ಮಾತ್ರ ತಾವೇ ಎಲ್ಲ ಕಡೆ ಓಡಬೇಕಲ್ಲ? ಹೌದು, ಆಚೆ ಈಚೆ ಅಂದರೆ ನಮ್ಮ ನೀವು ಕೊಟ್ಟ ಟೈಮ್ನಲ್ಲಿ ನಾವು ಮುಗಿಸ್ಬೇಕಲ್ಲ. ಹೌದು, ಅದು ಸ್ವಲ್ಪ ಪ್ರೆಷರ್ ಇದೆ. ಓಕೆ, ನಿಮ್ಮ ಹತ್ರ ಉಳಿದಿರೋದು ಇನ್ನು 16 ನಿಮಿಷ ಅಷ್ಟೇ. 16 ಮಿನಿಟ್ಸ್ ಇದೆ, ಓನ್ಲಿ 16 ಮಿನಿಟ್ಸ್. ಆ 16 ನಿಮಿಷದಲ್ಲಿ ನಿಮ್ಮ ಅಡುಗೆ ಪೂರ್ತಿ ಆಗಬೇಕು. 16 ನಿಮಿಷ ಇದೆ ಮೇಡಮ್, ಆಗುತ್ತಲ್ವಾ? ಓಕೆ ಮೇಡಮ್, ತಾವು ಯೋಗ ಎಲ್ಲ ಮಾಡ್ತೀರಾ? ಯೋಗ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 15 ವರ್ಷದಿಂದ. 15 ವರ್ಷದಿಂದ ಯೋಗ ಮಾಡ್ತಾ ಇದ್ದೀರಾ? ವೆರಿ ನೈಸ್. ಕಲಿಸ್ತೀರಾ ಅಥವಾ ಕ್ಲಾಸಿಗೆ ಹೋಗ್ತೀರಾ? ಮನೇಲೇ ಮಾಡೋದು. ಮನೆಯಲ್ಲೇ ಮಾಡ್ಕೊಳ್ಳೋದು. ಮತ್ತೆ ರಿಲೇಟಿವ್ಸ್ ಎಲ್ಲ ಸ್ವಲ್ಪ ಅಲ್ವಾ, ಮೆಂಟಲಿ ಆ್ಯಂಡ್ ಫಿಸಿಕಲಿ ಫಿಟ್ ಆಗಿರ್ತೇವೆ ಅಲ್ವಾ? ಈ ಥರ ಎಲ್ಲ ಅವಲಕ್ಕಿಯಲ್ಲಿ ಮಾಡಿದಾಗ ನಮಗೆ ಡಯಟ್ ಕಾನ್ಶಿಯಸ್ ಕೂಡ ಚೆನ್ನಾಗಾಗತ್ತೆ ಅದು, ಅಲ್ವಾ? ನಾವು ಮಾಡೋ ಇದು ಅವಲಕ್ಕಿ ತುಂಬ ಪ್ರೋಟೀನ್ ಇರುತ್ತಲ್ಲ. ಏನು ಮೇಡಮ್? ಪ್ರೋಟೀನ್ ಯುಕ್ತ ಇರುತ್ತಲ್ಲ ಹೌದು. ಅದರಲ್ಲಿ ಒಳ್ಳೇದು ಮಾಡಿದ್ರೆ ಎಲ್ಲ ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಮಕ್ಕಳಿಗೆಲ್ಲ ತುಂಬಾ ಒಳ್ಳೇದು. ಕರೆಕ್ಟ್ ಅಲ್ವಾ? ಸೂಪರ್ ಬಿಡಿ. ಸೊ ಒಂದಂತೂ ಖುಷಿ ಆಯಿತು, ಏನಂತ ಹೇಳಿದ್ರೆ ಈ ಅವಲಕ್ಕಿ ಅದ್ಭುತ ಈ ಒಂದು ಸಂಚಿಕೆ ಅಥವಾ ಈ ಒಂದು ಕಾನ್ಸೆಪ್ಟ್ ಮುಖಾಂತರ ಎಷ್ಟೋ ಜನರಿಗೆ ಖಾದ್ಯಗಳ ಪರಿಚಯ ಆಯ್ತು ಅಷ್ಟೇ ಅಲ್ಲದೆ ಇದರಿಂದ ಇರುವಂತಹ ಆಹಾರಯುಕ್ತವಾದಂತಹ ಪ್ರೋಟೀನ್ಗಳಾಗಿರ್ಬೋದು ಅಥವಾ ನಮ್ಮ ದೇಹಕ್ಕೆ ಬೇಕಾದಂತಹ ಒಂದು ಒಳ್ಳೆಯ ಪೌಷ್ಟಿಕಾಂಶ
ಆರೆ ಬೆಚ್ಚಡುಲ್ಲೇರಿದೆ. ಆರೆ ಬೆಚ್ಚಡುಲ್ಲೇರಿದೆ. ನಲ್ಪ ನಿಮಿಷ ಡಾವಡತ್ತ ಅನ್ನುವಂತ ಐಟಮ್ ಒಂಜಿ ರೆಡಿ ಅಂಡ್ ಒಂಜಿ ರೆಡಿ ಆಯ್ತು. ಬಾಕಿದು ಯಾವುದು ಆಲ್ಮೋಸ್ಟ್ ಆಯ್ತು. ಅವರು ಮನೆಯಲ್ಲಿ ಅವರ ಮನೆಯಲ್ಲಿ ಒಮ್ಮೆ ಟ್ರಯಲ್ ಮಾಡಿದ್ದಾರೆ, ಪಕ್ಕದವರ ಮನೆಗೆ ಹೋಗಿ ಟ್ರಯಲ್ ಮಾಡಿದ್ದಾರೆ, ಅದಾದ ನಂತರ ಅವರ ನೆಂಟರ ಮನೆಗೆ ಹೋಗಿ ಒಮ್ಮೆ ಟ್ರಯಲ್. ಅಲ್ಲ ಮೇಡಮ್? ಏನಿಲ್ಲ. ಇಲ್ವಾ? ಅಲ್ಲ, ನಾನು ಆ ಥರ ಅಂತ ತಿಳ್ಕೊಂಡೆ. ನಿಮ್ಮ ಮನೆಯಲ್ಲಿ, ಪಕ್ಕದವ್ರ ಮನೆಯಲ್ಲಿ, ಮತ್ತೆ ನಿಮ್ಮ ಫ್ರೆಂಡ್ ಮನೆಯಲ್ಲಿ ಆ ಥರ ಎಲ್ಲ ಟ್ರೈ ಮಾಡಲಿಲ್ಲ ಮೇಡಮ್? ಅವ್ರು ಈ ಸಲ ವಿನ್ ಆದಂತ ಮಾಡ್ತಾರೆ. ವಿನ್ ಆದ್ರಂತ ಮೇಡಮ್ ಸಿಗುದೇ ಇಲ್ಲ, ಮನೆಯಲ್ಲೇ ಇಲ್ಲ. ನೀವು ಇಲ್ಲಿ ಬಂದು ಮಾಡ್ಕೊಡಿ, ಅಲ್ಲಿ ಬಂದು ಮಾಡ್ಕೊಡಿ ಅಲ್ವಾ ಮೇಡಮ್? ಹೌದು, ಸುಮ್ಮನೆ ಒಂದೊಂದೇ ಪದ ಅಷ್ಟೇ. ಅವ್ರು ಟೆನ್ಷನ್ ಅಲ್ಲಿ ಇದ್ದಾರೆ ಈಗ. ಎಸ್ ಸರ್ ಅಲ್ವಾ ಸುಕನ್ಯಾ ಮೇಡಮ್? ಟೆನ್ಷನ್ ಮಾಡ್ಲಿಕ್ಕೆ 2 ಐಟಮ್ ರೆಡಿ ಆಗಿ ಆಯ್ತು. ಅದೇ ಅವರ ಅಷ್ಟೊಂದು ಪ್ರಾಕ್ಟೀಸ್ ಅಲ್ಲಿ. ಹೌದು ಅಲ್ವಾ ಮೇಡಮ್? ಖಂಡಿತ ಅವರು ಅದು ಪ್ರಿಲಿಮ್ಸ್ ಅಲ್ಲಿ ಫಸ್ಟ್ ರೌಂಡ್ ಗೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಗ್ತಾ ಇದೆ ಸ್ಪೀಡ್ ನೋಡುವಾಗ. ಇಲ್ಲಪ್ಪ, ಪ್ರಾಕ್ಟೀಸ್ ಮಾಡಲಿಲ್ಲ ಮೇಡಮ್. ಮಾಡಿಲ್ಲ ಮೇಡಮ್? ಅವರು ಫಸ್ಟ್ ರೌಂಡ್ ಅಲ್ಲಿ 2 ಐಟಮ್ ಮಾಡಿದ್ದಾರೆ, ಈಗ ಬಿಡ್ತಾರ? ಹೌದು, ನಾನು ಅದಕ್ಕೆ ಕೇಳಿದೆ 8 ಐಟಮ್ ನೀವು ಮಾಡ್ತೀರಾ ಅಂತ ಹೇಳಿ. 8 ಇಲ್ಲ, 2, 4 ಎಲ್ಲ ಒಂದೇ ಲೆಕ್ಕ ಅದಲ್ಲ. ಟೈಮ್ ಒಂದು 40 ನಿಮಿಷದಲ್ಲಿ ಈಗ 1 ಐಟಮ್ ಮಾಡೋದು ಅಂತ ಹೇಳಿ ಆದ್ರೆ ಆ ಕಾನ್ಸಂಟ್ರೇಷನ್ ಫುಲ್ ಅದಕ್ಕೆ ಕೊಡಬಹುದು. ಈಗ 4 ಐಟಮ್ ಮಾಡುವಾಗ ಮ್ಯಾನೇಜ್ ಮಾಡಿಕೊಂಡು ಮಾಡ್ಕೊಂಡು 2 ಕೈ ಕೊಟ್ಟಿರೋದು, 40 ನಿಮಿಷ ಕೊಟ್ಟಿರೋದು, ಅದರಲ್ಲಿ ಇಷ್ಟು ಫಾಸ್ಟ್ ಆಗಬೇಕು ಅಲ್ವಾ? ಎಸ್, ಬಟ್ ಎನಿವೇ ನೋಡುವ ಏನಾಗುತ್ತೆ ಅಂತ ಹೇಳಿ ಅಲ್ವಾ? ನೀವಂತೂ ಕಾಯ್ತಾ ಇರಿ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಯಾವತ್ತೂ ಮುಖ್ಯ ಯಾವುದೇ ಕೆಲಸ ಮಾಡಬೇಕಾದ್ರೆ. ಸೊ ಹೆಚ್ಚಾದ ಗೃಹಿಣಿಯರು ಬೆಳಗ್ಗೆ ಏನಾದರೂ ಟಿಫನ್ ಮಾಡಿ ಕೊಡಬೇಕು ಅಂತ ಹೇಳಿದ್ರೆ ಇದನ್ನೆಲ್ಲ ಹೆಚ್ಚಾಗಿ ನೋಡ್ಕೊಳ್ಬೇಕಲ್ವಾ? ಹಾಗಾಗಿ ಎಲ್ಲ ಗೃಹಿಣಿಯರು ಹಾಗಾಗಿ ಗೊತ್ತಿರುತ್ತೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ, ಪ್ರೂವ್ ಆಗ್ತಾ ಇದೆ. ಸೊ ಒಂದಂತೂ ನಾವು ಅವರಿಗೆ ಶಾಬಾಸ್ ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಈ ಎಷ್ಟೋ ವರ್ಷಗಳಿಂದ ಇಲ್ಲಿ ಕ್ಯಾಮರಾಸ್ಗಳು ಅಥವಾ ಜಡ್ಜಸ್ಗಳು ನಾವಿರ್ತೇವೆ, ಬಟ್ ಮನೆಯಲ್ಲಿ ಬೇರೆ ಬೇರೆ ಕ್ಯಾಟಗರಿ ಮೆಂಟಾಲಿಟಿ ಇರುತ್ತೆ. ಒಬ್ರು ಸ್ಟೂಡೆಂಟ್ ಒಂದು ಸ್ಕೂಲಿಗೆ ಹೋಗ್ಬೇಕು, ಒಂದು ಕೆಲಸಕ್ಕೆ ಹೋಗ್ಬೇಕು, ಅಥವಾ ಯಾರಾದ್ರೂ ಅಲ್ಲಿ ಮನೇಲಿ ಹುಷಾರಿಲ್ಲ ಅಂತ ಅವರಿಗೆ ಮಾಡ್ಕೊಡ್ಬೇಕು. ಸೊ ಅದನ್ನೆಲ್ಲ ನೋಡಿದವ್ರಿಗೆ ಇದೆಲ್ಲ ಟೆನ್ಷನ್ ಅಲ್ಲ ಬಿಡಿ ಅಲ್ವಾ? ಸೊ ಅದೊಂದು ಟೆನ್ಷನ್ನೇ ಬೇರೆ. ಇದರಲ್ಲಿ ಏನ್ ಟೆನ್ಷನ್ ಇದೆ? ಸೊ ನೀವು ಟೆನ್ಷನ್ ಮಾಡ್ಲಿಕ್ಕೇನಿಲ್ಲ, ಯಾರಿಗೂ ಹೆದರ್ಲಿಕ್ಕೆ ಇಲ್ಲ. ಏನೇನೋ ದೊಡ್ಡ ದೊಡ್ಡ ಟಾಸ್ಕ್ ನೋಡಿದ್ದಾರೆ ನಮ್ಮ ಎಲ್ಲ ಕಂಟೆಸ್ಟೆಂಟ್ ಅವರು. ಅಂಡ್ ಅದರ ಜೊತೆಗೆ ದನ್ನೆಲ್ಲ Six minutes more. Last 2 minutes. ಸೊ ಸ್ವಲ್ಪ ಫಾಸ್ಟ್ ಅಪ್ ಮಾಡ್ಕೊಳ್ಳಿ. ಪ್ರೆಸೆಂಟೇಷನ್, ಕ್ಲೀನ್ಲಿನೆಸ್ ಜೊತೆಗೆ ನಿಮ್ಮ ಫುಲ್ ಕೋರ್ಸ್ ಮೀಲ್ ಏನಿದೆ, ಎಪಟೈಸರ್, ಡೆಸರ್ಟ್, ಸ್ಟಾರ್ಟರ್, ಹಾಗೆಯೇ ದ ಮೇನ್ ಕೋರ್ಸ್, ಅದಷ್ಟು ರೆಡಿ ಆಗಿರಬೇಕು. 1.5 ನಿಮಿಷ ಇದೆ. ಸೊ ವೀಕ್ಷಕರು ಕೂಡ ಒಮ್ಮೆ ಪ್ರತಿ ಒಂದು ಟೇಬಲ್ ಹತ್ರ ಒಮ್ಮೆ ನೋಡ್ಕೊಳ್ಳಿ, ಆ ಪ್ರೆಷರ್ ಎಷ್ಟಿದೆ, ಜೊತೆಗೆ ಅವಲಕ್ಕಿಯನ್ನು ಬಳಸ್ಕೊಂಡು ಇಷ್ಟು ಫುಲ್ ಕೋರ್ಸ್ ಮೀಲ್ ಬೇರೆ ರೆಡಿ ಆಗಬೇಕು. ಜೊತೆಗೆ ಆ ಕಡೆ ಜಡ್ಜಸ್ಗಳ ಮುಖದಲ್ಲೂ ಒಂಥರ ಟೆನ್ಷನ್ ಇದೆ, ಯಾವ ಥರ ಜಡ್ಜ್ಮೆಂಟ್ ಕೊಡೋದು ಇದಕ್ಕೆ ಅಂತ ಹೇಳಿ.
ಖುಷಿಯಾಗಿರೋದು ಮಾತ್ರ ನಾನು ಮತ್ತು ನೀವು. ಯಾಕಂದರೆ ಮನೆಯಲ್ಲಿ ಮತ್ತೆ ಇದನ್ನು ಟ್ರೈ ಮಾಡಲಿಕ್ಕಿದೆ. ನೋಡೋ ಏನಾಗುತ್ತೆ. ಲಾಸ್ಟ್ 1 ನಿಮಿಷ 10 ಸೆಕೆಂಡ್ ಇದೆ. ಎಸ್, 1 minute 10 seconds ಮೋರ್. 1 ನಿಮಿಷಗಳಲ್ಲಿ ಮುಗಿಬೇಕು. ಕೊನೆಯ 35 ಸೆಕೆಂಡ್ ಇದೆ. ಜ್ಯೋತ್ಸ್ನಾ ಮೇಡಮ್ ಅವ್ರದ್ದಾಯ್ತಲ್ಲ. ಕ್ಲೀನಿಂಗ್ ಬಾಕಿ ಇದೆ. ನೀವು ಗಾರ್ಡನಿಂಗ್ ಎಲ್ಲ ಮಾಡೋರಿಗೆ ಕ್ಲೀನಿಂಗ್ ಟೆನ್ಷನ್ ಇಲ್ಲ, ಫಾಸ್ಟ್ ಮಾಡ್ಕೊಳ್ಳಿ. ಅದು ಹಾಗೇನೆ ನೀವು ಮಾಡ್ತಾ ನಾವು ಇಲ್ಲಿಂದಲೇ ಓದ್ತೇವೆ. ನಿಮ್ಮ ಪಾತ್ರೆಗಳಲ್ಲೇ ಕಾಣುತ್ತೆ ನೀವು ಯಾವ ತರ ಮಾಡ್ತೀರಲ್ಲ ಮೇಡಮ್ ಗಾರ್ಡನಿಂಗ್. ಸೂಪರ್, ಬಿಡಿ. ಲಾಸ್ಟ್ 10 seconds. 10, 9, 8, 7, 6, 5, 4, 3, 2, 1 ಸ್ಟಾಪ್. ಎಲ್ಲ ಕೆಲಸ. ಸೊ 40 ನಿಮಿಷದ ಒಂದು ಸ್ಪರ್ಧೆ ಏನಿತ್ತು, ಹೇಗೆ ಅನಿಸ್ತು ನಿಮ್ಗೆ? ಯಾಕಂದ್ರೆ ನಿಮ್ಮ ಈ ಸುಸ್ತು ಕಾಣ್ತಾ ಇದೆ. ರಿಯಲಿ ನಾವೊಂದು ದೊಡ್ಡ ಚಪ್ಪಾಳೆ ಕೊಡಬೇಕು ಎಲ್ಲ ಕಂಟೆಸ್ಟೆಂಟ್ಗಳಿಗೆ. ಯಾಕಂತ ಹೇಳಿದ್ರೆ 40 minutes ಅಲ್ಲಿ ಆ ಕಡೆ ಈ ಕಡೆ ಅಲ್ಲಿ ಇಲ್ಲಿ ಕೆಳಗೆ ಮೇಲೆ ಎಲ್ಲ ಬಿದ್ದು ಎದ್ದು ಏನಾದ್ರೂ ಮಾಡಿ ಮುಗಿಸಿದ್ರಿ ಅಲ್ವಾ? ಸೊ ಲತಾ ಮೇಡಮ್ ಹೇಗೆ? ಆಗ್ಲಿಲ್ಲ, ಮುಗಿಸ್ಲಿಕ್ಕೆ ಆಗ್ಲಿಲ್ಲ. ಓಕೆ, ಒಂದು ಐಟಮ್ ಮಾತ್ರ ಆಯ್ತು. ಗೀತಾ ಮೇಡಮ್? ನಂದು ಮುಗೀತು, ಆದ್ರೆ ನನಗೆ ಸ್ವಲ್ಪ ಎಂತ ಸ್ಟೇಜ್ ಟು ಅಷ್ಟು ಲಾಸ್ಟ್ದು ನೋಡ್ಲಿಲ್ಲ. ಓಕೆ, ಜ್ಯೋತ್ಸ್ನಾ ಮೇಡಮ್? ನಂದು ಮುಗೀತು, ಆದ್ರೆ ಟೇಸ್ಟ್ ನಾನು ನೋಡ್ಲಿಲ್ಲ. ಬೇಡ, ನಾವು ನೋಡ್ತೇವೆ ಮೇಡಮ್. ಬಟ್ ಮುಗೀತಲ್ವಾ, ಖುಷಿ. ಧನ್ಯಲತಾ ಮೇಡಮ್ ಅವರು ಹೇಳಿ ನೋಡಿ, ಅವರ ಸುಸ್ತು ನೋಡ್ಕೊಳ್ಳಿ ಮೇಡಮ್. ಫಸ್ಟ್ ಆಫ್ ಆಲ್ ನಿಮ್ಗೆ ಒಂದು ದೊಡ್ಡ ಸೆಲ್ಯೂಟ್ ಹೇಳಬೇಕು. ಯಾಕಂತ ಹೇಳಿದ್ರೆ, ಸೊ ಮೇಡಮ್ ಟೀಚರ್ ಆಗಿ ಕೆಲಸ ಮಾಡ್ತೀರಾ, ಖಂಡಿತವಾಗ್ಲೂ ಇಂಥದ್ದೆಲ್ಲ ಕೆಲಸಗಳು ತಮಗೂ ಬರುತ್ತೆ, ಸ್ಕೂಲ್ ಮನೆ ಅದಿದೆ. ಬಟ್ ಇಲ್ಲಿ ಹೇಗೆ ಅನಿಸ್ತು? ಇಲ್ಲಿ ಸ್ವಲ್ಪ ನಮಗೆ ನಮ್ಮ ಮನೆಯಲ್ಲಾದ್ರೆ ಹೀಗೆ ಒಂದು ವಸ್ತು ಹೀಗೆ ಎಲ್ಲಿ ಇಟ್ಟಿದ್ದೇವೆ ಅಲ್ಲಿಂದ ತೆಗೆದು ಇದೀಗ ನಾನೀಗ ನೆಕ್ಸ್ಟ್ ಸೀಸನ್ 2ಗೆ ಮಾಡ್ಬೇಕು. ನಿಮ್ಮ ಮೇಡಮ್ ನಿಮ್ಮ ಟೈಮ್ ಅನ್ನು ನಾನು ಅಡ್ಜಸ್ಟ್ ಮಾಡಿದೆ. ಬಟ್ ಹಾಗೆ ಇದ್ರೆ ಅರೇಂಜ್ಡ್ ನಮ್ದು ಹಾಗೆ ಅಲ್ಲ. ಕಿಚನ್ ಅಲ್ಲಿ ನಮಗೆ ಗೊತ್ತುಂಟು, ಎಷ್ಟೋ ವರ್ಷದಿಂದ ಮಾಡುವವರಲ್ಲ. ಇಲ್ಲಿ ಸಾಸಿವೆ, ಇಲ್ಲಿ ಇದು ಕೆಲವು ವಸ್ತು ನಾವು ತಂದಿಟ್ಟದು ನಮ್ಗೆ ಎಲ್ಲಿ ಇದೆ ಅಂತಲೇ ಗೊತ್ತಾಯ್ತು ಮೇಡಮ್. ಇದು ನಿಮ್ಮ ಪ್ರಾಬ್ಲಮ್ ಅಂತಲ್ಲ, ನನ್ನ ಅಮ್ಮ ಇಲ್ಲಿದ್ರು ಕೂಡ ಅದೇ ಪ್ರಾಬ್ಲಮ್. ಅವ್ರಿಗೆ ಯಾವ ತರ ಅಂತ ಹೇಳಿದ್ರೆ ಒಂಥರ ರೋಬೋಟಿಕ್ ತರ, ಇಲ್ಲಿಂದ ಹೀಗೆ ಸಿಗ್ಬೇಕು, ಇಲ್ಲಿ ಬರ್ಬೇಕು. ನಾವು ಆದ್ರೆ ಸಾಧ್ಯ ಆದ್ರೆ ಖಂಡಿತವಾಗ್ಲೂ ನಮ್ಮ ಮಾರ್ಕೆಟಿಂಗ್ ಟೀಮ್ ಹತ್ರ ಮಾತನಾಡಿ ಆ ತರದೊಂದು ಫೆಸಿಲಿಟಿ ಬರುತ್ತೆ ನೋಡ್ತೇವೆ ಮೇಡಮ್. ಅದೊಂದು. ಮತ್ತೆ ಸ್ವಲ್ಪ ಮನಸ್ಸಿನಲ್ಲಿ ಆಗ್ತದಾ ಇಲ್ವಾ ಟೆನ್ಷನ್. ಎಲ್ಲಿ ಸ್ಪೂನ್ ಇಟ್ಟ ಸ್ಪೂನ್ ಇಲ್ಲಿ ಈಗ ಕಾಣ್ತದೆ. ಹಾಗೆ ಸ್ವಲ್ಪ ಆಯ್ತಾ ಮೇಡಮ್? ಫಿನಿಶ್ ಮಾಡಿದೆ. ಅವರು ಹೇಳಿದ ಹಾಗೆ ಹೇಗೆ ಟೇಸ್ಟ್ ಆಗಿದೆ ಒಂದು ಚೂರು ನೋಡ್ಲಿಲ್ಲ. ಇನ್ ದ ಬಿಗಿನಿಂಗ್ ಒಂದು ಮಿಸ್ಟೇಕ್ ಮಾಡಿದೆ, ಒಂದಕ್ಕೆ ಉಪ್ಪು ಹಾಕದೆ ನಾನು ಬೇಯಿಸಿದೆ. ಇಮಿಡಿಯೇಟ್ ಅದನ್ನು ತೆಗೆದಿಟ್ಟೆ, ಬೇರೆ ಉಪ್ಪು ಹಾಕಿದೆ, ಇನ್ನೊಂದು ಮಾಡಿದ್ರಿ. ಈಗ ಎರಡಿದೆ, ಉಪ್ಪಿದ್ದದಿದೆ, ಉಪ್ಪಿಲ್ಲದಿದೆ. ಯಾವ್ದು ಉಪ್ಪು ಹಾಕದಿದೆ ಅಲ್ಲ ಮೇಡಮ್, ಅದು ಹಾಗೆ ಉಪ್ಪು ಹಾಕದನ್ನು ಡಿಸ್ಕಾರ್ಡ್ ಸೈಡ್ ಅಲ್ಲಿ ಇಟ್ಟೆ ಇಮಿಡಿಯೇಟ್. ಯಾಕೆ ಹೇಳಿದೆ, ನಾನೀಗ ಜಡ್ಜಸ್ಸಿಗೆ ಕೊಡುವಾಗ ಉಪ್ಪು ಹಾಕದ್ ಕೊಡ್ಬಾರ್ದಲ್ಲ. ಈಗ ಅದು ಸಪರೇಟ್ ಅಲ್ಲೆಲ್ಲಿ ಬೇರೆ ಇಟ್ಟಿದ್ರಲ್ಲ, ಉಪ್ಪು ಹಾಕದಲ್ಲ ಹೋದ್ರೆ ಕಷ್ಟ. ಆದ್ರೂ ನಾನು ಮ್ಯಾನೇಜ್ ಮಾಡಿ ಬೇರೆ 3 ಮಾಡಿ. ಸೂಪರ್, ವೆರಿ ಗುಡ್. ಎಸ್, ನನಗೆ ಇಮಿಡಿಯೇಟ್ ಸ್ಟ್ರೈಕ್ ಆಯ್ತು. ಅದು ಇದಾಗ್ತಾ ಇರುವಾಗ ಉಪ್ಪೇ ಹಾಕ್ಲಿಲ್ಲ ಅಲ್ವಾ? ಒಂಥರ ನಿಮ್ಗೆ ಆ 40 ನಿಮಿಷದಲ್ಲಿ ಪ್ರಪಂಚದಲ್ಲಿ ಯಾರೂ ಕಂಡಿರ್ಲಿಕ್ಕಿಲ್ಲ ಅಲ್ಲ ನಿಮ್ಗೆ, ಅಡಿಗೆ ಮತ್ತು ಅವಲಕ್ಕಿ ಬಿಟ್ರೆ ಇಲ್ಲ ಅಲ್ಲ? ಓಕೆ, ಕರೆಕ್ಟ್. ಎಸ್ ಮೇಡಮ್. ಯಾಕೆ ದೀಕ್ಷಾನ ಹತ್ತಿರ ಬರುವುದೇ ಬೇಡ ಅಂತ ಮಾತಾಡಿದ್ರೆ ನಮ್ಮದು ಕಾನ್ಸಂಟ್ರೇಷನ್ ಎಲ್ಲಿ ಆಚೆಯಿಂದ ಈಚೆ ಹೋಗ್ತದ ಅಂತ ಅಲ್ವಾ ಮೇಡಮ್? ಹಾಗೆ ಆಯ್ತು. ಆದ್ರೆ ನೀವು ಬರ್ಬೇಕು ಖಂಡಿತ ಮೇಡಮ್. ಈಗ ನೀವು ನಮ್ಗೆ ಬೈದ್ರಾ ಬೈಲಿಲ್ವಾ? ನಾನು ಹೇಳಿದ್ದೇನೆ, ನನ್ನ ಒಪಿನಿಯನ್, ನನ್ನ ಮನಸ್ಸಿನಲ್ಲಿ ಏನು ಬಂತು ಅದನ್ನ ನಿಮ್ಮ ಹತ್ರ. ಖಂಡಿತ ಮೇಡಮ್. ಆದ್ರೆ ಖುಷಿ ಆಯ್ತು, ನೀವು ಮಾಡಿ ಮುಗಿಸಿದ್ರಲ್ವಾ, ಅದಕ್ಕೊಂದು ಗ್ರೇಟ್. ಎಸ್ ಮೇಡಮ್, ಮುಗೀತು, ನಂದು ಮುಗೀತೆ. ಆದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇದು ಎಣ್ಣೆ ಬಿದ್ದು ಕೈ ಸುಟ್ಟಿತ್ತು, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಯ್ತು. ಆಮೇಲೆ ಎಲ್ಲ ಆಗಿದೆ, ಆಯ್ತಲ್ವಾ ಮೇಡಮ್? ಎಸ್. ನಾನು ಯಾಕೆ ಇದು ಕೇಳಿದೆ ಅಂತ ಹೇಳಿದ್ರೆ, ನಾವಿಲ್ಲಿ ಅಡುಗೆ ಕೋಣೆಯಲ್ಲಿ ಇದನ್ನು ಕೇಳ್ತೇವೆ, ಬಟ್ ಮನೆಯಲ್ಲಿ ನಮ್ಮ ತಾಯಂದಿರು ಅಡುಗೆ ಕೋಣೆಯಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಸೊ ಇದೇ ತರ ಸಿಚುವೇಶನ್ಸ್ ಖಂಡಿತ ಬರುತ್ತೆ ಅಲ್ವಾ ಮೇಡಮ್? ಬಂದೇ ಬರುತ್ತೆ. ಎಲ್ಲರ ಮನೆಯಲ್ಲಿ, ಎಲ್ಲರ ಅಡುಗೆ ಕೋಣೆಯಲ್ಲಿ ಈ ತರ ಸಿಚುವೇಶನ್ ಬರುತ್ತೆ. ಟೈಮಿಗೆ ಕಳಿಸ್ಬೇಕು, ಟೈಮಿಗೆ ರೆಡಿ ಆಗಬೇಕು, ಊಟ ರೆಡಿ ಮಾಡಿ ಕೊಡ್ಬೇಕು, ಈ ತರ ಟಿಫಿನ್ ರೆಡಿ ಆಗಬೇಕು, ಆ ಕಡೆ ಮನೆಯಲ್ಲಿ ದೊರಿಗೆ ಕೊಡ್ಬೇಕು. ಬಟ್ ಫೈನಲ್ ಆಗಿ ಇದೇ ನಗುಮುಖದಿಂದ ನಮ್ಮ ಮನೆಯಲ್ಲಿ ತಾಯಂದ್ರು ಬಡಿಸಿಕೊಡ್ತಾರೆ. ಸೊ ಈ ಒಂದು ಸ್ಟ್ರಗಲ್ ಏನಿದೆ, ಇಟ್ಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಆಲ್ ಮದರ್ಸ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಮನೆಯಲ್ಲಿ ಕುತ್ಕೊಂಡು ಈ ಒಂದು ಪ್ರೋಗ್ರಾಮ್ ವೀಕ್ಷಿಸ್ತಾ ಇದ್ದೀರಾ, ಎಲ್ಲ ತಾಯಂದಿರಿಗೆ ತಮ್ಮ ಈ ಒಂದು ಕೆಲಸಕ್ಕೆ ನಾವೆಲ್ಲರೂ ಕೂಡ ಒಂದು ದೊಡ್ಡ ನಮಸ್ಕಾರ.
ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಒಂದು ಡೆಡಿಕೇಟೆಡ್ ಆಗಿ ನೀವು ವರ್ಕ್ ಮಾಡಿದ್ರೆ ಮನೆಯಲ್ಲಿ ವರ್ಕ್ ಮಾಡ್ತಾರಂತ ಎಲ್ಲ ತಾಯಂದ್ರಿಗೆ ಅಲ್ವಾ? ಜಡ್ಜಸ್ ಏನ್ ಹೇಳ್ತೀರಾ ಸುದರ್ಶನ್ ಸರ್? ಖಂಡಿತ ಮನೆಯಲ್ಲಿ ಎಲ್ಲರ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಸಿಚುವೇಶನ್ ನಾವು ಆಗಲೇ ಡಿಸ್ಕಸ್ ಮಾಡಿದ ರೀತಿಯಲ್ಲಿ, ಒಬ್ಬರು ಸ್ಕೂಲಿಗೆ ಹೋಗುವಾಗ, ಬೆಳಿಗ್ಗೆ ಆಫೀಸಿಗೆ ಹೋಗುವಾಗ ಗಡಿಬಿಡಿ ಬೆಳಿಗ್ಗೆ 4 ಗಂಟೆಗೆ 5 ಗಂಟೆಗೆ ಅಥವಾ ಅದಕ್ಕಿಂತ ಬೇಗ ಎದ್ದು ತಾಯಂದಿರು ಕೆಲಸ ಮಾಡ್ತಾರೆ. ಬರೀ ಅಡಿಗೆ ಮಾತ್ರ ಅಲ್ಲ, ಇಲ್ಲೀಗ ನಮಗೆ 4 ಐಟಮ್ ಮಾಡಬೇಕು 40 ನಿಮಿಷ ಅಂತ ಹೇಳಿ ಕೊಟ್ಟಾಗ ಹೋಗಿ ಇವರಿಗೆ ಗಡಿಬಿಡಿ. ಹೌದು. ಆಗ ಮನೆಯಲ್ಲಿ ಬೆಳಿಗ್ಗೆ ಅಡಿಗೆ ಮಾಡುದು ಪ್ಲಸ್ ಬಾಕಿದ್ದ ವ್ಯವಸ್ಥೆಗಳಾಗಬೇಕು. ಈಗ ರೆಡಿ ಮಾಡಬೇಕು, ಈಗ ಶಾಲೆಗೆ ಹೋಗುವ ಮಕ್ಕಳಿದ್ರೆ ಮಕ್ಕಳಿಗೆ ಯೂನಿಫಾರ್ಮ್ಸ್ ಅದು ಇದು ಸೆಟ್ ಮಾಡೋದಾಗಿರ್ಬೋದು, ಬಾಕಿದ್ದ ವ್ಯವಸ್ಥೆ ಅವರನ್ನು ಏಳಿಸುವುದು ಎಲ್ಲವೂ ಕೂಡ ಕೆಲಸವಲ್ಲ. ತಾಯಂದರು ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಈ ಬೆಳಗಿನ ಹೊತ್ತಿನಲ್ಲಿ. ಅದೇ ರೀತಿಯಲ್ಲಿ ಈ ಅವಲಕ್ಕಿ ಅಂತ ಈಗ 40 ನಿಮಿಷದಲ್ಲಿ ಇಲ್ಲಿ ಗಡಿಬಿಡಿ ನಮಗೆ ಹೇಗೆ ಕಂಡಿದೆ, ಅದೇ ರೀತಿಯಲ್ಲಿ ಮನೆಯಲ್ಲಿ ಡೈಲಿ ಸಿಚುವೇಶನ್ಸ್ ಇರ್ತದೆ. ಹೌದು. ಆಗ ತಾಯಂದ್ರು ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ನಮಗೆ ಇಲ್ಲಿ ಮೇಡಮ್ ಅವರು ನಿಮ್ಗೆ ಈ ತರ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತಾ? ಖಂಡಿತ. ನಾನು ಒಂದು ವರ್ಕಿಂಗ್ ವುಮೆನ್, ಹಾಗೇನೆ ನನ್ನ ಮಕ್ಕಳನ್ನು ಕೂಡ ಬೇಗ ಬೆಳಿಗ್ಗೆ ಕಳಿಸ್ಬೇಕು ಅಂತ ಹೇಳಿದ್ರೆ ಇದೇ ರೀತಿ ದೌಡ್ ಇದ್ದೇ ಇರುತ್ತೆ. ಅವ್ರು ಹೇಳಿದ ಪ್ರಕಾರ ಬರೀ ಅಡುಗೆ ಎಲ್ಲ ಇನ್ನಿತರ ಕೆಲಸಗಳು ಕೂಡ ಇರುತ್ತೆ. ಹಾಗಾಗಿ ಎಲ್ಲವನ್ನು ಆ ಸಮಯಕ್ಕೆ ಸರಿಯಾಗಿ ನಾವು ಮಾಡ್ಕೊಳ್ಬೇಕಾದ್ರೆ ಇದೇ ಸಿಚುವೇಶನ್ ಪ್ರತಿಯೋರ್ವ ಮಹಿಳೆ ಕೂಡ ಇದನ್ನ ಅನುಭವಿಸ್ತಾರೆ ಅಲ್ವಾ? ಇದು ನಾವು ಇಲ್ಲಿ ನೋಡಿದಾಗ ಬಹುಶಃ ಮನೆಯ ಪುರುಷರಿಗಾಗ್ಲಿ ಮಕ್ಕಳಿಗಾಗ್ಲಿ ಇದು ನೋಡಿದಾಗ ಈ ಒಂದು ಅರಿವು ಬರಬಹುದು ಅಂತ ಹೇಳಿ ನಾನು ಇಚ್ಛಿಸ್ತೇನೆ. ಯಾಕೆಂತ ಹೇಳಿದ್ರೆ ತಾಯಂದ್ರು ಎಷ್ಟು ಕಷ್ಟಪಡ್ತಾರಲ್ಲ, ಇದನ್ನ ನೋಡ್ಕೊಂಡಾದ್ರೂ ಸ್ವಲ್ಪ ಅರಿತುಕೊಳ್ಳಿ. ಯಾಕೆಂದ್ರೆ ಎಲ್ಲ ಕಷ್ಟಪಟ್ಟು ಮಾಡಿದಾಗ ನನಗೆ ಲೇಟ್ ಆಯ್ತು ಅಂತ ಬಿಟ್ಟು ಹೊಡೋ ಬದಲು ತಿಂದು ಹೋಗಿ. ಕರೆಕ್ಟ್. ಸೂಪರ್. ಶೆಫ್ ಮಿಥುನ್ ದಾಲ ಪನ್ಪರನ್ ನಾಡ हाउस वाइफ बका वर्किंग वुमन्स राइट पूरा लेडीस ये तुल्ले रखले वंजी वंजी इल्ल बंड जोकुल्न मल्लकल्न बेते बेते ಟೇಸ್ಟ್ ಉಪ್ಪುಂಡು. ಆ ಟೇಸ್ಟ್ಲ ತೂಂದು ಮನ್ಪೇರು ಅಕುಲ ಟೀಲ್ ಬಕ ಟೈಮ್ ಮ್ಯಾನೇಜ್ಮೆಂಟ್ ಅವು ಪೂರ ಮಂತದು ಅಕುಲ್ ಡೈಲಿ ಒಂದು ಮಂತದು ಕುಕಿಂಗ್ ಮಂತದು ಫುಡ್ ಮನ್ಪೇರು ಪ್ರಿಪೇರ್ ಅವೇ ಒಂಜಿ ಬಿಗ್ಗೆಸ್ಟ್ ಟಾಸ್ಕ್ ಎಲ್ಲ ಕನ್ಸರ್ನ್ ಪನೋಲಿ. ಸೊ ಯಾರೆಲ್ಲ ನೋಡ್ತಾ ಇದ್ರೆ ಸ್ಪೆಷಲಿ ಮಕ್ಕಳು ಮನೆಯಲ್ಲಿ ನೋಡ್ತಾ ಇದ್ರೆ ಇಷ್ಟು ಬೆಳಿಗ್ಗೆ ಎದ್ದು ಮನೆಯಲ್ಲಿ ಏನು ಮಾಡಿಟ್ರು ಕೂಡ ಲೇಟ್ ಆಯ್ತು ಅಂತ ಹೇಳಿ ಬಿಟ್ಟು ಹೋಗಬೇಡಿ, ತಿಂದು ಹೋಗಿ. ಇದರ ಹಿಂದೆ ಇದೇ ತರ ಸ್ಟ್ರಗಲ್ ಇರುತ್ತೆ. ಎಸ್, ಅಂಡ್ ಥ್ಯಾಂಕ್ ಯು ಸೋ ಮಚ್. ಕಂಗ್ರಾಚುಲೇಷನ್ ಫಾರ್ ಕಂಪ್ಲೀಟಿಂಗ್ ದಿ ಬಿಗ್ಗೆಸ್ಟ್ ಟಾಸ್ಕ್. ಫಿನಾಲೆ ಮುಗೀತು, ಇನ್ನು ಗಮ್ಮತ್ತು ಅಲ್ವಾ? ಟೆನ್ಷನ್ ಫ್ರೀ. ಬಟ್ ಎನಿವೇ, ಈಗ ರಿಸಲ್ಟ್ ಟೈಮ್. ಜಡ್ಜಸ್ನವ್ರು ಕಮೆಂಟ್ ಏನ್ ಕೊಡ್ತಾರಂತ ನೋಡುವ. ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಇವರ ಡಬಲ್ ಸ್ಟಾರ್ ಅವಲಕ್ಕಿ ಅದ್ಭುತ ವಿಚ್ ಇಸ್ ಪವರ್ಡ್ ಬೈ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಮೊದಲ ವಿಭಾಗದ 5 ಜನ ಕಂಟೆಸ್ಟೆಂಟ್ ಅವರು ಅವರವರ ಕಂಪ್ಲೀಟ್ ಮೇನ್ ಕೋರ್ಸ್ ಹಿಡಿದು ಎಲ್ಲ ಫುಲ್ ಮೀಲ್ ಏನಿದೆ ಅದನ್ನು ಅವಲಕ್ಕಿಯಲ್ಲಿ ತಯಾರು ಮಾಡಿ ಇಟ್ಟಿದ್ದಾರೆ. ನಾವ್ ಇಟ್ಸ್ ಅ ಟೈಮ್ ಫಾರ್ ದ ಜಡ್ಜ್ಮೆಂಟ್. ಜಡ್ಜಸ್ಗಳು ಕೂಡ ರೆಡಿ ಇದ್ದಾರೆ. ಸೊ ಹಾಗಿರುವಾಗ ಕಂಟೆಸ್ಟೆಂಟ್ಸ್ ರೆಡಿ ಅಲ್ವಾ? ಎಸ್. ಸೊ ಮೇಡಮ್, ತಮ್ಮ ಪ್ರೆಸೆಂಟೇಷನ್ ಏನಿದೆ ಜಡ್ಜಸ್ಗಳ ಮುಂದೆ ಪ್ರಸ್ತುತಪಡಿಸಬಹುದು ತಾವು, ಪ್ಲೀಸ್. ಸೊ ಅಪೆಟೈಸರ್ ಅಲ್ಲಿ ಇದು ಡ್ರಿಂಕ್ ಏನಿದು? ಅದು ಅವಲಕ್ಕಿ ಪಾನಕ ಅಂತ ಹೇಳಿ. ಅವಲಕ್ಕಿ ಪಾನಕ. ಹೌದು. ಮತ್ತೆ ಒಂದು ಸ್ಟಾರ್ಟರ್ ಐ ಗೆಸ್ ವಡೆ. ಹಾ. ಮತ್ತೆ ಅವಲಕ್ಕಿ ಪಲಾವ್ ಬಾತ್ ಮಾಡಿದ್ದೇನೆ. ಓಕೆ. ಮತ್ತೆ ಅದು ರಸಾಯನ, ಅದು ಮಸ್ಕ್ ಮೆಲನ್ ಹಾಕಿ ಮಾಡಿರೋದು. ಮಸ್ಕ್ ಮೆಲನ್ ಅವಲಕ್ಕಿ ರಸಾಯನ. ಮತ್ತೆ ಬಾಳೆಹಣ್ಣೆಲ್ಲ ಹಾಕಿ. ಓಕೆ. ಈ ಚಿಕ್ಕ ಇದರಲ್ಲಿ ಇದೆಲ್ಲ ಇದೇನಿದು? ಅದು ಚಟ್ನಿ, ಅದು ವಡೆಗೆ ಚಟ್ನಿ. ವಡೆಗೋಸ್ಕರ. ವಡೆಗೆ ಚಟ್ನಿ. ಹೌದು. ಸೊ ಇದು ಅದಕ್ಕೆ ಸಲಾಡ್, ರಾಯ್ತ. ಸರಿ. ಸೊ ಕಂಪ್ಲೀಟ್ ಪ್ಲೇಟ್ ಫುಲ್. ನನ್ನ ಹತ್ರ ಹೇಳೇ ಇಲ್ಲ ನೀವು ಇದೆಲ್ಲ ಮಾಡ್ತೀರಾ ಅಂತ ಹೇಳಿ. ಎಂತೆಲ್ಲ ಐಟಮ್ ಅಲ್ಲ, ನಾನೊಂದ್ಸಲ ಅವ್ರಿಗೆ ಸ್ವಲ್ಪ ಸರ್ಪ್ರೈಸ್ ಇರ್ಲಿ ಅಂತ ಹೇಳಿ ವಡೆ, ಪಾನಕ, ಡೆಸರ್ಟ್. ಆಹಾ. ಎಸ್ ಜಡ್ಜಸ್, ಶುರು ಮಾಡಿ. ಸಪ್ಪೆ ಇದೆಯಾ, ಖಾರ ಜಾಸ್ತಿ ಇದೆಯಾ ಒಂದು ಗೊತ್ತಾಗ್ತಿಲ್ಲ. ಸೊ ಏನು ಟೇಸ್ಟ್ ನೋಡಿಲ್ಲ? ಏನು ನೋಡಿ, ಟೈಮ್ ಸಾಕಾಗ್ಲಿಲ್ಲ. ಓಕೆ. ಮತ್ತೆ ಟೈಮ್ ಸಾಕಾಗ್ಲಿಲ್ಲ? ಇಲ್ಲ. ಓಕೆ. ಸೊ ಯಾವಾಗಲೂ 1 ಅಥವಾ 2 ರೆಸಿಪಿ ಮಾಡ್ಲಿಕ್ಕಿತ್ತು. ಇವತ್ತು ಫುಲ್ ಕೋರ್ಸ್ ಮೀಲ್. ಅದು ಜ್ಯೂಸಿಂದ ಹಿಡಿದು, ಸ್ಟಾರ್ಟರಿಂದ ಹಿಡಿದು, ಸ್ವೀಟಿಂದ ಹಿಡಿದು, ಮೇನ್ ಕೋರ್ಸ್ ತನಕ
ಸೊ ತುಂಬ ಪ್ರೆಷರ್ ಅಂತ ಅನಿಸ್ತಲ್ವಾ? ಪ್ರೆಷರ್ ಇದ್ದೇ ಇದೆ, ಯಾಕೆಂದರೆ ಎಲ್ಲ ಅವಲಕ್ಕಿಯಿಂದಲೇ ಮಾಡಬೇಕಲ್ವಾ. ಬೇರೆ ಈಗ ಬಾಕಿ ಟೈಮಲ್ಲಿ ಆದರೆ ಎಲ್ಲನೂ ಇನ್ಕ್ಲೂಡ್ ಆಗಿ ಮಾಡ್ಬೋದು ಅಲ್ವಾ. ಸೊ ಅವಲಕ್ಕಿಯನ್ನೇ ಯೂಸ್ ಮಾಡ್ಕೊಂಡು ಮಾಡೋದು ಅದು ಇನ್ನೊಂದು ಟಾಸ್ಕ್. ಹೌದು, ಇಲ್ದಿದ್ರೆ ಸರ್. ಓಕೆ. ಈಗ ಆ್ಯಕ್ಚುಲಿ ಪಾನಕ ಅಂತ ಹೇಳಿದರೆ ಅವಲಕ್ಕಿ ಹಾಕೋದಿಲ್ಲ, ಬರೀ ಪೆಪ್ಪರ್ ಅದೆಲ್ಲ ಹಾಕಿ ಮಾಡ್ತಾರೆ. ಬಟ್ ಇದರಲ್ಲಿ ಹೇಗೆ ಮಾಡೋದು ಮತ್ತು ಇನ್ನೊಂದೇನೆಂದರೆ ಅದು ಸ್ಟಾರ್ಟಿಂಗ್ ಜ್ಯೂಸ್ ಅಲ್ವಾ, ಜ್ಯೂಸ್ ಮಾಡಿದರೆ ನಾವು ಲಾಸ್ಟಿಗೆ ಕುಡಿಬೇಕಾಗ್ತದೆ. ಸೊ ಈಗ ಅವ್ರು ಫಸ್ಟ್ ಕುಡಿಲ್ಲ, ಲಾಸ್ಟ್ ಕುಡಿಲ್ಲ? ಇಲ್ಲ, ಅವರು ಎಲ್ಲ ಸಹ ಟೇಸ್ಟ್ ಮಾಡ್ತಾ ಇದ್ದಾರೆ. ಓಕೆ. ಅವಲಕ್ಕಿನ ನಾವು ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ಮತ್ತೆ ಸ್ಮ್ಯಾಶ್ ಮಾಡಬೇಕು. ಮಿಕ್ಸಿಲಿ ಹಾಕಿದರೆ ಕಂಪ್ಲೀಟ್ ಅದು ಪೇಸ್ಟ್ ಆಗುತ್ತಲ್ಲ, ಹೀಗೇನೆ ಸ್ಮ್ಯಾಶ್ ಮಾಡಿದರೆ ಅಟ್ಲೀಸ್ಟ್ ಅದರಲ್ಲಿ ನಮಗೆ ಅವಲಕ್ಕಿ ಸಿಗುತ್ತೆ. ಹಾಗಾಗಿ ನಾವು ಹಾಗೇನೆ ಸ್ಮ್ಯಾಶ್ ಮಾಡಿ ಹಾಕಿದ್ದೆ. ಹಾಗೆ ಅವಲಕ್ಕಿ ದೂರದಿಂದ ಸಿಕ್ಕಿದೆ, ನಮಗೆ ಒಂದು ಸ್ಪೂನ್ ಮಾತ್ರ ಟೇಸ್ಟ್ ಮಾಡಿದ್ದು, ಫುಲ್ ಗ್ಲಾಸ್ ಅಡಿಯಲ್ಲಿ ಸ್ಮ್ಯಾಶ್ ಮಾಡಿದ ಕಾರಣ ಕಲಿಸ್ಬೇಕಾಗ್ತದೆ, ಯಾಕಂದ್ರೆ ಅಡಿಯಲ್ಲಿ ನಿಲ್ಲುತ್ತೆ. ಅದು ಹೇಳಬೇಡಿ, ಅದೆಲ್ಲ ಸರಿಯಾಗಿ ಟೇಸ್ಟ್ ಮಾಡಬೇಕು ಅಂತ ಹೇಳಿದರೆ ಒಂದು ಗ್ಲಾಸ್ ಇಡೀ ಕುಡಿಬೇಕಷ್ಟೇ. ಹೌದು. ಹಾಗೆ ಪ್ರೆಸೆಂಟೇಷನ್ ಒಳ್ಳೆ ಚೆನ್ನಾಗಿ ಆಗಿದೆ. ಎಲ್ಲವನ್ನು ಕೂಡ ಒಂದೇ ಇದರಲ್ಲಿ ಫುಲ್ ಮೀಲ್ ಅಂತ ಹೇಳುವಾಗ ನನಗೆ ಪುಲಾವ್ ಸ್ವಲ್ಪ ಸಾಲ್ಟಿ ಅಂತ ಅನಿಸಿತು. ಸಾಲ್ಟ್ ಜಾಸ್ತಿ ಆಯಿತು ಅಂತ ಹೇಳಿ. ಓಕೆ. ಅವರಿಗೆ ಟೇಸ್ಟ್ ನೋಡಲಿಕ್ಕೆ ಟೈಮೇ ಸಿಗಲಿಲ್ಲ. ಹಾಗೆ ಹೌದು. ಇಲ್ಲ, ನಾನು ಮಾಡಿದೆ, ಒಂದ ಖಾರ ಇರ್ಬೋದು, ಇಲ್ಲ ಉಪ್ಪು ಏನೋ ಒಂದು ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ. ಬಟ್ ಎನಿವೇ ಆದರೂ ಮಾಡ್ಬೋದು ಅಂತೇಳಿ ಅವರು ತೋರಿಸ್ಕೊಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ನೋಡುವ ಏನಾಗುತ್ತೆ ರಿಸಲ್ಟ್ ಅಂತ ಹೇಳಿ. ಒಂದು ಡೆಫಿನೆಟ್ಲಿ ಡಿಸರ್ವ್ಸ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಎಸ್, ಚೆನ್ನಾಗಾಗಿದೆ ಮೇಡಮ್. ಒಂದಂತೂ ಗೊತ್ತಾಯಿತು ವೀಕ್ಷಕರು, ಏನಂತ ಹೇಳಿದರೆ ಅವಲಕ್ಕಿಯಲ್ಲಿ ಸಾಧ್ಯನ ಅಂತ ಕೇಳ್ತಾ ಇದ್ದಾಗ ಸಾಧ್ಯ ಇದೆ ಅಂತ ಇಲ್ಲೇ ಎಕ್ಸಾಂಪಲ್ ಇದೆ ಅಲ್ವಾ. ಸೊ ನೀವೇನು ಮಾಡಬೇಕಂತ ಹೇಳಿದರೆ, ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಇದೆ, ಇವತ್ತೇ ಕೊಂಡ್ಕೊಂಡಿಡಿ. ಇದರ ರೆಸಿಪಿ ಗೊತ್ತಾಗುತ್ತೆ ಜನರಿಗೆ, ಹೇಗೆ ಮಾಡೋದು ಅಂತ ಹೇಳಿ ಟ್ರೈ ಮಾಡ್ಬೋದು ಅಲ್ವಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋಡು ಏನು ರಿಸಲ್ಟ್ ಏನು ಬರುತ್ತೆ ಅಂತ ಹೇಳಿ. ಎಸ್, ಸೂಪರ್. ಎಸ್ ಮೇಡಮ್, ಈಗ ತಮ್ಮ ಸರದಿ ರೆಡಿ ಅಲ್ವಾ? ಎಸ್ ಮೇಡಮ್. ಸೊ ಫೈನಲಿ ಜಡ್ಜಸ್ ಮುಂದೆ ಪ್ರೆಸೆಂಟ್ ಮಾಡಿದ್ರಿ, ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇದೆ. ನಾವು ನಮ್ಮ ಬೆಸ್ಟ್ ಕೊಟ್ಟಿದ್ದೇವೆ. ಓಕೆ. ರಿಸಲ್ಟ್ ಏನೇ ಆಗಲಿ ಅಲ್ಲ, ಟೆನ್ಷನ್ ಇಲ್ಲ ಬಿಡಿ. ಹೌದು. ಸೊ ಮನೆಯಲ್ಲಿ ಯಾವತ್ತಾದರೂ ಹೀಗೆ ಮನೆಯಲ್ಲಿದ್ದವರಿಗೆ ಫುಲ್ ಅವಲಕ್ಕಿಯಲ್ಲಿಯೇ ಈ ಅಪೆಟೈಸರ್ ಸ್ಟಾರ್ಟರ್ ಆ ಥರ ಮಾಡಿಕೊಟ್ಟಿದ್ದೀರಾ? ಮಾಡಿಕೊಡ್ಬೋದಲ್ಲ? ಕೊಡ್ಬೋದು ಅಲ್ವಾ? ಈಗ ಗೊತ್ತಾಯ್ತು ಕೊಡಬಹುದು ಅಂತ ಹೇಳಿ. ಯಾಕೆ ಅವಲಕ್ಕಿಯಲ್ಲಿ ಆಗಲ್ಲ ಅಂತ ಹೇಳಿ? ಎಸ್, ಸ್ವೀಟ್ ಎಲ್ಲ ತುಂಬ ಕಡಿಮೆ, ಅವಲಕ್ಕಿಯಲ್ಲಿ ಮಾಡಲೇ ಇಲ್ಲ ಆಗಿತ್ತು. ಆ ದಿವಸ ಒಂದು ಸ್ವೀಟ್ ಮಾಡಿದೆ, ಇವತ್ತು ಒಂದು ಸ್ವೀಟ್ ಮಾಡಿದೆ, ಆದರೆ ಅದು ಸೂಪರ್ ಆಗಿ ಬರುತ್ತೆ ಅಲ್ವಾ? ಎಸ್. ಸೊ ನಿಮ್ಮಂಥ ಎಕ್ಸ್ಪೀರಿಯನ್ಸ್ ಅವರ ಬಾಯಲ್ಲಿ ಬರ್ತಾ ಇದೆ ಈ ಮಾತು ಅಂತ ಹೇಳಿದ್ರೆ ಖಂಡಿತ ಎಲ್ಲರೂ ಟ್ರೈ ಮಾಡ್ತಾರೆ ಅಲ್ವಾ. ಎಸ್, ಶೆಫ್ ಮಿಥುನ್ ಪಾನ್ಲೆ. ಒಂಜಿ ಇಂಕ್ ನಾರ್ತ್ ಡೆಸರ್ಟ್ ತಿಕ್ಕೊಂಡು ತಿಂದರೆ ಓಕೆ. ಆ್ಯಕ್ಚುಲಿ ಅವು ಫಿರ್ನಿ ಬಾಸ್ಮತಿ ರೈಸ್ ಮಿಲ್ಕ್ ಬೊಕ್ಕ ಶುಗರ್ ಅವು ಡ್ರೈ ಫ್ರೂಟ್ಸ್ ಕೇಸರಿ ಪಾರ್ಟ್ ಮನ್ಪೇರು ಒಂದು ಇನ್ನೋವೇಟಿವ್ ಪೋವಾ ಮಂತದ್ದು ಅವಲಕ್ಕಿ ಇಡೀ ಮಂತದಿರಿ
ಬೊಕ ಸೆಕೆಂಡ್ ತಾಲ್ಪೀಟ್ ಮಹಾರಾಷ್ಟ್ರನ್ ಡಿಶ್ ಅವಲ ಒಂಜಿ ಇರೇಗ ಟೇಸ್ಟ್ ನೋಡಿ ಬರ್ತಿಕ್ಕು. ಓಕೆ. ಪಂಡ ಅವಲಕ್ಕಡಿ ಮಂತನೆ ಅಲ್ಲ ಫಸ್ಟ್ ಟೈಮ್ ತೂಪಿನಿಂದು. ನೈಸ್. ಇನ್ನೋವೇಟಿವ್ ಸಮಥಿಂಗ್ ಅವಲ ಕೆಲವು ಅರ್ನ ಡಿಶಸ್ ಪೂರ ಎಡ್ಡೆ ಉಂಡು ಟೇಸ್ಟ್ ಇನ್ನೋವೇಟಿವ್ ಪೂರ ಉಂಡು ಐಟ್. ನೈಸ್. ಎಸ್ ಸುಕನ್ಯಾ ಮೇಡಮ್. ಸೊ ಫಿರ್ನಿ ತುಂಬ ಟೇಸ್ಟಿಯಾಗಿದೆ. ಇದನ್ನು ಟೇಸ್ಟ್ ಮಾಡುವಾಗ ಸ್ವಲ್ಪ ಬಾಸ್ಮತಿದೆ, ನಾವು ಯೂಶ್ವಲಿ ಫಿರ್ನಿ ಟೇಸ್ಟ್ ಮಾಡಿದಾಗೆ ಇದೆ. ಅವಲಕ್ಕಿ ನೀವು ಅದನ್ನೇ ಹೇಳಿದ್ರಿ ಹಾಗೆ ರಾನ್ ಅದನ್ನು ಗ್ರೈಂಡ್ ಮಾಡಿ ಮತ್ತೆ ಫ್ರೈ ಮಾಡಿದ್ದು ಅಂತ ತುಂಬ ಟೇಸ್ಟಿಯಾಗಿ ಬಂದಿದೆ. ಸೊ ನಾನು ಅಂದ್ಕೊಂಡೆ ಆ ರಾನೆಸ್ ಗೊತ್ತಾಗೋದು ಅವಲಕ್ಕಿದು ಅಂತ ಹೇಳಿ, ಆ ರಾನೆಸ್ ಇಲ್ಲ. ಸೊ ತುಂಬ ಚೆನ್ನಾಗಿ ಬಂದಿದೆ ಫಿರ್ನಿ. ಸೊ ನನಗೆ ಫಿರ್ನಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಆ ಸೂಪ್, ಸೊ ಈ ಮಳೆಗಾಲಕ್ಕೆ ತುಂಬ ಚೆನ್ನಾಗಿದೆ. ಸ್ಪೈಸಿಯಾಗಿ ಆ ಕಾಳು ಮೆಣಸಿನ ಸ್ಪೈಸ್ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಸೊ ನನಗೆ ಅದೆರಡು ಕೂಡ ತುಂಬ ಇಷ್ಟ ಆಗಿದ್ದಂಥ ಒಂದು ಎರಡು ಡಿಶಸ್ ತುಂಬ ಚೆನ್ನಾಗಿದೆ. ಎಸ್ ಸುದರ್ಶನ್ ಭಟ್ ಅವರೇ. ಸ್ವಲ್ಪ ನಾರ್ತಿಗೆ ಹೋಗಿ ಬಂದಾಗ ಆಯಿತು ಅಲ್ವಾ? ಹೌದು ಸರ್, ಹೇಳಿದ್ರೆ ವೆರೈಟಿ ಆಗಿರುವಂಥ ಎಲ್ಲ ಡಿಶ್ಗಳು ಕೂಡ ಸ್ಟಾರ್ಟರ್ ಆಗಿ ಸೂಪ್ ತುಂಬ ಚೆನ್ನಾಗಿದೆ. ಕಾಳು ಮೆಣಸು ಮತ್ತು ಅವಲಕ್ಕಿಯ ಕಾಂಬಿನೇಷನ್ ಈಗ ಗಂಟಲು ಓದಿದಲ್ಲಿದ್ದರೆ ತುಂಬ ಒಳ್ಳೆಯದು. ನನಗಂತೂ ತುಂಬ ಖುಷಿ ಆಯಿತು ಈಗ ಸ್ವಲ್ಪ ಹಾಗೆ. ಮತ್ತು ನೀರುಳ್ಳಿ ಮತ್ತು ಅವಲಕ್ಕಿ ಹಾಕಿ ಅವಲಕ್ಕಿ ಪಕೋಡ ಅಂತ ಹೇಳಿದರು ಅವರು. ಆ ರೀತಿಯಾಗಿ ಕೂಡ ಮಾಡ್ಬೋದು. ಕ್ರಿಸ್ಪಿಯಾಗಿ ಒಳ್ಳೆ ಇದಾಗಿ ಬಂದಿದೆ. ಚಿಕ್ಕ ಚಿಕ್ಕದಾಗಿ ನೀರುಳ್ಳಿ ಬಜೆಯ ರೀತಿಯಲ್ಲಿ ಅವರು ಬಿಟ್ಟಿದ್ದಾರೆ. ಅದಕ್ಕೆ ನೀರುಳ್ಳಿ ಮತ್ತು ಇದೆಲ್ಲ ಮಿಕ್ಸ್ ಆಗಿ ಕಾಂಬಿನೇಷನ್ ಆಗಿ ಒಳ್ಳೆಯದಾಗ್ತದೆ. ಹಾಗೆ ರೊಟ್ಟಿ ಅಲ್ಲಿ ಏನು ಕರೀತಾರೆ ನನಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಇದು ಮಾಡ್ತೀನಿ. ಏನು ಕರೀತಾರೆ ಮೇಡಮ್? ಥಾಲಿಪೀಟ್. ಥಾಲಿಪೀಟ್. ಓಕೆ. ಅದೇ ಅದು ನಾರ್ತಿನ ಡಿಶ್ ಅಂತ ಹೇಳಿ ಖಂಡಿತ ನೋಡುವಾಗಲೇ ಗೊತ್ತಾಗ್ತದೆ. ಅವಲಕ್ಕಿಯಲ್ಲಿ ಅದನ್ನು ಟ್ರೈ ಮಾಡಿದ್ದಾರೆ ಒಳ್ಳೆ ಇನ್ನೋವೇಟಿವ್ ಆಗಿ. ಈಗ ಮೊಸರು ಅವಲಕ್ಕಿ ಅದೇ ರೀತಿಯಲ್ಲಿ ಆ ಒಂದು ಅಂತ ಹೇಳಿದ ಹೆಸರು ಫಿರ್ನಿ ಅಂತ ಹೇಳುವಂಥದ್ದು ಎಲ್ಲ ಹೊಸ ಹೊಸ ಹೆಸರುಗಳು ನಮಗೆ ನಾರ್ತಿನದ್ದು. ಅವಲಕ್ಕಿಯಲ್ಲಿ ಟ್ರೈ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಪ್ರೆಸೆಂಟೇಷನ್ ಕೂಡ ಅದ್ಭುತವಾಗಿ ಸೂಪರ್. ಎಸ್. ಒಂದು ಡ್ರಾಬ್ಯಾಕ್ ನಾನು ಹೇಳಬೇಕಂದ್ರೆ, ನೀವೀಗ ಪಕೋಡ ಮಾಡಿದ್ರಿ, ಶೇಪ್ಸ್ ಒಂದೊಂದು ಬೇರೆ ಬೇರೆ ಬಂದಿದೆ. ಅಂದರೆ ಒಂದೇ ರೀತಿ ಈಗ ಪ್ರೆಸೆಂಟಬಲ್ ಆಗಿರುವಾಗ ಪ್ರೆಸೆಂಟೇಷನ್ ನಾನು ತಗೊಳ್ತೇನೆ ಅಂತ ಹೇಳಿದರೆ ಒಂದು ದೊಡ್ಡದು ಒಂದು ಚಿಕ್ಕದು. ಇದು ಹೇಗೆ ಅನಿಸ್ತು ಮೇಡಮ್? ಚೆನ್ನಾಗಿ ಅನಿಸ್ತು. ನಮ್ಮನ್ನೆಲ್ಲ ಮಹಾರಾಷ್ಟ್ರ ಆ ಕಡೆ ಸುತ್ತಾಡಿಸಿ ತಂದು ನಿಲ್ಲಿಸಿದ್ರಿ. ಬಟ್ ಏನಾಯ್ತು, ಖುಷಿ ಆಯ್ತಲ್ವಾ? ಸೊ ಫೈನಲಿ ಇವತ್ತು ನಮ್ಮ ಅವಲಕ್ಕಿ ಅದ್ಭುತ ಜರ್ನಿ ಎಂಡ್ ಆಗುತ್ತೆ. ಫಿನಾಲೆ ಆದ ನಂತರ ಮುಗೀತು. ಮನೆಯಲ್ಲಿ ತಾವು ಅವಲಕ್ಕಿಯಲ್ಲಿ ಏನೇನು ಮಾಡಿ ತಿನ್ನಿ ಅಂತ ಹೇಳಿ. ಬಟ್ ಹೇಗೆ ಅನಿಸ್ತಾ ಇದೆ ಕಂಪ್ಲೀಟ್ ನಮ್ಮ ಈ ಒಂದು ಪ್ರಯಾಣ? ಟೆನ್ಷನ್ ಫ್ರೀ ಆಯ್ತು. ಒಮ್ಮೆ ಟೆನ್ಷನ್ ಫ್ರೀ ಅದೇ ಮುಗಿಂಡು ಆ ಥರನ ಖುಷಿಯಾಗಿ. ಓಕೆ. ಒಂದು ಟೆನ್ಷನ್ ಇರ್ತದಲ್ಲ ಹೇಗಾಗ್ತದೆ ಅಂತ. ಸ್ವಲ್ಪ ಎಲ್ಲದೂ ನಾನು ಸಹ ಇನ್ನೋವೇಟಿವ್ ಆಗಿ ಮಾಡಿದ್ದು, ಏನು ಮಾಡಿರಲಿಲ್ಲ ಮೊದಲು. ತಮಗೂ ಒಂದು ಪರೀಕ್ಷೆ. ನಮಗೂ ಒಂದು ಪರೀಕ್ಷೆ. ಮತ್ತೆ ಹೀಗೆ ಒಂದು ಬೆಳಿಗ್ಗೆ ಆದ ತಕ್ಷಣ ಅನಿಸ್ತಿತ್ತು ಏನು ಮಾಡಬೇಕು, ಹೀಗೆ ಮಾಡ್ಬೋದು, ಹೀಗೆ ಮಾಡೋದು ಅಂತ ಸ್ವಲ್ಪ ವಿಚಾರ ಮಾಡ್ತಿದ್ದೆ. ಆಯ್ತು ಒಮ್ಮೆ ಕ್ಲಿಯರ್. ಎನಿವೆ ಆಲ್ ದ ವೆರಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ಎಸ್ ಬನ್ನಿ. ಎಸ್ ಧನ್ಯಲತಾ ಮೇಡಮ್ ರೆಡಿ ಇದ್ದೀರಲ್ವಾ? ಎಸ್ ಪ್ಲೀಸ್ ಮೇಡಮ್. ಸೊ ಫೈನಲಿ ಚೆನ್ನಾಗಿ ಪ್ರೆಸೆಂಟ್ ಮಾಡಿ ಬಂದ್ವಿ. ಈಗ ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಯ್ತಾ? ಅವಲಕ್ಕಿ ಸೂಪ್ ಮತ್ತೆ ಇದು ಅವಲಕ್ಕಿ ಸೂಪ್, ಅದು ಇದರದ್ದು ಅವಲಕ್ಕಿದು ಉಪ್ಪಿನಕಾಯಿ. ಉಪ್ಪಿನಕಾಯಿ, ಅವಲಕ್ಕಿ ಉಪ್ಪಿನಕಾಯಿ. ಅವಲಕ್ಕಿಯಿಂದ ಉಪ್ಪಿನಕಾಯಿ ಕೂಡ ಮಾಡಬಹುದು ಅಂತ ನನಗೆ ಶಾಕ್ ಆಯ್ತು ಕೇಳಿ. ಅವಲಕ್ಕಿ ಉಪ್ಪಿನಕಾಯಿ. ಅವಲಕ್ಕಿ ಉಪ್ಪಿನಕಾಯಿ ಮತ್ತೆ ತೊಜಂಕ್ ಮತ್ತು ನುಗ್ಗೆ ಸೊಪ್ಪು ಸೇರಿಸಿ ಸ್ಟಾರ್ಟರ್. ಮತ್ತೆ ಮ್ಯಾಂಗೋ ಪ್ಲಸ್ ಅವಲಕ್ಕಿಯನ್ನು ಫ್ರೈ ಮಾಡಿ ಪೌಡರ್ ಮಾಡಿ ಅದಕ್ಕೆ ಕಂಡೆನ್ಸ್ ಮಿಲ್ಕ್ ಹಾಕಿ ಒಂದು ಸ್ವೀಟ್ ಡೆಸರ್ಟ್. ಓಕೆ. ಲಡ್ಡು. ಮೇನ್ ಕೋರ್ಸಲ್ಲಿ ನಂದು ವೆಜ್ ಪುಲಾವ್ ವಿತ್ ಅವಲಕ್ಕಿ ವೆಜ್ ಪುಲಾವ್. ಖಂಡಿತ ಮೇಡಮ್, ಇದು ಒಂದು ವೇಳೆ ನೀವು ಮನೆಯಲ್ಲಿ ಮಾಡಿಟ್ರೆ ಈ ಹೆಸರಂತೂ ನಾನು ಬಾಯ್ ಹಾಟ್ ಮಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇದನ್ನು ನೋಡಿದಾಗಲೇ ಕಣ್ಣು ತುಂಬುತ್ತೆ. ಅಷ್ಟು ವಿಧವಾಗಿ ಉಪ್ಪಿನಕಾಯಿ ಅಂತೂ ಮಾಡಿದ್ರಿ ಅಂತ ಹೇಳಿದ್ರೆ. ಉಪ್ಪಿನಕಾಯಿಗೆ ಹುಳಿ ಕೊಡ್ಲಿಕ್ಕೆ ನಾನು ಬಿಂಬುಳಿಯನ್ನು ಯೂಸ್ ಮಾಡಿದ್ದೇನೆ. ಅಚ್ಚಾ, ಓಕೆ. ಅದು ಇಡ್ಬೋದಾ ಮೇಡಮ್? ಅಂದರೆ ನಾವೇನು ಮಾಡಬೇಕು ಹೇಳಿದರೆ ಆ ಬಿಂಬುಳಿಯನ್ನು ಮಾಡಿಟ್ಟುಕೊಂಡಿರಬೇಕು. ಮತ್ತು ನಮಗೆ ಬೇಕಿದ್ದಾಗ ಅವಲಕ್ಕಿಯನ್ನು ಫ್ರೈ ಮಾಡಿ ಆ ಬಿಂಬುಳಿ ಇದಕ್ಕೆ ಸೇರಿಸಿ ಮಾಡಬೇಕು. ಓಕೆ. ಸೊ ಹಾಗಾದ್ರೆ ಇದನ್ನು ಇದು ಉಪ್ಪಿನಕಾಯಿ ಮಾಡಿ ಇಟ್ಟು ಫ್ರೀಸ್ ಮಾಡಲಿಕ್ಕೆಲ್ಲ ಇಲ್ಲ?
ಆಗಾಗ ಮಾಡ್ಬೋದಾ ಏನಾ ಅದು ನಾನೊಂದು ಇದು ನಾನೇ ಒಂದು ಇನೋವೇಟಿವ್ ಆಗಿ ಒಂದು ಮಾಡಿದ್ದು ಇದನ್ನು ನೋಡಬೇಕು ಮುಂದಕ್ಕೆ ನಾನು ಮಾಡಿಟ್ಟು ಏನಾದ್ರೂ ಅದು ಹಾಳಾಗ್ತದಾ ಫ್ರಿಜ್ ಅಲ್ಲಿ ಇಡಬೇಕಾ ಏನ್ ಮಾಡಬೇಕು ಟೇಸ್ಟ್ ನೋಡುವಷ್ಟು ಟೈಮ್ ಇರಲಿಲ್ಲ ನನಗೆ. ಅದರಿಂದ ಯಾವುದನ್ನು ಉಪ್ಪ ಹುಳಿ ಖಾರ ಯಾವುದು ನೋಡ್ಲಿಲ್ವಾ ಮೇಡಮ್? ತೊಂದರೆ ಇಲ್ಲ. ಅವರ ಮುಖದ ರಿಯಾಕ್ಷನ್ಸ್ ಎಲ್ಲ ನೋಡುವಾಗ ಖುಷಿ ಆದಾಗೆ ಕಾಣ್ತಾ ಇದೆ. ನೋಡುವ ಏನು ಹೇಳ್ತಾರಂತ ಹೇಳಿ. ಒಂದು ಲಡ್ಡು ಮಾಡಿದ್ರಿ, ಒಂದು ಸ್ಟಾರ್ಟರ್ ಮಾಡಿದ್ರಿ, ಒಂದು ಸೂಪ್ ಮಾಡಿದ್ರ ಮೇಡಮ್? ಓಕೆ. ಉಪ್ಪಿನಕಾಯಿ ಹೆಚ್ಚು ಇಡ್ಲಿಕ್ಕೆ ಈ ಉಪ್ಪಿನಕಾಯಿ ನೀವು ಬಿಂಬುಳಿದು ಉಪ್ಪಿನಕಾಯಿ ಮಾಡಿ ಅಲ್ಲ, ಬಿಂಬುಳಿಯನ್ನು ನಾನು ಉಪ್ಪಲ್ಲಿ ಹಾಕಿಟ್ಟೆ ಇಲ್ಲಿ ಬಂದ ಕೂಡಲೇ ಅದಕ್ಕೆ ಕಟ್ಸ್ಕೊಟ್ಟು ಮತ್ತೆ ಮೆಣಸಿನ ಹುಡಿ ಮತ್ತು ಇದ್ರದ್ದು ಸಾಸಿವೆದು ಪೌಡರ್ ಹಾಕಿ ಮಿಕ್ಸ್ ಮಾಡಿದೆ. ಮತ್ತೆ ಒಗ್ಗರಣೆ ಕೊಟ್ಟೆ. ಅದಕ್ಕೆ ಒಗ್ಗರಣೆಯನ್ನು ಸುರುವಿಗೆ ನಾನು ಒಗ್ಗರಣೆ ಕೊಟ್ಟದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ಮತ್ತೆ ಅದನ್ನು ಅದಕ್ಕೆ ಮಿಕ್ಸ್ ಮಾಡಿದೆ. ಕೊನೆಗೆ ನಾನು ಇದು ಕಾಯಿಸುವ ಮೊದಲು ಯಾವುದು ನನ್ನ ಸ್ಟಾರ್ಟರ್ ನುಗ್ಗೆ ಸೊಪ್ಪು ಮತ್ತು ಜಂಕ್ ಉಂಟಲ್ಲ ಅದರದ್ದು ಸ್ಟಾರ್ಟರ್ ಮಾಡಿದ್ದೇನೆ. ಅದು ಕಾಯಿಸುವ ಮೊದಲು ನಾನು ಈ ಅವಲಕ್ಕಿಯನ್ನು ಅದರಲ್ಲಿ ಇಟ್ಟು ಸ್ವಲ್ಪ ಹಾಕಿ ಹೀಗೆ ಮಾಡಿ ತೆಗೆದು ಅದಕ್ಕೆ ಮಿಕ್ಸ್ ಮಾಡಿ. ಸರಿ, ಹೇಗಾಗಿದೆ ಮೇಡಮ್ ಉಪ್ಪಿನಕಾಯಿ? ಉಪ್ಪಿನಕಾಯಿ ಖಡಕ್ಕಾಗಿದೆ, ತುಂಬ ಚೆನ್ನಾಗಿದೆ. ಬಟ್ ನನಗೊಂದೇ ಡೌಟ್, ಅದು ನೀವು ಅವಲಕ್ಕಿ ಹಾಕಿ ಇಟ್ಟು ಸ್ವಲ್ಪ ಇಡ್ಬೋದಾ ಅಥವಾ ಏನು ಅಂತೇಳಿ. ಬಿಕಾಸ್ ಇದು ಆಸ್ ಅ ಬೆಂಬುಳಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಬಟ್ ಅವಲಕ್ಕಿ ಅಲ್ಲ ಇಡ್ಬೋದು ಅಂದರೆ ಈಗ ಒಂದು ವಾರ ಇಡ್ಬೋದೇನು ಫ್ರಿಜ್ಜಿನಲ್ಲಿ. ಮತ್ತೆ ಹೆಚ್ಚು ಅವಲಕ್ಕಿಯನ್ನು ಇಡಲಿಕ್ಕೆ ಆಗ್ಲಿಕ್ಕಿಲ್ಲ ಎಂಬ ಭಾವನೆ ನನ್ನದು. ಯಾಕೆ ಹೇಳಿದ್ರೆ ನಿಮ್ಮದು ಇದೀಗ ವೀಕಿನ ಒಳಗೆಯಿಂದ ನಾನು ಮಾಡಿ ನೋಡಿದಲ್ಲ, ನಾನೀಗ ಸ್ವಲ್ಪ ಮಾಡಿ ಟ್ರೈ ಮಾಡಿದೆ. 2-3-4 ದಿವಸದ ಈಗ ನನ್ನ ಹತ್ರ ಉಂಟು ಮನೆಯಲ್ಲಿ, ನಾನು ಒಮ್ಮೆ ಮಾಡಿದ್ದದ್ದು. ಅದು ಏನಾಗಲಿಲ್ಲ. ಅದರಿಂದ ಮತ್ತೆ ನಾನು ಹೇಳಲಿಕ್ಕೆ ಆಗುದಿಲ್ಲ ನನಗೆ. ಅಂದರೆ ಫಸ್ಟ್ ನನ್ನ ಟ್ರೈ ಆದರೆ ನನ್ನದು ಮೊದಲನೇ ಟ್ರೈ ಅದು. ಅದರಿಂದಾಗಿ ನಾನು ಹೇಳಿದೆ ಅಲ್ಲ, ನಾವು ಇವರಿಗೆ ಅಭಾರಿಯಾಗಿದ್ದೇವೆ. ನಾವು ಕೂತಲ್ಲಿ ನಿಂತಲ್ಲಿ ಮಲಗಿದಲ್ಲಿ ಯಾವ ಟೈಪಿನ ಅವಲಕ್ಕಿಯಲ್ಲಿ ಏನು ಮಾಡಬಹುದು ಎಂಬುದನ್ನೇ ಯೋಚಿಸ್ತೇ ಅಲ್ವಾ? ಕುತ್ಕೊಂಡು ಎಲ್ಲ ಅದೇ ಅವಲಕ್ಕಿ ತಿರುಗ್ತಾ ಉಂಟಲ್ಲ. ನಿಜವಾಗಿ ಎಲ್ಲಿ ಒಂದು ಕಡೆಗೆ ಹೋದ್ರೆ ಸಹ ಅವಲಕ್ಕಿಯಲ್ಲಿ ಇದು ಮಾಡ್ಬೋದಾ ನೋಡಿದಾಗ ಅದೇ ಅಲ್ಲ. ರೀಸೆಂಟ್ ಆಗಿ ನೀವು ಚಿತ್ರಾಪುರದ ಸಾಯಿ ಓಷನ್ ಮಾರ್ಟಿಗೆ ಹೋದಾಗ ಕೂಡ ಅದೇ ಬಂತು ತಲೆಯಲ್ಲಿ ಅಲ್ವಾ? ಇದು ಈ ಅವಲಕ್ಕಿ ತೆಗೆದು ನಾನು ಏನು ಮಾಡಬೇಕು, ಇದು ತೆಗೆದು ಏನು ಮಾಡಬೇಕು ಅಂತ ಹೇಳಿ. ಏನೇ ಆಗಲಿ ಬಿಡಿ. ಸುದರ್ಶನ್ ಸರ್ ಹೇಳಿ. ಮೊದಲದಾಗಿ ಇವರಿಗೆ ಹೇಳಬೇಕು ಅಂತ ಹೇಳಿದ್ರೆ ಇವರ ಥಿಂಕಿಂಗ್ ಇನೋವೇಟಿವ್ ಆಗಿ ಮೈನಾಗಿ ಈಗ ಉಪ್ಪಿನಕಾಯಿ ಮಾಡ್ಬೋದು ಅಂತೇಳಿ ಯಾರಿಗೂ ಯೋಚನೆ ಇಲ್ಲ. ಅವರು ಈಗ ಹೊಸತಾಗಿ ಯೋಚನೆ ಮಾಡಿದ ಕಾರಣ ಒಂದು ಉಪ್ಪಿನಕಾಯಿ ಆಗ್ತದೆ ಅಂತ ಹೇಳುವಂಥ ವಿಷಯ ಗೊತ್ತೆ. ಎಷ್ಟು ದಿವಸ ಲೈಫ್ ಅದು ಇದು ಸೆಕೆಂಡರಿ ವಿಷಯ. ಒಂದು ಅದರ ಜೊತೆಗೆ ಸೇರಿಸಿಕೊಂಡು ಉಪ್ಪಿನಕಾಯಿ ಅದರ ಹುರಿದು ಅದರ ಕ್ರಿಸ್ಪಿನೆಸ್ ನಮಗೆ ಅಂದರೆ ಸ್ವಲ್ಪ ಆಗಿಂದಾಗಲೇ ಆದರೆ ಕರೆಕ್ಟಾಗಿ ಸಿಗ್ತದೆ. ಸ್ವಲ್ಪ ಹೊತ್ತು ಇಟ್ಟಿದ್ರೆ ಅದು ಅವಲಕ್ಕಿ ಸ್ವಲ್ಪ ಮೆತ್ತಗಾಗೋದು ಸಹಜ. ಹಾಗೆ ಉಪ್ಪಿನಕಾಯಿ ಅದಕ್ಕೆ ಖಾರ ಅದು ಇದೆಲ್ಲ ಒಳ್ಳೆ ಖಡಕ್ ಆಗಿದೆ. ಊಟಕ್ಕೆ ಈ ರೀತಿಯಾಗಿ ಕೂಡ ಉಪಯೋಗಿಸ್ಬೋದು ಅಂತೇಳಿ ಒಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಪಲಾವ್ ಎಲ್ಲ ಕೂಡ ಮಿಕ್ಸ್ ಆಗಿ ಉಂಟು. ಅವಲಕ್ಕಿ ಪ್ರಮಾಣ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಮಾಡ್ಬೋದಿತ್ತು. ಅವಲಕ್ಕಿಯನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಉಪಯೋಗಿಸಿ ಮೊದಲು ಈಗಾಗಲೇ ಫಸ್ಟಿನ ಎಪಿಸೋಡ್ಗಳಲ್ಲಿ ಪಲಾವ್ ಮಾಡಿದ್ದಾರೆ. ಆಗ ಉದುರುದುರಾಗಿರುವಂಥ ಪಲಾವ್ ನಮಗೆ ಇಲ್ಲಿ ಟೇಸ್ಟ್ ಮಾಡಿ. ಹಾಗೆ ದಪ್ಪ ಅವಲಕ್ಕಿ ಉಪಯೋಗ ಮಾಡಿದರೆ ಉದುರುದುರಾಗಿ ಬರ್ತಿತ್ತು. ಒಂದು ಸಜೆಷನ್ ಅಷ್ಟೇ. ಅದೇ ರೀತಿಯಲ್ಲಿ ಸೂಪು ಮತ್ತು ಲಡ್ಡು ಮತ್ತು ಅದೇ ರೀತಿಯಲ್ಲಿ ನೀವು ಮಾಡಿದಂಥ ಸೊಪ್ಪುಗಳನ್ನು ಉಪಯೋಗಿಸಿ ಒಂದು ಡೆಸರ್ಟನ್ನು ಮಾಡಿದ್ದೀರಿ. ಅದು ಕೂಡ ಸ್ವಲ್ಪ ಇನ್ನೋವೇಟಿವ್ ಆಗಿದೆ. ಈಗ ಮಳೆಗಾಲಕ್ಕೆ ಆಗುವ ಸಮಯದಲ್ಲಿ ಆಗುವಾಗ ನಮಗೆ ರಜಾಂಕಿನ ಸೊಪ್ಪಾಗಲಿ ನುಗ್ಗೆ ಸೊಪ್ಪಾಗಲಿ ಆ ರೀತಿಯಾಗಿರೋದಂತೆಲ್ಲ ಜಾಸ್ತಿ ಸಿಗ್ತದೆ. ಹಾಗೆ ಅದನ್ನು ಉಪಯೋಗಿಸಿಕೊಂಡು ಅವಲಕ್ಕಿಯನ್ನು ಕೂಡ ಅದಕ್ಕೆ ಸೇರಿಸಿಕೊಂಡು ಒಂದು ಹೊಸತೊಂದು ವೆರೈಟಿ ಮಾಡಿದ್ದೀರಿ. ಲಡ್ಡಿಗೆ ಇನ್ನೂ ಕೂಡ ಸ್ವಲ್ಪ ಸಿಹಿ ಜಾಸ್ತಿ ಆದರೆ ಇನ್ನೂ ಕೂಡ ಒಳ್ಳೆದಿತ್ತು ಅಂತ ಹೇಳಿ ಅನಿಸಿತ್ತು ನನಗೆ. ಕಂಡೆನ್ಸ್ ಮಿಲ್ಕಿನ ಬಾಟಲ್ ಓಪನ್ ಮಾಡುವಾಗ ಅದು ಹರಿಯುವುದೇ ಇಲ್ಲ ಅರ್ಜೆಂಟಿನಲ್ಲಿ. ಒಂದು ಮಾತು ನನಗೆ ಹೇಳ್ತಿದ್ರಿ ಮೇಡಮ್, ಬಂದು ಕಟ್ ಮಾಡಿ ರಪ್ಪ ಕೊಡ್ತಿದ್ದೆ. ಇರ್ಲಿ, ನೀವು ಕರೀರ್ಲೂ ಇಲ್ಲ ನನ್ನನ್ನು. ಇರ್ಲಿ, ಎಲ್ಲ ಐಟಮ್ಗಳು ಇನ್ನೋವೇಟಿವ್ ಆಗಿ ಇತ್ತು. ಹಾಗೆ ಚೆನ್ನಾಗಿ. ಓಕೆ, ಎಸ್ ಶೆಫ್ ಮಿಥುನ್. ಕ್ಯಾಫೆಗೆ ಪೂರ ರೆಸಿಪಿ ಒಂದು ಯೂಸ್ ಒಂದು ಪನೊಚ್ಚಿ ಅಕ್ಲ ರಡ್ಡು ಸರ್ತಿ ಪನ್ನಡ ಬಲ್ಲಿ ಅಲ್ಲ ಮೇಡಮ್. ಯಾರು ಎಕ್ಕಡ ಲೆಕ್ಕ ಬಾರ್ದೆ ಉಪ್ಪಡ ನಿಜ್ಜಾಡೆ ಅವಲ ತಿಕ್ಕಂಡು. ಸೊ ಎಂಚೆತ್ತರು ಸರ್ ಆಯ್ತಾ? ವೆರಿ ಗುಡ್, ವೆರಿ ಟೇಸ್ಟಿ. ಖಾಲಿ ಒಂಚೂರು ಅವಲಕ್ಕಿದ ಪುಲಾವ್ ಇತ್ತನತೆ ಅದಕ್ಕೊಂಚೂರು ಸಾಲ್ಟ್ ಕಮ್ಮಿ ಇತ್ತೇನೆ, ಪನ್ನೀರ್ ಬೊಕ್ಕದಾಲಿಜ್. ಎಸ್, ಖುಷಿ ಆಯ್ತಲ್ಲ ಮೇಡಮ್? ಇವತ್ತಿಗೆ ಅವಲಕ್ಕಿಯ ಎಲ್ಲ ಮಾಡ್ತಾ ಇರ್ಬೇಕು. ಯಾಕಂತ ಹೇಳಿದ್ರೆ ಥಿಂಕ್ ಮಾಡಬೇಕು ನೀವು, ಮತ್ತೆ ಅಂಗಡಿಗೆ ಹೋಗ್ಬೇಕು, ಸಂತೋಷ್ ರೈಸ್ ಮಿಲ್ಸ್ ಅವರ ಅವಲಕ್ಕಿ ತರಬೇಕು, ಮಾಡ್ಬೇಕು. ಎಲ್ಲಿ ತನಕ ಮಾಡ್ಬೇಕಂತ ಹೇಳಿದ್ರೆ ಮನೆಯಲ್ಲಿ ಅವಲಕ್ಕಿ ಹೇಳೋದು ಎಲ್ರಿಗೂ ಒಂಥರ ಖುಷಿ ಅನಿಸ್ಬೇಕು. ಅವರು ನಮ್ಗೆ ಈ ಒಂದು
ಕಾಂಪಿಟೇಷನ್ ಇಟ್ಟು ನಮಗೆ ವೇ ಕೊಟ್ಟರು, ನೀವು ಥಿಂಕ್ ಮಾಡಿ ಏನು ಮಾಡ್ಬೋದು ಅಂತ. ಅಲ್ವಾ, ಥಿಂಕ್ ಮಾಡಿ ವೇ ಕೊಟ್ಟರು, ನಮಗೆ ಅವಲಕ್ಕಿಲಿ ಏನೆಲ್ಲ ಆಗತ್ತೆ ಅಂತ ತಿಳಿಸ್ಕೊಟ್ರು. ಜೊತೆಗೆ ಅವಲಕ್ಕಿಗೆ ಇಷ್ಟು ಶಾರ್ಟ್ ಟೈಮಲ್ಲಿ ಯಾವಾಗಲೂ ನಾವು ಅವಲಕ್ಕಿ ತಂದಾಗ ಅದೊಂದು ಲೆಕ್ಕಕ್ಕೆ ಇಲ್ಲ, ಅದು ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇರುತ್ತೆ ಅರ್ಜೆಂಟಿಗೆ ಅಂತೇಳಿ. ಈಗ ಅದರಲ್ಲಿ ಎಲ್ಲಿ ತನಕ ಅಂದರೆ ಉಪ್ಪಿನಕಾಯಿ ಅಂತ ಹಿಡಿದು ಬಿರಿಯಾನಿ ತನಕ ರೆಡಿ ಆಯಿತು. ಖುಷಿ ಆಯ್ತಲ್ವಾ ಮೇಡಮ್? ನಿಮಗೂ ತುಂಬ ಥ್ಯಾಂಕ್ಸ್. ತುಂಬ ವಿಷಯಗಳನ್ನು ನಮ್ಮ ಇಡೀ ಅವಲಕ್ಕಿ ಅದ್ಭುತದ ಜರ್ನಿಲಿ ಹೇಳ್ಕೊಟ್ಟಿದ್ರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಎಸ್ ಮೇಡಮ್, ಪ್ಲೀಸ್ ಬನ್ನಿ. ಶೆಫ್ ಮಿಥುನ್ ಪಾಲೆ, ಹಿಂಗೆ ಕರ್ಡ್ ರೈಸ್ ಇದು ಒಂಚೂರು ಥಿಕ್ನೆಸ್ ಆತಂಗೆ, ದಪ್ಪ ಒಂಚೂರು ಲೂಸ್ ಪಡಿತಾನೆ ಪಂಡ ಡೈಲ್ಯೂಟೆಡ್ ಫಾರ್ಮ್. ಬೊಕ್ಕ ಸಲಾಡ್ಲ ಇಡ್ಡೈತೆ ನಿನ್ನ ಪುಲಾವ್ದ ಟೇಸ್ಟ್ಲ ಬಾರಿ ಇಡಂಡು. ಬೊಕ್ಕ ಡೆಸರ್ಟ್ಲ ಇಡ್ಡಂಡು ಬಾರಿ ಇಡಂಡು ಡಿಶಸ್ ಬಾರಿ. ಓಕೆ, ಎಸ್. ಆ್ಯಂಡ್ ಸುದರ್ಶನ್ ಭಟ್ ಹೇಳಿ. ನಿಮ್ಮ ಕೈ ರುಚಿ ಅಂತ ತುಂಬ ಅದ್ಭುತವಾಗಿ ಉಂಟು. ಎಲ್ಲವೂ ಕೂಡ ಒಂದರಿಂದ ಒಂದು ವೆರೈಟಿ ಆಗಿ ನಿಮ್ಮ ಥಿಂಕಿಂಗ್ ಕೂಡ ಅಲ್ಲಿ ಫಸ್ಟಿಗೆ ನೀವು ಕೊಟ್ಟಿರುವಂತಹ ಜೋಳದ ಮಿಕ್ಸ್ ಮತ್ತು ಅದೇ ಸಲಾಡ್ ಏನಿದೆ ಒಂದು ಸ್ವಲ್ಪ ವೆರೈಟಿ ಆಗಿದೆ. ಅಂದರೆ ಅವಲಕ್ಕಿಯನ್ನು ಫ್ರೈ ಮಾಡಿ ಜೋಳದ ಜೊತೆಗೆ ಸೇರಿಸಿ, ಹೌದು ತುಂಬ ಚೆನ್ನಾಗಿದೆ ಅದು. ಮತ್ತು ಪಲಾವ್, ತೊಗಿ ರೈಸ್ ಪಲಾವ್ ಅದೇನಿದೆ ಅದು ಕೂಡ ಒಂದು ವೆರೈಟಿ ಆಗಿ ಸ್ವಲ್ಪ ಎಲ್ಲವೂ ಕೂಡ ಉದುರಾಗಿ ಬಂದಿದೆ. ಅದನ್ನು ಮೇಯ್ನಾಗಿ ಗಮನಿಸಬೇಕಾದದ್ದು. ಮತ್ತು ಅವಲಕ್ಕಿಗೆ ನೀರನ್ನು ಹೀರುವಂತಹ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಇರ್ತದೆ. ಹಾಗಾಗಿ ನೀವು ಮೊಸರಿಗೆ ಸ್ವಲ್ಪ ಇನ್ನೂ ಕೂಡ ನೀರು ಮಾಡಿದರೆ ಅದು ಮಾಡಿಟ್ಟು ತುಂಬ ಹೊತ್ತಾಯ್ತಲ್ಲ, ಸ್ವಲ್ಪ ಹೊತ್ತಾದ ಕೂಡ ಅದು ನೀರು ಕುಡಿತಾ ಇರ್ತದೆ ಆ ರೀತಿಯಾಗಿ. ಹಾಗೆ ಪಾಯಸ ಕೂಡ, ಪಾಯಸ ನಾವು ಸಾಧಾರಣ ಎಲ್ಲ ಕಡೆ ಮಾಡ್ತೇವೆ ಅವಲಕ್ಕಿಯದ್ದು ಪಾಯಸ ಅಂತ ಹೇಳಿಕೊಂಡು, ಇನ್ಸ್ಟೆಂಟ್ ಆಗಿ ಮಾಡುವಂಥ ಒಂದು ಪಾಯಸ ಅಲ್ಲ, ತುಂಬ ಚೆನ್ನಾಗಿ ಆಗಿದೆ. ಸ್ವಲ್ಪ ಇನ್ನು ಹಾಲೆಲ್ಲ ಸೇರಿಸಿಕೊಂಡು ಮಾಡಿದ್ದೀರಿ, ಚೆನ್ನಾಗಿದೆ. ಹಾಗೆ ಹೊಸತೊಂದು ಪಕೋಡ, ಒಂದು ಹೊಸ ಕಾನ್ಸೆಪ್ಟ್, ಅದರ ಪ್ರೆಸೆಂಟೇಷನ್ ನನಗೆ ತುಂಬ ಇಷ್ಟ ಆಯಿತು. ಮೆಣಸೆಲ್ಲ ಇಟ್ಟು ಬೇಕಾದ್ರೆ ಚಪ್ಪೆ ಆಗೋದಾದ್ರೆ ಆಗಿರಿ ಅಂತ ಹೇಳಿ. ದಿಕ್ಷನ್ ಅವರೇ, ನೀವು ಕೊಟ್ಟರೆ ಒಂದು ಪ್ಲೇಟ್ ಫುಲ್ ಬೇಡ. ಲಾಸ್ಟ್ ಟೈಮ್ ಈ ತರ ಎಕ್ಸ್ಪೆರಿಮೆಂಟ್ ತುಂಬಾ ಆಗಿದೆ. ಹೌದು, ಸೊ ನೀವು ಪ್ರೆಸೆಂಟೇಷನ್ ಇಡುದು ಎಕ್ಸ್ಪೆರಿಮೆಂಟ್ ನನಗೆ ಬರ್ತದೆ ಅಲ್ವಾ? ಬಟ್ ಹೇಗಲ್ಲ, ಮೆಣಸನ್ನು ಮಾತ್ರ ನಿಮ್ಮಲ್ಲಿ ಕೇಳಬೇಕು. ಹೌದು. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಖುಷಿ ಆಯ್ತಲ್ವಾ ತಮಗೆ? ಎಸ್, ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ಫೈನಲಿ ಆಗಿ ಲತಾ ಮೇಡಮ್ ಬನ್ನಿ. ಮೀನಿದ್ದೊಂದು ಐಟಮ್ ಬಂದಿಲ್ಲ ಕಾಣುತ್ತೆ. ವಿರಾಮದ ನಂತರ. ಸೊ ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್.
ನಿಮ್ಮೆಲ್ಲರ ನೆಚ್ಚಿನ ನಿಮ್ಮ ಅಡುಗೆ ಮನೆಯಲ್ಲೂ ಕೂಡ ಸದ್ದು ಮಾಡ್ತಾ ಇರುವಂತಹ ಒಂದು ವಿಶೇಷ ಮತ್ತು ವಿಭಿನ್ನವಾದಂತಹ ರಿಯಾಲಿಟಿ ಶೋ, ಅದು ಕೂಡ ಅವಲಕ್ಕಿಯಲ್ಲಿ ತಯಾರಿಸುವಂತಹ ವಿವಿಧವಾದಂತಹ ಖಾದ್ಯಗಳ ಸ್ಪರ್ಧೆ. ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಪ್ರಸ್ತುತಪಡಿಸ್ತಾ ಇರುವಂತಹ ಅವಲಕ್ಕಿ ಅದ್ಭುತ, ವಿಚ್ ಇಸ್ ಪವರ್ಡ್ ಬೈ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಕೋ ಸ್ಪಾನ್ಸರ್ಡ್ ಬೈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಲಲಿತಾ ಜುವೆಲ್ಲರ್ಸ್ ಮತ್ತು ಸಾಯಿ ಓಷನ್ ಮಾರ್ಟ್. ಹಾಗೆಯೇ ನಮ್ಮ ವೆನ್ಯೂ ಪಾರ್ಟ್ನರ್ ಬಂದ್ಬಿಟ್ಟು ಮಾಸ್ಟರ್ ಕ್ಲಾಸ್, IDS ಮತ್ತು ಫಾರ್ಮ್ ಬುಟಿಕ್. ಹಾಗೆಯೇ ನಮ್ಮ ಕಾಸ್ಟ್ಯೂಮ್ ಕರ್ಟಸಿ ಮಂತ್ರ IXC ಫ್ಯಾಷನ್ ವಿಲ್ಲಾ. ನಾನು ಆಗಲೇ ಹೇಳಿದೆ, ಪ್ರತಿಯೊಬ್ಬರ ಮನೆಯ ಅಡುಗೆ ಕೋಣೆಯಲ್ಲೂ ಕೂಡ ಈಗ ಅವಲಕ್ಕಿದ್ದೇ ಸದ್ದು. ಯಾಕಂತ ಹೇಳಿದ್ರೆ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಮೊದಲು ನಮಗೆ ಅಕ್ಕಿ ರೂಪದಲ್ಲಿ ಬೇರೆ ಬೇರೆ ವೆರೈಟಿ ಆಗಿ ಆಪ್ಷನ್ಸ್ ಕೊಟ್ಟಿತ್ತು. ಬಟ್ ಈಗ ಅವಲಕ್ಕಿಯಲ್ಲೂ ಕೂಡ ವೆರೈಟಿ ಆದಂಥ ಆಪ್ಷನ್ ಕೊಡ್ತಾ ಇದ್ದಾರೆ. ಅದು ಕೂಡ ದಪ್ಪ ತೆಳು ಅವಲಕ್ಕಿ, ಕೆಂಪು ಅವಲಕ್ಕಿ, ಅದರಲ್ಲೂ ಕೂಡ ವಿವಿಧವಾದಂತಹ ಖಾದ್ಯಗಳು ಮಾಡಬಹುದು ಅಂತ ಹೇಳಿ ನಮ್ಮ ಈ ಅವಲಕ್ಕಿ ಅದ್ಭುತ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಗೊತ್ತಾಗಿದೆ. ಆ್ಯಂಡ್ ಇವತ್ತು ಗ್ರ್ಯಾಂಡ್ ಫಿನಾಲೆ ಬೇರೆ. ಆ್ಯಂಡ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಆಲ್ರೆಡಿ 5 ಜನ ಕಂಟೆಸ್ಟೆಂಟ್ಗಳು ತಮ್ಮ ಸ್ಪರ್ಧೆಯನ್ನು ಕೊಟ್ಟು ಜಡ್ಜಸ್ಗಳ ಮನ ಒಲಿಸಿದಾರಾ ಇಲ್ವಾ ಕೊನೆಗೆ ಗೊತ್ತಾಗುತ್ತೆ. ಆದರೆ ಇನ್ನೂ 5 ಜನ ಬರಲಿಕ್ಕೆ ಬಾಕಿ ಇದ್ದಾರೆ. ಸೊ ಮುಂದಿನ ಈ ಒಂದು ವಿಭಾಗದಲ್ಲಿ ಕಂಟೆಸ್ಟ್ ಮಾಡ್ತಾ ಇರುವಂತಹ 5 ಜನ ಸ್ಪರ್ಧಿಗಳನ್ನು ಕರೆಯುವಂತಹ ಟೈಮ್. ಸೊ ಆಲ್ರೆಡಿ 5 ಜನ ಕಂಟೆಸ್ಟ್ ಮಾಡಿದ್ರು, ನೋಡಿದ್ದೀರಾ. ಆ್ಯಂಡ್ ಈಗ ನಿಮ್ಮ ಸರದಿ. ಸೊ ಮುಖದಲ್ಲಿ ಏನು ಟೆನ್ಷನ್ ಇಲ್ಲದೆ, ಗೊತ್ತಿದೆ 40 ನಿಮಿಷ ನಿಮಗೆ ಇದೆ. ಹಾಗೆಯೇ ಈ ಫಿನಾಲೆಗೆ ಮಾಡ್ಲಿಕ್ಕೆ ಇರುವಂಥದ್ದು ತಮಗೆ ಸೂಪರ್ ಆದಂತಹ ಮೇನ್ ಕೋರ್ಸ್. ಅದರಲ್ಲಿ ಅಪೆಟೈಸರ್, ಸ್ಟಾರ್ಟರ್, ಮೇನ್ ಕೋರ್ಸ್ ಆದಂತಹ ಒಂದು ಡಿಶ್ ಆ್ಯಂಡ್ ಡೆಸರ್ಟ್. ಸೊ ಫುಲ್ ಕೋರ್ಸ್, ಫುಲ್ ಮೀಲ್ ಥರ ಇರಬೇಕು. ಓಕೆ, ಸೊ ಜಡ್ಜಸ್ಗಳು ಏನಾದರೂ ಹೇಳಲಿಕ್ಕಿದೆಯಾ ನಮ್ಮ ಮುಂದಿನ 5 ಜನರಿಗೆ? ಸೊ ನಿಮ್ಮ ಕೈ ರುಚಿ ಕೂಡ ರುಚಿಯನ್ನು ನೋಡೋದಕ್ಕೆ ಬಾಕಿ ಇದೆ. ಹಾಗಾಗಿ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಎಸ್, ಆಲ್ ದ ಬೆಸ್ಟ್. ಓಕೆ, ಸೊ ಖಂಡಿತವಾಗ್ಲೂ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ ಅವಲಕ್ಕಿ ನಿಮ್ಗೋಸ್ಕರ ಕಾಯ್ತಾ ಇದೆ. ನೀವ್ ಏನು ವಿಭಿನ್ನವಾಗಿ ಮಾಡ್ತೀರಾ ಅಂತ ಹೇಳಿ. ಎಸ್, ಆಲ್ ದ ವೆರಿ ಬೆಸ್ಟ್. ನಿಮ್ಮ ಪೊಸಿಷನ್ ತಕೊಳ್ಳಿ. ಎಸ್, ಸೊ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಅವರ ಡಬಲ್ ಸ್ಟಾರ್ ಅವಲಕ್ಕಿಗಳಲ್ಲಿ ವಿಧವಾದಂಥ ಆಪ್ಷನ್ ನಿಮ್ಗೆ ಇದೆ, ನಿಮ್ಮ ಟೇಬಲ್ಸ್ ಅಲ್ಲೇ ಇದೆ. ಸೊ ಅದನ್ನು ಬಳಸ್ಕೊಂಡು ಏನಾಗುತ್ತೆ ಅದು 40 ನಿಮಿಷದ ಒಳಗಡೆ ಅಷ್ಟೇ ಆಗ್ಬೇಕು. ಸೊ ಆಲ್ ಸೆಟ್ ಅಲ್ವಾ? ರೆಡಿ ಅಲ್ವಾ? ಆ ಜೋಶ್ ಬರ್ತಾ ಇಲ್ಲ. ರೆಡಿ ಅಲ್ವಾ? ಎಸ್, ನೋಡಿ ಅಲ್ಲಿ ಆ ಕಡೆಯಿಂದ ಸೀತಮ್ಮಕ್ಕ ರೆಡಿ ಇದ್ದಾರೆ, ಈ ಕಡೆ ನೀವು ರೆಡಿ ಅಲ್ವಾ? ಎಸ್. ಸೊ ವೀಕ್ಷಕರು, ತಾವು ರೆಡಿ ಆಗಿರಿ. 40 ನಿಮಿಷದ ಈ ಒಂದು ಅವಲಕ್ಕಿಯ ಅದ್ಭುತ ಶುರು ಆಗುತ್ತೆ ಈಗ. ಮೇಡಮ್, ಲಾಸ್ಟ್ ಎಪಿಸೋಡ್ ಅಲ್ಲಿ ಎಲ್ಲರ ಮನಸ್ಸು ಗೆದ್ದಿದ್ರ ತಮ್ಮ ಪ್ರೆಸೆಂಟೇಶನ್ ಮುಖಾಂತರ. ಹೌದಾ? ಏನ್ ಟೆನ್ಷನ್ ಮಾಡಿ. ಸೊ ಇವತ್ತು ಮೊದಲ ರೌಂಡ್ ಅಲ್ಲಿ ಇರುವಂತ ಡಬಲ್ ಸ್ಪಿರಿಟ್ ಅಲ್ಲಿ ಇದ್ದೀರಾ. ಎಸ್, ಸೂಪರ್ ಬಿಡಿ. ಮೇಡಮ್, ಇದು ಯಾವ ಅವಲಕ್ಕಿ ಯೂಸ್ ಮಾಡ್ತಾ ಇದ್ದೀರಾ? ಇದು ತೆಳ್ಳಗೆ ಅವಲಕ್ಕಿ. ತೆಳ್ಳಗೆ ಅವಲಕ್ಕಿ. ಸೊ ಎಲ್ಲ ಕಂಟೆಸ್ಟೆಂಟ್ಗಳು ನಿಮ್ಮ ಗಮನದಲ್ಲಿರಲಿ. ಸಮಯ ಓಡ್ತಾ ಇರುತ್ತೆ. 37 ನಿಮಿಷ ಅಷ್ಟೇ ಇದೆ. ಸೊ ಇರುವಂತಹ ಆ 37 ನಿಮಿಷದೊಳಗಡೆ ಒಂದು ಅಪೆಟೈಸರ್, ಒಂದು ಸ್ಟಾರ್ಟರ್, ಒಂದು ಮೇನ್ ಕೋರ್ಸ್, ಹಾಗೆಯೇ ಒಂದು ಡೆಸರ್ಟ್ ರೆಡಿ ಆಗ್ಲಿಕ್ಕಿದೆ. ಆ ಕಡೆ ಈ ಕಡೆ ಎರಡೆರಡು ಕೆಲಸಗಳು ನಡೀತಾ ಇದೆ. ಮೇಡಮ್, ಇದೆಲ್ಲ ನೆನ್ಸಿಟ್ಟಿದ್ದೀರಾ ಏನು? ಇದು ಕೆಂಪು ಅವಲಕ್ಕಿ ಅಲ್ಲ? ಇದು ದಪ್ಪ ಅವಲಕ್ಕಿ, ಇದು ಓಕೆ, ತೆಳು ಅವಲಕ್ಕಿ. ಹೇಗೆ ಅನಿಸ್ತಾ ಮೇಡಮ್? ಅಂದ್ರೆ ಈ ತರ ಅವಲಕ್ಕಿಯಲ್ಲೆಲ್ಲ ಆಪ್ಷನ್ ಸಿಗ್ತಾ ಇದೆ ನಿಮ್ಗೆ. ಸೊ ಮನೆಯಲ್ಲೂ ಈಸಿ ಆಗುತ್ತಾ ಹೇಗೆ? ನೋಡಿ ಎಲ್ಲ ಗೊತ್ತಾಯ್ತಲ್ಲ, ಹಾಗೆ ಇನ್ನು ಮನೆ ಅಡಿಗೆ ಕೋಣೆಯಲ್ಲಿ ಅವಲಕ್ಕಿ ಮೇನ್. ಹೌದು, ಮೊದಲು ನಮ್ಗೆ ಅವಲಕ್ಕಿಯಲ್ಲಿ ಸ್ವಲ್ಪ ನಾವು ಹಿಂದೆ ಇತ್ತು. ಈಗ ಇಲ್ಲೆಲ್ಲ ವೆರೈಟಿ ನೋಡಿದ್ಮೇಲೆ ಈಗೆಲ್ಲ ಇಷ್ಟ. ಹೇಗೆ ಅನಿಸುತ್ತೆ ಈಗ ನಿಮ್ಗೆ? ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಅವಲಕ್ಕಿಯಲ್ಲೂ ನಿಮ್ಗೆ ಬೇರೆ ಬೇರೆ ಆಪ್ಷನ್ ಸಿಕ್ಕಿದೆ, ವಿಧಾನಗಳು, ವಿಭಾಗಗಳು ಕೂಡ ಸಿಕ್ಕಿದೆ. ಹೇಗೆ ಅನಿಸುತ್ತೆ? ಖುಷಿ ಆಗ್ತದೆ. ಅಂದ್ರೆ ನಾವು ಕೆಲವೆಲ್ಲ ಐಟಮ್ ಮಾಡಿ ಇರುವುದಿಲ್ಲ, ಹಾಗೆ ಈಗ ಇಲ್ಲಿ ಎಲ್ಲ ಮಾಡಿ ಈಗ ನಾವು ಮನೆಯಲ್ಲಿ ಮಾಡಬಹುದು ಅಂತ ಅಲ್ವಾ, ಕಾನ್ಫಿಡೆನ್ಸ್ ಕೊಟ್ಟಿದೆ ಅಲ್ವಾ? ಸೊ ನನಗೆ ಸ್ಪೆಷಲಿ ಆಗಿ ಸುದರ್ಶನ್ ಭಟ್ ಸರ್ ಹತ್ರ ಇದು ಕೇಳಲಿಕ್ಕಿತ್ತು. ಯಾಕಂತ ಹೇಳಿದ್ರೆ
ನೀವು ಕೂಡ ಈ ಕಡೆ ಹೊರಗಡೆ ಹೋಗಿ ಏನು ಸಿಗುತ್ತೆ ಜಾಸ್ತಿಯಾಗಿ ಎಲ್ಲೆಲ್ಲ ಏನಿದೆ ಸಿಗುತ್ತೆ ಅದರಲ್ಲಿ ಏನಾದರೂ ಕ್ರಿಯೇಟಿವ್ನೆಸ್ ಮಾಡ್ತೀರಾ. ಸೊ ಈ ಸಲ ನನಗನ್ನಿಸುತ್ತೆ ಅಡುಗೆ ಕೋಣೆಗೆ ಇದೊಂದು ಸ್ಪೆಷಲ್ ಆದಂತಹ ಒಂದು ಕಳೆ ಬರ್ತಾ ಇದೆ, ಅಥವಾ ಸ್ಪೆಷಲ್ ಆದಂತಹ ಒಂದು ಟೇಸ್ಟ್ನೆಸ್ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಅವಲಕ್ಕಿ ಯಾವಾಗಲೂ ಒಂದು ಡಬ್ಬದಲ್ಲ, ಎಲ್ಲ ಒಂದು ಕಡೆ ಇರುತ್ತೆ. ಬಟ್ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಇಷ್ಟು ಆಪ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಮಹಿಳಾ ಮಣಿಗಳಿಗಾಗಿರ್ಬೋದು, ನಮ್ಮಂಥ ಬ್ಯಾಚುಲರ್ಸಿಗೆ ಆಗಿರ್ಬೋದು, ಈ ಕ್ವಿಕ್ ಡಿಶ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಅಲ್ವಾ? ಏನು ಹೇಳ್ತೀರಾ? ಖಂಡಿತವಾಗಿ ಹೌದು. ಅವಲಕ್ಕಿ ಅಂತ ಹೇಳಿದರೆ ನಾರ್ಮಲ್ ಆಗಿ ನಮಗೆ ಇನ್ಸ್ಟೆಂಟ್ ಆಗಿ ಸಿಗುವಂಥ ಎಲ್ಲದಕ್ಕೂ ಉಪಯೋಗ ಮಾಡಿ. ಇವತ್ತಿನವರೆಗೆ ಈ ಕಾರ್ಯಕ್ರಮ ಆಗುವಲ್ಲಿವರೆಗೆ ಹೆಚ್ಚಿನವರೆಗೆ ಯಾರಿಗೂ ಗೊತ್ತಿರಲಿಲ್ಲ ಇದರಲ್ಲಿ ಇಷ್ಟೆಲ್ಲ ಐಟಮ್ ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ. ಇದರಲ್ಲಿ ಈಗ ಬಂದಾಗುವಾಗ 47 ವೆರೈಟಿ ನಾವು ಕಂಡಾಯಿತು. ಅದರಡೆಯಲ್ಲಿ ಇನ್ನೂ ಕೂಡ ಈಗ ಮತ್ತೆ 4 ಮೇನ್ ಡಿಶಸ್ ಅಂದರೆ ಒಂದೇ ಇದರಲ್ಲಿ ಪ್ಲೇಟಲ್ಲಿ 4-5 ವೆರೈಟಿಗಳು ಆ ರೀತಿಯಾಗಿಯೂ ಮಾಡ್ಲಿಕ್ಕೆ ಆಗ್ತದೆ. ಇಷ್ಟರವರೆಗೆ ಹಲಸು ಮೇಳ ಆಗಿರ್ಬೋದು, ಬಾಳೆಕಾಯಿ ಮೇಳಗಳಾಗಿರ್ಬೋದು, ಹೊರಗಿನ ಕಡೆಯಲ್ಲಿ ತುಂಬ ಜನರು ಸೇರಿ ಆಗಿದೆ. ಇಂತಹ ಅವಲಕ್ಕಿಯ ಬಗ್ಗೆ ಇರುವಂತಹ ಒಂದು ಕಾನ್ಸೆಪ್ಟ್ ಇದುವರೆಗೆ ಬರಲಿಲ್ಲ. ಇಲ್ಲಿಗ ನೋಡಿ, ಒಂದೇ ಕೋಣೆಯಲ್ಲಿ ಅವಲಕ್ಕಿಯಲ್ಲಿ ಉಪಯೋಗಿಸಿಕೊಂಡು 40ಕ್ಕಿಂತಲೂ 50ಕ್ಕಿಂತಲೂ ಹೆಚ್ಚು ವೆರೈಟಿಗಳು ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು. ನನ್ಗನಿಸುತ್ತೆ ಇನ್ನು ಮುಂದೆ ಈ ತರ ನೀವು ಹೇಳ್ದಾಗೇನೆ ಹಲಸು ಮೇಳ, ಮಾವು ಮೇಳ ಅಥವಾ ಜೇನಿನ ಇಂಥದ್ದೆಲ್ಲ ಸಂಭ್ರಮಗಳೆಲ್ಲ ಬರುತ್ತೆ. ಇನ್ನು ಮುಂದೆ ಅವಲಕ್ಕಿದ್ದಾದ್ರೂ ಒಂದು ಹೊಸ ಕಾನ್ಸೆಪ್ಟ್, ಇದರೆಲ್ಲ ಕ್ರೆಡಿಟ್ಸ್ ಹೋಗುತ್ತೆ ನಮ್ಮ ಸಂತೋಷ್ ರೈಸ್ ಮಿಲ್ಸ್. ಯಾಕಂದ್ರೆ ಈ ಎಂಟೈರ್ ಕಾನ್ಸೆಪ್ಟ್ ಏನಿದೆ, ನಮ್ಮ ಅವಲಕ್ಕಿ ಅದ್ಭುತ ಅಂತ ಹೇಳುವಾಗ ಒಂದು ಟೆಲಿಕಾಸ್ಟ್ ಆದ ನಂತರನೂ ಕೂಡ ಜನರ ಮನಸ್ಸಲ್ಲಿ ಬಜ್ಜಿಲಿಡ್ದಾದ ಅವಲಕ್ಕಿಯಿಂದ ಇಷ್ಟೆಲ್ಲ ಮಾಡ್ಬೋದು ಅಂತ ಹೇಳಿ ಕಾನ್ಸೆಪ್ಟ್ ಪರಿಚಯಿಸಿ ಕೊಟ್ಟಿದ್ದಾರೆ. ಇದೊಂದು ಮೇಳದ ರೀತಿಯಲ್ಲಿ ಆಯ್ತು ಅಂತ ಹೇಳಿ ನಂಗೆ ಅನಿಸ್ತದೆ. ಯಾಕಂತ ಹೇಳಿದ್ರೆ ಈಗ ಹೊರಗಡೆ ತುಂಬಾ ಜನ ಸೇರಿಕೊಂಡು ಒಂದು ಮೇಳ ಅಂತ ಹೇಳಿ ಅದಕ್ಕಿಂತ 100ಕ್ಕಿಂತಲೂ ಜಾಸ್ತಿ ಐಟಮ್ಗಳನ್ನ ಅದರಲ್ಲಿ ಮಾಡೋದು ಅಂತ ಹೇಳಿಕೊಂಡು ಮಾಡ್ತಾರೆ. ಇದೀಗ ಅವಲಕ್ಕಿಯಲ್ಲಿ ಕೂಡ ಅದೇ ರೀತಿಯಲ್ಲಿ ಆಯ್ತು. ಇನ್ನೀಗ ಇದು ಈ ಏನು ಕಾರ್ಯಕ್ರಮ ಏನಿದೆ ಪ್ರಸಾರ ಆಗಿ ಸುಮಾರು 1000ಕ್ಕಿಂತಲೂ ಜಾಸ್ತಿ ಜನರಿಗೆ ಖಂಡಿತ ಅವರಿಗೆ ಕೂಡ ಒಂದು ಗೊತ್ತಾಗ್ತದೆ ಈ ರೀತಿಯಾಗೆಲ್ಲ ಮಾಡ್ಬೋದು ಅಂತ ಹೇಳುವ ಅಲ್ವಾ? ನನ್ಗನ್ಸುತ್ತೆ ಇನ್ನು ಅವಲಕ್ಕಿ ಮೇಲೆ ಇರುವಂತಹ ಬೇಡಿಕೆಯೂ ಜಾಸ್ತಿ ಖಂಡಿತ ಆಗ್ಬೋದು. ಸೂಪರ್. ಸೊ 32 ನಿಮಿಷ ಇದೆ, ಇನ್ನು 32 ಮಿನಿಟ್ಸ್ ಇದೆ. ಇನ್ನು ಉಳಿದಿರೋದು ನಿಮಗೆ 25.5 ನಿಮಿಷ ಇದೆ, 25.5 ಮಿನಿಟ್ಸ್. ಸೊ ಆ 25.5 ನಿಮಿಷದಲ್ಲಿ ತಮ್ಮ ಎಲ್ಲ ಕೆಲಸ ಮುಗಿಬೇಕು. ಮೇಡಮ್, ಒಂದು ಐಟಮ್ ಆಯ್ತಾ? ಆಗ್ಲಿಲ್ಲ, ಇನ್ನೂ ಬಾಕಿ ಇದೆ ಇದರಲ್ಲಿ. ಓಕೆ, ಅದು ಹಾಳಾಯ್ತು. ಏನಾಯ್ತು ಮೇಡಮ್? ಹಾಳಾಯ್ತು. ಹೇಗೆ ಹಾಳಾಯ್ತು? ಇದು ಗುಲಾಬ್ ಜಾಮೂನ್ ಮಾಡ್ಲಿಕ್ಕೆ ಹೋಗಿ. ಏನು? ಗುಲಾಬ್ ಜಾಮೂನ್ ಮಾಡ್ಲಿಕ್ಕೆ ಹೋಗಿ ಹಾಳಾಯ್ತು. ಗುಲಾಬ್ ಜಾಮೂನ್ ಮಾಡ್ಲಿಕ್ಕೆ ಹೋಗಿ ಹಾಳಾಯ್ತು. ಈಗ ಮತ್ತೆ ಮಾಡಲ್ವಾ ತಾವು? ಟ್ರೈ ಮಾಡ್ತೇನೆ, ಟೈಮ್ ಇದ್ರೆ ಟ್ರೈ ಮಾಡ್ತಾರೆ. ಸೊ ಗುಲಾಬ್ ಜಾಮೂನ್ ಮಾಡ್ಲಿಕ್ಕೆ ಹೋಗಿ ಇದು ಅರ್ಧದಲ್ಲಿ ಉಳಿದಿದೆ, ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಇದು ಆಗುತ್ತೆ, ಈ ಥರದ್ದೆಲ್ಲ ಆಗುತ್ತೆ, ಏನು ಟೆನ್ಷನ್ ಮಾಡ್ಬೇಕಂತಿಲ್ಲ, ಮಾಡಿ. ಓಕೆ ಮೇಡಮ್, ತಾವು ವೃತ್ತಿಯಲ್ಲಿ ಟೈಲರಿಂಗ್ ಕೂಡ ಮಾಡ್ತೀರಲ್ಲ? ಓಕೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 25 ವರ್ಷದಿಂದ. ತಮ್ಮದೇ ಶಾಪ್ ಇದೆಯಾ? ಸೂಪರ್. ಸೊ ಅಡಿಗೆ ಅಂತ ಹೇಗೆ ಮ್ಯಾನೇಜ್ ಮಾಡ್ತೀರಾ ಮೇಡಮ್? ಒಂದ್ ಕಡೆ ಶಾಪ್ ಕೆಲಸ, ಇನ್ನೊಂದ್ ಕಡೆ ಅಡಿಗೆ. ಬೆಳಗ್ಗೆ ಎಲ್ಲ ಮಾಡಿಟ್ಟು ತಿಂಡಿ ಊಟ ಎಲ್ಲ ಅಡಿಗೆ ಇದು ಮಾಡಿ ಮಕ್ಕಳಿಗೆ ಬುತ್ತಿ ಎಲ್ಲ ಮಾಡಿ ಮತ್ತೆ ನಾವು ಶಾಪಿಗೆ ಹೋಗೋದಲ್ವಾ? ಕರೆಕ್ಟ್. ಸೊ ಈ ತರ ಎಲ್ಲ ಬ್ಯುಸಿ ಎಲ್ಲ ಇರ್ತಾರೆ. ಬೆಳಿಗ್ಗೆ ಶಾಪಿಗೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕಂತ ಹೇಳಿದ್ರೆ ನಮ್ಮ ಈ ಅವಲಕ್ಕಿ ಅದ್ಭುತದಲ್ಲಿ ವೆರೈಟಿ ಡಿಶಸ್ ಪರಿಚಯ ಆಗಿದೆ. ಅವಲಕ್ಕಿ ಅಂತ ಒಂದಿದ್ರೆ ರಪಕ್ಕ ಇಮಿಡಿಯೇಟ್ಲಿ ಮಾಡ್ಕೊಳ್ಬೋದು ಅಲ್ವಾ? ಎಸ್, ಸೂಪರ್ ಬಿಡಿ. ಸೊ ಕೆಲಸ ಪ್ಲಸ್ ಮನೆಯ
ಕುಕ್ಕಿಂಗ್ ಅದನ್ನು ಮೇಂಟೈನ್ ಮಾಡ್ತಾ ಇದ್ದೀರಾ. ವೆರಿ ನೈಸ್ ಅಲ್ವಾ ಮೇಡಮ್, ಏನು ಹೇಳ್ತೀರಾ? ಖಂಡಿತವಾಗ್ಲೂ ವರ್ಕಿಂಗ್ ವಿಮೆನ್ ಅಂತ ಅಂದಮೇಲೆ ಅವರಿಗೆ ಬೆಳಗ್ಗೆ ಬೇಗ ಫಾಸ್ಟಾಗಿ ಕೂಡ ಆಗಬೇಕು. ಸೊ ಎಲ್ಲವನ್ನೂ ಕೂಡ ನೋಡಬೇಕು. ಬ್ರೇಕ್ಫಾಸ್ಟು ಬೇರೆ ಆಗಬೇಕು, ಲಂಚ್ಗೆ ಬೇರೆ, ಆ್ಯಂಡ್ ಕೆಲವರು ಡಿನ್ನರ್ಗೂ ಕೂಡ ಬೇರೆ ಮಾಡ್ತಾರೆ. ಹೌದು. ಸೊ ಆವಾಗ ಇದೇ ರೀತಿ ಬೇರೆ ಬೇರೆ ರೆಸಿಪೀಸ್ ಬೇಕಾಗ್ತದೆ. ಇನ್ನೊಂದು ವಿಷಯ ಏನು ಹೇಳಬೇಕು ಅಂತ ಹೇಳಿದರೆ, ಈ ಅವಲಕ್ಕಿ ನಾವೇನು ಹೇಳ್ತೀವಿ ನಮ್ಮ ಸ್ವಂತದ್ದು ಅಂತೇಳಿ, ಬಟ್ ಈ ಅವಲಕ್ಕಿಗೆ ಈ ಬೇಡಿಕೆ ಉಂಟಲ್ಲ, ಈ ಕೊರಿಯನ್ ರೆಸಿಪೀಸಲ್ಲೂ ಕೂಡ ಇದೆ. ಹೆಚ್ಚಾಗಿ ಕೊರಿಯನ್ಸ್ ಅವಲಕ್ಕಿಯನ್ನು ಬಳಸ್ತಾರೆ. ವಾವ್. ಅವರ ಮೀಲಲ್ಲಿ ಅಥವಾ ಬ್ರೇಕ್ಫಾಸ್ಟಲ್ಲಿ, ಸೂಪ್ಸಲ್ಲಿ ಹೆಚ್ಚಾಗಿ ಬಳಕೆ ಆಗುವಂಥದ್ದು ಅವಲಕ್ಕಿ. ನೀವು ಹೇಳಿದ್ರಿ ಕೊರಿಯನ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಸೊ ಅವರು ಇಷ್ಟೊಂದು ಬಿಳಿ ಕಾಣ್ತಾರೆ. ಅವಲಕ್ಕಿ ತಿಂದೇನಾ? ಅವಲಕ್ಕಿ ತಿಂದೇನಾ ಅಂತ ಗೊತ್ತಿಲ್ಲ, ಬಟ್ ಆರೋಗ್ಯಕ್ಕೆ ತುಂಬ ಉತ್ತಮವಾಗಿರುವಂಥದ್ದು. ಅಯನ್ ಕಂಟೆಂಟ್ ಇರುವಂಥದ್ದು ಇದರಲ್ಲಿ, ಪೊಟ್ಯಾಷಿಯಮ್ ಇದೆ. ಆ್ಯಂಡ್ ಡಯಟ್ ಕಾನ್ಷಿಯಸ್ ಇದ್ದವ್ರಿಗೆ ಅಂತ ನಾವು ಹೇಳ್ತಾನೆ ಇದ್ದೀವಿ, ವಿಟಾಮಿನ್ಸ್ ಇದೆ, ಅಯನ್ ಕಂಟೆಂಟ್ ಇದೆ. ಹಾಗಾಗಿ ಹೆಲ್ತ್ಗೆ ತುಂಬ ಒಳ್ಳೆಯದು. ಕೆಲವರು ಬೆಳ್ತಿಗೆ ಅಕ್ಕಿಯನ್ನು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ, ಯಾಕೆ ಅಂತ ಹೇಳಿದರೆ ವೆಯ್ಟ್ ಗೇನ್ ಆಗ್ತದೆ ಅಂತ ಹೇಳಿ. ಅದರ ಬದಲು ಅವಲಕ್ಕಿಯನ್ನು ಬಳಸ್ಕೊಳ್ಬೋದು. ನಾನು ಸ್ವತಃ ಏನಾದರೂ ಮಾಡಬೇಕು ಅಂತ ಹೇಳಿದರೆ ವೈಟ್ ರೈಸ್ ಆದಷ್ಟು ಕಮ್ಮಿ ತಿನ್ನಬೇಕು ಅಂತ ನಾನು ಇಚ್ಛೆ ಪಡ್ತೇನೆ, ಯಾಕೆಂದರೆ ವೆಯ್ಟ್ ಪುಟ್ ಆನ್ ಆಗ್ತದೆ ಅಂತೇಳಿ. ಅದಕ್ಕೆ ಇನ್ಸ್ಟೆಡ್ ಆಫ್ ದಟ್ ಈ ಥರ ಅದರಲ್ಲಿ ಈಗ ನನಗೆ ಇನ್ನೂ ವೆರೈಟಿ ರೆಸಿಪೀಸ್ ಸಿಕ್ತು, ನಾನೆಲ್ಲ ಕಾಪಿ ಮಾಡ್ತೀನಿ. ಕಾಪಿ ಮಾಡ್ತಾ ಇದ್ದೀರಾ? ಇದು ನಮ್ಮ ಕಾಪಿ ಹತ್ರ ಬರಬಾರ್ದು. ನಮ್ಮ ಮತ್ತು ಶೆಫ್ ಮಿಥುನ್ ಅವರ ಒಂದು ಕಾಂಟ್ರಾಕ್ಟ್ ಆಗಿದೆ. ಸೊ ನಮ್ಮ ಕಾಪಿಗೆ ಹತ್ರ ಬರಬಾರ್ದು ದಾದಾ ಅನ್ಪಾರು. ಸೊ ಇತ್ತ ಫಿನಾಲೆಡ್ ಉಲ್ಲ ಪನ್ಲೇಗ್ಲಿ ಎಂಕ್ಲ ಕೆಫೆನ್ ಓಪನ್ ಮಲ್ಪನು. ಸೊ ನನ್ಗನಿಸುತ್ತೆ ವೀಕ್ಷಕರು ಕೂಡ ವೆಯ್ಟ್ ಮಾಡ್ತಾ ಇರ್ಬೋದು. ಈ ಆಡಿಷನ್ ಆಗದ್ರಿಂದ ಫಸ್ಟ್ ರೌಂಡ್ರಿಂದ ನನ್ನ ಮತ್ತು ಶೆಫ್ ಮಿಥುನ್ ಅವರ ಒಂದು ಅಗ್ರಿಮೆಂಟ್ ಆಗಿದೆ. ಏನಂತ ಹೇಳಿದ್ರೆ, ಇನ್ ಕೇಸ್ ಸಂತೋಷ್ ರೈಸ್ ಮಿಲ್ಸ್ ಅವರು ಸಾಥ್ ಕೊಟ್ರೆ ಸುಂದರವಾದಂತಹ ಕೆಫೆ ಅವಲಕ್ಕಿದ್ದೇ ಸ್ಪೆಷಲ್ ಇರುವುದು. ಮಿಥುನ ಮಲ್ಪುಗತೆ ದಾಲ ಪುದರ್ ಮುನಿ ದೀತರ ಕೆಫೆಗ್ ಇತ್ತೆ ಮುಟ್ಟ ದಾಲ್ ದೀತಿ ಹೌದು ಎಂದಲೇ ಅಂಡ್ ಪನ್ನಗ ಮಾತ್ರ ಎಂಡ ಮಾತ್ರ ಬರಲಿ ದಯಪಟ್ಟರೆ ಆಲ್ರೆಡಿ ರೆಸಿಪೀಸ್ ಕಾಪಿ ಆಗ್ತದೆ. ಕಾಪಿ ರೈಟ್ ಬರ್ಪುಂಡು ಬೊಕ್ಕ ನಿಕುಲ ಅವಲಕ್ಕಿ ಇದೆ ಏಕ್ಲ ಇನಾಗ್ರೇಷನ್ ದಾನಿ ನಿಕ್ಲು 3 ಜನ ಉಲ್ಲಾರ ಏಕ್ಲ ಕೆಫೆ ಮಾತ್ರ ಅಂಚೆ ಮಲ್ಪಡ್ತಿ ಖಂಡಿತ ಇದು ಈರ್ನಲ್ಲ ಬೋರ್ಡ್ ಆಪುಂಡು ಎಂಕ್ಲು ಪಂಡ ಎಂಕ್ಲ ಒಂಜಿ ಐಡಿಯಾನ್ ಬುಡ್ದು ಕೊರೋದಿಲ್ಲ. ಎಂಕ್ಲು ಆಜ್ 7 ದಿನ ಟು 3 ದಿನ ಫುಲ್ ಟ್ರೆಡಿಷನಲ್ ಥಿಂಗ್ಸ್ ಬರ್ನಾಗ ಟ್ರೆಡಿಷನಲ್ ಮೆನು ಉಪ್ಪುಂಡು. ಸೊ ಬಜಿಲ್ಡ್ ದಾದಾಪುರ ತಿನ್ನೋಲಿ ಬಂದು ಅಂಚಿಂದ ಡಬಲ್ ಹಿಟ್. ಸೊ ಚೆನ್ನಾಗಿದೆ. ಅಂದರೆ ಒಂದು ನೋಡ್ಲಿಕ್ಕೆ ಹೋದರೆ ನಮ್ಮ ಎಲ್ಲ ಕಂಟೆಸ್ಟೆಂಟ್ಗಳು ಕೇವಲ ಕಂಟೆಸ್ಟ್ ಅಷ್ಟೇ ಮಾಡಲಿಲ್ಲ, ಜೊತೆಗೆ ಪ್ರತಿಯೊಂದು ಮನೆಗೂ ಕೂಡ ಅವಲಕ್ಕಿಯಿಂದ ಏನು ಮಾಡ್ಬೋದಂತ ಹೇಳಿಸ್ಕೊಟ್ಟಿದ್ದಾರೆ ಅಲ್ವಾ. ಇದು ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಇದು ಒಂದು ದೊಡ್ಡ ಅದ್ಭುತ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಜನರಿಗೆ ಪರಿಚಯ ಮಾಡಿಕೊಡೋದು. ಈಗ ಜನರು ಏನಂತ ಹೇಳಿದ್ರೆ, ಒಂದು ಕಂಟೆಸ್ಟೆಂಟ್ ಹೇಳಿದಾಗೆ ಇದು ನಮ್ಮ ಭಾರತದ ಫಾಸ್ಟ್ ಫುಡ್. ಸೊ ನಮ್ಮ ಇಂಡಿಯನ್ ಫಾಸ್ಟ್ ಫುಡ್ ಅವಲಕ್ಕಿ ಅಂತ ಎಲ್ರಿಗೂ ಪರಿಚಯ ಇದೆ. ಸೊ ಅದಕ್ಕೆ ನಾವೆಲ್ಲ ಕಂಟೆಸ್ಟೆಂಟಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕಲ್ವಾ. ನಾವು ಅನ್ಯ ದೇಶದ್ದು ಎಲ್ಲ ಕಾಪಿ ಮಾಡಿ ಫಾಸ್ಟ್ ಫುಡ್ ಮಾಡೋ ಬದಲು ನಮ್ಮ ದೇಶದೇ ನಮ್ಮ ಸಂಸ್ಕೃತಿ ಇರುವಂತದ್ದೇ ಮಾಡಿದ್ರೆ ಇನ್ನೂ ಉತ್ತಮ ಅಲ್ವಾ. ಸೂಪರ್. ಸೊಸೆ ಅಂತೂ ಭಯಂಕರ ನನಗೆ ಕಾಪರೇಷನ್ ಕೊಟ್ಟಿದ್ದಾಳೆ ಅಲ್ವಾ. ಫಸ್ಟ್ ಅಂದ್ರೆ ಸತ್ಯ ಹೇಳಿದಾದ್ರೆ ನನಗೆ ಸ್ಟಾರ್ಟರ್ ಅಂದ್ರೆ ಎಂತದ್ದು, ಅಪಟೈಸರ್ ಅಂದ್ರೆ ಎಂತ ಗೊತ್ತಿಲ್ಲ. ಅದು ಅರ್ಥ ಆಗ್ಲಿಕ್ಕೆ 2 ದಿವಸ ಆಯ್ತು. ಮೈ ಗಾಡ್, ಸ್ಟಾರ್ಟರ್ ಮತ್ತೆ ಅಪಟೈಸರ್. ಬಟ್ ಮೇಡಮ್ ನೀವು ಅದನ್ನು ತಿಳ್ಕೊಂಡು ಇವತ್ತು ಮಾಡ್ತಾ ಇದ್ದೀರಲ್ವಾ, ಅದು ಒಂದು ದೊಡ್ಡ ವಿಷಯ. ಅದು ಕೂಡ ಅವಲಕ್ಕಿಲಿ ಮಾಡ್ತಾ ಇದ್ದೀರಾ. ಹೌದು. ಅದೇ ಹೇಗೆ ಅನಿಸ್ತಾ ಇದೆ ಹಾಗಾದ್ರೆ? ಖುಷಿ ಆಗ್ತದೆ. ಖುಷಿ ಅನಿಸ್ತಾ ಇದೆ ಅಲ್ವಾ. ನಾನಂದ್ರೆ ಮನೆಯವರದ್ದು ಎಲ್ಲರದ್ದು ಎಕ್ಸ್ಪೆಕ್ಟೇಷನ್ ಬಂದ್ರೆ ಸಾಕು ಅಂತ ಇದ್ದೇನೆ. ಖಂಡಿತ ಬರುತ್ತೆ ಮೇಡಮ್, ಖಂಡಿತ. ಸೊ ನೀವು ಅಲ್ಲಿ ಅಡುಗೆ ಮಾಡೋದಕ್ಕಿಂತ ನೀವು ಅದರಲ್ಲಿ ಪ್ರೀತಿ ತುಂಬಿಸ್ತೀರಲ್ವಾ, ಅದು ಖುಷಿ ಆಗುತ್ತೆ. ಎಸ್, ಇನ್ನು 18 ನಿಮಿಷ ಇದೆ ಮೇಡಮ್. ಒಂದು ರೆಡಿ ಆಯ್ತಾ? ವಾವ್, ವೆರಿ ನೈಸ್. ಮತ್ತು ಇನ್ನೊಂದು ಸುದರ್ಶನ್ ಅವರೇ, ನಾನು ಒಬ್ಸರ್ವ್ ಮಾಡಿದೆ, ಪ್ರತಿ ಒಂದು ನಾವು ಡಿಶ್ಗಳಿಗೆ ಹೋದಾಗ ನಾವು ಕಾರ್ಯಕ್ರಮಗಳನ್ನು ಬೇರೆ ಬೇರೆ ವಿಧಾನಗಳಲ್ಲಿ ಕುಕ್ಕಿಂಗ್ ರಿಯಾಲಿಟಿ ಶೋ ನೋಡಿರ್ತೇವೆ. ಬಟ್ ನನಗನಿಸುತ್ತೆ ಕುಕ್ಕಿಂಗ್ ರಿಯಾಲಿಟಿ ಶೋನ ಒಂದು ಹಿಸ್ಟ್ರಿಯಲ್ಲೇ ಅವಲಕ್ಕಿಯಲ್ಲಿ ಇಂತಹ ಅದ್ಭುತಗಳು ಮಾಡ್ಬೋದು. ಅದು ಕೂಡ ನೋಡಿ ಕಣ್ಣಿಗೆ ಕಾಣುತ್ತೆ ಹೇಗೆ. ಇದು ಯಾವುದೇ ಒಂದು 5 ಸ್ಟಾರ್ ಡಿಶಸ್ಗೆ ಕಮ್ಮಿ ಇಲ್ಲ. ಇದು ಏನು ಹೇಳ್ತೀರಾ? ಖಂಡಿತ. ಇಷ್ಟರವರೆಗೆ ಹೀಗಿರುವಂಥ ಒಂದು ಅವಲಕ್ಕಿಯಿಂದ ಅದ್ಭುತ ಅಂತ ಹೇಳಿಕೊಂಡಿರುವಂಥ ಕಾರ್ಯಕ್ರಮ ಇಷ್ಟರವರೆಗೆ ಆಗಲಿಲ್ಲ.
ಈಗ ಸಾಧಾರಣ ನಾನು ಕೂಡ ಪರ್ಸನಲ್ ಆಗಿ 3 ವರ್ಷ ಆಯಿತು ನಾನು ಕುಕ್ಕಿಂಗ್ ವಿಡಿಯೋಸ್ ಅದು ಇದು ಎಲ್ಲ ಹೀಗೆ ವಿಲೇಜ್ ಸ್ಟೈಲ್ ರೆಸಿಪೀಸ್ ಎಲ್ಲ ಮಾಡ್ತಾ ಇರ್ತೇವೆ. ಆದರೆ ಇಷ್ಟರವರೆಗೆ ಅವಲಕ್ಕಿಯಲ್ಲಿ ಈ ರೀತಿಯಾಗಿ ತುಂಬ ವೆರೈಟೀಸ್ ಉಂಟು ಅಂತೇಳಿ ನಮಗೆ ಕೂಡ ಇಲ್ಲಿ ಬಂದ ಮೇಲೆ ನನಗೆ ಕೂಡ ಗೊತ್ತಾಗಿರುವಂಥದ್ದು ಅಲ್ವಾ. ಒಂದೆರಡು ಐಟಮ್ಗಳನ್ನೆಲ್ಲ ನಾರ್ಮಲ್ ಆಗಿ ಮಾಡ್ತೇವೆ, ಇಲ್ಲಿಗಳೇ ನೋಡಿ ತುಂಬಾ ಐಟಮ್ಗಳು ನಮಗೆ ಕೂಡ ಸಿಕ್ಕಿತ್ತು, ನನಗೆ ಕೂಡ ಲಾಭ ಆಯ್ತು ಅಂತ ಅಲ್ವಾ. ಅವಲಕ್ಕಿಯಲ್ಲಿ ಎಲ್ಲರೂ ಇದ್ರಲ್ಲಿ ಲಾಭನೇ ಪಡ್ಕೊಳ್ಳಿ ನೀವು. ನಮ್ಗೆ ಮಾತ್ರ ಬಿಸ್ನೆಸ್ ಲಾಸ್ ಆಗ್ಬೋದು ಮತ್ತೆ. ಓಕೆ, ಬಟ್ ಎನಿವೇ ಅಲ್ಲ, ನಾಲೆಜ್ ತುಂಬಾ ಸಿಕ್ಕಿದ್ದು. ಆದ್ರೆ ಇದ್ರದ್ದೊಂದು ಲುಕ್ ನೋಡಿ, ನೀವು ಮತ್ತೆ ನೋಡಿ, ಖಂಡಿತವಾಗ್ಲೂ ಇದರ ಒಂದು ಲುಕ್ ನೋಡಿದಾಗ ಆಹಾ. ಮೇಡಮ್ ನೆಟ್ ಬಜ್ಜಿಲೆ ಪಾಡ್ದಿನತೆ ಬೇತೆ ದಾಲೇಜಿ ಬಜ್ಜಿಲೆ ಉಪ್ಪುನು ವೆರಿ ನೈಸ್. ಬಜಿಲ್ ಕೊಜಪ್ಪು ಭಾರಿ ಶೋಕ್ ತೋಜು ಮೇಡಮ್. ಇದು ಮೇಡಮ್ ಪನ್ ಲೆಕ್ಕನೆ ಕೊರಿಯನ್ ಫುಡ್ ಲೆಕ್ಕನೆ ತೋಜು, ಭಾರಿ ಶೋಕ್ ಆತ. ಹೇಗೆ ಮೇಡಮ್, ಟೈಮ್ ಸಾಕಾಗತ್ತೆ ಅಲ್ವಾ? ಸಾಕಾಗ್ತದೆ ಸರ್, ಸಾಕಾಗತ್ತೆ. ಎಸ್, ನಾನು 3/4 ಹಸಿ ಕಿಚನ್ ಅನ್ನೆಲ್ಲ ಕಲ್ತ್ಕೊಂಡೆ. ಒಂದು ಚೂರು ಅಡಿಗೆ ಬರ್ತಾ ಇರ್ಲಿಲ್ಲ, ಈಗ ಸ್ವಲ್ಪ ಆದ್ರೂ ಅಡಿಗೆ ಬರುತ್ತೆ. ಮೇಡಮ್ ಗ್ಯಾಸ್ ಆಫ್ ಮತ್ತೆ ದಾದ ಕೈ ತಗೋರಪ್ಪ ಬರ್ಚಿ. ಶೋಕಾಗ್ತದೆ ಅದೇ ಅಂದಿ ಹೌದು ಫಾಲೂದೆಲ್ಲ ಮಂತೇರು ಫಲೂದ ಮಲ್ದೇರು ಟಿಕ್ಕ ಉಂಡು ಅವಲ ಬಜಿಲಿನ ಯೂಸ್ ಮಲ್ತ ಟಿಕ್ಕ ಫಸ್ಟ್ ಟೈಮ್ ಎಲ್ಲ ಸೀತಮ್ಮಕ್ಕ ಅವಳು ಟಿಕ್ಕ ಮೂಲು ಬಜಿಲ್ ಅಂತ ಹೇಳೋದು ನಾನು ಥ್ಯಾಂಕ್ಸ್ ಆಯ್ತು, ಇಲ್ಲಾದ್ರೆ ಬಾಕಿ ಆಗ್ತಿತ್ತಲ್ಲ. ಎಂತಾಯ್ತು ಮೇಡಮ್? ಥ್ಯಾಂಕ್ಸ್ ನಿಮಗೆ, ಯಾಕಂದ್ರೆ ಬಜಿಲ್ ಮರ್ತು ಹೋಯ್ತು ಹಾಕ್ಲಿಕ್ಕೆ. ಓ, ಅವಲಕ್ಕಿನೇ ಮರ್ತು ಬಿಟ್ರಿ ನೀವು ಹಾಕ್ಲಿಕ್ಕೆ. ಅವ್ರು ಮಾಡಿ ಮಾಡಿ ಶೀರ ಮಾಡುವ ಪೋರ್ಸಲ್ಲಿ ಅವಲಕ್ಕಿ ಸೈಡ್ ಮಾಡಿ. ಮೇಡಮ್ ಏನಿದು? ಇದು ನಮ್ಮ ದೇವರಿಗೆ ಪೂಜೆಗೆ, ಸತ್ಯನಾರಾಯಣ ಪೂಜೆಗೆ ಒಂದು ಇದು ಮಾಡ್ತಾರೆ ಅಂತ ಪ್ರಸಾದ ಮಾಡ್ತಾರೆ. ನೀವಲ್ಲ ಎಲ್ಲವೂ ಹಾಕುದು ನನ್ನ ಹತ್ರ ಎಣ್ಣೆಲಿದ್ದಾಗ, ನೀವು ನನ್ನನ್ನು ಓಡಿಸುವುದ ಟೈಮ್ ಸಾಕಾಗುದಿಲ್ಲ ಅಂತ ಹೇಳಿ. ಇಲ್ಲ ಇಲ್ಲ ಹಾಗೇನಿಲ್ಲ. ಸೊ ಇದು ಪೂಜೆ ಒಂಥರ ನೈವೇದ್ಯ ಇದ್ದಾಗ. ಹೌದೌದು, ಮಾತ್ರ ಅದರ ಹಾಗೆ ನಾವು ಮಾಡ್ಲಿಕ್ಕಿಲ್ಲ. ಸ್ವಲ್ಪ ಆಯ್ತು, ಆಫ್ ಮಾಡಿದ್ದೆ. ಅಮೆಟ ಮಲ್ಪುನ ಇಮೆಟ್ ಮಲ್ಪುನ ನಮ್ಮ ಪಾತ್ರಂದ್ಲ ನಮಗೆ ಪಾತ್ರಂದುಲ್ಲ ಪಂಗ್ ಟೆನ್ಷನ್ ಆಡಾರೆ ಅವ್ರು ಮಲ್ಪಡ್ ಅದು ಇನ್ನೊಂದು ಹಾಕ್ತೇನೆ ಮುಲ್ತುಲೆ ಸರ್. ಮೇಡಮ್ ಇದು ಗುಲಾಬ್ ಜಾಮೂನೆ ವೆರಿ ನೈಸ್. ನಮ್ಮ ಕ್ಯಾಫೆ ನಡಪು ಅದೇ ಎಸ್ ಪೂರ ಉಂಡು, ಪೂರಲ್ಲ ಉಂಡು. ಇರಗೆ ಸ್ವೀಟ್, ಖಾರ, ಬಿರಿಯಾನಿ ಉಂಡು, ಅಪ್ಪಂ ಬ್ರೇಕ್ಫಾಸ್ಟ್ ಉಂಡು, ಮಧ್ಯಾಹ್ನ ಒನಸ್ಸಿಗೆ ಬೋಡಂಡ ಉಂಡು, ರಾತ್ರದ ಬೇತನೆ ಸಪ್ರೇಟ್ ಬೋಡ ಏನಂಚಿಂದ ಐಟಮ್ ಐಕ್ ವಡೆ ಎಲ್ಲ ಉಂಡು, ವಡೆ ಉಂಡು. ಇಂಕ ಓಡೆ ಮುಟ್ಟ ಪನ್ನಂದಾಂಡ ಯಾನು ಖಂಡಿತವಾಗ್ಲೂ ಯೋಚಿಸ್ಲೇ ಇಲ್ಲ. ಅವಲಕ್ಕಿಯಲ್ಲಿ ಉಪ್ಪಿನಕಾಯಿ ಬೇರೆ ಮಾಡಿಕೊಟ್ರು ಅಲ್ಲ ಮೇಡಮ್. ಚೈನೀಸ್ ಮಂತೊಂದು ಚೈನೀಸ್ ಮ್ಯಾಮ್, ಚೈನೀಸ್ ಉಂಡದೆ ಚೈನೀಸ್ ಅದೇ. ಸೊ ಇನ್ನು ಉಳಿದಿರೋದು 9 ನಿಮಿಷ ಅಷ್ಟೇ, 9 minutes. ಸೊ ಶೆಫ್ ಮಿಥುನ್ ಇದು ತೂನಾಗ ರಿಯಲಿ ಇಮೆಟ್ ಒಂಜಿ ನಾರ್ತ್ ಇಂಡಿಯನ್ ಮೂಲ ಪಕ್ಕ ಒಂಜಿ ಎಂಕ್ಲ ಟ್ರೆಡಿಷನಲ್ ಮೂಲ ಆಲ್ಮೋಸ್ಟ್ ಮೇಡಮ್ ನಾಡ್ ಅರೆ ಕೊಡ್ತಾರ ನಾನೊಂಜಿ 2 ದಿನದ ಮೇನ್ ಕೋರ್ಸ್ಲಾರ್ನ ರೆಡಿ ಆಪ್ ಆತ್ ಟೈಮ್ ಉಂಡಾರೆಗ್ 8 ನಿಮಿಷ ಉಂಡು 8 ನಿಮಿಷ ಉಂಡು ಆರ್ನ ಪೂರ ರೆಡಿ ಆತನ್. ಸೊ ಅಂಚಾದುಪ್ಪುನ ಡೆಫಿನೆಟ್ಲಿ ಇಂಕ ಆಪುಂಡು ಎಕಡ್ ಸುದರ್ಶನ್ ಸರ್ ಪನ್ಲೆಕ್ಕನೆ ಈ ಹಲಸು ಮೇಳ ಆಪುಂಡು, ಮಾವು ಮೇಳ ಆಪುಂಡು ಅಂಚಾದುಪ್ಪುನಾಗ ಇತ್ತೆಂಕ ಆಪುಂಡು ಈ ಅವಿಲ್ ಮಿಲ್ಕ್ ಪಂದ ಒಂಜಿ ಸಪ್ರೇಟ್ ಉಂಡ ಇಕ್ಕಂದೆ ಅದೇ. ಸೊ ಎಂಕಲ್ ದಾದ ಮಲ್ಪಗ ಪಂಡ ನೆಕ್ಕೊಂಜಿ ಎಡ್ಡೆ ಒಂಜಿ ಪುದರ್ ದೀದ್ ಶೋಕುಡ್ ಒಂಜಿ ಕೆಫೆ ದೀಕ. ಓಕೆ, ಸೊ ಅಂಚಾದುಪ್ಪುನಾಗ ಎಂಕ್ಲ ಕಾಪಿ ಜಾಸ್ತಿ ಅಕ್ಕಲ್ ಮಲ್ಪೇರು ಅಕ್ಕಲಿಡನೆ ಪುದರ್ ಕೇರ್ಗ. ಸೊ ಸುದರ್ಶನ್ ಭಟ್ ಒಂದು ಹೆಸರು ಹೇಳಿ ನಮ್ಮ ಕೆಫೆಗೆ. ಸ್ವಲ್ಪ ಆಲೋಚನೆ ಮಾಡದೆ ಹೇಳುದು ಹೇಗೆ? ಆಲೋಚನೆ ಮಾಡಿ ನಮ್ಗೆ ಫಿನಾಲೆ ಮುಗಿಯುವಷ್ಟು ನಾವು ಮತ್ತೆ ಗುಟ್ಟಲ್ಲಿ ಹೇಳ್ತೀರಿ ಮೇಡಮ್. ನಿಮ್ಮ ಹತ್ರ ಏನಾದ್ರು
ಗೊತ್ತಾಗೋದು ಬೇಡ, ಗುಟ್ಟಲ್ಲಿ ಇರ್ಲಿ ಅಂತ ಗುಟ್ಟಲ್ಲಿ ಇರ್ಲಿ ಅಲ್ವಾ. ಫಿನಾಲೆ ಮುಗಿಯುವಷ್ಟರಲ್ಲಿ ನಮ್ಮ ಕೆಫೆ ಕೂಡ ಲಾಂಚ್ ಆಗಬೇಕು. ಎನಿವೇ ಸರ್, ಎಸ್ ಪ್ಲೀಸ್. ಓಕೆ, ಸೊ ನಿಮ್ಮ ಹತ್ರ ಉಳಿದಿರೋದು 7.5 ನಿಮಿಷ, 7.5 ಮಿನಿಟ್ಸ್ ಇದೆ. ಆ 7.5 ನಿಮಿಷದಲ್ಲಿ ನಿಮ್ಮ ಪ್ರೆಸೆಂಟೇಷನು ಆಗಬೇಕು, ಆ ಪ್ಲೇಸ್ ಏನಿದೆ ಅದರ ಕ್ಲೆನ್ಲಿನೆಸ್ ಕೂಡ ಕಂಪ್ಲೀಟ್ ಆಗಬೇಕು, ಜೊತೆಗೆ ಇವತ್ತು ಕೊಟ್ಟಂತಹ ಟಾಸ್ಕ್ ಕೂಡ ಫಿನಿಶ್ ಆಗಬೇಕು. ಸೊ ಇರೋದು ನಿಮ್ಮ ಹತ್ರ 7 ನಿಮಿಷ ಅಷ್ಟೇ, 7 ಮಿನಿಟ್ಸ್ ಮೋರ್. ಮೇಡಮ್ ಇರ್ನ ಕುಕಿಂಗ್ ಪೂರ ಅಂಡೆ ವಾ ರೇ ವಾ ಮೇಡಮ್. ನನ್ನೆಲ್ಲ ಇರೆಗ್ 5 ನಿಮಿಷ 20 ಸೆಕೆಂಡ್ ಉಂಡು. ಒಂದೊಂದು ಬಾಕಿ ಪೊರ್ಲು ಮಲ್ಪೆರವೇನು ಆಗ್ಲಿಕ್ಕೆ ತೂನಗಲ ಶೋಕ್ ತೋಜುಡು ನಿಮ್ದು. ಆದ್ರೆ ಟೈಮ್ ಉಳಿದ್ರೆ ಒಂದ್ 2 ಸ್ಟೆಪ್ ಹಾಕುವ ಅಂತ. ರೆಡಿ ಇದೀರಲ್ವಾ? ಎಸ್, ದೇವರೇ ಒಂದು 2 ನಿಮಿಷ ಆದ್ರೂ ಉಳಿಸಿ ಸೀತಮ್ಮಕ್ಕರಿಗೆ. ಓಕೆ, ಸೊ ಲಾಸ್ಟ್ 3 ಮಿನಿಟ್ಸ್, 3 ನಿಮಿಷ ಅಷ್ಟೇ. ಮೇಡಮ್ ನೀವು ಸ್ವಲ್ಪ ಫಾಸ್ಟ್ ಮಾಡ್ಕೊಳ್ಬೇಕು. ಮೊಸರು ಇಲ್ಲಿದೆ. ಮೊಸರು ಹುಡುಕ್ತಾ ಇದ್ದಾರೆ. ಫೈನಲ್ 2.5 ಮಿನಿಟ್ಸ್, 2.5 ನಿಮಿಷ. ಕಣ್ಣಿಗಂತೂ ಅದ್ಭುತ, ಬಹಳಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಒಂದಂತೂ ನಿಜ ವೀಕ್ಷಕರೇ, ಖಂಡಿತವಾಗ್ಲೂ ನೀವು ನಮ್ಮ ಅವಲಕ್ಕಿ ಅದ್ಭುತ ಸಂಚಿಕೆಯನ್ನು ಎಷ್ಟು ನೋಡಿದಿರ ಇಲ್ಲ ಅಂತ ನಮಗಂತೂ ಗೊತ್ತಿಲ್ಲ. ಆದರೆ ಇದರಲ್ಲಿ ಮಾಡಿದಂತಹ ಪ್ರತಿ ಒಂದು ಡಿಶ್ ಏನಿದೆ ಸಿಂಪಲ್ ಆಗೂ ಇಲ್ಲ, ಸಲೀಸಾಗೂ ಇಲ್ಲ, ವಿಭಿನ್ನವಾಗಿದೆ, ಹೇಳಿದಾಗೇ ರುಚಿಕರನಾಗೂ ಇತ್ತು. ಸೊ ಕಾಂಪಿಟೇಷನ್ ಅಷ್ಟೊಂದು ಟಫ್ ಅಂತ ಜಡ್ಜಸ್ ಹೇಳ್ತಾ ಇದ್ರು. ಸೊ ಹಾಗಿರುವಾಗ ಅವಲಕ್ಕಿ ಅದ್ಭುತದ ಈ ಒಂದು ಫಿನಾಲೆಯ ಕಡೆಯ 5 ಜನರ ಕಾಂಪಿಟೇಷನ್ಗಿರೋದು 1 ನಿಮಿಷ 51 ಸೆಕೆಂಡ್ ಅಷ್ಟೇ. ಮೇಡಮ್ ತಮ್ದಾಯ್ತಾ ಫೈನಲ್ ಪ್ರೆಸೆಂಟೇಷನ್ ಅಲ್ವಾ? 1.5 ನಿಮಿಷ ಇದೆ, ಲಾಸ್ಟ್ 1.5 ಮಿನಿಟ್ಸ್. ಅದಾದ ನಂತರ ಯಾವುದೇ ಕೆಲಸ ಮಾಡ್ಲಿಕ್ಕಿರಲ್ಲ, ನೀವು ನಿಲ್ಲಿಸಬೇಕಾಗತ್ತೆ ಕೆಲಸವನ್ನು. ನಿಮ್ಮ ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಕ್ಲೆನ್ಲಿನೆಸ್ ಕೂಡ ಇಂಪಾರ್ಟೆಂಟ್, ನಿಮ್ಮ ಜಾಗದಲ್ಲಿ ನೀಟಾಗಿ ಆಗಬೇಕು. ಕಡೆಯ 1 ನಿಮಿಷ ಇದೆ, ಫೈನಲ್ 60 ಸೆಕೆಂಡ್ಸ್, 60 ಸೆಕೆಂಡ್. ಸೊ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಇವರ ಡಬಲ್ ಸ್ಟಾರ್ ಅವಲಕ್ಕಿಗಳನ್ನೆಲ್ಲ ಬಳಸ್ಕೊಂಡು ಎಲ್ಲ ರೆಸಿಪೀಸ್ಗಳು ತಯಾರಾಗಿದೆ. ಇನ್ನು ಫೈನಲ್ ಟಚ್ ಕೊಡ್ಲಿಕ್ಕೆ 30 ಸೆಕೆಂಡ್ ಇದೆ, 30 ಸೆಕೆಂಡ್ ಇದೆ. ಶುದ್ಧ ಮತ್ತು ಆರೋಗ್ಯಕರ ಆಹಾರ ಯಾವಾಗಲೂ ಆಹ್ಲಾದಕರ. ಆಹಾ, ಇದೆಲ್ಲ ಎಲ್ಲಿ ಓಡ್ತು ಸೀತಮ್ಮ ಕತಲೆ. ಫೈನಲ್ 15 ಸೆಕೆಂಡ್ಸ್, ಕಡೆಯ 15 ಸೆಕೆಂಡು ಅಷ್ಟೇ. ಲಾಸ್ಟ್ 10, 9, 8, 7, 6, 5, 4, 3, 2, 1 ಸ್ಟಾಪ್. ಎಲ್ಲ ಕೆಲಸ ನಿಲ್ಲಿಸಿ, ನಿಮ್ಮ ಟೈಮ್ ಮುಗ್ದಿದೆ. ಎಲ್ಲರೂ ಇಲ್ಲಿ ಬರಬೇಕು, ಬನ್ನಿ. ಸೊ ಫೈನಲಿ ನಿಮ್ಮ 40 ನಿಮಿಷ ಮುಗ್ದಿದೆ. ಆ್ಯಂಡ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಕಂಪ್ಲೀಟಿಂಗ್ ದಿಸ್. ಎಸ್, ಓಕೆ, ಈಗ ಕೂಲ್ ಆಗಿ ರಿಲ್ಯಾಕ್ಸ್ ಆಗಿ, ಎಸ್ ಮುಗೀತು, ಫಿನಾಲೆ ಮುಗೀತು, ಇನ್ನು ಜಜ್ಮೆಂಟ್ ಅಷ್ಟೇ ಇರೋದು ಅಲ್ವಾ? ಹೇಗನಿಸ್ತು ಮೇಡಮ್? ತುಂಬಾ ಖುಷಿ ಆಯ್ತು. ಓಕೆ, ಇಷ್ಟು ಫಾಸ್ಟ್ ನಾನು ಮನೆಯಲ್ಲಿ ಕೂಡ ಮಾಡಿರ್ಲಿಕ್ಕಿಲ್ಲ, ಇಷ್ಟು ಫಾಸ್ಟ್ ಅವರು ಹೊಲ್ದಿಲಿಕ್ಕೂ ಇಲ್ಲ ಅಲ್ವಾ? ಅಷ್ಟು ಫಾಸ್ಟ್ ಮಾಡಿದ್ದಾರೆ ಅವರು ಟೈಲರಿಂಗ್ ಕೆಲಸ ಮಾಡ್ತಾರೆ, ಆದ್ರೆ ಇಷ್ಟು ಫಾಸ್ಟ್ ಯಾವತ್ತು ನೀವು ಸ್ಟಿಚ್ ಕೂಡ ಮಾಡಿರ್ಲಿಕ್ಕಿಲ್ಲ ಅಲ್ಲ? ನಾನು ಅನಿಸಿರ್ಲಿಲ್ಲ ಇಷ್ಟು ಆಗ್ಬೋದು ಅಂತ, ನಂಗೆ ಹೆದರಿಕೆ ಆಗ್ತಿತ್ತು. ಆಗ್ಬೋದು ಏನ್ ಹೆದರಿಕೆ ಮೇಡಮ್, ಇಷ್ಟು ಜನ ಇದ್ದದ್ರಲ್ಲಿ ನೀವು ಮಾಡಿದ್ರಿ ಫಾಸ್ಟ್ 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 ಫಾಸ್ಟ್. ನೋಡಿ ಆ ಕಿಟ್ ಕ್ಯಾಟ್ ಎಲ್ಲ ನಗಾಡ್ತಾ ಉಂಟಲ್ಲಿ ಅಲ್ವಾ? ಸರ್ಪ್ರೈಸ್. ಎಸ್, ಸೀತಮ್ಮಕ್ಕ ಹೇಗೆ ಅನಿಸ್ತು? ಖುಷಿ ಆಯ್ತು ನನಗೆ. ಖುಷಿ ಆಯ್ತು, ಆದ್ರೆ ಒಂದು ಡಾನ್ಸ್ ಒಂದು ಮಾಡ್ಲಿಕ್ಕೆ ಆಗಿಲ್ಲ. ಡ್ಯಾನ್ಸ್ ಈಗ ಚಾನ್ಸ್ ಕೊಟ್ರೆ ಮಾಡುದು ಅಲ್ವಾ? ಸೊ ಒಂದು ಪದ್ಯ ರೆಡಿ ಇಟ್ಟಿರಿ, ಮತ್ತೊಂದು ಸೀತಮ್ಮಕ್ಕನೊಟ್ಟಿಗೆ ಡಾನ್ಸ್ ಮಾಡ್ಲಿಕ್ಕಿದೆ. ಎಸ್ ಮೇಡಮ್, ಹೇಗೆ ಅನಿಸ್ತು? ಬಾರಿ ಖುಷಿ ಆಯ್ತು. ಸೊ ಇಲ್ಲಿ ನಮ್ಮ ಅವಲಕ್ಕಿ ಅದ್ಭುತದಲ್ಲಿ ಯಾರ್ದಾದ್ರೂ ಹೊಸ ಪರಿಚಯ ಆಯ್ತಾ ಮೇಡಮ್ ತಮ್ಗೆ? ಈಗ 10 ಜನದ್ದು ಪರಿಚಯ ಫೈನಲಿಸ್ಟ್. ಲಾಸ್ಟ್ ಟೈಮ್ 10 ಜನದ್ದು ಪರಿಚಯ. ಈ 10 ಜನ ಕೂಡ ನಮ್ಗೆ ಬೇಕು. ನಮ್ದೊಂದು ಕೆಫೆ ಬರ್ತಾ ಇದೆ, 10 ಜನ ಬೇಕು. ಓಕೆ, ಎಸ್ ಮೇಡಮ್ ಹೇಳಿ,
ಹೇಗೆ ಟೆನ್ಷನ್ ಆಯ್ತು ಸರ್. ಒಂದು ರೆಸಿಪಿ ಬಿಟ್ಟೋಯ್ತು ಮಾಡಿದ್ರಲ್ಲಿ. ಆಗ್ಲಿಲ್ವಾ? 7 ರೆಸಿಪಿ ಬರೆದು ಕೊಟ್ಟಿದ್ದೆ, ಅದರಲ್ಲಿ 6 ರೆಸಿಪಿ ಮಾಡಿದ್ದೇನೆ. ಇನ್ನು 2 ರೆಸಿಪಿ ಒಟ್ಟು ಟೋಟಲ್ ಎಷ್ಟು ಅಂತಿತ್ತು? 7 ರೆಸಿಪಿ ಕೊಟ್ಟು 7 ರೆಸಿಪಿ ಮಾಡ್ಲಿಕ್ಕೆ ಹೊರಟಿದ್ದೀರಾ ಮೇಡಮ್? ಅಯ್ಯೋ ದೇವ, 7 ರೆಸಿಪಿದು ಶ್ರಮ ನೋಡಿ ಅವರ ಮುಖದಲ್ಲಿ ಕಾಣ್ತಾ ಇದೆ. ಬಟ್ ಮೇಡಮ್ 7 ರೆಸಿಪಿ ಮಾಡ್ತಾ ಇದ್ದೀರಲ್ವಾ, ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ ಅವಲಕ್ಕಿ ನಿಮ್ಗೆ ಸಾಥ್ ಕೊಡ್ತಾ? ಖಂಡಿತ ಕೊಡ್ತು. ಹೇಗೆ ಈಸಿ ಆಯ್ತು ಅದು ಅವಲಕ್ಕಿ? ಅಂದರೆ ರವೆ ಬದಲು ನಾವು ಈಗ ಅವಲಕ್ಕಿ ಅದನ್ನು ಹಾಕಿ ಯೂಸ್ ಮಾಡ್ಬೋದು. ನಾವು ಪೊಂಗಲಿಗೆ ಇದು ಬೆಳ್ತಿ ಹಾಕಿ ಯೂಸ್ ಮಾಡ್ತೇವೆ. ಈಗ ರವೆ ಪೊಂಗಲ್ ಥರ ಇದನ್ನು ಯೂಸ್ ಮಾಡಬಹುದು. ಸೊ ಇನ್ಸ್ಟೆಂಟ್ ಆಗಿ ನಮ್ಗೆ ಒಂಥರ ಆಪತ್ ಬಾಂಧವ ಇದ್ದಾಗ ಇದು ಇಲ್ಲ ಅಂತ ಹೇಳಿದ್ರೆ ಅವಲಕ್ಕಿ ಇದೆ, ಇದು ಇಲ್ಲ ಅಂತ ಹೇಳಿದ್ರೆ ಅವಲಕ್ಕಿ ಇದೆ, ಆ ತರ. ಸೊ ಖುಷಿ ಆಯ್ತು. ಎಸ್ ಮೇಡಮ್, ತಮ್ಗೆ ಮಾಡಿದೆ, ಆದ್ರೆ ಒಂದ್ಸರಿ ಗುಲಾಬ್ ಜಾಮೂನ್ ಒಳಗೆ ಅದೆಲ್ಲ ಹೊಡೆದೋಗಿ. ಅಯ್ಯೋ, ಅದು ನಮ್ದು ಫೇವ್ರೆಟ್ ಕೂಡ ಆಗಿತ್ತು, ಅದು ಗುಲಾಬ್ ಜಾಮೂನ್. ಅದೇ ಆಗಿಲ್ಲ ಮೇಡಮ್. ಯಾವ ಒಂದು ಡಿಶ್ ಅಲ್ಲಿ ಇದೆ ನೋಡಿ, ಈ ಕಡೆ ಇಲ್ಲಾಂದ್ರೆ ಈ ಕಡೆ ಇದೆ. ಎಸ್, ಪುನಃ ಮಾಡಿದೆ. ಪುನಃ ಮಾಡಿದ್ರಿ? ಸ್ವೀಟ್ ಅಂತ ಹೇಗೆ ಎಳ್ದುಕೊಂಡಿದೆ ಇಲ್ವಾ ಅಂತ ಇನ್ನು ನೋಡಿ ಚೆಕ್ ಮಾಡ್ಬೇಕಷ್ಟೇ. ಸೊ ಎಳ್ದುಕೊಂಡಿರ್ಲಿ ಇಲ್ಲದಿರ್ಲಿ, ಬಟ್ ಎಳ್ದು ಮಾರ್ಕ್ಸ್ ಸಿಕ್ಕಿದ್ರೆ ಆಯ್ತು ಅಲ್ವಾ? ನೋಡುವ ಏನಾಗುತ್ತೆ ಅಂತ. ಸೊ ಜಡ್ಜಸ್ ಮೇಲೆ ಡಿಪೆಂಡ್. ಬಟ್ ಎನಿವೇ, ಸೊ ಇನ್ನು ಇರೋದು ಎಕ್ಸಾಮಿನೇಷನ್ ಜಡ್ಜಸ್ ಅವರಿಗೆ. ಸೊ ಇಟ್ಸ್ ಅ ಜಡ್ಜ್ಮೆಂಟ್ ಟೈಮ್. ಜಡ್ಜ್ಮೆಂಟಿಗೆ ರೆಡಿ ಇದ್ದೀರಾ ಅಂತ ಭಾವಿಸ್ತೇನೆ. ಒಬ್ಬೊಬ್ಬರಾಗಿ ಹೋಗಿ ನೀವು ತಯಾರಿಸಿದಂತಹ ಖಾದ್ಯ ಏನಿದೆ ಅಥವಾ ಡಿಶ್ ಏನಿದೆ ಜಡ್ಜಸ್ಗಳ ಮುಂದೆ ಪ್ರಸ್ತುತಪಡಿಸೋದು. ಎಸ್ ಮೇಡಮ್, ಪ್ಲೀಸ್, ಆಲ್ ದ ವೆರಿ ಬೆಸ್ಟ್. ಸೊ ಎಲ್ಲ ಪೋಹ ಅಂತ ಕೊಟ್ಟಿದ್ದೀರಾ. ವೆರಿ ನೈಸ್. ನಾರ್ತ್ ಇಂಡಿಯನ್ ಡಿಶ್. ಸೊ ನಮಗೆಲ್ಲ ಉತ್ತರ ಭಾರತಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಟೇಸ್ಟ್ನ ಮುಖಾಂತರ. ಇದು ಖಾಲಿ ಫ್ರೈಡ್ ಪೋಹ ಕೊಟ್ಟಿದ್ದೀರಿ, ಅದು ಯಾಕೆ? ಅದು ಸೂಪಿಗೆ ಹಾಕಿ ಇದು ಮಾಡಿ. ಓಕೆ, ಸೂಪ್ ಇದು? ಹೌದೌದು, ತಿಕ್. ಮೇಡಮ್, ನೀವೇ ಹೇಳಿದ್ರಿ ಚೈನೀಸಲ್ಲೆಲ್ಲ ಸಿಗುತ್ತೆ, ನೂಡಲ್ಸ್ ಫ್ರೈ ಮಾಡಿ ಹಾಕ್ತಾರೆ. ಈಗ ನೂಡಲ್ಸ್ ಬದಲಿಗೆ ನಮ್ಮ ಭಾರತೀಯ ಶೈಲಿಯ ಅವಲಕ್ಕಿ ಬರ್ತಾ ಇದೆ. ವಾವ್, ವೆರಿ ನೈಸ್ ಇನಿಷಿಯೇಟಿವ್. ಅದರಲ್ಲಿ ಕೂಡ ಆಲ್ರೆಡಿ ಅವಲಕ್ಕಿ ಉಂಟು. ಆಕ್ಚುಲಿ ಮಹಾರಾಷ್ಟ್ರ ಸೈಡಲ್ಲೆಲ್ಲ ಜಾಸ್ತಿಯಾಗಿ ಲಾಸ್ಟ್ ಟೈಮ್ ನಮ್ಮ ಶೆಫ್ ಮಿಥುನ್ ಅವ್ರು ಹೇಳಿದ್ರು, ಪೋಹ ಅಂತ ಹೇಳಿ ಕರ್ಡ್ ಪೋಹ ಅದು ರೈಸ್ ಎಲ್ಲ ಸಿಗುತ್ತೆ. ಅದರ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರಿ. ವೆರಿ ನೈಸ್. ಏನೆಲ್ಲ ಮಾಡಿದ್ರಿ ಮೇಡಮ್? ಪೋಹ ಸೂಪ್, ಪೋಹ ಇದು ಪೆಪ್ಪರ್ ಡ್ರೈ ಚಿಲ್ಲಿ. ಪೋಹ ಪೆಪ್ಪರ್ ಡ್ರೈ ಚಿಲ್ಲಿ. ನೋಡಿ ಸುದರ್ಶನ್ ಅವರೇ, ವೆಜ್ಜಲ್ಲೂ ಅದು ಅವಲಕ್ಕಿಯಲ್ಲೂ ಡ್ರೈ ಚಿಲ್ಲಿ ಮಾಡಿ ಕೊಟ್ಟಿದ್ದಾರೆ. ಪೋಹ ಮಶ್ರೂಮ್ ದಮ್ ಬಿರಿಯಾನಿ. ಪೋಹ ಮಶ್ರೂಮ್ ದಮ್ ಬಿರಿಯಾನಿ, ಆಹಾ. ಮತ್ತೆ ಪೋಹ ಗುಲಾಬ್ ಜಾಮೂನ್. ಪೋಹ ಗುಲಾಬ್ ಜಾಮೂನ್, ಪರ್ಫೆಕ್ಟ್ ಡಿಶ್ ಇದು. ಈ ಲಿಸ್ಟ್ ನೋಡಿದಾಗ ಆ ಥರ ಖಾರ ಆಗಿದೆ ಅಂತ ಅನಿಸ್ತಾ ಇದೆಯಾ? ತುಂಬಾ ಚೆನ್ನಾಗಿದೆ. ಎಸ್ ಮೇಡಮ್, ನಿಮ್ಮಿಂದಲೇ ಶುರು ಮಾಡುವ, ಹೇಳಿ. ಆಲ್ರೆಡಿ ಟೇಸ್ಟ್ ಮಾಡಿದ್ದು 2 ಮಾಡಿದ್ದು, ಬಟ್ ಈ ಅದು ಪೋಹ ಟಿಕ್ಕಾ ಹೌದು, ತುಂಬ ಚೆನ್ನಾಗಿ ಬಂದಿದೆ. ಪೋಹ ವೆಜ್ ದಮ್ ಬಿರಿಯಾನಿ, ಮಶ್ರೂಮ್ ದಮ್ ಬಿರಿಯಾನಿ. ಈ ಅಕ್ಕಿ ಬದಲಿಗೆ ಅಲ್ಲಿ ಯೂಸ್ ಮಾಡಿದ್ರ ಅವಲಕ್ಕಿ ಅಲ್ವಾ? ಸೊ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸು ಇದೆ. ಓಕೆ, ಅದು ಒಂಥರ ಉದುರುದುರಾಗಿ ಬರುವಂತಹ ರೈಸ್. ಅದರಲ್ಲೂ ನಾವು ಬಿರಿಯಾನಿ ಟೇಸ್ಟ್ ನೋಡಿದ್ದೇವೆ. ಆ್ಯಂಡ್ ಇವತ್ತು ಅವರದ್ದೇ ಡಬಲ್ ಸ್ಟಾರ್ ಅವಲಕ್ಕಿಯಲ್ಲಿ ಬೇರೆ ಬಿರಿಯಾನಿ ಆಗಿದೆ. ವಾವ್, ಫ್ಯಾಂಟಾಸ್ಟಿಕ್. ಹೇಳಿ ಮೇಡಮ್. ಸಂತೋಷನವರಿಗೆ ಬಾಸ್ಮತಿ ರೈಸ್ ಅಲ್ಲಿ ಅವಲಕ್ಕಿ ಮಾಡಬೇಕು ಅಂತ, ನಮಗೆ ಒಳ್ಳೆ ಟೇಸ್ಟ್ ಕೊಡ್ತಾರೆ. ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಾಸ್ಮತಿ ಅಕ್ಕಿಯಲ್ಲಿ ಅವಲಕ್ಕಿ ಬರಬೇಕಂತ. ನೋಡಿ, ಅವಲಕ್ಕಿಯ ಒಂದು ಡಿಮಾಂಡ್ ಎಲ್ಲಿ ತನಕ ರೀಚ್ ಆಯ್ತು ಅಂತ ಹೇಳಿದ್ರೆ, ಬಿಳಿ ಬಾಸ್ಮತಿಯಲ್ಲೂ ಕೂಡ ಅವಲಕ್ಕಿ ಬರಲಿ ಅಂತ ಇರ್ಬೋದು. ಅದರ ಬಗ್ಗೆ ಅವರದ್ದು ಎಕ್ಸ್ಪೆರಿಮೆಂಟ್ ನಡೀತಾ ಇರಬಹುದು. ಯಾಕಂತ ಹೇಳಿದ್ರೆ ಹೊಸ ಕಾನ್ಸೆಪ್ಟ್ಗಳಿಗೆ ನಮ್ಮ ಸಂತೋಷ್ ರೈಸ್ ಮಿಲ್ಸ್ನವರ ಸಾಥ್ ಯಾವಾಗಲೂ ಇದೆ. ಆ್ಯಂಡ್ ನಿಮ್ಮ ಒಂದು ಬೇಡಿಕೆ ಏನಿದೆ ಖಂಡಿತವಾಗ್ಲೂ ಪೂರೈಸ್ತಾರೆ. ಫಸ್ಟಿಗೆ ಅವರ ಒಂದು ಕಾನ್ಸೆಪ್ಟ್, ಇದರ ಮೇಲೆ ಅವಲಕ್ಕಿ ಹುರಿದಂಥ ಅವಲಕ್ಕಿಯನ್ನು ಹಾಕಿ ತಿನ್ನುವಂಥ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಯಾಕೆಂತ ಹೇಳಿದರೆ ಅದರಲ್ಲಿ ಕೂಡ ಈ ರೀತಿಯಾಗಿ ಉಪಯೋಗ ಮಾಡ್ಬೋದು, ಕ್ರಿಸ್ಪಿಯಾಗಿ ಹಾಕಿ ಅಂತ ಹೇಳುವಂಥದ್ದು ಮತ್ತದ್ದು ಕಾನ್ಸೆಪ್ಟ್. ಮತ್ತು ಡೆಸರ್ಟಲ್ಲಿ ನಮಗೆ ಗುಲಾಬ್ ಜಾಮೂನು ಅಂತ ಹೇಳುವಂಥದ್ದು ಇದುವರೆಗೆ ಇಲ್ಲಿ ಬರಲಿಲ್ಲ ಅಂತ ಹೇಳಿ ಕಾಣ್ತದೆ. ಇಷ್ಟು ರೌಂಡ್ಸಲ್ಲಿ ಬಂದಿಲ್ಲ, ಅದು ಬಂದಿಲ್ಲ, ಮೀನು ಬಂದಿಲ್ಲ. ಹೌದು, ಇದೊಂದು ಹೊಸತೊಂದು ಕಾನ್ಸೆಪ್ಟ್ ಅವರದನ್ನು ಟ್ರೈ ಮಾಡಿದ್ದೇವೆ.
ಹಾಗೆ ಟೇಸ್ಟ್ ಚೆನ್ನಾಗಿದೆ. ಇನ್ನು ಕೂಡ ಅದನ್ನು ಸ್ವಲ್ಪ ಹುಡಿ ಮಾಡಿ ಹಾಗೇನಾದರೂ ಇನ್ನೂ ಕೂಡ ಒಂದು ಸ್ವಲ್ಪ ಇನೋವೇಟಿವ್ ಆಗಿ ಟ್ರೈ ಮಾಡ್ಬೋದು, ಖಂಡಿತ ಒಂದು ನನ್ನ ಸಜೆಷನ್. ಅದೇ ರೀತಿಯಲ್ಲಿ ಈ ದಮ್ ಬಿರಿಯಾನಿ ಎಲ್ಲ ಉದುರಾಗಿ ಬಂದಿದೆ, ಆಯ್ತು, ಅಕ್ಕಿಯಲ್ಲಿ ಮಾಡಿದ ರೀತಿಯಲ್ಲಿ ಬಂದಿದೆ. ಹಾಗೆ ಇದು ಕೂಡ ಒಂದು ಹೊಸ ಕಾನ್ಸೆಪ್ಟ್, ಯಾವುದು ಡೆಸರ್ಟ್ ಸಾರಿ ನಮ್ಮ ಸ್ಟಾರ್ಟರ್ ಅವಲಕ್ಕಿಯನ್ನು ಉಂಡೆ ಮಾಡಿ ಅದನ್ನು ಹುರಿದು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆಯದಾಗಿದೆ. ಎಲ್ಲ ಐಟಮ್ಗಳು ಕೂಡ ಒಂದರಿಂದ ಒಂದು ವೆರೈಟಿ ಆಗಿದೆ. ಓಕೆ, ಎನಿವೆ ಖುಷಿ ಆಯ್ತಾ ಮೇಡಮ್? ಸೊ ಓವರ್ ಆಲ್ ಎಲ್ಲ ರಿವ್ಯೂಸ್ ಅವರು ಕೊಟ್ಟರು ಆ್ಯಂಡ್ ಖಂಡಿತವಾಗ್ಲೂ ತಮಗೆ ಖುಷಿ ಆಯ್ತು ಅಂತ ಭಾವಿಸ್ತೇನೆ. ನಾನು ಗುಲಾಬ್ ಜಾಮೂನ್ ಮಾಡುವಾಗ ಅದು ಎಲ್ಲ ಹಾಳಾಗಿ ಹೋಯ್ತು, ಪುನಃ ಟ್ರೈ ಮಾಡಿದ್ರಲ್ವಾ, ಅದಕ್ಕೊಂದು ದೊಡ್ಡದಂತ ಚಪ್ಪಾಳೆ ಕೊಡ್ಬೇಕು. ಸೊ ಅಲ್ಲಿ ಮಧ್ಯದಲ್ಲಿ ಹಾಳಾದ್ರೂ ಇರುವಂತಹ ಟೈಮಲ್ಲಿ ಮತ್ತೆ ಗುಲಾಬ್ ಜಾಮೂನ್ ಮಾಡಿದ್ರಿ ಅಲ್ವಾ? ಎಸ್ ಮೇಡಮ್ ಹೇಳಿ. ಒಂದೇ ಒಂದು ಏನು ಅಂತ ಹೇಳಿದರೆ, ಆ್ಯಸ್ ಇಟ್ ಈಸ್ ಅವಲಕ್ಕಿಯನ್ನು ಹಾಗೆ ಉದುರಿಸಿ ಅಂತ ಫ್ರೈ ಮಾಡಿ ಕೊಟ್ಟಿದ್ದೀರಿ. ಇದರಲ್ಲಿ ಆಲ್ರೆಡಿ ಅವಲಕ್ಕಿ ಇದೆ, ಅದನ್ನು ಸ್ವಲ್ಪ ಪುಡಿ ಮಾಡಿ ಹಾಕಿದರೆ ಇನ್ನೂ ಚೆಂದ ಬರ್ತಾ ಇತ್ತು. ಹಾಗೆ ಹಾಕೋದು ಬದಲು, ಬಟ್ ಟೇಸ್ಟ್ ತುಂಬ ಚೆನ್ನಾಗಿ. ಥ್ಯಾಂಕ್ ಯು. ಅದು ಕೂಡ ನೀವು ಹುಡಿ ಮಾಡುವಾಗ ನಮ್ಮ ಟೆಕ್ನಿಕಾದವರ ಅಪ್ಲಯನ್ಸ್ ಅಲ್ಲಿ ಮಾಡಿದ್ರೆ ರಪಕ್ ಆಗ್ತಿತ್ತು, ನಿಮಗೆ 10 ಸೆಕೆಂಡು ಬೇಡ ಅದರಲ್ಲಿ ಆಗ್ತಿತ್ತು ಅಲ್ವಾ ಮೇಡಮ್? ಇಮಿಡಿಯೇಟ್ ಆಗ್ತಿತ್ತು, ಜಟ್ಪಟ್ ಅಂತ ಆಗ್ತಿತ್ತು. ಬಟ್ ಎನಿವೆ ಗುಡ್ ಟ್ರೈ ಅಂಡ್ ನೋಡುವ ಏನು ರಿಸಲ್ಟ್ ಆಗುತ್ತೆ ಅಂತ ಹೇಳಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಬನ್ನಿ. ಎಸ್, ಸುಗುಣ ಮೇಡಮ್ ರೆಡಿ ಅಲ್ವಾ? ಎಸ್, ಪ್ಲೀಸ್ ಮೇಡಮ್ ಪ್ರೆಸೆಂಟ್ ಮಾಡಿ. ಹೇಗನಿಸ್ತು ಮೇಡಮ್ ಮಾಡಿ? ಖುಷಿ ಆಯ್ತು. ಖುಷಿ ಅನಿಸ್ತು. ಫೈನಲ್ ತನಕ ಬಂದು ಫೈನಲಿ ಮುಗಿತು. ಮಾಡಿದೆ ಅಂತ ಖುಷಿ ಆಯ್ತು. ಖುಷಿ ಆಯ್ತು, ವೆರಿ ನೈಸ್. ಮೇಡಮ್ ಅಲ್ಲಿ ಶ್ರೀಕೃಷ್ಣನನ್ನೆಲ್ಲ ಪ್ರತಿಬಿಂಬಿಸಿದ್ದೀರಾ ಪ್ರೆಸೆಂಟೇಷನ್ ಅಲ್ಲಿ, ಯಾಕೆ ಮೇಡಮ್? ನಾವು ಏನಾದೊಂದು ಮಾಡಿದ್ರೆ ದೇವರಿಗೆ ಒಂದು ಇಟ್ಟು ನೈವೇದ್ಯ ಮಾಡಿ ಸಮರ್ಪಣೆ ಅಂತ ಮಾಡ್ತೀರಲ್ವಾ? ಸೊ ಆ ಒಂದು ಪದ್ಧತಿ ಕೂಡ ಇದೆ ಅಲ್ವಾ? ಅಂಡ್ ಲಾಸ್ಟ್ ಟೈಮ್ ನಮ್ಗೆ ಸೀತಮ್ಮಕ್ಕ ಅವರು ಹೇಳಿದಂತ ಕಾಣುತ್ತೆ, ಶ್ರೀಕೃಷ್ಣನಿಗೆ ಬಲು ಪ್ರಿಯವಾದದ್ದು ಏನಂತ ಹೇಳಿದ್ರೆ ಅದು ಅವಲಕ್ಕಿ ಅಲ್ವಾ? ಎಸ್. ಸೊ ಅದನ್ನು ಆ ಒಂದು ಪ್ರೆಸೆಂಟೇಷನ್ ಅಲ್ಲೂ ಕೂಡ ತೋರಿಸಿ. ಏನೆಲ್ಲ ಮಾಡಿದಿರಿ ಮೇಡಮ್? ನಾನು ಕಾಜು ಪನ್ನೀರ್ ಅವಲಕ್ಕಿ ಬಿರಿಯಾನಿ, ಕಾಜು ಪನ್ನೀರ್ ಅವಲಕ್ಕಿ ಬಿರಿಯಾನಿ, ಆಮೇಲೆ ಕ್ಯಾರೆಟ್ ಅವಲಕ್ಕಿ ಸೂಪ್, ಕ್ಯಾರೆಟ್ ಅವಲಕ್ಕಿ ಸೂಪ್, ಓಕೆ, ಆಮೇಲೆ ಅವಲಕ್ಕಿ ಹಾಕಿ ಫಲೂಡಾ, ಅವಲಕ್ಕಿ ಫಲೂಡಾ, ಮತ್ತೆ ಆಮೇಲೆ ಕಾಜು ಅವಲಕ್ಕಿ ಪನ್ನೀರ್ ಅವಲಕ್ಕಿ ಹಾಕಿ ಲಾಲಿಪಾಪ್, ಪನ್ನೀರ್ ಅವಲಕ್ಕಿ ಹಾಕಿ ಲಾಲಿಪಾಪ್. ಓ ಮೈ ಗಾಡ್. ಸೊ ಅವಲಕ್ಕಿ ಎಲ್ಲದರಲ್ಲೂ ಇದೆ, ಬಟ್ ಈ ಹೆಸರುಗಳು ಕೇಳಿದಾಗನೇ ರಿಯಲಿ ನೆಕ್ಸ್ಟ್ ಲೆವೆಲ್ ಇದು ಅಲ್ವಾ? ಎಸ್, ನೋಡುವ ಏನು ಜಡ್ಜಸ್ ಹೇಳ್ತಾರೆ ಅಂತ ಹೇಳಿ. ಓಕೆ, ಸೊ ಶೆಫ್ ಮಿಥುನ್ ಪನ್ಲೆ ಎಂಚಾಂಡ್ ಮೇಡಮ್ನ ಕಂಪ್ಲೀಟ್ ಔಟ್ಪುಟ್ ಇನ್ ಅವಲಕ್ಕಿ. ಇನ್ನೊಂದು ಡಿಶ್ ಇದು ಗಾರ್ನಿಶ್ ಜಾಸ್ತಿ ಆಗ ಅವು ಮೇನ್ ಸ್ಟಾರ್ಟರ್ ತೋಜುಂದಿಂಚಿ ಗಾರ್ನಿಶ್ ಜಾಸ್ತಿ ಆಗ ಚೂರು ಕಮ್ಮಿ ಪಡುತ್ತೆ. ఒక టేస్ట్ వైస్ భారీ ఎడ్డండి. ఓకే, పూర ఫాలూదా ఆడు ಒಂದು ಆಡು ಸೂಪ್ ಆಡು ಪೂರ ಎಡ್ಡೆಂಡು ಫ್ಲೇವರ್ಸ್. ಎಸ್. ಸೊ ಸುಕನ್ಯಾ ಮೇಡಮ್ ಹೇಳಿ. ಸೂಪ್ ತುಂಬ ಚೆನ್ನಾಗಿದೆ, ಸೊ ವೆರಿ ನೈಸ್ ಸೂಪ್. ಆ್ಯಂಡ್ ಈವನ್ ಇದು ಪುಲಾವ್ ಅಲ್ಲ, ಬಿರಿಯಾನಿ ಓಕೆ, ಅದರದ್ದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿದೆ. ಇದಕ್ಕೆ ಸ್ವಲ್ಪ ಸಾಲ್ಟಿ ಅನ್ನಿಸ್ತು ನನಗೆ, ಸ್ವಲ್ಪ ಸಾಲ್ಟ್ ಜಾಸ್ತಿ ಆಯಿತು. ಬಟ್ ಫಾಲೂದಾ ವೆರಿ ಟೇಸ್ಟಿ. ಸೊ ಯೂಶ್ವಲಿ ಫಾಲೂದಾ ಅಂತ ಎನಿಸಿದ ತಕ್ಷಣ ಬರ್ಮಿಸಲ್ಲಿ ಹಾಕ್ತಾರೆ, ಇದು ಬರೀ ಅವಲಕ್ಕಿ ಹಾಕಿ ಮಾಡಿದ್ದೀರಿ. ಸೊ ಇನ್ಮೇಲೆ ಅವಲಕ್ಕಿ ಹಾಕಿನೇ ಮಾಡ್ಬೋದು. ಅವಲಕ್ಕಿಯಿಂದ ಅವಿಲ್ ಮಿಲ್ಕ್ ಅಂತ ಮಾತ್ರ ಮಾಡ್ತಾಯಿದ್ರು, ಇನ್ಮೇಲೆ ಅವಲಕ್ಕಿ ಫಾಲೂದಾ ಕೂಡ ಸಿಗ್ತದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ, ವೆರಿ ನೈಸ್. ಖುಷಿ ಆಯ್ತಾ ಮೇಡಮ್? ಸೊ ಏನು ಬರುತ್ತೆ ರಿಸಲ್ಟ್ ಅಂತೂ ಗೊತ್ತಿಲ್ಲ, ಬಟ್ ನಮ್ಮ ಈ ಅವಲಕ್ಕಿ ಅದ್ಭುತದ ಪ್ರಯಾಣ ಹೇಗನಿಸ್ತು? ಪ್ರಯಾಣ ತುಂಬಾನೇ ಹೇಳಲಿಕ್ಕೆ ಖುಷಿ ಆಗ್ತದೆ ಅಂದರೆ ನಾವು ಇಂಥದ್ದೆಲ್ಲ ಎಲ್ಲಿ ಈಗ ಹೋಗಿ ಗೊತ್ತಿಲ್ಲ, ಹೋಗೋದು ಭಾರಿ ಕಡಿಮೆ, ನಮ್ಮದು ಕೆಲಸವೇ ಆಗ್ತದೆ. ಈಗ ಇದೊಂದು ಸಿಕ್ಕಿ ನಮಗೊಂದು ಇದರಲ್ಲಿ ಇನ್ನೂ ಎಲ್ಲ ಮಾಡ್ಬೋದು ಅಂತ ಇಲ್ಲೆಲ್ಲ ಬಂದ ಮೇಲೆ ಗೊತ್ತಾಗಿ ತುಂಬಾ ಇನ್ನು ಎಷ್ಟೆಲ್ಲ ವೆರೈಟೀಸ್ ಎಲ್ಲ ಮಾಡ್ಬೋದು ಅಂತ ನಮ್ಗೆ ಒಂದ್ಸಲ ಧೈರ್ಯ ಬರ್ತದೆ. ಧೈರ್ಯ ಬಂತಲ್ವಾ? ಸೊ ಮತ್ತೊಮ್ಮೆ ನಮ್ಮ ಈ ಅಡುಗೆ ಕೋಣೆಗೆ ಬರ್ತೀರಾ? ಖಂಡಿತ ಖಂಡಿತ. ಓಕೆ, ಎನಿವೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಎಸ್ ಎಸ್. ಸೊ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಮೇಡಮ್ ರೆಡಿ ಅಲ್ವಾ? ನಗುಮುಖದಿಂದ ಬನ್ನಿ ಮೇಡಮ್. ಸೊ ಮೇಡಮ್ ಒಂದು ಖುಷಿ ಆಗೋದು ಆ ನಮ್ಮ ಪ್ರಾಚೀನ ಕಾಲದ ಸೊಗಡು ಏನಿದೆ ಅದು ಅವರ ಅಡುಗೆಯಲ್ಲಿ ಎದ್ದು ಕಾಣುತ್ತೆ. ವೆರಿ ನೈಸ್. ಸೂಪರ್ಬ್ ಆಗಿ ಕಾಣ್ತಾ ಇದೆ. ಜೊತೆಗೆ ನನಗೆ ಅರ್ಶಿನ ಕುಂಕುಮ ವೀಳ್ಯದೆಲೆ ಕೂಡ ಕೊಟ್ಟಾಗಿದೆ. ಮಲ್ಲಿಗೆ ಹೂ ನನಗ ಹೌದು.
ಸೊ ನನಗೆ ಮಲ್ಲಿಗೆ ಅಂದರೆ ತುಂಬ ಇಷ್ಟ ಕೂಡ. So, ಒಂದು ಚೆಂಡಿದೆ ನನಗೇನೆ ಆಯಿತು. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ನಮ್ಮ ಸಂಸ್ಕೃತಿಯನ್ನು ಇದರಲ್ಲೇ ತೋರಿಸಿದಿರಿ. ಸೊ ಊಟದ ಜೊತೆಗೆ ಬಂದವರಿಗೆ ಅರಿಶಿನ ಕುಂಕುಮ ವೀಳ್ಯದೆಲೆ ಕೊಟ್ಟು ಹಾಗೆ ಹೂವನ್ನು ಕೊಡುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಸೊ ಕಣ್ಣಿಗೆ ಮುದ ನೀಡ್ತು ಹಾಗಾದ್ರೆ. ಕಣ್ಣಿಗೆ ಮುದ ನೀಡ್ತು. ವೆರಿ ನೈಸ್. ಕಣ್ಣಿಗೆಗಿಂತ ಇಲ್ಲಿ ಮನಸ್ಸಿಗೆ ಮುದ ನೀಡ್ತು. ಮನಸ್ಸಿಗೆ ಟಚ್ ಆಯ್ತು ಅದು. ಸೀತಮ್ಮಕ್ಕರ ಕೈ ರುಚಿಯ ಜೊತೆ ನಾನು ಆಗ್ಲೇ ಹೇಳಿದೆ, ಅವರು ಸಂಸ್ಕೃತಿ ನಮ್ಮ ಆಗಿನ ಕಾಲದ ಒಂದು ಆ ಸೊಗಡು ಏನಿದೆ ಅವರು ಅಡುಗೆಯಲ್ಲಿ ತೋರಿಸ್ತಾರೆ ಅಲ್ವಾ ಮೇಡಮ್? ಹೌದು ಹೌದು. ಖುಷಿ ಆಯ್ತು ಮೇಡಮ್. ನಮ್ಮ ಎಲ್ಲಾ ಕಂಟೆಸ್ಟೆಂಟ್ಸ್ಗಿಂತ ಕಿರಿಯವರು ಇವರು. ಹೌದು, ಎಲ್ಲರಿಗಿಂತ ಕಿರಿಯವರು. ಅವರು ಇನ್ನೂ ನಮ್ಗೆ ಏಜ್ ಅಂತೂ ಹೇಳಿಲ್ಲ, 1458 ಅಂತ ಹೇಳಿದ್ದಾರೆ. 1458 ಅಂದ್ರೆ ಅಷ್ಟೇ, ಏನಿಲ್ಲ, ಬೇರೆ ಡೇಟ್ ಯಾರು ಕೇಳಲಿಕ್ಕಿಲ್ಲ. 1458 ಅಷ್ಟೇ. ಫೋನ್ ಮಾಡ್ತಾ ಇದಾರೆ ಅದು ಗೊತ್ತಿಲ್ಲ. ನಮಗೆ ರಿಟೈರ್ಡ್ ಆಗಿದೆ ಬಟ್ ನಾಟ್ ಟಯರ್ಡ್. ರಿಟೈರ್ಡ್ ಆಗಿದೆ, ನಾಟ್ ಟಯರ್ಡ್. ವೆರಿ ಗುಡ್. ಖುಷಿ ಆಯ್ತು ಮೇಡಮ್. ಮೇಡಮ್, ನೀವು ಇದು ಕಾಂಪಿಟೇಷನ್ ವಿನ್ ಆಗಿ ಆಗದೇ ಇರಲಿ, ಬಟ್ ಒಂದ್ ದಿವಸ ನಿಮ್ಮ ಮನೆಗೆ ಬಂದು ಗಮ್ಮತ್ ಊಟ ಮಾಡ್ಬೇಕು ನಾವು. ಆಲ್ವೇಸ್. ಪ್ಲೆಜರ್ ಈಸ್ ಮೈನ್. ಯೋ, ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಇದು ಪಾಯಸವಾ ಇದರಲ್ಲಿ? ಯಾವುದು ಮೇಡಮ್? ಇದು ಸ್ಟಾರ್ಟರ್ ಅಲ್ಲ, ಅದು ಸ್ಟಾರ್ಟರ್. ಸೂಪ್. ಮೇಡಮ್ ಏನೆಲ್ಲ ಮಾಡಿದ್ರಿ ಇದರಲ್ಲಿ? ಇದು ಅವಲಕ್ಕಿ ಸೂಪ್ ಮೇಡಮ್. ಒಂದು ಸೂಪ್ ಮಾಡಿದ್ರಿ, ಆಮೇಲೆ ಒಂದು ಸೂಪ್ ಮಾಡಿದೆ, ಮತ್ತೆ ಒಂದು ಅಲ್ಲ ಅದೇ ಸ್ಟಾರ್ಟರ್ ಅಪಟೈಸರ್. ಅದು ಬಿಡಿ ಮೇಡಮ್, ಸ್ಟಾರ್ಟರ್ ಅಪಟೈಸರ್ ಬಿಡಿ, ಅದು ಕಷ್ಟ ನಮ್ಗೆ. ಅದೇ ಸ್ಟಾರ್ಟರ್ ಒಂದು ಖಾರ ಖಾರ ಪರ್ಪುನ ನೀರು ಸೂಪು. ಸೂಪು ಮತ್ತೆ ಸ್ಟಾರ್ಟರ್ ಪಂಡ ವಡ ಮಂತೆ. ವಡ ಮಲ್ತಾರ. ಆಯ್ತು, ಪುದರ್ ಸೋಕು ದೀತೆ ವಾರೆ ವಾ ವಡ. ಮೇಡಮ್ ಹೆಸರು ನೋಡಿ ಹೇಗೆ, ವಾರೆ ವಾ ವಡ. ವಾರೆ ವಾ ವಡ. ನನ್ನ ಹತ್ರ ಸೊಸೆ ಹತ್ರ ಹೇಳಿದೆ, ಅದು ಸರಿಯಾಗದಿದ್ರೆ ಎಂತ ಮಾಡುದು, ಅದಕ್ಕೆ ಅವಳೇ ವಾರೆ ವಾ ವಡ. ಮೇಡಮ್, ಸೂಪಿಗೆ ಏನಾದ್ರೂ ಹೆಸರು ಇದೆಯಾ? ಸೂಪಿಗೆ ರಸರುಚಿ ಅಂತ ಇಟ್ಟಿದ್ದೀನಿ. ರಸರುಚಿ. ವಾವ್. ನಮ್ಮ ರುಚಿಯಲ್ಲಿ ಬಂದು ಮಾಡಬೇಕು ರಸರುಚಿ. ಹಾ ಮೇಡಮ್, ನಮ್ಮ ರುಚಿದ್ದು ಇಲ್ಲಿ ಮಾರ್ಕೆಟಿಂಗ್ ಪ್ರಮೋಷನ್ ಮಾಡಿದ್ರಿ. ಖಂಡಿತ ಅಲ್ವಾ? 1700 ಎಪಿಸೋಡ್ಸ್ ಮಾಡಿದಾರೆ ಅಂತ ಹೇಳಿದ್ರೆ ಅದನ್ನ ಮರಿಲಿಕ್ಕೇನೆ ಇಲ್ಲ. ಮತ್ತೆ ಇನ್ನೊಂದು ಏನ್ ಮೇಡಮ್ ಅದು? ಇದು ಅವಲಕ್ಕಿ ತಟಕ್ಕನೆ ತಕ್ಕಾಳಿ. ತಕ್ಕಾಳಿ ಅಂದ್ರೆ ಇದರಲ್ಲಿ ಮಲಯಾಳದಲ್ಲಿ ಇದು ಟೊಮೆಟೊ ಅಂತ. ಟೊಮೆಟೊದಲ್ಲಿ ದಿಢೀರಾಗಿ ಮಾಡುದು ತಟಕ್ಕನೆ ತಕ್ಕಾಳಿ. ಮೇಡಮ್ ಇನ್ನೊಮ್ಮೆ ರಿಪೀಟ್ ಮಾಡಿ. ಅವಲಕ್ಕಿ ತಟಕ್ಕನೆ ತಕ್ಕಾಳಿ. ತಟಕ್ಕನೆ ತಕ್ಕಾಳಿ. ಅವಲಕ್ಕಿ ತಟಕ್ಕನೆ ತಕ್ಕಾಳಿ. ಅಂದ್ರೆ ಇದು ಟೊಮೆಟೊದ ಅವಲಕ್ಕಿಯನ್ನು ಶೀಘ್ರವಾಗಿ ಮಾಡು, ತಟಪಟ ಟೊಮೆಟೊ ಯೂಸ್ ಮಾಡಿ ಮಾಡು ತಟಕ್ಕನೆ ತಕ್ಕಾಳಿ. ವೆರಿ ನೈಸ್. ಓಕೆ. ಶೀರಗೆ ಎಂತ ಹೆಸರಿಟ್ಟಿದ್ದೀರಿ? ಏನು ಶೀರಕ್ಕೆ ಎಂತ ಹೆಸರಿಟ್ಟಿದ್ದೀರಿ? ಅದು ಕ್ಷೀರ ಅಲ್ಲ, ಅದಂದ್ರೆ ಇದು ಅಲ್ಲಿ ಸ್ವೀಟ್ ಅಲ್ಲ, ಸ್ವೀಟ್ ಅದು ನಮ್ಮ ಸತ್ಯನಾರಾಯಣ ಪೂಜೆಗೆ ಸಪಾತ ಪಕ್ಷ ಅಂತ. ಸಪಾತ ಪಕ್ಷ. ಅದನ್ನು ನಾನು ಅದಂದ್ರೆ ಹಾಗೆಯೇ ನಾವು ಎಕ್ಸಾಕ್ಟ್ ಮಾಡೋ ಹಾಗಿಲ್ಲ, ಅದು ಅಂದರೆ ನಿತ್ಯಕ್ಕೆ ಅದು ಮಾಡುವಾಗಿಲ್ಲ. ನಾವು ಏನಾದರೂ ಒಂದು ಐಟಮ್ ಹೆಚ್ಚು ಅಥವಾ ಕಮ್ಮಿ ಮಾಡಿ, ನಾನು ಇಲ್ಲಿ ಅವಲಕ್ಕಿ ಹಾಕಿ. ಓಕೆ. ರವೆಯ ಬದಲು ಅವಲಕ್ಕಿ ಹಾಕಿ ಮಾಡಿ. ರವೆ ಅಲ್ಲ, ನಾವು ಗೋಧಿಯನ್ನು ಹುರಿ. ಗೋಧಿಯಲ್ಲಿ ಅದು ತುಂಬ ಟೇಸ್ಟಿ. ಇದು ಹೇಗೆ ಬಂದಿದೆ ಗೊತ್ತಿಲ್ಲ, ಇದು ಕೂಡ ತುಂಬ ಟೇಸ್ಟಿಯಾಗಿ ಬಂದಿದೆ. ಅವಲಕ್ಕಿಯಲ್ಲಿ ಮಾಡಿದ್ದೀರಾ ಅಂತ ಖಂಡಿತ ಗೊತ್ತಾಗ್ತಾ ಇಲ್ಲ, ತುಂಬ ಟೇಸ್ಟಿ ಬಂದಿದೆ. ಸೊ ಇವರು ಭಟ್ರು ಇವ್ರು ಕರೆಕ್ಟೇ ಅವ್ರು ಹೇಳ್ತಾರೆ. ಈಗ ನೋಡಿ, ನಿಮ್ಮ ಹೆಸರಂತೂ ಮೇಡಮ್ ಖುಷಿ ಆಯ್ತು. ಹೆಸರು ಇಟ್ಟಿದ್ದೀರಲ್ಲ, ಈ ಹೆಸರಲ್ಲಿ ಇಡ್ಲಿಕ್ಕೆ ಯಾರು ಹೆಲ್ಪ್ ಮಾಡಿದ್ರು? ನಿಮ್ಮ ಸೊಸೆ ಹೆಲ್ಪ್ ಮಾಡಿದ? ಸೊಸೆ ಹೆಲ್ಪ್ ಮಾಡಿದ್ರು. ಓಕೆ ಮೇಡಮ್, ನೀವು ಹೆಸರೆಲ್ಲ ಇಟ್ಟಾಗ ಅವ್ರು ಟೇಸ್ಟ್ ನೋಡ್ತಾ ಇರಲಿ. ನಂದೊಂದು ಸ್ವಾರ್ಥ ಇದೆ. ನಂದು ಮತ್ತು ಶೆಫ್ ಮಿಥುನ್ ಅವರ ಒಂದು ಕೆಫೆ ಬರ್ತಾ ಇದೆ. ಇದಕ್ಕೊಂದು ಹೆಸರು ಹೇಳಿ ಮೇಡಮ್. ಅವಲಕ್ಕಿಯಲ್ಲಿ ಬರ್ತಾ ಇರುವಂತ ಒಂದು ಅವಲಕ್ಕಿಯಲ್ಲಿ ಬರುವಂತ ಒಂದು ಹೆಸರ ಒಂದು ಹೋಟೆಲ್ ಇಡ್ತಾ ಇದ್ದೇವೆ ನಾವು. ಹೋಟೆಲಿಗೆ ನಾವು ನಮ್ಮ ಭಾಷೆಯಲ್ಲಿ ಕೆಫೆ ಹೇಳೋದು. ಈಗ ಒಂದು ಕೆಫೆ ಅಂತ ಒಂದು ಸಣ್ಣ ಹೋಟೆಲ್, ಅದು ನಮ್ದು ಸಂಚಿಕೆ 1ರಿಂದ ಡಿಸ್ಕಷನ್ ಆಗ್ತಾ ಇದೆ ಶೆಫ್ ಮಿಥುನ್ ಅವ್ರ ಹತ್ರ. ಅವಲಕ್ಕಿಯಲ್ಲಿ ಒಂದು ಕೆಫೆ ಆಗಬೇಕು, ಹೋಟೆಲ್ ಆಗಬೇಕು. ಅದಕ್ಕೆ ಹೆಸರು ಸಿಕ್ಕೇ ಇಲ್ಲ ಮೇಡಮ್. ಈಗ ನಿಮ್ಮ ಈ ಹೆಸರೆಲ್ಲ ಕೇಳೋ ನಂಗೆ ಖುಷಿ ಆಗ್ತದೆ. ಒಂದು ಹೆಸರು ಯಾವ್ದಾದ್ರು? ಅದಕ್ಕೆ ತಟಕ್ಕನೆ ಬರ್ತಿಲ್ಲ. ಅಲ್ಲಲ್ಲ, ಅದೇ 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 ತಟಕ್ಕನೆ ಬರ್ತಿಲ್ಲ. ಈಗ ತಟಕ್ಕನೆ ಬನ್ನಿ ತಿನ್ನಿ. ತಟಕ್ಕನೆ ಬನ್ನಿ ಅಂತ ಹೇಳ್ಬೋದಲ್ಲ. ತಟಕ್ಕನೆ ಬನ್ನಿ ತಿನ್ನಿ ಅವಲಕ್ಕಿ. ಬನ್ನಿ ತಿನ್ನಿ ಅವಲಕ್ಕಿ. ಅದೆಲ್ಲ ಮಿಕ್ಸ್ ಮಾಡಿ ಮತ್ತೊಂದು ಯಾವ್ದಾದ್ರು ಹೆಸರು ಕೊಡಿ. ಇಲ್ಲದಿದ್ರೆ ಹೌಲಕ್ಕಿ ಅಂತ ಹೇಳಿ.
ಹಾ, ಹೌ ಲಕ್ಕಿ. HOW LUCKY. ವಾವ್, ಫೈನಲಿ ಕಂಗ್ರ್ಯಾಚುಲೇಷನ್ ಶೆಫ್ ಮಿಥುನ್. ನಮ್ಗೆ ನಮ್ಮ ಕೆಫೆಗೆ ಹೊಸ ಹೆಸರು ಸಿಕ್ಕಿದೆ. ಅವಲಕ್ಕಿಯ ವಿಭಿನ್ನವಾದ ಖಾದ್ಯ ಸಿಗುವಂತಹ ಹೋಟೆಲ್ ಹೌ ಲಕ್ಕಿ. ವೆರಿ ಗುಡ್ ಮೇಡಮ್, ಖುಷಿ ಆಯ್ತು. ವೆರಿ ನೈಸ್. ತುಲೆ ನಂಗೆ ರೆಸಿಪಿ ತಿಕ್ಕಂಡು ಉದರ್ ತಿಕ್ಕಂಡು ಬೊಕ ಇನ್ನೆ ಬೋಡು 10 ಜನಗಳಿಗೋಸ್ಕರ ಬ್ರ್ಯಾಂಡ್ ಅಂಬಾಸಿಡರ್ಸ್ ಉಲ್ಲೇರು ಬೊಕ ಪೂರಾ ಪೂರ ವೆರಿ ನೈಸ್ ನೇಮ್ ಅದೇ ಆಕ್ಚುಲಿ ಗುಡ್. ಹೌ ಲಕ್ಕಿ ತಿನ್ನಿ ಪ್ರಮೋಷನ್ ಗೊಂಜಿ ಎಂಕ್ಲೆನ್ ಖಂಡಿತ ಅಲ್ಲ ಎಂಕ್ಲೆನ್ ಬಿಡ್ದು ಮಾಡುದು ಬಟ್ರೆ ಫೈನಲಿ ಪುದರಂಜಿ ತಿಕ್ಕಂಡು. ಎಸ್ ಪನ್ಲೆ ಎಂಚ ಮೇಡಮ್ ನ ಡಿಶ್ ತುಂಬ ಚೆನ್ನಾಗಿ ಆಗಿದೆ. ಒಂದಕ್ಕಿಂತ ಒಂದು ಅದ್ಭುತ. ಅವರ ಈ ಪ್ರೆಸೆಂಟೇಷನ್ ಸ್ಟೈಲ್ ಮತ್ತು ಒಂದು ಸಾಂಪ್ರದಾಯಿಕತೆಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಟಚ್ ಕೊಟ್ಟಿದ್ದಾರೆ. ಹಾಗೆ ಅವರ ಆಗದಿಂದ ಅವರ ಸೀನಿಯಾರಿಟಿ, ಅವರು ತುಂಬ ಸೀನಿಯರ್ ಇಲ್ಲಿ ಇರುವವರಲ್ಲಿ. ಅವರ ಈ ಪ್ರಾಯದಲ್ಲಿ ಅವರ ಒಂದು ಆಕ್ಟಿವ್ನೆಸ್ ನೋಡಿ ನಮಗೆ ತುಂಬ ಖುಷಿ ಆಗ್ತದೆ. ಹಾಗೆ ಇದರಲ್ಲಿರುವಂಥ ಐಟಮ್ಗಳು ಎಲ್ಲವನ್ನು ಕೂಡ ಒಂದರಿಂದ ಒಂದು ಚೆನ್ನಾಗಿ ಮಾಡಿದ್ದಾರೆ. ಸೂಪ್ ಅಂತ ಹೇಳುವ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಅಂತೆಲ್ಲ ಹಾಕಿ ನಮ್ಮ ಊರಿನಲ್ಲಿ ಸಿಗುವಂಥ ಐಟಮ್ಗಳೇ ಇರ್ಬೋದಷ್ಟೇ ಅದರಲ್ಲಿ. ಅದರಿಂದ ಬೇರೆ ಪೇಟೆಗೆ ಹೋಗಿ ಅವರು ತಗೊಂಡಿರ್ಲಿಕ್ಕಿಲ್ಲ ಅಂತೇಳಿ ನನಗೆ ಭಾವಿಸ್ತದೆ. ಅವರ ಹೆಸರು ಕೂಡ ಈ ಮಾಡಿರುವಂಥ ತಟಕ್ಕನೆ ತಕ್ಕಾಳಿ ಅಂತ ಹೇಳುವಂಥ ಹೆಸರು ಕೂಡ ತುಂಬ ಇಂಪ್ರೆಸ್ ಆಗಿ ಉಂಟು. ಹಾಗೆ ಈ ಸ್ವೀಟು ಕೂಡ ಅದೇ ರೀತಿಯಲ್ಲಿ ವಡೆ ಕೂಡ ಎಲ್ಲವೂ ಒಂದರಿಂದ ಒಂದು ರುಚಿಯಾಗಿ ಉಂಟು. ತುಂಬ ಚೆನ್ನಾಗಿದೆ. ಪ್ರೆಸೆಂಟೇಷನ್ ಕೂಡ ತುಂಬ ಇಷ್ಟ ಆಯಿತು. ವೆರಿ ನೈಸ್. ಶೆಫ್ ಮಿಥುನ್ ಈರ್ಪ ನೋಡಿದ್ದ ಪೂರ ಆರ್ ಪಂಡಿಲೆಗಾನೆ ಪೂರ ಪಂಡ ಟೇಸ್ಟ್ ವೈಸ್ ಭಾರಿ ಎಡ್ಡೆ ಉಂಡು. ಸ್ವೀಟ್ ಡೆಸರ್ಟ್ ಉಂಡು. ಐಗ ಅವಲಕ್ಕಿ ಪಾಡ್ದಿರಂಗೆ ಗೊತ್ತಾಪುಜಿ. ವಡೆ ಉಂಡು ಐಕ್ ಲಂಚನೆ ಸೇಮ್. ಪೂರ ಟೇಸ್ಟ್ ವೈಸ್ ಭಾರಿ ಎಡ್ಡೆ ಉಂಡು ಪಂಡ್ರೆನಿಂದ. ಹೇಗನಿಸ್ತು ಸೀತಮ್ಮಕ್ಕ ತಮಗೆ? ನನಗೆ ಖುಷಿ ಆಯ್ತು ಮೇಡಮ್. ಸೊ ಇವತ್ತಿಗೆ ಫಿನಾಲೆ ಮುಗಿದ್ರೆ ನಮ್ಮ ಅವಲಕ್ಕಿ ಅದ್ಭುತದ ಈ ಪ್ರಯಾಣ ಮುಗಿಯುತ್ತೆ. ಹೇಗನಿಸ್ತು ತಮಗೆ ಜರ್ನಿ ಆಡಿಷನ್ ಇಂದ ಫಸ್ಟ್ ರೌಂಡ್ ಇಂದ ಇಲ್ಲಿ ತನಕ? ನನಗಂತೂ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಯಿತು. ಅಂದರೆ ಸ್ಟಾರ್ಟಿಂಗ್ ಅದೇ ನಾನು ಹೇಳಿದೆಲ್ಲ, ಒಂದು ದಿವಸ ಒಂದು ಮೆಸೇಜ್ ಬಂತು. ಅದಕ್ಕೆ ನಾನು ಬೇಯಿಸಿದ್ದೆ. ಆ ಮೆಸೇಜನ್ನು ನೋಡಿ ಎಂತ ಮಾಡೋದು, ಅಡುಗೆಯಲ್ಲಿ ಅಷ್ಟೇನೆ ಎಕ್ಸ್ಪರ್ಟ್ ಅಂದರೆ ಈಗಿನದ್ದು ಲೇಟೆಸ್ಟ್ ನನಗೆ ಬರೋದಿಲ್ಲ. ಆದರೂ ಸಹ ಒಂದು ಕಲ್ಲೊಂದು ಬಿಸಾಡಿ ಬಿಡ್ತೇನೆ ಅಂತ ಗ್ರಹಿಸಿದೆ. ಹಾಗೆ ಮತ್ತು ನನ್ನ ಫ್ರೆಂಡ್ಸ್ನವರಿಗೆಲ್ಲ ಹೇಳಿದೆ. ಅಂದರೆ ನಮ್ಮದೆಲ್ಲ ಕೆಲವು ಗ್ರೂಪಲ್ಲಿದ್ದೆ. ಹಾಗೆ ಒಂದು 5-6 ಮಂದಿ ಬಂದರು ನನ್ನೊಟ್ಟಿಗೆ. ಹಾಗೆ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡಿದರು. ಮತ್ತು ದೇವರ ದಯದಿಂದ ನಾನು ಇದಕ್ಕೆ ಅಂತಾರೆ ಫೈನಲ್ಲಿಗೆ ಸೆಲೆಕ್ಟ್ ಆದೆ. ಹಾಗೆ ಖುಷಿಯಾಯಿತು. ಅದೇ ನಾನು ಫಸ್ಟ್ ಆಫ್ ಆಲ್ ನನ್ನ ಮಗಳು ಮತ್ತು ಸೊಸೆ ಮಗ ಎಲ್ಲರಿಗೆ ನಮ್ಮ ಯಜಮಾನರು, ಪಾಪ ಸೊಸೆ ಆ್ಯಕ್ಚುಲಿ ಬೇಗ ಮಲಗೋಳು, ನನಗೋಸ್ಕರ ನಿನ್ನೆ ತುಂಬ ಪ್ರಯತ್ನ ಮಾಡಿ ಮತ್ತು ಅದು ಸೂಪ್ ಮಾಡಲಿಕ್ಕೆ ನನ್ನ ಮಗಳು ಹೇಳಿಕೊಟ್ಟದ್ದು, ಅಮ್ಮ ಹೀಗೆ ಮಾಡಮ್ಮ. ಅದಕ್ಕೆ ಪುನಃ ರೀಕಾಲ್ ಮಾಡ್ತಾ ಇದ್ದೆ ಇಲ್ಲಿ. ವೆರಿ ನೈಸ್. ತುಂಬ ಖುಷಿ ಆಯಿತು ಮೇಡಮ್. ಸೊ ಒಂದಂತೂ ನಿಜ, ನಮ್ಮ ವೀಕ್ಷಕರಿಗೆ ಹೇಳಬೇಕು, ಈ ಅವಲಕ್ಕಿ ಅದ್ಭುತ ಹಲವಾರು ಅದ್ಭುತ ವಿಷಯಗಳನ್ನು ಹೇಳಿಕೊಟ್ಟಿದೆ, ಅದ್ಭುತ ಖಾದ್ಯಗಳನ್ನು ಪರಿಚಯಿಸಿದೆ, ಅದ್ಭುತ ಮಹಿಳಾ ಮನೆಗಳನ್ನು ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದೆ, ತಮ್ಮಂತಹ ಎಕ್ಸ್ಪೀರಿಯನ್ಸ್ ಅನುಭವ ಇರುವಂಥದ್ದು. ಹಾಗಿರುವಾಗ ತುಂಬ ಖುಷಿ ಆಯಿತು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಾನು ಖಂಡಿತವಾಗಿ ಆದಷ್ಟು ಬೇಗ ತಮ್ಮ ಮನೆಗೆ ಬರ್ತೇನೆ ನಾವು. ಥ್ಯಾಂಕ್ ಯು. ಎಸ್. ಇನ್ನೊಂದು ದಿಕ್ಸನ್ ನೋಡಿ, ಇಲ್ಲಿ ಇದು ಒಳ್ಳೆ ಆಮಂತ್ರಣ ಪತ್ರಿಕೆ ರೀತಿಯಲ್ಲಿ ಇದನ್ನ ತಯಾರಿಸಿದ್ದಾರೆ. ಎಲ್ಲ ಮೆನು ಇದರಲ್ಲಿದೆ. ವೆರಿ ಕ್ರಿಯೇಟಿವ್. ವೆರಿ ನೈಸ್. ವೆರಿ ಕ್ರಿಯೇಟಿವ್. ಅವಲಕ್ಕಿ ಅದ್ಭುತ, ಅದರಲ್ಲಿ ಏನೋ ಬರೆದಿದ್ದಾರೆ ಮೇಡಮ್. ಹೌದು. ಇವತ್ತಿನ ಶುದ್ಧ ಮತ್ತು ಆರೋಗ್ಯಕರ ಆಹಾರ ಯಾವಾಗಲೂ ಆಹ್ಲಾದಕರ. ಆಹಾ, ವಾವ್, ಸೂಪರ್. ಸೊ ಏಜ್ ಈಸ್ ಜಸ್ಟ್ ಅ ನಂಬರ್. ಇವರನ್ನು ನೋಡಿ ಯಾರು ಬೇಕಾದರೂ ಕೂಡ ಯಾವುದೇ ಏಜಲ್ಲೂ ಏನೂ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀರಾ ಮೇಡಮ್. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ವೆರಿ ನೈಸ್. ಸೀತಮ್ಮಕ್ಕ ಬಹಳ ಚೆನ್ನಾಗಿದೆ. ತುಂಬ ಖುಷಿ ಆಯಿತು ಮೇಡಮ್. ಜಡ್ಜಸ್ ಹೇಳ್ದಾಗೇ ಆ ಒಂದು ಸಂಸ್ಕೃತಿಯ ಆ ಒಂದು ಟಚ್ ಏನಿದೆ ತುಂಬ ಚೆನ್ನಾಗಿ ಬರ್ತಾ ಇದೆ. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ್ಯಂಡ್ ನೆಕ್ಸ್ಟ್ ಮುಂದಿನ ಕಂಟೆಸ್ಟೆಂಟ್ ರೆಡಿ ಇದ್ದಾರೆ ಮೇಡಮ್. ರೆಡಿ ಅಲ್ವಾ? ಪ್ಲೀಸ್. ಸುದರ್ಶನ್ ಭಟ್ ಸರ್, ಹೇಳಿ. ನೀವು ನಂಬ್ತೀರಾ ಇಲ್ವಾ ಗೊತ್ತಿಲ್ಲ, ನಾನು ಇವತ್ತು ಬೆಳಿಗ್ಗೆ ಅಮ್ಮನ ಹತ್ರ ಡಿಸ್ಕಷನ್ ಮಾಡಿದ್ದು, ಯಾಕೆ ಅವಲಕ್ಕಿಯಲ್ಲಿ ಸೇಮಿಗೆ ಮಾಡಬಾರ್ದು ಅಂತ ಹೇಳೋದು. ಇಷ್ಟರವರೆಗೆ ಸೇಮಿಗೆ ಬಂದಿರಲಿಲ್ಲ, ಇವತ್ತು ಬಂತು. ಅಕ್ಕಿಯಲ್ಲಿ ಹೇಗೆ ಆಗ್ತದೆ ಸೇಮಿಗೆ, ಅದೇ ರೀತಿಯಲ್ಲಿ ಅವಲಕ್ಕಿಯಲ್ಲಿ ಕೂಡ ಆಗಿದೆ. ಭಾರಿ ಒಳ್ಳೆದಾಗಿದೆ ಸೇಮಿಗೆ. ನಿಮ್ಮ ಪ್ರಯತ್ನಕ್ಕೆ ಕೂಡ ಒಂದು ಕ್ಲಾಪ್ಸ್. ಹಾಗೆ ನನ್ನದೇ ರೆಸಿಪಿ ಖಂಡಿತ ಸೂಪರ್ ಆಗಿದೆ.
ಮೇಡಮ್ ರೆಡಿ ಅಲ್ವಾ? ಎಸ್ ಮೇಡಮ್, ಪ್ಲೀಸ್ ಪ್ರೆಸೆಂಟ್ ಮಾಡಿ ಕೊಡಿ. ಅದು ನಾನು ಕೊಂಡೋಗ್ತೇನೆ. ಯಾವಾಗಲೂ ನನ್ನ ಮೆನು ಲಿಸ್ಟ್ ನನ್ನದಲ್ವಾ? ಸೊ ಜಡ್ಜಸ್ನವರು ಅಲ್ಲಿ ಇಡುವಾಗ ಖುಷಿಗಿಂತ ಜಾಸ್ತಿ ಟೆನ್ಷನ್ ಅವರಿಗೆ ಆಗ್ತದೆ. ಯಾಕೆ ಗೊತ್ತುಂಟಾ? ಒಂದು ಕಡೆಯಿಂದ ಹಿಡಿದು ಇಡೀ ದಿವಸಕ್ಕೆ ಏನೆಲ್ಲ ಬೇಕಲ್ಲಿ ಉಂಟು. ಒಂದು ದಿವಸದ್ದು ಅಡುಗೆದ್ದು ಟೆನ್ಷನೇ ಇಲ್ಲ. ಹೇಳ್ತೀರಾ ಮೇಡಮ್? ಖಂಡಿತ, ಎಲ್ಲವೂ ಕೂಡ ಫುಲ್, ನಮ್ಮ ಟೇಬಲ್ ಫುಲ್ ಆಗಿದೆ. ಸೊ ಮೇಡಮ್, ಕ್ರಮ ಸಂಖ್ಯೆ 1ರಿಂದ ಕ್ರಮ ಸಂಖ್ಯೆ 7ರ ತನಕ ಹೆಸರು ಹೇಳ್ತಾ ಹೋಗಿ. ಫಸ್ಟ್ ಇದೆಯೇನು ಮೇಡಮ್? ಅದು ಫಸ್ಟ್ ಅವಲಕ್ಕಿ ಪಡ್ಡು. ಅವಲಕ್ಕಿ ಪಡ್ಡು. ನೆಕ್ಸ್ಟ್ ಅವಲಕ್ಕಿ ನುಗ್ಗೆ ಸೊಪ್ಪಿನ ವಡೆ. ಅವಲಕ್ಕಿ ನುಗ್ಗೆ ಸೊಪ್ಪಿನ ವಡೆ. ಮತ್ತೆ ಖಾರ ಪೊಂಗಲ್, ಅವಲಕ್ಕಿ ಖಾರ ಪೊಂಗಲ್. ಖಾರ ಪೊಂಗಲ್. ಮತ್ತೆ ಅವಲಕ್ಕಿ ಮೊಸರನ್ನ. ಅವಲಕ್ಕಿ ಮೊಸರನ್ನ. ಅವಲಕ್ಕಿ ಹೆಲ್ದಿ ಜ್ಯೂಸ್. ಅವಲಕ್ಕಿ ಹೆಲ್ದಿ ಜ್ಯೂಸು. ತಟ್ಟೆಯಲ್ಲಿ ಅದೊಂದು ಪೇಡದ ಥರ. ಅದು ಬರ್ಫಿ, ಅವಲಕ್ಕಿ ಬರ್ಫಿ. ದೋಣಿಯಲ್ಲಿ ವಡೆ. ಇವತ್ತು ದೋಣಿಯಲ್ಲಿ ವಡೆ ಇದೆ. ನನ್ನ ಉಂಡೆ ಆತೆ ಇನಿಕಾತೆ ಅದು 40 minutes ಇಡು ಈತ್ ಮಂತ್ ನೋಂಡ ರಿಯಲಿ ಗ್ರೇಟ್. ಬಟ್ ಆ 40 minutes ಇಡು ಮೇಡಮ್ ಒಂಜಿ ಅಂಚಿ ಇಂಚಿ ಬಲ್ತೊಂದಿತ್ತೇರು ಇನಿಕ್ ಒಂಜಿ ಆಜೆಡ್ದು 7 kg ಕಮ್ಮಿ ಆಯ್ರು 40 ನಿಮಿಷ ಮತ್ತೆ ಮೇಡಮ್. ಆ್ಯಂಡ್ ಡೆಫಿನೆಟ್ಲಿ ಈಗಿನ ಒಂದು ಪ್ರಪಂಚ ಹೇಗಿದೆ ಅಂತ ಹೇಳಿದ್ರೆ, ಮಾಡರ್ನ್ ಲೈಫಲ್ಲಿ ಈ ಥರ ಓಲ್ಡ್ ಸ್ಟೈಲ್ ಟಚ್ ಕೊಡುವಂಥದ್ದು ಜಾಸ್ತಿ ಅಟ್ರಾಕ್ಟ್ ಮಾಡುತ್ತೆ. ಜನರು ಅದನ್ನು ಹುಡುಕ್ತಾ ಹೋಗ್ತಾ ಇದ್ದಾರೆ. ಆ್ಯಂಡ್ ಫಾರಿನಿಂದ ಬಂದವರಾಗಿರ್ಬೋದು ಅಥವಾ ದೂರದಿಂದ ನಮಗೆ ಈ ಥರದ್ದು ಫುಡ್ ಬೇಡ, ಈ ಥರದ್ದು ಬೇಕು ಅಂತ ಹೇಳಿದಾಗ ನೀವು ಕೊಟ್ಟಂತಹ ಪ್ರೆಸೆಂಟೇಷನ್ ಲುಕ್ ಇದೆಯಲ್ವಾ ಮೇಡಮ್, ಡೆಫಿನೆಟ್ಲಿ ಎಲ್ಲರ ಮನ ಮುಟ್ಟುತ್ತೆ. ಅದು ತಿನ್ನುವ ಅಂತ ಹೇಳೋ ಒಂದು ಆಸೆ ಕೊಡುತ್ತೆ. ಆ ಥರ ಕಾಣ್ತಾ ಇದೆ ಅಲ್ಲಿ. ನಮ್ಮ ಕೆಫೆಗೆ ಒಂದು ಪ್ರೆಸೆಂಟೇಷನ್ ಬಾರಿ ಉಂಟು. ಇದೇನು ಇಂಕ್ಲೂಡ್ ಆತ ಪಂಡ ಇದು ಫಿಕ್ಸ್ ಇಂಚ ಮೆನು ಲೆಕ್ಕ ಎದುರು ದೀಪುನ್ ಇಂದೇನು ಓ ಬೋರ್ಡ್ ಅಂದು ಚಾಯ್ಸ್ ಮಾಲ್ಪಲೆ ಬಂದು. ಏನ್ ಮೇಡಮ್? ಇನ್ನೆರಡು ಚಟ್ನಿ ಮಾಡ್ಲಿಕ್ಕಿತ್ತು. ಓ, ಒಂದೊಂದು ಸಲಾದ್ 3. ಅದೊಂದು ಆಗಿದ್ರೆ ಉಂಟಲ್ವಾ 40 minutes ಅಲ್ಲಿ ಹಿಸ್ಟ್ರಿ ಇದು. ಯಾಕಂದ್ರೆ 40 ನಿಮಿಷದಲ್ಲಿ ಇಷ್ಟು ಮಾಡಿದೀರಾ ನೀವು. 7 ರೆಸಿಪಿ ಮತ್ತೆ 3 ಚಟ್ನಿ ಮಾಡುವಂತ ಇದೆ ಸರ್. ಓಕೆ. ಸೊ ಮೇಡಮ್, ನೀವು ಇಷ್ಟೆಲ್ಲ ರೆಸಿಪಿ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ ಅವಲಕ್ಕಿಯಲ್ಲಿ ಮಾಡಿದ್ರಿ. ಸೊ ನನಗನ್ನಿಸುತ್ತೆ 7 ಇಸ್ ದ ಮ್ಯಾಕ್ಸಿಮಮ್ ನಂಬರ್. ಬಟ್ ನಂಬರನ್ನು ಬಿಟ್ಟು ಈ ಎಲ್ಲದಕ್ಕೂ ಅವಲಕ್ಕಿ ಹೇಗೆ ನಿಮಗೆ ಸಾಥ್ ಕೊಡ್ತು? ಬೇಗ ಮಾಡ್ಲಿಕ್ಕೆ ಈಸಿ ಆಯ್ತು ಅಥವಾ ಹೇಗೆ? ನಾನು ಅಂದ್ರೆ ಈಗ ರೈಸಿನ ಬದಲು ಇದನ್ನ ಹಾಕಿದ್ರೆ ಹೇಗಾಗ್ತದೆ ಅಂತೇಳಿ ನಾನೇ ಟ್ರೈ ಮಾಡಿದೆ ಸರ್. ಟೈಮಿಂಗ್ಸ್ ನೋಡ್ಕೊಂಡೆ. 40 minutes ಆಗ್ಬೇಕಲ್ವ ಎಲ್ಲ ರೆಸಿಪಿ ಸಹ. ಒಂದೊಂದು ರೆಸಿಪಿ 5-5 ನಿಮಿಷದಲ್ಲಿ ಆಗ್ಬೋದಾ ಅಂತೇಳಿ ಟ್ರೈ ಮಾಡಿದ್ದೆ. ಕೆಲವೊಂದು ಗಟ್ಟಿ ಅವಲಕ್ಕಿ ತಗೊಂಡೆ, ಕೆಲವೊಂದು ಸಪುರ ಅವಲಕ್ಕಿ ತಗೊಂಡೆ. ಆ್ಯಂಡ್ ನಿಮ್ಗೊಂದು ಖುಷಿಯ ವಿಚಾರ ಎಲ್ರಿಗೂ ಗೊತ್ತಿರಬಹುದು, ತಮ್ಮ ರೆಸಿಪಿ ಆಯ್ದ ರೆಸಿಪೀಸ್ಗಳು, ಆಯ್ದಂತಹ ಖಾದ್ಯಗಳು ಚೆನ್ನಾಗಿದ್ರೆ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ರವರ ಪ್ಲಾಸ್ಟಿಕಲ್ಲಿ ಚೆನ್ನಾಗಿ ಪ್ರಿಂಟ್ ಆಗಿ ಬರುತ್ತೆ. ಅದು ಅಚ್ಚಳಿಯದೆ ಉಳಿಯುತ್ತೆ. ಸೊ ನೋಡುವ ಏನಾಗುತ್ತೆ ಅಂತ ಹೇಳಿ ಅಲ್ವಾ? ಓಕೆ. ನೀವು ಬರೆದಂತಹ ಲಿಸ್ಟ್ ಕೂಡ ನೋಡಿದೆ. ಅದರಲ್ಲಿ ಬೇರೆ ಬೇರೆ ವಿಷಯಗಳನ್ನು ಬರೆದಿದ್ದಾರೆ. ಅಂದರೆ ಮಹಾರಾಷ್ಟ್ರದಲ್ಲಿ ಕರ್ಡ್ ಪೋಹ, ಇಂಡೋರ್ನಲ್ಲಿ ಇಂಡೋರಿ ಪೋಹ, ಕರ್ನಾಟಕದಲ್ಲಿ ಗೊಜ್ಜು ಅವಲಕ್ಕಿ, ಅದಾದ ನಂತರ ಪುಣೆಯಲ್ಲಿ ಇನ್ನೊಂದು ಥರದ ಅವಲಕ್ಕಿ ಎಲ್ಲ ಬರೆದಿಟ್ಟಿದ್ದೀರಾ ಮೇಡಮ್. ಸೊ ಅವಲಕ್ಕಿಯಲ್ಲಿ ಈ ಥರ ಇದೆ ಅಂತ ಹೇಳಿ ನಮ್ಗೆ ಸ್ವಲ್ಪ ನಾಲೆಜ್ ಕೂಡ ಕೊಟ್ರಿ ಬಹಳಷ್ಟು. ಆ್ಯಂಡ್ ಇಂಡೋರಿ ಪೋಹ ಅಂತ ಹೇಳಿದರೆ ಫೇಮಸ್ ಅಲ್ವಾ? ಎಸ್. ಸೊ ಮೇಡಮ್, ನಿಮ್ಮಿಂದಲೇ ಶುರು ಮಾಡುವ. ಹೇಗನಿಸ್ತು ಮೇಡಮ್ ಅವರ ಎಕ್ಸಿಕ್ಯೂಷನ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಪಡ್ಡು ಇವರೇ ಫಸ್ಟ್ ಮಾಡಿದ್ದು, ತುಂಬ ಚೆನ್ನಾಗಾಗಿದೆ. ಸೊ ಮೊನ್ನೆ ಯಾರೋ ಮಾಡಿದ್ರು, ಅದು ಸ್ವಲ್ಪ ಬೇರೆ ರೀತಿಯಾಗಿ ಬಂದಿತ್ತು, ಅದು ವಡಾ ಟೈಪ್ ಇತ್ತು. ಬಟ್ ಇದು ಎಕ್ಸಾಕ್ಟ್ ಪಡ್ಡು, ತುಂಬ ಚೆನ್ನಾಗಿ ಬಂದಿದೆ. ಖಾರ ಪೊಂಗಲ್ ಸೇಮ್ ಟೇಸ್ಟ್, ಬಟ್ ಆ ಕನ್ಸಿಸ್ಟೆನ್ಸಿ ಮ್ಯಾಮ್ ಅದು ಮಾಡುವಾಗ ನೀರಾಗಿತ್ತು. ಅಂದರೆ ಈಗ ತಣ್ಣಗಾದ ನಂತರ ಗಟ್ಟಿ ಆಯ್ತು ಮ್ಯಾಮ್. ಅದು ಬಿಸಿ ಬಿಸಿ ಇರುವಾಗಲೇ ಚಟ್ನಿ ಜೊತೆಗೆ ಒಳ್ಳೆಯದಾಗ್ತದೆ ತಿನ್ನುವಾಗ. ಸೊ ಬಟ್ ಆ ಟೇಸ್ಟ್ ಇದೆ ಅಲ್ವಾ, ಅಕ್ಕಿಯಿಂದ ಮಾಡಿದಾಗೆ ಅನ್ಸುತ್ತೆ. ಎಕ್ಸಾಕ್ಟ್ ಖಾರ ಪೊಂಗಲ್ ಸ್ವಲ್ಪ ಅಂದ್ರೆ ಮೆತ್ತಗಿರ್ಬೇಕು, ಸ್ಮೂತ್ ಇರ್ಬೇಕು. ಹೌದು, ಈಗ ತೆಗಿವಾಗ ಸ್ವಲ್ಪ, ಈಗ ತಣ್ಣಗಾದ ನಂತರ ಅದು ಸ್ವಲ್ಪ ಉಪ್ಪು. ಅದು ಅಂದ್ರೆ ಗಟ್ಟಿ ಅವಲಕ್ಕಿ ಯೂಸ್ ಮಾಡಿದಲ್ಲ ಮ್ಯಾಮ್, ಅದು ರವೆ ತರ ಅಲ್ವಾ, ಬೇಗ ಡ್ರೈ ಹೀರ್ಕೊಳ್ತದಲ್ಲ. ಮಾಡುವಾಗ ಅಂದ್ರೆ ಸ್ಮೂತ್ ಇತ್ತು ಮಾಡುವಾಗ. ಇದು ಬರ್ಫಿಯ ಕನ್ಸಿಸ್ಟೆನ್ಸಿ ಇಲ್ಲ, ಬಟ್ ಹಲ್ವಾ ಟೈಪ್ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಅದು
ಟೆನ್ಷನಲ್ಲಿ ಮಿಲ್ಕ್ ಪೌಡ್ರ್ ಬಿಟ್ಟೋಯ್ತು ಮ್ಯಾಮ್. ಅದೊಂದು ಇದಂತೂ ತುಂಬ ಟೇಸ್ಟಿ ಆಗಿದೆ. ನೀವು ಬರ್ಫಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಬರ್ಫಿ ಆದರೆ ಸ್ವಲ್ಪ ಗಟ್ಟಿ ಬರ್ತದೆ. ಇದು ನೀವು ಹಲ್ವಾ ಅಂತ ಹೇಳಿ ಇದನ್ನು ಪ್ರೆಸೆಂಟ್ ಮಾಡ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ. ಈ ಕಲಾಕಂದ್ ಬರುತ್ತೆ, ಆ ಟೇಸ್ಟ್ ಬಂದಿದೆ, ಕಲಾಕಂದ ಟೇಸ್ಟ್ ಬಂದಿದೆ ಇದಕ್ಕೆ. ಸೂಪರ್ ಟೇಸ್ಟ್. ವೆರಿ ನೈಸ್. ಸೊ ಸುದರ್ಶನ್ ಭಟ್ ಅವರೇ, ಇದೆಲ್ಲ ಐಡಿಯಾಸ್ ನಿಮಗೂ ಒಂಥರ ಈಸಿ ಅಂತ ಅನಿಸ್ತು. ಸೊ ಮೇಡಮ್ ಅವರ ಎಕ್ಸಿಕ್ಯೂಷನ್ ಹಿಡಿದು ಟೇಸ್ಟ್ ಹೇಗೆ ಅನಿಸ್ತು? ಟೇಸ್ಟ್ ಅಂತೂ ಒಂದರಿಂದ ಒಂದು ಡಿಫರೆಂಟ್ ಆಗಿ ತುಂಬ ಚೆನ್ನಾಗಾಗಿದೆ. ಒಳ್ಳೆ ಕೈ ರುಚಿ ಮಾತ್ರ. ಅವರು ಆ ಟೆನ್ಷನಲ್ಲಿ, ಆ ಗಡಿಬಿಡಿಯಲ್ಲಿ ಎಲ್ಲವನ್ನು ಕೂಡ ಒಂದರಿಂದ ಒಂದು ರುಚಿಕಟ್ಟಾಗಿ ಮಾಡಿದ್ದಾರೆ. ಪ್ರೆಸೆಂಟೇಷನ್ ಕೂಡ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಅಪಿಯರೆನ್ಸ್ ಇರುವ ರೀತಿಯಲ್ಲಿದೆ. ಮೇಯ್ನಾಗಿ ಹೇಳಬೇಕಾದದ್ದು ಅಂತ ಹೇಳಿದರೆ ಆ ಒಂದು ಸೂಪ್ ಮಡಕೆಯಲ್ಲಿ ಕೊಟ್ಟಿದ್ದಾರಲ್ಲ, ಅದೊಂದು ವೆರೈಟಿ ಸೂಪರ್ ಆಗಿ ಉಂಟು. ಹೆಲ್ದಿ ಡ್ರಿಂಕ್ ಅಂತೇಳಿ ಒಂದು ಮಾಡಿದಾರಲ್ಲ, ಕರೆಕ್ಟಾಗಿ ಹೆಲ್ತಿಯಾಗಿ ಉಂಟು. ಅದೇ ರೀತಿಯಲ್ಲಿ ಸ್ವಲ್ಪ ವೆರೈಟಿಯಾಗಿ ಈ ಬರ್ಫಿ ಅಂತೇಳಿ ಮಾಡಿದ್ದಾರೆ. ಅದು ಕೂಡ ಒಂದು ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಆಗಿ ಅವಲಕ್ಕಿ ಅಂತೇಳಿ ಗೊತ್ತಾಗೋದಿಲ್ಲ. ಮತ್ತೊಂದು ಪಡ್ಡು ತುಂಬ ಇಷ್ಟ ಆಯಿತು. ಪಡ್ಡು ನಾವೀಗ ಬೆಂಗಳೂರು ಅಲ್ಲೆಲ್ಲ ಹೋದಾಗ ಒಂದು ನಮ್ಮ ಅವರೆಕಾಳು ಅದು ಇದು ಅಂತ ಹೇಳಿಕೊಂಡು ಸುಮಾರು 100ಕ್ಕಿಂತಲೂ ಹೆಚ್ಚು ವೆರೈಟಿಯ ಡಿಶ್ಗಳನ್ನು ಅಂದರೆ ವಿ ಪುರಂ ಸ್ಟ್ರೀಟ್ ಅಂತ ಕಾಣುತ್ತೆ, ಎಲ್ಲಿಯೋ ಅಲ್ಲಿ ಪಡ್ಡು ಆ ಥರದ್ದೆಲ್ಲ ತುಂಬ ಬಗೆ ಬಗೆದು ಮಾಡ್ತಾರೆ. ಅಲ್ಲಿ ಸಿಗುವ ರೀತಿಯಲ್ಲಿಯೇ ನನಗೆ ಫೀಲ್ ಆಯಿತು ಈ ಪಡ್ಡನ್ನು ತಿನ್ನುವಾಗ. ಅದೇ ರೀತಿಯಲ್ಲಿ ಪಡ್ಡು ಅಂತ ಹೇಳಿದ್ರೆ ಆ ಸಾಫ್ಟ್ನೆಸ್ ಆಗಿಕೊಂಡು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಹೊಗಳುವ ರೀತಿಯಲ್ಲಿಲ್ಲ, ಕಾಣ್ತದಿಲ್ಲ ನಿಮಗೆ ಅಲ್ವಾ? ಎನಿವೆ ಮೇಡಮ್, ಕಂಗ್ರ್ಯಾಚುಲೇಷನ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸುದರ್ಶನ್ ಭಟ್ ಅವರಿಗೆ. ಖುಷಿ ಆಯ್ತಲ್ಲ ಮೇಡಮ್? ಸೊ ಹೇಗಿತ್ತು ನಮ್ಮ ಈ ಪ್ರಯಾಣ, ನಿಮ್ಗೆ ಹೇಗೆ ಅನಿಸ್ತು? ಒಂದು ಕಡೆಯಿಂದ ಟೆನ್ಷನ್, ಇನ್ನೊಂದು ಕಡೆಯಿಂದ ಖುಷಿ ಆಯ್ತು ಸರ್. ಖುಷಿ ಆಯ್ತು. ಒಂದು ಕಡೆ ಕಡೆ ಸ್ವಲ್ಪ ಬೇಜಾರಾಗ್ತದೆ, ಇನ್ನೊಂದು ಮೂರು ಬಿಟ್ಟು ಹೋಯ್ತಲ್ವಾ ಇಲ್ಲಿ ಚಟ್ನಿ ಇದ್ರೆ ಅದಕ್ಕೆ. ಓ ಮೇಡಮ್, ಈಗ ಟೆನ್ಷನ್ ಏನಂತ ಹೇಳಿ ನಾನು ಯೋಚಿಸಿದೆ ಮತ್ತೆ ಪುನಃ ಚಟ್ನಿ ಆಗ್ಲಿಲ್ಲ ಅಂತ ಚಟ್ನಿ, ಅದರ ಜೊತೆಗೆ ಈಗ ಜಿಂಜರ್ ಚಟ್ನಿ ಹೋಗುವಾಗ ಅದಕ್ಕೆ ಒಳ್ಳೆ ಕಾಂಬಿನೇಷನ್. ಬನ್ನಿ ಮೇಡಮ್, ನಾವು ಮಾಡುವ, ಚಟ್ನಿ ಮಾಡುವ ಈಗ. ಎಸ್. ಸೊ ನಾನು ಯೋಚಿಸಿದೆ ಮೇಡಮ್, ನಂಗೆ ಬೇಜಾರಾಗ್ತಾ ಇದೆ, ಇವತ್ತು ಅವಲಕ್ಕಿ ಅದ್ಭುತ ಫಿನಾಲೆ ಆಗಿ ಮುಗಿದು ಹೋಯ್ತು ಅಂತ ಹೇಳ್ತಾರೆ ಅಂತ ಯೋಚಿಸಿದೆ. ಮೇಡಮ್ ಇನ್ನೂ ಇದ್ದಾರೆ ಚಟ್ನಿಯಲ್ಲಿ ಇನ್ನು. ಓಕೆ, ಬಟ್ ಎನಿವೆ ದಟ್ ಈಸ್ ಡೆಡಿಕೇಶನ್, ಅದು ಇರಬೇಕು ಮೇಡಮ್. ಬಟ್ ಚಟ್ನಿ ಯಾವಾಗಲೂ ಮಾಡ್ತೇವೆ, ಬಟ್ ನಮ್ಮ ಅವಲಕ್ಕಿಯಲ್ಲಿ ಇನ್ನು ವೆರೈಟಿ ಮಾಡ್ತಾ ಇದ್ದೀವಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಎಸ್. ಸೊ ವೀಕ್ಷಕರೇ, ಇಲ್ಲಿಗೆ ನಮ್ಮ 10 ಜನ ಕಂಟೆಸ್ಟೆಂಟ್ಗಳ ಒಂದು ಅವಲಕ್ಕಿ ಅದ್ಭುತದ ರೆಸಿಪೀಸ್ಗಳ ಪ್ರೆಸೆಂಟೇಷನ್ ನಡೆದಿದೆ. ಸೊ ಯಾರಿಗೆ ಸುದರ್ಶನ್ ಭಟ್ ಅವರ ಥರನೇ ಅವಲಕ್ಕಿಯಲ್ಲಿ ಗೋಲ್ಡನ್ ಬಟನ್ ಸಿಗುತ್ತೆ, ಅಥವಾ ನಮ್ಮ ಸುಕನ್ಯಾ ಮೇಡಮ್ ಅವರ ಥರ ಯಾರಿಗೆ ಅವಲಕ್ಕಿಯಲ್ಲಿ ಪರ್ಫೆಕ್ಷನಿಸ್ಟ್ ಅಂತ ಸಿಗುತ್ತೆ, ಅಥವಾ ನಮ್ಮ ಶೆಫ್ ಮಿಥುನ್ ಅವರ ತರ ಯಾರಿಗೆ ಅವಲಕ್ಕಿಯಲ್ಲಿ ಶೆಫ್ ಅಂತ ಪಟ್ಟ ಸಿಗುತ್ತೆ, ಇನ್ನು ಸ್ವಲ್ಪನೇ ಹೊತ್ತದಲ್ಲಿ ಗೊತ್ತಾಗುತ್ತೆ. ಸೊ ಲೆಟ್ಸ್ ವೇಟ್ ಫಾರ್ ದ ರಿಸಲ್ಟ್. ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಇವರ ಡಬಲ್ ಸ್ಟಾರ್ ಅವಲಕ್ಕಿ ಪ್ರಸ್ತುತಪಡಿಸಿರುವಂತಹ ಅವಲಕ್ಕಿ ಅದ್ಭುತ, ವಿಚ್ ಇಸ್ ಪವರ್ಡ್ ಬೈ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಗ್ರ್ಯಾಂಡ್ ಫಿನಾಲೆಯ ಎಲ್ಲ ಸ್ಪರ್ಧಿಗಳ ಸ್ಪರ್ಧೆ ಏನಿದೆ ಮುಗ್ದಿದೆ, ಇನ್ನು ಉಳಿದಿರೋದು ರಿಸಲ್ಟ್ ಅಷ್ಟೇ ಬಾಕಿ. ಸೊ ನಾವ್ ಇಟ್ಸ್ ಅ ಟೈಮ್ ಫಾರ್ ದಿ ರಿಸಲ್ಟ್. ಬಟ್ ಅದಕ್ಕಿಂತಲೂ ಮುಂಚಿತವಾಗಿ ಯಾವಾಗಲೂ ನಾವು ಹೇಳ್ತಾ ಇರ್ತೇವೆ, ನಮ್ಮ ಟಿವಿಯ ಮುಖಾಂತರ, ನಮ್ಮ ಟಿವಿ ಈ ಒಂದು ವಾಹಿನಿಯ ಮುಖಾಂತರ ಅದೆಷ್ಟೋ ಕಾರ್ಯಕ್ರಮಗಳಲ್ಲಿ, ಅದೆಷ್ಟೋ ವೇದಿಕೆಗಳಲ್ಲಿ, ಅದೆಷ್ಟೋ ಕಲಾವಿದರು ಹುಟ್ಟಿ ಬಂದು ಜನರಿಗೆ ಪರಿಚಿತರಾಗಿ ಈಗ ಅದೆಷ್ಟೋ ಸಿನಿಮಾಗಳ ಜೊತೆಗೆ ದೊಡ್ಡ ದೊಡ್ಡ ನ್ಯಾಷನಲ್ ವಾಹಿನಿಗಳಲ್ಲೂ ಕೂಡ ತಮ್ಮ ಚಾಕಚಕ್ಯತೆಯನ್ನು ತೋರಿಸ್ತಾ ಇದ್ದಾರೆ. ಹಾಗಿರುವಾಗ ಪ್ರತಿಯೊಬ್ಬ ಕಲಾವಿದನಿಗೆ ಒಂದು ವೇದಿಕೆ ಬೇಕಂತ ಹೇಳ್ತಾರೆ. ಆ ವೇದಿಕೆಯ ಜೊತೆ ಸಹಕಾರ ನೀಡುವಂತಹ ಪ್ರಾಯೋಜಕರು ಕೂಡ ಅಷ್ಟೇ ಮುಖ್ಯ ಆಗಿರ್ತಾರೆ. ಅದು ನಮ್ಮ ಬಲೆ ತಿಳಿಪಲಾಗಿರಲಿ, ನಮ್ಮ ರುಚಿ ಆಗಿರಲಿ, ಇಂದುವೆ ನಾಟಕ ಆಗಿರಲಿ, ಅಥವಾ ಇದರ ಮುಖಾಂತರ ಬಂದಂತಹ ಡಾನ್ಸ್ ವಾರಿಯರ್, ಸೂಪರ್ ಸಿಂಗರ್ ಆಗಿರಲಿ, ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಇದ್ದೇವೆ ಅಂತ ಹೇಳಿ ಕಲಾವಿದರನ್ನು ಮತ್ತಷ್ಟು ಸಹಕಾರ ಮುಂದೆ ನೀಡ್ತಾ ಇದ್ದಾರೆ ನಮ್ಮ ಪ್ರೀತಿಯ ಪ್ರಾಯೋಜಕರು ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ಈ ಅವಲಕ್ಕಿ ಅದ್ಭುತ ಅಂತ ಬಂದಾಗ ಈ ಇಡೀ ಕಾರ್ಯಕ್ರಮ ಬಹಳಷ್ಟು ಉತ್ತಮ ಮಟ್ಟದಲ್ಲಿ ಮೂಡಿ ಬರಬೇಕಾದ್ರೆ ನಮ್ಮ ಮುಖ್ಯ ಪ್ರಾಯೋಜಕರ ಬಹಳಷ್ಟು ದೊಡ್ಡ ಮಟ್ಟದ ಸಹಕಾರ ಇದೆ. ಅದು ಬಂದ್ಬಿಟ್ಟು ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಇವರ ಡಬಲ್ ಸ್ಟಾರ್ ಅವಲಕ್ಕಿಯ ಮುಖಾಂತರ ಅವಲಕ್ಕಿ ಅದ್ಭುತ ತುಂಬಾ ಉತ್ತಮ ಮಟ್ಟದಲ್ಲಿ ಮೂಡಿ ಬಂತು. ಈ ಸಂದರ್ಭದಲ್ಲಿ ಇದರ ಮುತುವರ್ಜಿಗಳಾದಂತಹ ವ್ಯವಸ್ಥಾಪಕರಾದಂತಹ ಶ್ರೀಯುತ ಸುಧಾಕರ್ ಶೆಟ್ಟಿ ಅವರು, ಹಾಗೆಯೇ ಶ್ರೀಯುತ ಸುನಿಲ್ ಶೆಟ್ಟಿ ಅವರ ಇಡೀ ಕುಟುಂಬಸ್ಥರು ನಮ್ಮ ಜೊತೆಗಿದ್ದಾರೆ. ಇವರನ್ನು ಪ್ರೀತಿಯಿಂದ ನಾನು ಈ ಗ್ರ್ಯಾಂಡ್ ಫಿನಾಲೆಗೆ ಸ್ವಾಗತಿಸ್ತಾ ಇದ್ದೇನೆ. ಶಾಲ್ ವಿ ಹ್ಯಾವ್ ದ ಡಿಗ್ನಿಟರೀಸ್ ಆನ್ ದ ಸ್ಟೇಜ್ ಪ್ಲೀಸ್? ಒಂದು ಜೋರಾದ ಚಪ್ಪಾಳೆಯನ್ನು ಕೊಡೋದ್ರ ಮುಖಾಂತರ ಸರ್ ದಯಮಾಡಿ ಬರಬೇಕು. ಹಾಗೆಯೇ ನಮ್ಮ ಈ ಕಿಚನಲ್ಲಿ ಬಹಳಷ್ಟು ಉತ್ತಮ ಮಟ್ಟದಲ್ಲಿ ಕೊಟ್ಟಂತಹ ಸಮಯಕ್ಕೆ ದಿಢೀರ್ ಅಂತ ಆಗಬೇಕಾದ್ರೆ ಖಂಡಿತವಾಗ್ಲೂ ನಮ್ಮ ಕಿಚನ್ ಅಷ್ಟೇ ಅಲ್ಲ, ನಿಮ್ಮನೆ ಅಡುಗೆ ಕೋಣೆಯಲ್ಲೂ ಕೂಡ
ಜಟ್ಪಟಾಕ್ ಅಡುಗೆ ಆಗಬೇಕಾದ್ರೆ ನಮಗೆ ಹೆಲ್ಪ್ ಬೀಳದಂಥದ್ದು ದಟ್ ಈಸ್ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಟೆಕ್ನಿಕಲಿ ಎಲ್ಲವೂ ದಿಢೀರ್ ಆಗುತ್ತೆ ಈ ಅಪ್ಲಯನ್ಸಸ್ಗಳಿಂದ. ಸೊ ಇದರ ಡಿಸ್ಟ್ರಿಬ್ಯೂಟರ್ ಆದಂತಹ ಶ್ರೀಯುತ ಬಾಲಕೃಷ್ಣ ಇವರು ನಮ್ಮ ಜೊತೆಗಿದ್ದಾರೆ. ಇವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸೋಣ. ಸೊ ಶಲ್ ವಿ ಹ್ಯಾವ್ ಮಿಸ್ಟರ್ ಬಾಲಕೃಷ್ಣನ್ ಆಲ್ಸೋ ಆನ್ ಫಿನಾಲೆ. ಜೊತೆಗೆ ಇಷ್ಟೊಂದು ಸುಂದರವಾದಂತಹ ಅಡುಗೆ ಕೋಣೆ, ಈ ಅಡುಗೆ ಕೋಣೆ ನೋಡಿದಾಗಲೇ ಆ ಒಂದು ಹುಮ್ಮಸ್ಸು ಉಕ್ಕಿ ಬರುತ್ತೆ. ಸೊ ಇಷ್ಟು ಸುಂದರವಾದಂತಹ ವೆನ್ಯೂ ಪಾರ್ಟ್ನರ್, ಈ ಒಂದು ವೆನ್ಯೂ ನಮಗೆ ಕೊಟ್ಟಿದ್ದಾರೆ ಮಾಸ್ಟರ್ ಕ್ಲಾಸ್. ಸೊ ಮಾಸ್ಟರ್ ಕ್ಲಾಸ್ ಜೊತೆಗೆ IDS ಇಂಡಿಯನ್ ಡಿಸೈನ್ ಸ್ಕೂಲ್ ಕೂಡ ಹೌದು. ಸೊ ಮಾಸ್ಟರ್ ಕ್ಲಾಸ್ ಆ್ಯಂಡ್ ಈ ಎಂಟೈರ್ ವೆನ್ಯೂ ಪ್ರಾಪರ್ಟಿಯ ಮುಖ್ಯಸ್ಥರಾದಂತಹ ಮೊಹಮ್ಮದ್ ನಿಸಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಇವತ್ತಿನ ಫಿನಾಲೆಗೆ ಪ್ರೀತಿಯಿಂದ ಸ್ವಾಗತ. ಹಾಗೆಯೇ ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ ತಮ್ಮ ಎಲ್ಲರ ಮನೆಗೆ ವಿವಿಧ ಕಾರ್ಯಕ್ರಮಗಳ ಮುಖಾಂತರ ತಲುಪ್ತಾ ಇದೆ ನಮ್ಮ ಪ್ರೀತಿಯ ವ್ಯವಸ್ಥಾಪಕರಾದಂತಹ ಶಿವಶರಣ್ ಶೆಟ್ಟಿ ಇವರ ಮುತುವರ್ಜಿಯಲ್ಲಿ. ಸೊ ಶಿವಣ್ಣ ಅವರನ್ನು ಕೂಡ ಇವತ್ತಿನ ಫಿನಾಲೆಗೆ ಪ್ರೀತಿಯಿಂದ ಸ್ವಾಗತಿಸೋಣ. ವಾರ್ಮ್ ವೆಲ್ಕಮ್ ಟು ಶಿವಣ್ಣ. ಖಂಡಿತವಾಗ್ಲೂ ಸಂತೋಷ್ ರೈಸ್ ಮಿಲ್ಸ್ ನಿಮ್ಮ ಬಗ್ಗೆ ನಾವು ಪ್ರತಿ ಒಂದು ಅಡುಗೆ ಮಾಡ್ತಾ ಇರುವಾಗ ಈ ಅಡುಗೆ ಕೋಣೆಯಲ್ಲಿ ಮಾತನಾಡ್ತಾ ಇದ್ವಿ. ಸಂತೋಷ್ ರೈಸ್ ಮಿಲ್ಸ್ ರವರ ನಿಮ್ಮ ಕಡೆಯಿಂದ ಡಬಲ್ ಸ್ಟಾರ್ ಅವಲಕ್ಕಿ ಏನಿದೆ ಇವತ್ತು ಪ್ರತಿಯೊಂದು ಮನೆಯಲ್ಲೂ ಕೂಡ ದಿಢೀರ್ ಅಡುಗೆಗೆ ಸಹಕಾರಿಯಾಗಿದೆ ಅಂತ ಹೇಳಿದ್ರೆ. ಅಲ್ಲಿ ಇಂಗ್ಲೀಷಲ್ಲಿ ಒಂದು ಚೆನ್ನಾಗಿರೋ ಕೋಟ್ ಹೇಳ್ತಾರೆ, ಗ್ರೇಟ್ ಪೀಪಲ್ ಆರ್ ನಾಟ್ ಡಿಫ್ರೆಂಟ್, ದೇ ಡೂ ದ ಥಿಂಗ್ಸ್ ಇನ್ ಅ ವೆರಿ ಡಿಫ್ರೆಂಟ್ ವೇ ಅಂತ ಹೇಳಿ. ಅಂಡ್ ನನಗನಿಸುತ್ತೆ ಸಂತೋಷ್ ರೈಸ್ ಮಿಲ್ಸ್ ಈ ಒಂದು ಅಕ್ಕಿ ಅಂತ ಇದ್ದದನ್ನು ಅವಲಕ್ಕಿಯಲ್ಲಿ ಹೇಳುವಂತಹ ಒಂದು ವಿಭಿನ್ನ ಕಾನ್ಸೆಪ್ಟ್ ಅಂದ್ರೆ ಅಲ್ವಾ, ಅದಕ್ಕೊಂದು ದೊಡ್ಡದಾದಂತಹ ಚಪ್ಪಾಳೆ. ಲೆಟ್ಸ್ ಗಿವ್ ಅ ರೌಂಡ್ ಆಫ್ ಅಪ್ಲಾಸ್ ಫಾರ್ ಸಂತೋಷ್ ರೈಸ್ ಮಿಲ್ಸ್ ರವರ ಭದ್ರಾವತಿ ಅವರ ಇಷ್ಟೊಂದು ಸುಂದರವಾದಂತಹ ಕಾನ್ಸೆಪ್ಟಿಗೆ ಆ್ಯಂಡ್ ನಿಮಗೆ ಇವತ್ತಿನ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಶಿವಣ್ಣ ಅವರ ಕೈಯರ ಮುಖಾಂತರ ಒಂದು ಹೂಗುಚ್ಛ ಮತ್ತು ಒಂದು ಟೋಕನ್ ಆಫ್ ಲವ್ ಕೊಡೋದ್ರ ಮುಖಾಂತರ ಪ್ರೀತಿಯಿಂದ ಸ್ವಾಗತಿಸೋಣ. ನೆನಪಿನ ಕಾಣಿಕೆ ಕೂಡ. ಹಾಗೆಯೇ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಇನ್ನೋರ್ವ ಒತ್ತು ಸಹಕಾರ ನೀಡಿದಂತಹ ಪ್ರಾಯೋಜಕರು ನಮ್ಮ ಅವಲಕ್ಕಿ ಅದ್ಭುತ ಸರ್. ಖಂಡಿತವಾಗ್ಲೂ ನಮ್ಮ ಕಿಚನಲ್ಲಿ ಈ ಎಲ್ಲ ಮಹಿಳಾ ಮನೆಗಳಿಗೆ ಜಟ್ಪಟಾಕ್ ಎಲ್ಲವೂ ಆಗಬೇಕಾದ್ರೆ ಖಂಡಿತವಾಗ್ಲೂ ಈ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ತುಂಬಾ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ಸೋ ವಾರ್ಮ್ ವೆಲ್ಕಮ್. ಶಿವಣ್ಣ ಅವರ ಕಡೆಯಿಂದ ಒಂದು ಪ್ರೀತಿಯ ನಮ್ಮ ಟಿವಿ ವತಿಯಿಂದ ಪ್ರೀತಿಯ ಸ್ವಾಗತ. ವಾರ್ಮ್ ವೆಲ್ಕಮ್ ಟು ಮಿಸ್ಟರ್ ಬಾಲಕೃಷ್ಣ. ಹಾಗೆಯೇ ನಮ್ಮ ಸ್ಥಳಾವಕಾಶ ಬಂದ್ಬಿಟ್ಟು ದ್ಯಾಟ್ ಈಸ್ ಮಾಸ್ಟರ್ ಕ್ಲಾಸ್ ಇಂಡಿಯನ್ ಡಿಸೈನ್ ಸ್ಕೂಲ್. ಸೊ ಈ ಒಂದು ಪ್ರಾಪರ್ಟಿಯ ವ್ಯವಸ್ಥಾಪಕರಾದಂತಹ ಶ್ರೀಯುತ ಮೊಹಮ್ಮದ್ ನಿಸಾರ್ ಅವರು ನಮ್ಮ ಜೊತೆಗಿದ್ದಾರೆ. ತಮ್ಮನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ವಾರ್ಮ್ ವೆಲ್ಕಮ್ ವಿತ್ ದ ಫ್ಲೋರಲ್ ಬುಕೆ. ಹಾಗೆಯೇ ಶಿವಣ್ಣ ಅವರಿಗೂ ಕೂಡ ಇವತ್ತಿನ ಫಿನಾಲೆಗೆ ಪ್ರೀತಿಯಿಂದ ಸ್ವಾಗತಿಸ್ತಾನೆ. ವಾರ್ಮ್ ವೆಲ್ಕಮ್ ಟು ಯು ಆಲ್ಸೋ ಸರ್. ಎಸ್. ಹಾಗೆಯೇ ವೀಕ್ಷಕರೇ, ನಾವೆಲ್ಲರೂ ಕಾಯ್ತಾ ಇರಬಹುದು ಯಾರು ವಿನ್ನರ್ ಆಗ್ತಾರೆ ಅಂತ ಹೇಳಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಎಲ್ಲ 10 ಜನ ಫೈನಲಿಸ್ಟ್ ಕಂಟೆಸ್ಟೆಂಟ್ಗಳಿದ್ದಾರೆ. ಸೊ ಅವರನ್ನು ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಸೊ ಒಂದು ಜೋರಾದ ಚಪ್ಪಾಳೆಯ ಮುಖಾಂತರ ವಿ ನೀಡ್ ಟು ಅಪ್ಲೌಸ್ ಆಲ್ ದ ಕಂಟೆಸ್ಟೆಂಟ್ಸ್. ಸೊ ಶಲ್ ವಿ ಹ್ಯಾವ್ 10 ಕಂಟೆಸ್ಟೆಂಟ್ಸ್ ಪ್ಲೀಸ್, ಬನ್ನಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಎಲ್ಲ 10 ಜನ ಕಂಟೆಸ್ಟೆಂಟಿಗೂ. ಫಿನಾಲೆ ತನಕ ತಲುಪಿದ್ರಿ, ತಮ್ಮ ಸ್ಪರ್ಧೆಯನ್ನು ಕೂಡ ಕೊಟ್ಟಿದ್ದೀರಾ. ಫೈನಲ್ ಕಂಟೆಸ್ಟೆಂಟ್ಸ್ಗಳಿಗೆ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಇವರ ಕುಚ್ಚಲಕ್ಕಿಯ ಜೊತೆ ಅವಲಕ್ಕಿ ಕೂಡ ಡಬಲ್ ಸ್ಟಾರ್ ಅವಲಕ್ಕಿ ಏನಿದೆ ಅದು ಕೂಡ ಸಿಗ್ತಾ ಇದೆ. ಸೊ ನಾನು ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಇವರ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಪ್ರೊಪ್ರೈಟರ್ಸ್ಗಳಾದಂತಹ ಶ್ರೀಯುತ ಸುಧಾಕರ್ ಶೆಟ್ಟಿ ಹಾಗೆಯೇ ಮಿಸ್ಟರ್ ಸುನಿಲ್ ಶೆಟ್ಟಿ ಅವರ ಹತ್ರ ಕೇಳ್ಕೊಳ್ತೇನೆ ಸರ್, ಪ್ಲೀಸ್ ಟು ಡಿಸ್ಟ್ರಿಬ್ಯೂಟ್. ಎಸ್, ಬನ್ನಿ. ಪ್ರತಿಯೋರ್ವ ಕಂಟೆಸ್ಟೆಂಟಿಗೂ ಕೂಡ ಫಿನಾಲೆಯಲ್ಲಿರುವಂತಹ ಎಲ್ಲ ಕಂಟೆಸ್ಟೆಂಟಿಗೂ ಕೂಡ ನಮ್ಮ ನರನ್ಸ್ ಅವರ ಕಡೆಯಿಂದ, ನರನ್ಸ್ ಗೊತ್ತಿರ್ಬೋದು, ಒನ್ ಆಫ್ ದಿ ಫೇಮಸ್ ಬೇಕರಿ ಪ್ರಾಡಕ್ಟ್ಸ್ಗಳಿರುವಂತಹ ಒಂದು ಸುಂದರವಾದಂತಹ ಕಂಪನಿ ಅಂತ ಹೇಳ್ಬೋದು. ಸೊ ಅವರ ಕಡೆಯಿಂದ, ನರನ್ಸ್ ಅವರ ಕಡೆಯಿಂದಲೂ ಕೂಡ ಎಲ್ರಿಗೂ ಒಂದು ಗಿಫ್ಟ್ ಹ್ಯಾಂಪರ್ ಸಿಗ್ತಾ ಇದೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಈ ಗಿಫ್ಟನ್ನು ಮಿಸ್ಟರ್ ಬಾಲಕೃಷ್ಣ ಸರ್ ಇವರು ಕೊಡಬೇಕಾಗಿ ಕೇಳ್ಕೊಳ್ತಾರೆ, ಪ್ಲೀಸ್ ಸರ್.
ನನಗನ್ನಿಸುತ್ತೆ ಗಿಫ್ಟ್ಗಳ ಮೇಲೆ ಗಿಫ್ಟ್, ಸೊ ಕೊಡುಗೆಗಳ ಮೇಲೆ ಕೊಡುಗೆ, ತಮ್ಮ ಒಂದು ಅದ್ಭುತವಾದಂಥ ಈ ಒಂದು ಡೆಡಿಕೇಶನ್ಗೆ ಅಂತ ಹೇಳ್ಬೋದು. ಸೊ ಲವ್ ಮಾರ್ಕ್ ಹಾಗೆಯೇ ಕ್ಯಾಲ್ಸಿ ಬ್ರೈಟ್ ಅವರ ಕಡೆಯಲ್ಲೂ ಕೂಡ ಒಂದು ಗಿಫ್ಟ್ ಹ್ಯಾಂಪರ್ ಸಿಗ್ತಾ ಇದೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ಆ್ಯಂಡ್ ಇದನ್ನು ಮೊಹಮ್ಮದ್ ನಿಸಾರ್ ಸರ್ ಇವರು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಪ್ಲೀಸ್. ಸೊ ಎನಿವೆ, ಅವಲಕ್ಕಿಯಲ್ಲಿ ಏನು ಸಾಧ್ಯ ಇಲ್ಲ ಅಂತ ಹೇಳಿದವರಿಗೆ ಏನು ಸಾಧ್ಯ ಇದೆ ಅಂತ ನೀವು ತೋರಿಸ್ಕೊಟ್ಟಿದ್ದೀರಾ. ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಇವರ ಡಬಲ್ ಸ್ಟಾರ್ ಅವಲಕ್ಕಿ. ಈ ಸಂಪೂರ್ಣ ಕಾರ್ಯಕ್ರಮದ ಜೊತೆಗೆ ಇವತ್ತಿನ ವಿನ್ನರ್ಸ್ಗಳು ಯಾರಿದ್ದಾರೆ, ಫಸ್ಟ್ ಸೆಕೆಂಡ್ ಥರ್ಡ್ ಯಾರಿದ್ದಾರೆ, ಅವರ ಒಂದು ನಗದು ಬಹುಮಾನ ಆಗಿರ್ಬೋದು, ಜೊತೆಗೆ ಪ್ರತಿಯೋರ್ವ ಕಂಟೆಸ್ಟೆಂಟ್ ಅದಿದ್ದಂತಹ 50 ಜನ ಕಂಟೆಸ್ಟೆಂಟಿಗೂ ಕೂಡ 2,000 ರೂಪಾಯಿ ಪ್ರೋತ್ಸಾಹಧನ ನೀಡುವುದರ ಜೊತೆಗೂ ಬಹಳಷ್ಟು ಉತ್ತಮ ಮಟ್ಟದಲ್ಲಿ ಸಹಕಾರ ನೀಡಿದ್ದಾರೆ. ಸೊ ಅದಕ್ಕೋಸ್ಕರ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ ಭದ್ರಾವತಿ ನೀಡಲೇಬೇಕು. ನನಗನ್ನಿಸುತ್ತೆ ಇನ್ನು ಮುಂದೆ ಪ್ರತಿ ಮನೆಯಲ್ಲೂ ಕೂಡ ಅಕ್ಕಿ ಹೇಗಿರುತ್ತೋ ಅದೇ ಥರ ಅವಲಕ್ಕಿ ಖಂಡಿತ ಇರುತ್ತೆ. ಯಾಕೆ ಇರುತ್ತೆ ಅಂತ ಹೇಳಿದರೆ ನಮ್ಮ ಎಲ್ಲ ಕಂಟೆಸ್ಟೆಂಟ್ಸ್ನವರು ಅದನ್ನು ಮಾಡಿ ತೋರಿಸಿದ್ದಾರೆ. ಸೊ ಎಲ್ಲ ಕಂಟೆಸ್ಟೆಂಟ್ಸಿಗೋಸ್ಕರ ಒಂದು ಜೋರಾದ ಚಪ್ಪಾಳೆಗಳು. ಎಸ್, ಆ್ಯಂಡ್ ಖಂಡಿತವಾಗ್ಲೂ ನಮ್ಮ ಜೊತೆ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಇದರ ಶ್ರೀಯುತ ಸುನಿಲ್ ಶೆಟ್ಟಿ ಅವರಿದ್ದಾರೆ. ಸರಿ ಇಂಕ್ಲ ಫಿನಾಲೆಡ್ ಇಂಕ್ಲು ಇಲ್ಲ. ಸೊ ಅಂಚಾದುಪ್ಪನ ಇಂಕ್ಲ ಕಾರ್ಯಕ್ರಮ ಅಂಚನೆ ಮಾತೆರೆಗ್ಲ ಇರ್ನ ಒಂಜಿ ರಡ್ಡು ಪಾತ್ರ ಮಾತೆರೆಗ್ಲ ಸೋಲ್ಮೇಲೆ ನಿಗಲ ಮಾತೆರೆಗ್ಲ ಗೊತ್ತಿಪ್ಲಕ ಬಜಿಲಂಡ ಬಜಿ 10 ವರ್ಷ 100 ವರ್ಷ ಪಿರೋದತ್ತು ಮಹಾಭಾರತ ಟೈಮ್ ಹಿಡ್ದಲ ಬಜಿಲಿತ್ತಂಡ ಅವು ಕೃಷ್ಣನ ಪ್ರಿಯವಾದ ಆಹಾರ ಅಂಡ ಬಜಿಲ್ ಅಂತ ಪಂಡ್ಪೇರು. ಸುಧಾಮ ಕೃಷ್ಣಕ್ಕೆ ಕೊರ್ದು ಬಜಿಲನ್ ಕೊರ್ದು ಸಂಪತ್ತು ಮತ್ತು ಅಲ್ಲಿ ಪಸಂಪೋಯನ್ ಪಂಡ್ಪೇರು ಅಂಚ ಕೃಷ್ಣಗೆ ಬಜಿಲ್ ಆದ ಪ್ರಿಯ ಅಪ್ಪನಾಗ ಎಂಕಲೆಗೆಲ್ಲ ಮಸ್ತ್ ಬಜಿಲ್ ಇಷ್ಟನೇ. ಎಂಕಲ ಊರುಡು ದುಂಬುಡ್ದುಲ್ಲ ಕಾಂಡದ ತಿಂಡಿ ಅಂಡ ಸಜ್ಜಿಗೆ ಬಜಿಲ್ ಒಂಜಿ ಫಿಕ್ಸ್ಡ್ ಆಂಡ ಇತ್ತೊಂದು ಚೇಂಜ್ ಆತಂಡೆ ಎಂಕಲು ಒಂದು ಮಾಡರ್ನೈಸ್ ಆತ ಸೋ ಕಾಲ್ಡ್ ಒಂದು ಟ್ರೆಡಿಷ್ನಲ್ ಒಂದು ಬುಡ್ದು ಪೋಂದಿಲ್ಲ ಅಂಚಾದ ಆ ಒಂಜಿ ಕಾನ್ಸೆಪ್ಟ್ ಒಂದು ಎಂಕುಲು ನಮ್ಮ ಟಿವಿ ಅಪ್ರೋಚ್ ಮಲ್ತಿತ್ತ ಒಂದು ಎಂಚ ಮಲ್ಪೊಲಿ ಅಂದದ ಆ ಒಂಜಿ ಕಿಂಜ ಐಡಿಯಾ ಕೊಂಡವೇ ಈತ ಮಲ್ಲ ಮಲ್ದೇರು ನಮ್ಮ ಟಿವಿಗೂ ಒಂಚೂರು ಮಸ್ತ್ ಟ್ಯಾಂಕ್ಸ್ ಬಕ್ಕ ಏನೆಲ್ಲ ಮಸ್ತ್ ಆ್ಯಂಕರಿಂಗ್ ಬಾರ್ ಲಾಕಿತ್ತು. ಥ್ಯಾಂಕ್ ಯು. ಬಕ್ಕ ಕಬಡ್ಲ ಕಂಟೆಸ್ಟೆಂಟ್ಸ್ನಾಗಲಿಗೆ ಬಜ್ಜಿಲಿಡಿ ಈತ ಮತ್ತು ಮಲ್ಪೊಲಿಂದ ಎರೆಲ್ಲ ಗೊತ್ತಿತ್ತು. ಅದಾಗ ಒಂಜಿ ಹಾಫ್ ಆನ್ ಅವರ್ ಪಿರ ಎಂಕುಲು ಡಿಸ್ಕಸ್ ಮಾಡ್ತಾರೆ, ಜಡ್ಜರ್ಸ್ ಇಪ್ಪಡು ನಮ್ಮ ಟಿವಿ ಇಪ್ಪಡು ಪೂರು ಜನ ಕೊಂಡಿ ಅದು ಎಂಕಲು ಕಂಟೆಸ್ಟೆಂಟ್ಸಿಗೆ ಈತ ಮತ್ತು ಪಾರ್ಟಿಸಿಪೇಟ್ ಮಾಡ್ಬೇರಂದು ಗೊತ್ತಿತ್ತು ಜಿ. ಬಕ್ಕ ಈತ ಮತ್ತು ಅಗುಲಿ ಓನಾದ ಏನು ಮಾಡ್ಪೇರು ಪಾರ್ಟಿಸಿಪೇಷನ್ ಮತ್ತು ಕೊಡ್ತಾ ಇರ್ತಾ ಮತ್ತು ಭಾರಿ ಖುಷಿ ಆತಂಡು ಮಸ್ತ್ ಧನ್ಯವಾದ ನಿಗಲಿ. ಥ್ಯಾಂಕ್ ಯು ಸರ್. ಇದು ಪನ್ಲೆಕ್ಕನೆ ಓಡೆ ಮುಟ್ಟ ಪಣ್ಣಂದಾಂಡ ಇಂಕಲ ಫಸ್ಟ್ ರೌಂಡ್ ಹೊಡ್ದು ಫಿನಾಲೆ ಮುಟ್ಟಲ್ಲ ಒಂಜಿ ಉಪ್ಪಾಡದು ಪತ್ತದು ಬಿರಿಯಾನಿ ಮುಟ್ಟಲ್ಲ ಬಜಿಲ್ ಹಿಡ್ದು ಸಾಧ್ಯ ಆಗ್ತದೆ. ಸೊ ನನ್ನ ದುಂಬಾಗ ಪ್ರತಿ ಒಂಜಿ ಇಲ್ಲಡ್ಲ ಸಂತೋಷ್ ರೈಸ್ ಮಿಲ್ಸ್ ದಕ್ಲ ಅರಿ ಅಂತೂ ಮಾತ್ರೆಗ್ಲ ಗೊತ್ತುಂಡು, ಮಾತ್ರೆಗ್ಲ ಫೇಮಸ್ ಆ್ಯಂಡ್ ಮಾತ್ರೆಗ್ಲ ಲೈಕ್ ಆತೀನಿ ಅಂಚಿಂದ ನನ್ನ ದುಂಬಾಗ ಈ ಬಜಿಲ್ ಹಿಡ್ದು ಅವಲಕ್ಕಿನ ಯೂಸ್ ಮಾಡಿದ್ದು ಖಂಡಿತವಾದ ಮಾಡ್ತೀರಲ್ವಾ ಮೇಡಮ್ಸ್ಗಳು? ಎಸ್, ನೋಡಿ ಅವರು ಆಲ್ರೆಡಿ ರೆಡಿ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಸ್, ಹಾಗೆಯೇ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಇದರ ಡಿಸ್ಟ್ರಿಬ್ಯೂಟರ್ ಅಂತ ಶ್ರೀಯುತ ಬಾಲಕೃಷ್ಣ ಸರ್ ಅವರಿದ್ದಾರೆ. ಸರ್, ಇವತ್ತಿನ ಈ ಫಿನಾಲೆಗೆ ತಮ್ಮನ್ನು ಇಷ್ಟೊಂದು ಸುಂದರವಾಗಿ ನಮಗೆ ಒಂದು ಸಹಕಾರ ನೀಡಿದ್ದೀರಾ. ಸೊ ನಮ್ಮ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು. ನಮ್ಮ ಟಿವಿಯವರು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಜನರಿಗೆ ತಮ್ಮ ಚಾನಲ್ ಮುಖಾಂತರ ತಲುಪಿಸ್ತಾ ಇದ್ದಾರೆ. ಸ್ಪೆಷಲ್ ಆಗಿ ಹೇಳುವುದಾದರೆ ಕಲಾವಿದರ ಬಾಲಿಗೆ ದಾರಿದೀಪವಾಗಿ ನಿಂತಿದ್ದಾರೆ. ಅಲ್ಲದೆ ನಮ್ಮ ಟಿವಿಯಲ್ಲಿ ಕಲಾವಿದರಿಗೋಸ್ಕರವೇ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ, ಉದಾಹರಣೆಗೆ ಬಲೆ ತೆಲಿಪಾಲೆ, ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಹಾಗೂ ಇದು ಅವಲಕ್ಕಿ ಅದ್ಭುತ ಇಂಚಿನ ಕಾರ್ಯಕ್ರಮವನ್ನು ಮಲ್ತದು ಕಲಾವಿದರನ್ನು ಪ್ರತಿಭೆಯನ್ನು ಅರಳುವಂತೆ ಮಲ್ತಿದ್ದೀರಿ. ದಿಕ್ಕುಬಡಾತು ನಮ್ಮ ಟಿವಿಗೆ ಧನ್ಯವಾದಗಳು. ఒక ಟೆಕ್ನಿಕಾ ಹೋಮ್ ಎಂಸ್ ಒಂದು ನಮ್ಮ ಒಂಜಿ 35 ವರ್ಷ ಪಿರಾಕದ ಒಂಜಿ ಕಂಪನಿ ನಮ್ಮ ಇಲ್ಲಿಗೆ ಬಡಾಪನ ಉಪಕರಣ ಉತ್ಪತ್ತಿ ಮಾಡ್ಪಣ ಒಂಜಿ ಸಂಸ್ಥೆ. ಒಂದು ನಮ್ಮ ಕರ್ನಾಟಕದ ಬೆಳಗಾಮಡು ಉಂಡು. ಒಂದು ಮಿಕ್ಸಿ, ಸ್ಟೆಬಿಲೈಸರ್, ಸೀಲಿಂಗ್ ಫ್ಯಾನ್, ಟಿವಿ ಟೇಬಲ್ ಫ್ಯಾನ್ ಪೂರ ಉತ್ಪತ್ತಿ ಮನ್ಪಣ ಒಂಜಿ ಸಂಸ್ಥೆ. ಒಂದು ಜನಸಾಮಾನ್ಯರಿಗೆ ಕೈಗೆಟಕುವ ದರಟ್ಟು ಮಾರ್ಕೆಟ್ ಇದನ್ನು ಬಿಡುಗಡೆ ಮಲ್ತಿದ್ದೀರಿ. ದೆತ್ತ ಪ್ರಯೋಜನವನ್ನು ಮಾತೆಲ್ಲ ಪಡೆಯೋನು ಈ ಸಂಸ್ಥೆಗೆ ತುಂಬ ಹೃದಯದ ಸಹಕಾರವನ್ನು ಕೊಡೋದು ನಿಮಗೆ ಕೇಳೊಂದು ನಮ್ಮ ಟಿವಿಗೆ ಈ ವೇದಿಕೆಗೆ ಬತ್ತಿದ ಪಾತ್ರ ಮಲ್ತುಗೊರ್ನ ಅವಕಾಶ ಮಲ್ತುಗೊರ್ನ ನಮ್ಮ ಟಿವಿ ಮುಖ್ಯಸ್ಥರಾದ ಡಾಕ್ಟರ್ ಶಿವಶರಣ್ ಶೆಟ್ಟಿ, ನಮ್ಮ ಟಿವಿದ ನೌಕಾವೃಂದ ಮೆಗ್ಲೆಗೆ ಟೆಕ್ನಿಕಾ ಹೋಮ್ ಅಪ್ಲಯನ್ಸ್ದ ಪರವಾದ ತುಂಬ ಹೃದಯದ
ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನು ದೊಡ್ಡ ಮಟ್ಟದ ಸಹಕಾರ ಏನಂತ ಹೇಳಿದರೆ, ನಮ್ಮ 3 ಜನ ವಿನ್ನರ್ಸಿಗೆ ನಮ್ಮ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಕಡೆಯಿಂದ ಒಂದು ಗಿಫ್ಟ್ ಗುಡೀಸ್ ಸಿಗುತ್ತೆ. ಸೊ ಏನು ಸಿಗುತ್ತೆ ನಾವು ಇನ್ನೂ ಸ್ವಲ್ಪ ವೆಯ್ಟ್ ಮಾಡಲೇಬೇಕು. ಸೊ ಟೆಕ್ನಿಕಾ ಅವರಿಂದ ಮನೆಗೆ ಹೋಮ್ ಅಪ್ಲಯನ್ಸಸ್ಸು ಬರ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಐ ಥಿಂಕ್ ಒನ್ ಆಫ್ ದಿ ಬೆಸ್ಟ್ ಸೊಲ್ಯೂಷನ್ ಫಾರ್ ಆಲ್ ದಿಢೀರ್ ಡಿಶಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆಯೇ ಮೊಹಮ್ಮದ್ ನಿಸಾರ್ ಅವರಿದ್ದಾರೆ, ನಮ್ಮ ಇವತ್ತಿನ ವೆನ್ಯೂ ಪಾರ್ಟ್ನರ್. IDS ಬಂದುಬಿಟ್ಟು, ಹಾಗೆಯೇ ಮಾಸ್ಟರ್ ಕ್ಲಾಸ್ ಬಂದುಬಿಟ್ಟು ಇದರ ಮುತುವರ್ಜಿಗಳು ತಾವು. ಆ್ಯಂಡ್ ಖಂಡಿತವಾಗ್ಲೂ ತುಂಬ ಖುಷಿ ಆಯಿತು. ಈ ಕಿಚನಲ್ಲಿ ಇಡೀ ಮಂಗಳೂರಲ್ಲಿ, ಇಡೀ ದಕ್ಷಿಣ ಕನ್ನಡದಲ್ಲಿ ಇಷ್ಟು ಸುಂದರವಾದಂಥ ಕಿಚನ್ ಸೆಟಪ್ ನಮಗೆ ಎಲ್ಲೂ ಸಿಗಲಿಕ್ಕಿಲ್ಲ. ಸೊ ಹಾಗಿರುವಾಗ ಅದು ನಮಗೆ ಎಲೆಕ್ಟ್ರಿಸಿಟಿ ಆಗಿರಲಿ, ನೀರಾಗಿರಲಿ, ಗ್ಯಾಸ್ ಆಗಿರಲಿ ಅಥವಾ ಏನೇ ಆಗಿರಲಿ, ಈ ಕಿಚನ್ ಅಡುಗೆ ಕೋಣೆ ಅಂತ ಬಂದಾಗ ನನಗಿಂತ ಜಾಸ್ತಿ ಮಹಿಳಾ ಮನೆಗಳು A+ ಗ್ರೇಡ್ ಕೊಟ್ಟಿದ್ದಾರೆ ಅಲ್ವಾ? ಎಸ್. ಸೊ ಸರ್, ಇವತ್ತಿನ ನಮ್ಮ ಕಾರ್ಯಕ್ರಮ ಬಗ್ಗೆ ಒಂದೆರಡು ಮಾತು. ಗುಡ್ ಈವ್ನಿಂಗ್ ಎವ್ರಿ ಒನ್. ಒಂದು ಎಂಕ್ಲ ಊರ್ದ ಒಂದು ಅವಲಕ್ಕಿ ಅದ್ಭುತ ಪಂಡ. ಆ್ಯಕ್ಚುಲಿ ಇಟ್ಸ್ ಸಮಥಿಂಗ್ ಡಿಫ್ರೆಂಟ್. ಎಂಕ್ಲ ಏರ್ಲ ಮಲ್ತಿದ್ದೀಜ ಅಂದೆ ಈವನ್ ಎಂಕ್ಲೆಗ್ಲ ಗೊತ್ತಿತ್ತೀಜು ಒಂದು ವಾಟ್ ಎಕ್ಸಾಕ್ಟ್ಲಿ ಮುಕ್ಲು ಪೂರ ಮಲ್ಪೇರೆಂದೆ. ಇಟ್ ವಾಸ್ ಸಮಥಿಂಗ್ ಡಿಫ್ರೆಂಟ್, ಸಮಥಿಂಗ್ ಔಟ್ ಆಫ್ ದ ಬಾಕ್ಸ್. ಅವು ಬಿರಿಯಾನಿ ಮಲ್ತೇರು, ಬೇತೆ ಐಟಮ್ಸ್ ಪೂರ ಮಲ್ತೇರು. ಇಟ್ ವಾಸ್ ಸಮಥಿಂಗ್ ರಿಯಲಿ ಗುಡ್. ಎಂಕ್ಲೆಗ್ಲ ಒಂಜಿ ಟೇಸ್ಟ್ ಮಲ್ಪೆ ಟೈಮ್ ತಿಕ್ದಿಜಿ. ಇಟ್ ವಿಲ್ ಬಿ ರಿಯಲಿ ಗುಡ್. ವಿ ಕ್ಯಾನ್ ಆಲ್ಸೋ ಟ್ರೈ. ಸೊ ಡೆಫಿನೆಟ್ಲಿ ಪೋನಾಗ ಇದು ಸಂತೋಷ್ ರೈಸ್ ಮಿಲ್ಸ್ ಹಾಕ್ಲನ ಒಂದು ಅವಲಕ್ಕಿ ಇಟ್ ಮೈಟ್ ಬಿ ರಿಯಲಿ ಗ್ರೇಟ್. ಸೊ ಇತ್ತೆ ಪೋನಾಗ ಒಂಜಿ ಇದ್ದ ಪೋಡಿತ್ತೆ ಎಂಗ್ಲ ಆ್ಯಪಲ್ ಮಾಟಿರ್ದು. ಆ್ಯಂಡ್ ಈವನ್ ಟೆಕ್ನಿಕಾ ಹಾಕ್ಲನ ಒಂದು ಪೂರ ಅಪ್ಲಯನ್ಸಸ್ ಉಂಡು. ಸೊ ವಿಲ್ ಬಿ ರಿಯಲಿ ಗ್ರೇಟ್. ಆ್ಯಂಡ್ ಆಲ್ವೇಸ್ ನಮ್ಮ ಟಿ ವಿ ದಕ್ಲು ದೇ ಸೆಟ್ ಅ ಪ್ಲಾಟ್ಫಾರ್ಮ್ ಫಾರ್ ಮ್ಯಾಂಗ್ಲೋರ್. ಬಿಕಾಸ್ ಲಾಸ್ಟ್ ಟೈಮ್ ವೆನ್ MC ಮಾಸ್ಟರ್ ಕ್ಲಾಸ್ ಎಂಕ್ಲು ಮಾಸ್ಟರ್ ಶೆಫ್ ಆಫ್ ದ ಇಯರ್ ಮಲ್ದಿತ್ತ. ಸೊ ದ ಪಾರ್ಟಿಸಿಪೆಂಟ್ ಹ್ಯಾಡ್ ಗಾನ್ ಟಿಲ್ ದ ನ್ಯಾಷನಲ್ ಲೆವೆಲ್. ಸೊ ಡೆಫಿನೆಟ್ಲಿ ಎಂಕ್ಲು ಒಂಜಿ ಪ್ಲಾಟ್ಫಾರ್ಮ್ ಕುಡ್ಲಾಗ ಸೆಟ್ ಮಲ್ತೊಂದುಲ್ಲ. ಆ್ಯಂಡ್ ಎಂಕ್ಲ ಊರ್ದ ಎಂಕ್ಲ ನೀರ್ದ. ದಟ್ಸ್ ವಾಟ್ ಐ ಕ್ಯಾನ್ ಸೇ. ಥ್ಯಾಂಕ್ಸ್ ಲಾಟ್. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಟಿವಿ ಹಲವಾರು ಕಲಾವಿದರಿಗೆ ವೇದಿಕೆ ನೀಡಿದೆ. ಆ್ಯಂಡ್ ವೇದಿಕೆಗೆ ಸಹಕಾರ ನೀಡಿದ್ದಾರೆ ನಮ್ಮ ಪ್ರಾಯೋಜಕರು. ಇದರ ಜೊತೆಗೆ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಲಲಿತಾ ಜುವೆಲ್ಲರ್ಸ್, ಹಾಗೆಯೇ IDS ಇಂಡಿಯನ್ ಡಿಸೈನ್ ಸ್ಕೂಲ್ ಆಗಿರ್ಬೋದು, ಫಾರ್ಮ್ ಬುಟಿಕ್ ಆಗಿರ್ಬೋದು, ಮಂತ್ರ IXC ಫ್ಯಾಷನ್ ವಿಲ್ ಆಗಿರ್ಬೋದು, ಎಲ್ಲ ಸ್ಪಾನ್ಸರ್ಸ್ನವರಿಗೂ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಸಾಯಿ ಓಷನ್ ಮಾರ್ಟ್ ಕೂಡ. ಸೊ ಲೆಟ್ಸ್ ಗಿವ್ ಅ ರೌಂಡ್ ಆಫ್ ಅಪ್ಲಾಸ್ ಫಾರ್ ಆಲ್ ಆರ್ ಬಿಲವಡ್ ಸ್ಪಾನ್ಸರ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಅವಲಕ್ಕಿ ಅದ್ಭುತದಲ್ಲಿ 180ರಿಂದ 50 ಕಂಟೆಸ್ಟೆಂಟ್, 50ರಿಂದ 10 ಕಂಟೆಸ್ಟೆಂಟ್, ಈ 10ರಲ್ಲಿ ಮತ್ತೆ 3, ಇದೆಲ್ಲದಕ್ಕೂ ಪ್ಲಸ್ ಆ್ಯಂಡ್ ಮೈನಸ್ ಕೊಟ್ಟವರು ನಮ್ಮ ಜಡ್ಜಸ್ಗಳು. ಸೊ ಫಿನಾಲೆಯಲ್ಲಿ ಫೈನಲ್ ಆಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸುಕನ್ಯಾ ಮೇಡಮ್? ಈ ಕಾಂಪಿಟೇಷನ್ ಬಂದಂಥ ಕಂಟೆಸ್ಟೆಂಟ್ಸ್ಗಿಂತ ಜಾಸ್ತಿ ನಮಗೆ ಮಾರ್ಕ್ಸ್ ಹಾಕೋದಕ್ಕೆ ತುಂಬ ಒಂದು ಎಕ್ಸಾಮ್ ಕೊಟ್ಟಾಗಿತ್ತು. ಸೊ ಒಬ್ರಿಗಿಂತ ಒಬ್ಬರು ಮಿಗಿಲು ಒಳ್ಳೆ ರುಚಿಕರವಾದಂಥ ಖಾದ್ಯಗಳು, ನಾವು ಊಹಿಸಲಾದಂಥ ಖಾದ್ಯಗಳು ಇದರಲ್ಲಿತ್ತು. ಹಾಗಾಗಿ ಇಟ್ ವಾಸ್ ಅ ಟಫ್ ಕಾಂಪಿಟೇಷನ್ ಫಾರ್ ಅಸ್, ಆ್ಯಕ್ಚುಲಿ ಫಾರ್ ಅಸ್ ಜಡ್ಜಸ್. ಸೊ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಈ ಒಂದು ವೇದಿಕೆಯಲ್ಲಿ ಇಷ್ಟು ಒಳ್ಳೆ ರುಚಿಕರವಾದಂಥ ಖಾದ್ಯಗಳು, ಅದರಲ್ಲೂ ಕೂಡ ಅವಲಕ್ಕಿಯಲ್ಲಿ ಉದ್ಭವಿಸಿ ಬಂದಿದೆ ಅಂತ ಹೇಳಿ ತುಂಬ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸುದರ್ಶನ್ ಭಟ್ ಅವರೇ ಹೇಳಿ. ಅವಲಕ್ಕಿ ಅದ್ಭುತ ಅಂತ ಹೇಳುವಂತಹ ಈ ಕಾರ್ಯಕ್ರಮಕ್ಕೆ ತುಂಬ ಧನ್ಯವಾದಗಳನ್ನು ಮೊದಲಾಗಿ ಹೇಳ್ತೇನೆ. ಯಾಕೆಂತ ಹೇಳಿದರೆ ಅವಲಕ್ಕಿಯಲ್ಲಿ ತುಂಬ ವೆರೈಟಿಯ ಡಿಶ್ಗಳನ್ನು ನಾವು ಇವತ್ತು ನೋಡಿದ್ದೇವೆ. ಅದೇ ರೀತಿಯಲ್ಲಿ ಕಂಟೆಸ್ಟೆಂಟ್ಸ್ ಕೂಡ ಒಬ್ಬರಿಂದ ಒಬ್ಬರು ವಿಭಿನ್ನವಾಗಿ ಬೇರೆ ಬೇರೆ ಏಜಿನವರಿದ್ದರು. ತುಂಬ ಜನ ಅಂದರೆ ನಾವೀಗ ಅವರನ್ನು ನೋಡಿಕೊಂಡು ಕಲಿಬೇಕಾದದ್ದು ತುಂಬ ಇದೆ ಅಂತೇಳಿ ಅನಿಸುವಂಥ ರೀತಿಯಲ್ಲಿತ್ತು. ಅದೇ ರೀತಿಯಲ್ಲಿ ಮೇಡಮ್ ಹೇಳಿದ ರೀತಿಯಲ್ಲಿ ನಮಗೆ ಮಾರ್ಕ್ ಹಾಕುವಾಗ ಕೂಡ ಡಿಶ್ಗಳು ಟೇಸ್ಟ್ ಮಾಡಿ ನಾವು ಅದನ್ನು ಹೇಳುವಾಗ ಕೂಡ ತುಂಬ ಅಂದರೆ ಒಬ್ಬರಿಂದ ಒಬ್ಬರು ಕಂಟೆಸ್ಟ್ ಜಾಸ್ತಿ ಇತ್ತು ಅಂತೇಳಿ, ರುಚಿ ಕೂಡ ಒಂದರಿಂದ ಒಂದು ವಿಭಿನ್ನವಾಗಿರುವಂಥದ್ದಿತ್ತು. ಅವಲಕ್ಕಿಯಲ್ಲಿ ಈ ರೀತಿಯಾಗೆಲ್ಲ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳುವಂಥ ಒಂದು ವಿಷಯವನ್ನು ಈ ಅವಲಕ್ಕಿ ಅದ್ಭುತ ಅಂತ ಹೇಳುವಂಥ ಕಾರ್ಯಕ್ರಮ ನಮ್ಮ ಟಿವಿಯ ಮೂಲಕ ಜನರಿಗೆ ತಲುಪಿಸಿದೆ. ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. Thank you so much. Yes, Chef Mithun Panle, how is your overall journey experience? ಎಂಕ್ಲ ಒಂದು ಪ್ರೋಗ್ರಾಮ್ ಡೇ ಗೊತ್ತಾಂಡು ಅವಲಕ್ಕಿಡಿ ಈತ್ ಮುಪ್ಪುರ ಮನ್ಪರೆ ಆಪುಣಂದು ವ್ಯೂವರ್ಸ್ ನಕ್ಲೆಗ್ಲ ಇತ್ತೆ ಗೊತ್ತಾವು ಎಂಚ ಮನ್ಪುಣಂದು ಬೊಕ ಇನ್ನೋವೇಟಿವ್ ಐಡಿಯಾಸ್ಲ ಮನ್ಪೊಲಿ ಅವೆ ಈತ್ ಪ್ರಕಾರ ಮನ್ಪರೆ ಬಂಡ ಗ್ರೇಟ್ ಒಂದು ಪ್ರೋಗ್ರಾಮ್ ಡೇ ತೂವರೆ ತಿಕ್ಕಿದಿಂಡು. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನು ಜಾಸ್ತಿ ನಿಮ್ಮನ್ನು ವೆಯ್ಟ್ ಮಾಡಿಸಲ್ಲ, ನಮ್ಮ ವೀಕ್ಷಕರನ್ನು ಕೂಡ ವೆಯ್ಟ್ ಮಾಡಿಸೋದು ಬೇಡ. ನಮ್ಮ ಈ ಮೊದಲ ಸೀಸನ್ನ ಅವಲಕ್ಕಿ ಅದ್ಭುತ, ದಟ್ ಈಸ್ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಪ್ರಸ್ತುತಪಡಿಸಿರುವಂತಹ ಅವಲಕ್ಕಿ ಅದ್ಭುತ ವಿಚ್ ಇಸ್ ಪವರ್ಡ್ ಬೈ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಇದರ 3ನೇ ಸ್ಥಾನ ಯಾರಿಗೆ ಹೋಗುತ್ತೆ, 3rd ಪ್ರೈಸ್ ಯಾರಿಗೆ ಸಿಗುತ್ತೆ? ಸೊ ಇದು ಓವರ್ ಟು ಜಡ್ಜಸ್. ಸೊ 3ನೇ ಸ್ಥಾನ ವಿಜೇತರಿಗೆ ಸಿಗುತ್ತೆ.
20,000 ನಗದು ಬಹುಮಾನದ ಜೊತೆಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್, ಜೊತೆಗೆ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಕಡೆಯಿಂದಲೂ ಗಿಫ್ಟ್ ಹ್ಯಾಂಪರ್, ಸದ್ಗುರು ಸೋಪ್ ಗ್ರಾಮ್ ಸೋಪ್ ಅವರ ಕಡೆಯಿಂದಲೂ ಒಂದು ಹ್ಯಾಂಪರ್ ಆ್ಯಂಡ್ ವಿದ್ಯಾ ಕಾಫಿ ಅದರಿಂದಲೂ ಕೂಡ ಒಂದು ಗಿಫ್ಟ್ ಹ್ಯಾಂಪರ್ ಸಿಗುತ್ತೆ. ಸೊ ಯಾರಾಗ್ತಾರೆ ಥರ್ಡ್ ಪ್ಲೇಸ್ ವಿನ್ನರ್? ಹೂ ಇಸ್ ದ ವಿನ್ನರ್ ಫಾರ್ ದಿ ಥರ್ಡ್ ಪ್ಲೇಸ್? ಯಾರಾಗ್ತಾರೆ ಥರ್ಡ್ ಪ್ಲೇಸ್ ವಿನ್ನರ್? ಸೊ ಶೆಫ್ ಮಿಥುನ್ ಅವರು ಹೇಳ್ತಾರೆ. ಸೊ ವಿಲ್ ಬಿ ವೇಟಿಂಗ್ ಆನ್ ದ ಕೌಂಟ್ ಆಫ್ 3, 2, 1 and the third place goes to Veena Fulari. Veena Fulari, congratulations. Yes madam, ಮುಂದೆ ಬನ್ನಿ. ಸೊ ಈ ಒಂದು ಬಹುಮಾನವನ್ನು ಮೊಹಮ್ಮದ್ ನಿಸಾರ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. Congratulations. Congratulations. ನಿಮಗೆ ಹೆಲ್ಪ್ ಬೀಳುವಂತಹ ಒಂದು ಹ್ಯಾಂಪರ್ ಸಿಗ್ತಾ ಇದೆ. ವಂಡರ್ಫುಲ್, ಕಂಗ್ರ್ಯಾಚುಲೇಷನ್ಸ್. ಎಸ್, ಹಾಗೇನೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಮೇಡಮ್ ದಯಮಾಡಿ ತಾವು ಕೊಡಬೇಕು. ಎಸ್, ಹಾಗೇನೆ ಸದ್ಗುರು ಗ್ರಾಮ್ ಫ್ಲೋರ್ಸ್ ಆ್ಯಂಡ್ ವಿದ್ಯಾ ಕಾಫಿ ಅವರ ಕಡೆಯಿಂದಲೂ ಒಂದು ಗಿಫ್ಟ್ ಸಿಗ್ತಾರೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಎನಿವೆ ಕಂಗ್ರ್ಯಾಚುಲೇಷನ್ಸ್ ಶ್ರೀಮತಿ ವೀಣಾ ಪುಲಾರಿ ಇವರಿಗೆ 3ನೇ ಬಹುಮಾನ ಸಿಕ್ಕಿದೆ. ಸೊ ಹಾಗಿರುವಾಗ ಹೇಗೆ ಅನಿಸ್ತಾ ಇದೆ ಮೇಡಮ್? ಚೆನ್ನಾಗಿ ಅನಿಸ್ತಾ ಇದೆ. ಅವಲಕ್ಕಿಂದ ಇಷ್ಟು ವೆರೈಟಿ ಮಾಡ್ಬೋದು ಅಂತ ನನಗೂ ಗೊತ್ತಿರಲಿಲ್ಲ. ಎಲ್ಲ ಕಂಟೆಸ್ಟೆಂಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಮಾಡಿರಬೇಕು, ಅದಕ್ಕೆ ನನಗೆ ಥರ್ಡ್ ಮಾಡಿರ್ಬೇಕಲ್ಲ, ಮಾಡಿದ್ದೀರಾ ತಾವು? ಹೌದು ಹೌದು. ಸೊ ಕಂಗ್ರ್ಯಾಚುಲೇಷನ್ಸ್. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಸಂತೋಷ್ ಅವಲಕ್ಕಿ ಮತ್ತು ಥ್ಯಾಂಕ್ ಯು ನಮ್ಮ ಟೀಮ್. ಸೊ ವೀಕ್ಷಕರೇ, ಈಗ ಬಂದ್ಬಿಟ್ಟು 2ನೇ ಬಹುಮಾನ, ದ್ವಿತೀಯ ಸ್ಥಾನ ಯಾರಿಗೆ ಸಿಗುತ್ತೆ? ಸೊ ಸೆಕೆಂಡ್ ಪ್ಲೇಸ್ ವಿನ್ನರಿಗೂ ಕೂಡ ಖಂಡಿತವಾಗ್ಲೂ 25,000 ನಗದು ಬಹುಮಾನ, ವಿಚ್ ಇಸ್ ಸ್ಪಾನ್ಸರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ. ಇವತ್ತಿನ ಎಲ್ಲ ನಮ್ಮ ಬಹುಮಾನದ ಪ್ರಾಯೋಜಕರು ಏನಿದ್ದಾರೆ, ನಗದು ಬಹುಮಾನದ ಪ್ರಾಯೋಜಕರು ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಇವರ ಕಡೆಯಿಂದ ಇರುತ್ತೆ. ಈಗ 2ನೇ ಬಹುಮಾನ ಅವರಿಗೂ ಸಿಗುತ್ತೆ, 25,000 ನಗದು, ಟ್ರೋಫಿ ಜೊತೆಗೆ ಹ್ಯಾಂಪರ್ಸ್ಗಳು. ಹೂ ಇಸ್ ದಿ ವಿನ್ನರ್ ಫಾರ್ ಸೆಕೆಂಡ್ ಪ್ಲೇಸ್? ಎಸ್, ಸುಕನ್ಯಾ ಮೇಡಮ್ ಅವರು ಹೇಳ್ತಾರೆ. ಸೊ ಯಾರಿರ್ಬೋದು ಅಂತ ನೀವು ಊಹಿಸ್ತಾ ಇದ್ದೀರಿ? ಎನಿ ಗೆಸಸ್? ನಾನು ಹೇಳಿದ್ರೆ ಅದು ತಪ್ಪಾಗ್ಬಹುದು. ಸೊ ನಾವು ಕಂಟೆಸ್ಟೆಂಟ್ಸ್ಗಳ ಜೊತೆನೆ ಯಾರ ಹತ್ರ ಆದ್ರೂ ಕೇಳುವ ಅಲ್ವಾ? ಎಸ್ ಮೇಡಮ್, ಯಾರಿರ್ಬೋದು ಸೆಕೆಂಡ್ ಪ್ಲೇಸ್ಗೆ? ನಮಗೆ ಗೆಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಅಂದರೆ ನೋಡುವಾಗ ಎಲ್ಲದ್ದು ನನಗೆ ಒಳ್ಳೆಯದಾಗಿದೆ ಅಂತ ಅನಿಸಿತ್ತು. ಗೆಸ್ ಮಾಡಲಿಕ್ಕೆ ಕಷ್ಟವಿದೆ. ಎಸ್ ಮೇಡಮ್, ತಾವು? ಗೀತಕ್ಕ ಅಂತ ಹೇಳ್ತಾ ಇದ್ದಾರೆ. ಈ ಕಡೆಯಿಂದ ನೋಡುವ. ಧನ್ಯಲತಾ ಮೇಡಮ್ ಅವರು ಹೇಳಿ. ನೋ ಐಡಿಯಾ. ಯಾಕೆ ಹೇಳಿದ್ರೆ ಎಲ್ಲ ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಮಾಡಿದ್ದಾರೆ, ಅದರಿಂದಾಗಿ ಅದು ಯಾರಿಗಂತ ಹೇಳಲಿಕ್ಕೆ ನೋ ಐಡಿಯಾ. ಓಕೆ, ಸೊ ಹಾಗಿರುವಾಗ ನೋಡುವ ಯಾರಿಗೆ ಸಿಗುತ್ತೆ ಸೆಕೆಂಡ್ ಪ್ಲೇಸ್. ಹಾಗಂತ ಹೇಳಿದ್ರೆ ಅವರು ಪ್ರಥಮ ಸ್ಥಾನಕ್ಕೆ ಸ್ವಲ್ಪ ಒಂದು ಹೆಜ್ಜೆ ಕಡಿಮೆ ಇದ್ರು ಅಂತ ಹೇಳಿ ಅಷ್ಟೇ. ಖಂಡಿತ ಸ್ವಲ್ಪ ಮಾರ್ಕ್ಸಿಂದ ಮಾತ್ರ ಹಿಂದೆ ಇದ್ರು ಅಷ್ಟೇ. ಯಾರು ಅಂತ ಹೇಳಿದ್ರೆ ಸುಷ್ಮಾ ಚಂದ್ರ ಅವರು. ವಾವ್, ಕಂಗ್ರ್ಯಾಚುಲೇಷನ್ಸ್ ಸುಷ್ಮಾ ಚಂದ್ರ ಅವರು, ಬನ್ನಿ. ಎನಿವೇ ಕಂಗ್ರ್ಯಾಚುಲೇಷನ್ಸ್. ಸುಧಾಕರ್ ಶೆಟ್ಟಿ ಇವರು ಹಸ್ತಾಂತರಿಸಬೇಕು. 25,000 ನಗದು ಬಹುಮಾನ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್, ಕಮ್ ಆನ್, ಕಂಗ್ರ್ಯಾಚುಲೇಷನ್ಸ್. ಒಂದು ಜೋರಾದ ಚಪ್ಪಾಳೆ ಕೊಡುವ. ಕಂಗ್ರ್ಯಾಚುಲೇಷನ್ಸ್ ಅವರಿಗೆ. ಸೊ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಇವರ ಕಡೆಯಿಂದ ಸೊ ಮಿಕ್ಸರ್ ಗ್ರೈಂಡರ್, ಸೊ ಶಾನ್ದಾರ್ ಒಂದು ಮಿಕ್ಸಿ ಸಿಗ್ತಾ ಇದೆ, ಮಿಕ್ಸರ್ ಗ್ರೈಂಡರ್. ಕಂಗ್ರ್ಯಾಚುಲೇಷನ್ಸ್ ಮೇಡಮ್, ಜೋರಾದ ಚಪ್ಪಾಳೆ ಕೊಡುವ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಆಯಿಲ್ ಸಿಗ್ತಾ ಇದೆ, ಜೊತೆಗೆ ಸದ್ಗುರು ಗ್ರಾಮ್ ಫ್ಲೋರ್ ಸೋಪ್ ಆ್ಯಂಡ್ ವಿದ್ಯಾ ಕಾಫಿ ಅವರ ಕಡೆಯಿಂದಲೂ ಹ್ಯಾಂಪರ್ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಎಸ್ ಸುಷ್ಮಾ ಅವರೇ, ಕಂಗ್ರ್ಯಾಚುಲೇಷನ್, ಸೆಕೆಂಡ್ ಪ್ಲೇಸ್ ಸಿಕ್ಕಿದೆ. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಜಡ್ಜಸ್, ಸಂತೋಷ್ ರೈಸ್ ಮಿಲ್ಕ್ನವರಿಗೆ ಸರ್, ಮತ್ತೆ ಎಲ್ಲರಿಗೂ ಎಲ್ಲರೂ ಒಳ್ಳೆ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಏನು ಮಾತಾಡ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ ಅಲ್ವಾ? ಸೊ ಅವಲಕ್ಕಿ ಅದ್ಭುತದಲ್ಲಿ ಅದ್ಭುತ ಮಾಡಿದಂತಹ ದ್ವಿತೀಯ ಸ್ಥಾನ ಸಿಕ್ಕಿದೆ ತಮಗೆ. ಸೊ ಎನಿವೇ ಕಂಗ್ರ್ಯಾಚುಲೇಷನ್ಸ್ ಮೇಡಮ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಅವಲಕ್ಕಿ ಅದ್ಭುತ ಈ ಕಾರ್ಯಕ್ರಮದ ವಿಜೇತರು ಪ್ರಥಮ ಬಹುಮಾನ
ಇಡೀ ನಮ್ಮ ಈ ಒಂದು ಕಾನ್ಸೆಪ್ಟಲ್ಲೇ, ಕುಕ್ಕಿಂಗ್ ರಿಯಾಲಿಟಿ ಶೋ ಕಾನ್ಸೆಪ್ಟಲ್ಲೇ ಹೊಸ ಕಾನ್ಸೆಪ್ಟ್ ಬಂದಿದೆ, ದಟ್ ಈಸ್ ಅವಲಕ್ಕಿ ಅದ್ಭುತ. ಅದರ ಮೊದಲ ವಿಜೇತರಂತ ಹೇಳಿ ಅಚ್ಚಳಿಯದೆ ಉಳಿಯುತ್ತೆ. ಜೊತೆಗೆ 30,000 ನಗದು ಬಹುಮಾನ, ಒಂದು ಟ್ರೋಫಿ ಆ್ಯಂಡ್ ಹ್ಯಾಂಪರ್ಸ್ಗಳು ಯಾರ ಪಾಲಾಗತ್ತೆ? ದ ವಿನ್ನರ್ ಆಫ್ ಸಂತೋಷ್ ರೈಸ್ ಮಿಲ್ಸ್ ಇವರ ಅವಲಕ್ಕಿ ಅದ್ಭುತ ಕಾರ್ಯಕ್ರಮದ ವಿಜೇತರು ಯಾರು? ಎಸ್, ನಮ್ಮ ಗೋಲ್ಡನ್ ಪ್ಲೇ ಬಟನ್ ಹೊಂದಿರುವಂತಹ ಸುದರ್ಶನ್ ಭಟ್ ಅವರೀಗ ಹೇಳ್ತಾರೆ ಯಾರಾಗ್ತಾರೆ ಗೋಲ್ಡನ್ ವಿನ್ನರ್ ಫಾರ್ ಅವಲಕ್ಕಿ ಅದ್ಭುತ. ಯಾರಿರ್ಬೋದು ವಿನ್ನರ್? ಆ ಕಡೆಯಿಂದ ತೋರಿಸ್ತಾರೆ ಈ ಕಡೆಯವರು, ಈ ಕಡೆಯಿಂದ ತೋರಿಸ್ತಾರೆ ಆ ಕಡೆಯವರು. ಓಕೆ, ಅದು ಕೃಷ್ಣನ ಮತ್ತು ಕುಚೇಲನ ಬಾಂಧವ್ಯ ಅವಲಕ್ಕಿಯಲ್ಲಿ ಒಟ್ಟಿಗೆ ಅವತ್ತಿದ್ದಾಗೆ ಸಣ್ಣ ಕಟ್ಟ ತಗೊಂಡೋಗಿ ಕೃಷ್ಣನಿಗೆ ಕೊಟ್ಟ ಹಾಗೆ ಎಲ್ಲರೂ ಕೂಡ ಪ್ರೀತಿಯಿಂದ ಇದ್ದಾರೆ. ವಿನ್ನರ್ ಅವರಾಗಿರ್ತಾರೆ ಅಂತ ಹೇಳ್ಕೊಂಡು ನಾನು ವಿನ್ನರ್ ಅಂತ ಯಾರು ಕೂಡ ಹೇಳಿಲ್ಲ. ಅದು ಸ್ನೇಹದ ಒಂದು ಸಂಕೇತ ಅಂತ ಹೇಳ್ಬೋದು. ಯಾರೀಗ ವಿನ್ನರ್? 1 2 3 ಧನಲಕ್ಷ್ಮಿ. ಧನಲಕ್ಷ್ಮಿ ಅವರು, ಕಂಗ್ರಾಚುಲೇಷನ್ಸ್ ಮೇಡಮ್. ಎಸ್ ಎಸ್ ಎಸ್, ಎನಿವೇ ಕಂಗ್ರಾಚುಲೇಷನ್ಸ್. ಸೊ ಹೇಗೆ ಅನಿಸ್ತಾ ಇದೆ? ಸೊ ವಿನ್ನರ್ ಆಗಿದ್ದೀರಾ ಅವಲಕ್ಕಿ ಅದ್ಭುತ ಕಾರ್ಯಕ್ರಮದ್ದು. ಫಸ್ಟ್ ಆಫ್ ಆಲ್ ಫಿನಾಲಿಗೆ ಸೆಲೆಕ್ಟ್ ಆಗ್ತೀನಿಲ್ಲ, ಅದರಲ್ಲಿ ಸಹ ವಿನ್ ಆಗ್ತೀನಿ ಅಂತೇಳಿ ನಾನು ಸತ್ಯಕ್ಕೂ ನೆನೆಸಿರ್ಲಿಲ್ಲ. ಸೊ ಮೇಡಮ್ ಅವರ ಕಣ್ಣಲ್ಲಿ ನೀರು ಕೂಡ ಬರ್ತಾ ಇದೆ. ಸೊ ಅದು ಸಂತೋಷದ ಕಣ್ಣೀರು, ಆನಂದ ಬಾಷ್ಪ ಅಂತ ಹೇಳ್ತಾರೆ. ಸೊ ತುಂಬ 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 ಥ್ಯಾಂಕ್ಸ್ ಸಂತೋಷ್ ಅವರಿಗೆ ಮತ್ತು ನಮ್ಮ ಟಿ ವಿ ಅವರಿಗೆ, ಜಡ್ಜಸ್ಸಿಗೆ ತುಂಬ 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 ಥ್ಯಾಂಕ್ಸ್. ಎನಿವೇ ಕಂಗ್ರಾಚುಲೇಷನ್ ಮೇಡಮ್. ಈ ಒಂದು ಬಹುಮಾನವನ್ನು ಡಾಕ್ಟರ್ ಶಿವಶರಣ್ ಶೆಟ್ಟಿ ಇವರು ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ರವರ ವ್ಯವಸ್ಥಾಪಕರು ತಾವು ಎಲ್ಲರೂ ಸೇರಿ ಇದನ್ನು ಹಸ್ತಾಂತರಿಸಬೇಕು ಸರ್. ನೀವು ಕೂಡ ಸೇರಿ ನಿಮಗೆ ಸಿಗ್ತಾ ಇದೆ 30,000 30,000 ನಗದು ಬಹುಮಾನ, ಹಾಗೆಯೇ ಒಂದು ಟ್ರೋಫಿ, ಕಂಗ್ರಾಚುಲೇಷನ್ಸ್. ಹಾಗೆಯೇ ಟೆಕ್ನಿಕಾ ಅವರ ಕಡೆಯಿಂದ ಟೆಕ್ನಿಕಾ ಮಿಕ್ಸ್ ಗ್ರೈಂಡರ್ ಸಿಗ್ತಾ ಇದೆ, ಸದ್ಗುರು ಗ್ರಾಮ್ ಫ್ಲೋರ್ ಸೋಪ್, ಹಾಗೆಯೇ ವಿದ್ಯಾ ಕಾಫಿ ಆ್ಯಂಡ್ ಅಮೃತ್ ನೋಣಿ ಅವರ ಕಡೆಯಿಂದಲೂ ಒಂದು ಗಿಫ್ಟ್ ಹ್ಯಾಂಪರ್ ಸಿಗ್ತಾ ಇದೆ. ಸೊ ನಿಸಾರ್ ಅವರು ದಯಮಾಡಿ ಕೊಡಬೇಕು ಸರ್ ಪ್ಲೀಸ್. ಕಂಗ್ರ್ಯಾಚುಲೇಷನ್ಸ್. ಎಸ್, ಹಾಗೆಯೇ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಗಿಫ್ಟ್ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್ ಮೇಡಮ್, ಥ್ಯಾಂಕ್ ಯು. ಫೈನಲಿ ವಿನ್ನರ್ಸ್ ನಮ್ಮ ಜೊತೆ 3 ಜನ ವಿನ್ನರ್ಸ್ ಆದರು. ಬಟ್ ವಿನ್ ಆಗದವರು ಯಾರು ಬೇಸರ ಪಡಲಿಕ್ಕಿಲ್ಲ. ನಿಮ್ಮ ಮುಖಾಂತರ ಎಷ್ಟೋ ಜನರಿಗೆ ಅವಲಕ್ಕಿಯ ವಿವಿಧ ಖಾದ್ಯಗಳು ಪರಿಚಯ ಆಗಿದೆ. ಸೊ ಲೆಟ್ಸ್ ಗಿವ್ ಅ ರೌಂಡ್ ಆಫ್ ಅಪ್ಲಾಸ್ ಫಾರ್ ಆಲ್ ದ ಕಂಟೆಸ್ಟೆಂಟ್ಸ್. ಹಾಗೆಯೇ ವಿನ್ ಆಗದೇ ಇರುವವರಿಗೆ ನನ್ಗನಿಸುತ್ತೆ ಒಂದು ಉತ್ತಮ ವೇದಿಕೆ ಸಿಕ್ಕಿದೆ. ತಮ್ಮ ಶ್ರಮಕ್ಕೆ ನಮ್ಮ ಟಿವಿ ವತಿಯಿಂದ ಒಂದು ನೆನಪಿನ ಫಲಕ ಕೂಡ ಸಿಗ್ತಾ ಇದೆ. ಸೊ ಶಲ್ ವಿ ಹ್ಯಾವ್ ದ ಮೊಮೆಂಟೋಸ್ ಪ್ಲೀಸ್? ಎಸ್, ಸೀತಮ್ಮಕ್ಕ ಅವರಿಗೆ ಸರ್ ಒನ್ ಆಫ್ ದಿ ವೆರಿ ಕಾಂಪಿಟೇಟರ್ ಆಗಿರ್ಬೋದು. ಅವರು ಖಂಡಿತವಾಗ್ಲೂ ತುಂಬ ಟಫ್ ಕೊಟ್ಟಿದ್ದಾರೆ ಎಲ್ಲರೂ ಕೂಡ. ಬಟ್ ಅವರಿಗೊಂದು ನಮ್ಮದ್ರಲ್ಲಿ ಇದ್ದದ್ರಲ್ಲಿ ತುಂಬ ಹಿರಿಯ ವ್ಯಕ್ತಿ ತಾವು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಹಾಗೆಯೇ ನಮ್ಮ ಈ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಇವರ ಡಬಲ್ ಸ್ಟಾರ್ ಅವಲಕ್ಕಿ ಅದ್ಭುತ ಕಾರ್ಯಕ್ರಮ ವಿಚ್ ಇಸ್ ಪವರ್ಡ್ ಬೈ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. 3 ಜನ ತೀರ್ಪುಗಾರರು ನಮ್ಮ ಆಡಿಷನ್ ಇಂದ ಹಿಡಿದು ಇವತ್ತು ಫಿನಾಲೆ ತನಕ ತುಂಬಾನೇ ತಮ್ಮ ಸಹಕಾರ ನೀಡಿದ್ದಾರೆ. ಸೊ ವಿ ಲವ್ ಟು ಥ್ಯಾಂಕ್ ದೆಮ್ ಆಲ್ಸೋ. ಸೊ ಮೊದಲನೇದಾಗಿ ಶೆಫ್ ಮಿಥುನ್ ಅವರು, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಟು ಮಿಸ್ಟರ್ ಸುದರ್ಶನ್ ಗಾರು, ಥ್ಯಾಂಕ್ ಯು. ಉತ್ತಮ ರೀತಿಯಲ್ಲಿ ಒಳ್ಳೆ ನಿರೂಪಣೆ ಮಾಡಿದಂಥ ನಮ್ಮ ವಿಜಯ್ ದಿಕ್ಸನ್, ಸೊ ಒಳ್ಳೆ ರೀತಿಯಲ್ಲಿ ನಿರೂಪಣೆ ಮಾಡಿಕೊಟ್ಟಿದ್ದೀರಿ. ಎಲ್ಲರ ಜೊತೆಗೂ ಕೂಡ ಮಿಂಗಲ್ ಆಗಿ ಒಂದು ಕಾರ್ಯಕ್ರಮವನ್ನು, ಈ ಕಾರ್ಯಕ್ರಮದ ವರ್ಚಸ್ಸನ್ನು ಇನ್ನಷ್ಟು ಹೆಚ್ಚಿಗೆ ಮಾಡಿದ್ದೀರಿ. ನಿಮಗೂ ಕೂಡ ಒಂದು ಟೋಕನ್ ಆಫ್ ಲವ್. ಸೊ ಹಾಗಿರುವಾಗ ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮ ನಿಮ್ಮ ಮನೆಯಲ್ಲಿಗೆ ಬಂದು ತಲುಪಿ ತಮ್ಮ ಪ್ರೀತಿ ನಮಗೆ ಸಿಗಬೇಕಾದ್ರೆ ತಮ್ಮ ಒಂದು ವೀಕ್ಷಣೆಯು ಕೂಡ ಬಹಳಷ್ಟು ಸಹಕಾರಿಯಾಗಿದೆ. ಹಾಗಿರುವಾಗ ನಮ್ಮ ಸಮಸ್ತ ವೀಕ್ಷಕರಿಗೆ, ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೆ, ನಮ್ಮ ಎಲ್ಲ ಸ್ಪಾನ್ಸರ್ಸ್ನವರಿಗೆ ಕೂಡ ಧನ್ಯವಾದವನ್ನು ತಿಳಿಸ್ತಾ ಅವಲಕ್ಕಿ ಅದ್ಭುತದ ಈ ಒಂದು ಪ್ರಯಾಣ ಇವತ್ತಿಗೆ ಮುಂದುವರಿಯುತ್ತೆ. ಆದರೆ ನಾವು ಇದರಲ್ಲಿ ಕಲಿತಂತಹ ಒಂದು ನಾಲೆಜ್ ಆಗಿರ್ಬೋದು, ರೆಸಿಪೀಸ್ಗಳು ಖಂಡಿತವಾಗ್ಲೂ ಮನೆಯಲ್ಲೂ ಇರಲಿ ಅಂತ ಹೇಳ್ತಾ, ಯಾವಾಗಲೂ ಆರೋಗ್ಯವಾಗಿರಿ,
ನಗ್ನಗ್ತಾ ಇರಿ. ಮತ್ತೊಮ್ಮೆ ಅವಲಕ್ಕಿ ಅದ್ಭುತದ ಮುಂದಿನ ಸೀಸನ್ ಅಲ್ಲಿ ಸಿಗೋಣ. ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್, ಬಾಯ್, ನಮಸ್ಕಾರ. ಹಲೋ ಧನುಷ್, ಹೇಗಿದ್ದೀರಾ? ಹಲೋ ಸ್ಪೂನ್ ಇದೆಯಾ? ಫೋನ್ ಇದೆಯಾ? ಮಹಾಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಅವರ ಡಬಲ್ ಸ್ಟಾರ್ ಅವಲಕ್ಕಿ, ಪವರ್ಡ್ ಬೈ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಲಲಿತಾ ಜ್ಯುವೆಲರಿ, ಸಾಯಿ ಓಷಿಯನ್ ಮಾರ್ಟ್, ನರನ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ವೆನ್ಯೂ ಪಾರ್ಟ್ನರ್ ಐಡಿಯಸ್ ಮ್ಯಾಂಗ್ಳೂರ್, ಮಾಸ್ಟರ್ ಕ್ಲಾಸ್, ಫಾರ್ಮ್ ಬ್ಯೂಟಿ, ಕಾಸ್ಟ್ಯೂಮ್ ಕರ್ಟಸಿ, ಮಂತ್ರ ಐಎಕ್ಸಿ ಫ್ಯಾಷನ್.